ವಿಶೇಷವಾಗಿ ಮೂಡುಬಿದಿರೆ ಶ್ರೀ ಜೈನ ಮಠದ ಪಟ್ಟಾಭಿಷಿಕ್ತರಾಗಿ ಪರಮಪೂಜ್ಯ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರೇ ಮಹಾಸ್ವಾಮೀಜಿಯವರು ಹೊಂದಿ 25 ವರ್ಷಗಳನ್ನು ಈಗಾಗಲೇ ಪೂರೈಸಿದ್ದಾರೆ. ಹಾಗಾಗಿ ಈ ಹಬ್ಬದ ಸಂಭ್ರಮವು ಕೂಡ ಬಹಳ ಹತ್ತಿರದಲ್ಲೇ ಇದೆ. ಇಂತಹ ಸುಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಕಳೆದ 25 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಶ್ರೀ ಜೈನ ಮಠದ ಆಶ್ರಯದಲ್ಲಿ ನಡೀತಾ ಇರುವಂಥ ಯಕ್ಷಗಾನಿಯ ಕಾರ್ಯಕ್ರಮಗಳು, ಅದು ತಾಳಮದ್ದಲೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಅಥವಾ ಕಾವ್ಯ ವಾಚನ ಪ್ರವಚನ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲವೂ ಕೂಡ ಪೂಜ್ಯ ಸ್ವಾಮೀಜಿಯವರ ಆಶ್ರಯದಲ್ಲಿ ನಡೀತಾ ಬಂದಿದೆ. ವಿಶೇಷವಾಗಿ ಸರಣಿ ತಾಳಮದ್ದಲೆ ಕೂಟಗಳು, ವಿಶೇಷವಾಗಿ ಮಳೆಗಾಲದಲ್ಲಿ ಕಲಾವಿದರನ್ನು ಒಗ್ಗೂಡಿಸಿ ಸರಣಿ ತಾಳಮದ್ದಲೆ ಕೂಟ ಪ್ರತಿ ವರ್ಷ ನಡೀತದೆ. ಅದರಲ್ಲಿ ಹಿರಿಯ ಅರ್ಥಧಾರಿಗಳು, ಹಿರಿಯ ಕಲಾವಿದರುಗಳು, ಜೊತೆಯಲ್ಲಿ ಹವ್ಯಾಸಿ ಕಲಾವಿದರು ಅವರನ್ನು ಸೇರಿಸಿಕೊಂಡು ನಿರಂತರವಾಗಿ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಈ ಕಾರ್ಯಕ್ರಮ ಇಲ್ಲಿ ನಿರಂತರವಾಗಿ ನಡೀತಾ ಬಂದಿದೆ. ಇದರ ಬಹುಶಃ ಮೊದಲ ಕಾರ್ಯಕ್ರಮ ಈ ವರ್ಷದ್ದು ಮಳೆಗಾಲದ ಮೊದಲ ಕಾರ್ಯಕ್ರಮ. ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಶ್ರೀ ಜೈನ ಮಠ ಟ್ರಸ್ಟ್ ಮತ್ತು ಧವಳತ್ರಾಯ ಜೈನ ಕಾಶಿ ಟ್ರಸ್ಟ್ ವತಿಯಿಂದ ನಡೀತಾ ಇದೆ. ಈ ಸರಣಿ ತಾಳಮದ್ದಲೆ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮ ಭೀಷ್ಮಾರ್ಜುನ ಹೇಳುವಂತಹ ಒಂದು ಸುಂದರ ಪ್ರಸಂಗ, ಮಹಾಭಾರತದ ಪ್ರಸಂಗ ಇವತ್ತು ಇಲ್ಲಿ ಪ್ರಸ್ತುತಗೊಳ್ಳಿಕ್ಕಿದೆ. ಇಂತಹ ಈ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಕಾರಣಕರ್ತರಾಗಿರುವಂತಹ ಮೂಡುಬಿದಿರೆ ಶ್ರೀ ಜೈನ ಮಠದ ಪರಮಪೂಜ್ಯ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರೇ ಮಹಾಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂತಹ ನಮಸ್ತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಯಲ್ಲಿರುವಂತಹ ಯಕ್ಷಗಾನದ ಪ್ರೋತ್ಸಾಹಕರು ಹೌದು, ಅನೇಕ ಯಕ್ಷಗಾನ ಕೂಟಗಳನ್ನು ತಮ್ಮ ಸ್ಕೈ ಪೈಂಟ್ ಬ್ಯಾನರ್ನಡಿ ನಡೆಸಿದವರು ಶ್ರೀಯುತ ಶೈಲೇಂದ್ರ ಕುಮಾರ್ ಆರೋಹ ಇವರು ಪೂಜ್ಯ ಸ್ವಾಮೀಜಿಯವರಿಗೆ ಫಲವನ್ನು ನೀಡಿ ಅವರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಹಿಮ್ಮೇಳ ಹಾಗೂ ಮುಮ್ಮೇಳದ ಕಲಾವಿದರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಇಲ್ಲಿ ಸೇರಿರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಇದೀಗ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯುತ್ತದೆ. ದಯವಿಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಆಗಮಿಸಿರುವಂಥ ಶ್ರೀ ಭುಜಬಲಿ ಅವರು ಬರಬೇಕು, ವೇದಿಕೆ ಬರಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಾಹುಬಲಿ ಪ್ರಸಾದ್ ಅವರು MCS ಬ್ಯಾಂಕ್ನ ಅಧ್ಯಕ್ಷರು ಹೌದು, ಅವರು ಪಟ್ನಶೆಟ್ಟಿ ಸುದೇಶ್ ಕುಮಾರ್ ಅವರು, ಸಂಜಯಂತ್ ಕುಮಾರ್ ಶೆಟ್ಟಿಯವರು, ಶೈಲೇಂದ್ರ ಆರೋಹ ಅವರು, ಶಾಂತರಾಮ್ ಗುಡುವ ಇವತ್ತಿನ ಈ ಕಾರ್ಯಕ್ರಮದ ಸಂಯೋಜಕರು, ಕೃಷ್ಣಯ್ಯರು ವೇದಿಕೆಗೆ ಬಂದು ಈ ದೀಪ ಬೆಳಗಿಸುವಂತಹ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಜ್ಞಾನದಿಂದ ಜ್ಞಾನದೆಡೆಗೆ ಇವತ್ತಿನ ಈ ತಾಳಮದ್ದಲೆ ಕೂಟದ ಪ್ರಾಯೋಜಕರು ಶ್ರೀ ಭುಜಬಲಿ ಧರ್ಮಸ್ಥಳ ಅದೆಷ್ಟೋ ತಾಳಮದ್ದಲೆ ಆಟ ಕೂಟಗಳನ್ನು ನಡೆಸಿ ಯಕ್ಷಗಾನದ ಕ್ಯಾಸೆಟ್ಗಳನ್ನು ಪ್ರಾರಂಭ ಮಾಡಿದಂತಹ ಜನಕ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಇವತ್ತು ಮಠದ ಈ ಕಾರ್ಯಕ್ರಮಕ್ಕೆ ಅವರು ಪ್ರಾಯೋಜಕರಾಗಿ ಆಗಮಿಸಿದ್ದಾರೆ. ಇದೀಗ ಭುಜಬಲಿ ಧರ್ಮಸ್ಥಳ ಅವರು ದೀಪವನ್ನು, ಶೈಲೇಂದ್ರ ಆರೋಹ ಅವರ ಜೊತೆಯಲ್ಲಿ ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ನಾವೆಲ್ಲ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೇವೆ. ಅನೇಕ ಯಕ್ಷಗಾನ ಕೂಟಗಳನ್ನು ಸಂಘಟನೆ ಮಾಡುವುದರ ಮೂಲಕ ಯಕ್ಷಗಾನ ಕ್ಷೇತ್ರದ ಸಂಘಟನೆಯಲ್ಲಿ ಬಹಳ ದೊಡ್ಡ ಹೆಸರು ಶ್ರೀಯುತ ಭುಜಬಲಿ ಧರ್ಮಸ್ಥಳ ಅವರು. ಶಾಂತರಾಮ ಗುಡುವರು ಒಬ್ಬ ಅತ್ಯುತ್ತಮ ಸಂಘಟಕ, ಸಾವಿರಾರು ಕೂಟಗಳನ್ನು ಸಂಘಟನೆ ಮಾಡಿದವರು, ಯಕ್ಷಗಾನ ಅರ್ಥಧಾರಿಯೂ ಹೌದು, ಯಕ್ಷಗಾನದ ಶ್ರೇಷ್ಠ ಬರಹಗಾರನೂ ಹೌದು. ಈಗ ಈ ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜಕರು, ವಿಶೇಷವಾಗಿ ಇವತ್ತಿನ ಈ ತಾಳಮದ್ದಲೆ ಕೂಟವನ್ನು ಪ್ರಾಯೋಜಿಸಿರುವಂತಹ ಶ್ರೀಯುತ ಭುಜಬಲಿ ಧರ್ಮಸ್ಥಳ ಅವರಿಗೆ ಸ್ವಾಮೀಜಿಯವರು ಅವರಿಗೆ ಶಾಲನ್ನು ಹೊದಿಸುವುದರ ಮೂಲಕ ಗೌರವಿಸ್ತಾ ಇದ್ದಾರೆ.
ಇನ್ನಷ್ಟು ಇಂಥ ಧರ್ಮ ಕಾರ್ಯಗಳು ಅವರಿಂದ ನೆರವೇರಲಿ. ಯಕ್ಷಗಾನದ ಅನೇಕ ಕ್ಯಾಸೆಟ್ಗಳು ಇವತ್ತು ಕೂಡ ಮನೆ ಮನೆಯಲ್ಲಿ, ಇವತ್ತು ಯೂಟ್ಯೂಬ್ ಮೂಲಕ ನೋಡ್ತೇವೆ ನಾವು, ಆದರೆ ಒಂದು ಕಾಲದಲ್ಲಿ ಕ್ಯಾಸೆಟ್ಗಳ ಮೂಲಕ ಯಕ್ಷಗಾನ ನೋಡ್ತಾ ಇದ್ವಿ. ಅದರ ಹಿಂದೆ ಇದ್ದಂಥ ಶಕ್ತಿ ಶ್ರೀ ಭುಜಬಲಿ ಧರ್ಮಸ್ಥಳ ಅವರನ್ನು ಗೌರವಿಸ್ತಾ ಇದ್ದಾರೆ ಸ್ವಾಮೀಜಿಯವರು. ಮುಂದೆ ಯಕ್ಷಗಾನದ ಒಬ್ಬ ಪ್ರೇಮಿಯಾಗಿ ಯಕ್ಷಗಾನದ ಮಹಾಪೋಷಕರು ಆಗಿರುವಂಥ ಶ್ರೀ ಶೈಲೇಂದ್ರ ಆರೋಹ ಅವರಿಗೂ ಕೂಡ ಪೂಜ್ಯ ಸ್ವಾಮೀಜಿಯವರು ಶಾಲನ್ನು ಹೊದಿಸುವುದರ ಮೂಲಕ ಅವರನ್ನು ಗೌರವಿಸ್ತಾ ಇದ್ದಾರೆ. ಮತ್ತೊಮ್ಮೆ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಕೂಡ ಗೌರವವಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನದ ನುಡಿಗಳನ್ನು ಆಡಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಸ್ವಾಮೀಜಿಯವರಿಂದ ಆಶೀರ್ವಚನ. ಬೆಂಬರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ದ್ವಾದಶಾಂಗವಾದಂಥ ಋಷಿಮುನಿಗಳ ಮನಸ್ಸಿನಲ್ಲಿ ಧಾರಣೆ ಮಾಡಲ್ಪಟ್ಟಂಥ ಯಾವ ಶ್ರುತ ಸರಸ್ವತಿ ಇದೆ, ಆ ಋಷಿಮುನಿಗಳು ಪ್ರಪ್ರಥಮವಾಗಿ ಬರೆದಿಟ್ಟಂಥ ಒಂದು ಜೈನಾಗಮ, ಅದು ನಾಳೆಯ ದಿನ ಶ್ರುತ ಪಂಚಮಿ ಅಂತ ಅರ್ಥ. ಹಾಗಾಗಿ ಹಿಂದಿನ ಋಷಿ ಅಂತ ಹೇಳಿದರೆ ವೈದಿಕ ಧರ್ಮ, ಮುನಿ ಅಂದರೆ ಜೈನ ಧರ್ಮ. ಇವರಿಬ್ಬರೂ ಕೂಡ ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಉತ್ಥಾನ, ಭಾರತೀಯ ಸಂಸ್ಕೃತಿಯ ಸೌಂದರ್ಯ ಇದು. ಹಾಗಾಗಿ ಆದಿವಾಸಿಗಳಿಂದ ಹಿಡಿದು ಇಲ್ಲಿಯ ಉಪನಿಷತ್ತಿನವರೆಗೆ ಶ್ರಮಣ ಸಂಸ್ಕೃತಿ ಇದು ಒಂದು ನೆಲೆಯಲ್ಲಿ ತನ್ನ ಮನಸ್ಸಿನ ಒಳಗೆ ಹುದುಗಿರುವಂಥ ಎಲ್ಲ ಭಾವನೆಗಳಿಗೆ ಒಂದು ವಿಶೇಷವಾದಂಥ ಒತ್ತನ್ನು ಕೊಡುವಂಥದ್ದು ಮಹಾಭಾರತ ಮತ್ತು ರಾಮಾಯಣ. ಅದೇ ರೀತಿಯಾಗಿ ಜೈನ ಪುರಾಣ ಕಥಾ ಪ್ರಪಂಚ. ಹಾಗಾಗಿ ಇವತ್ತಿನ ಆಯ್ಕೆ ನಮ್ಮದು ಮಹಾಭಾರತ. ಪ್ರಾಯಶಃ ಈಗಾಗಲೇ ಸುಣ್ಣಂಬಳರ ಹತ್ರ ಚರ್ಚೆ ಮಾಡಿದ ಹಾಗೆ ಭೀಷ್ಮ ಅಂದರೆ ಭೀಷ್ಮನೇ, ಅದು ಅತ್ಯಂತ ಶ್ರೇಷ್ಠ ಮೇಧಾವಿ. ಶುಕ್ರಾಚಾರ್ಯ ಮತ್ತು ಬೃಹಸ್ಪತಿಗಳಿಂದ ಒಬ್ಬ ವಿದ್ಯೆಯನ್ನು ಪಡೆದಂಥವನು. ದೇವಋಷಿ ಮತ್ತು ಅಸುರ ಋಷಿ ಇಬ್ಬರಿಂದಲೂ ವಿದ್ಯೆ ಪಡೆದವನಿದ್ದರೆ ಪ್ರಾಯಶಃ ನಮಗೆ ತಿಳಿದಿರುವಂತೆ ಇವರು ಮಾತ್ರ, ಭೀಷ್ಮ ಮತ್ತು ಪರಶುರಾಮರಿಂದ, ಆಮೇಲೆ ವಸಿಷ್ಠರಿಂದ ಪ್ರಾಯಶಃ. ಹೀಗೆ 4 ಗುರುಗಳಿಂದ, ಗಂಗೆಯ ಪುತ್ರರಾಗಿ 4 ಗುರುಗಳಿಂದ ಮುಖ್ಯವಾಗಿ ಜ್ಞಾನವನ್ನು ಪಡೆದಂಥ 800 ವರ್ಷಗಳ ದೀರ್ಘಾಯುಷಿ ಭೀಷ್ಮ. ಅವರಲ್ಲಿ ಅರ್ಜುನ ಪ್ರಶ್ನೆ ಮಾಡೋದು, ಒಂದು ಕೃಷ್ಣನಲ್ಲಿ ಮಾಡ್ತಾನೆ, ಮತ್ತೊಮ್ಮೆ ಭೀಷ್ಮನಲ್ಲಿ ಮಾಡುವಂಥದ್ದು. ಈ ಸಂವಾದವೇ ನಮಗೆ ಸಿಗುವಂಥ ಅನುಭವ. ಹಾಗಾಗಿ ತೀರ್ಥಂಕರರು ಆದಿನಾಥ ಸ್ವಾಮಿಯಿಂದ ಹಿಡಿದು ಮಾವೀರರ ಪರ್ಯಂತ 24 ಜನ ಸಂವತ್ಸರಣದ ಸಂವಾದ ಏನಿದೆ, ಅದೇ ಮಾದರಿಯಲ್ಲಿ ಗೀತೋಪದೇಶ ಕೃಷ್ಣನಿಗೂ ಅರ್ಜುನನಿಗೂ ನಡೆಯುವಂಥದ್ದು. ಹಾಗಾಗಿ ನಮ್ಮ ಎರಡೂ ಪರಂಪರೆಯಲ್ಲಿ ಮಳೆಗಾಲ ಹಸನು ಮಾಡುವಂಥ, ಮನಸ್ಸನ್ನು ಹಸನು ಮಾಡುವ ಸಂದರ್ಭ. ಹಾಗಾಗಿ ಮನಸ್ಸನ್ನು ಹೊಲವನ್ನು ಚೆನ್ನಾಗಿ ಉತ್ತು ಬಿತ್ತು ಬೆಳೆ ಬರುವ ಹಾಗೆ ನಮಗೆ ಬೀಜ ಬಿತ್ತುವವರು ಯಕ್ಷಗಾನದ ಕಲಾವಿದರು, ಹಿಮ್ಮೇಳ ಮತ್ತು ಮುಮ್ಮೇಳ. ಹಾಗಾಗಿ ಅವರು ನಮ್ಮ ಹೊಲ ಚೆನ್ನಾಗಿದೆ, ನೀವು ಬೀಜ ಬಿತ್ತಿ ಅದರಲ್ಲಿ ಮೊಳಕೆ ಒಡೆದು ಅದು ಕಲ್ಲಿನಲ್ಲಿ ಬೀಳದೇ ಇರಲಿ, ಹೊಯ್ಗೆಯಲ್ಲೂ ಬೀಳದೇ ಇರಲಿ, ಫಲವತ್ತಾದ ನಮ್ಮ ಏಕಾಗ್ರತೆ ಅನ್ನುವ ಮನಸ್ಸಿನ ಮೂಲಕ ಆ ಬೀಜವನ್ನು ಒಳ್ಳೆ ರೀತಿಯಲ್ಲಿ ಬಿತ್ತಿ ಅಂತ ನಾವು ಹೇಳುವುದು. ಆಮೇಲೆ ಕಳೆ ಬರದ ಹಾಗೆ ನೀವೆಲ್ಲ ಜಾಗ್ರತೆ ವಹಿಸಿದರೆ ಬೆಳೆಯು ಚೆನ್ನಾಗಿ ಬರ್ಬೋದು. ಹಾಗಾಗಿ ಈ ಬಾರಿಯ ಒಂದು ಯಾವ ಶ್ರೇಷ್ಠವಾದಂಥ ಸರಣಿ ಕಾರ್ಯಕ್ರಮ ಇದೆ, ಇದರಲ್ಲಿ ರಾಮಾಯಣ, ಮಹಾಭಾರತ, ಜೈನ ಪುರಾಣಕ್ಕೆ ಸಂಬಂಧಪಟ್ಟಂಥ, ಭಾಗವತಕ್ಕೆ ಸಂಬಂಧಪಟ್ಟಂಥ ಕಥಾನಕಗಳು ಜನಮಾನಸದ ಮನಸ್ಸನ್ನು ಅರಳಿಸುವ ಕೆಲಸವನ್ನು ಕಲಾವಿದರ ಮೂಲಕ ಆಗಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ನಮ್ಮ ಯಾವತ್ತೂ ಕಾರ್ಯಕ್ರಮಕ್ಕೆ ನೀರೆರೆದು ಪೋಷಿಸುವವರಲ್ಲಿ ಅನೇಕ ಜನ ಇದ್ದಾರೆ. ಅದರಲ್ಲಿ ಶೈಲೇಂದ್ರ ಆರೋಹರ್ ಮತ್ತು ಬಿ ಭುಜಬಲಿ ಮತ್ತು ಬಾಹುಬಲಿ ಪ್ರಸಾದ್ ಇವರೆಲ್ಲ ಇದ್ದಾರೆ. ಹಾಗಾಗಿ ಅವರೆಲ್ಲರ ಪ್ರೀತಿ, ಅವರೆಲ್ಲರ ವಿಶ್ವಾಸ, ಇದರಿಂದಾಗಿ ಅವರ ಹಿರಿಯರು ನಡೆಸಿದಂಥ ಜ್ಞಾನ ಮಂಥನದ ಕೆಲಸವನ್ನು ಏನು ನಾವು ಕೂಡ ಅಳಿಲ ಸೇವೆ ಹೇಗೆ ಆರಂಭ ಮಾಡಿದ್ದೇವೆ, ಅದಕ್ಕೆ ಎಲ್ಲರೂ ಸಹಕಾರ ಕೊಡಿ ಅಂತ ಕೇಳ್ತಾ, ಪ್ರಸಂಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವುದರಿಂದ ನಾವು ಹೆಚ್ಚು ಮಾತಾಡದೆ ಇವತ್ತು ಹಿರಿಯ ಪತ್ರಕರ್ತರಾದ ವಿ.ಕೆ. ವಲ್ಪಾಡಿಯವರು ಕೂಡ ಆಗಮಿಸಿದ್ದಾರೆ. ವಿಜಯವಾಣಿಯ ಶ್ರೀಯುತ ಯಶೋಧರರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಲ್ಲಿ ನಮ್ಮಲ್ಲಿ ಯಾವಾಗಲೂ ಪ್ರಶ್ನೆ ಚಿಂತನೆ ಮಾಡ್ತಾ ಇರುವವರು ಶಾಂತರಾಮ್ ಕುಡುವರು. ಅವರು ನಮ್ಮ ಮಠದ ಒಬ್ಬ ಶಿಷ್ಯ. ಹಾಗೆ ಸದಾಶಿವರು ಮೇನಕೆ ಅವರು ಕೂಡ ಇವತ್ತು ಬಂದಿದ್ದಾರೆ.
ಹಿರಿಯರಾದಂಥ ಸುಣ್ಣಂಬಳರು ಬಂದಿದ್ದಾರೆ. ಮತ್ತು ಅವರೊಟ್ಟಿಗೆ ಇವತ್ತು ನಮ್ಮ ಯಕ್ಷಗಾನದ ನಮಗೆ ಹೊಸ ಮುಖ, ಆದರೆ ಅವರು ಹಳೆ ಮುಖ. ಹಾಗಾಗಿ ಅವರ ಸಂವಾದ ಚೆನ್ನಾಗಿ ನಡೀಲಿ ಅನ್ನುವ ಕಾರಣಕ್ಕೆ ನಮ್ಮದವರೇ ಆದಂಥ ನಮ್ಮ ಪ್ರೀತಿಪಾತ್ರರಾದ ನಮ್ಮ ಯಾವತ್ತೂ ಕಾರ್ಯಕ್ರಮಕ್ಕೆ ಮಠದವರಾಗಿ ಸೇವೆ ಸಲ್ಲಿಸ್ತಿರೋರು ಪ್ರಾಂಶುಪಾಲರಾದ 4ಕ್ಕೂ ಹೆಚ್ಚು ದಶಕಗಳ ಕಾಲ ಯಕ್ಷಗಾನ ರಂಗದಲ್ಲಿ ಅವರ ಹಿರಿಯರು ದುಡಿದವರು ಬಲ್ನಾಡು ಪ್ರಭಾತ್ರ ಅಪ್ಪಾಜಿಯವರು. ಅವರ ಒಂದು ಇಡೀ ಕುಟುಂಬವೇ ಯಕ್ಷಗಾನಕ್ಕಾಗಿ ಸಮರ್ಪಣೆ ಮಾಡಿದಂಥ ಒಂದು ವಿಶಿಷ್ಟವಾದಂಥ ಕುಟುಂಬ. ಅವರು ಇವತ್ತು ಅರ್ಜುನ ಪಾತ್ರವನ್ನು ವಹಿಸಲಿಕ್ಕಿದ್ದಾರೆ. ಹಿಮ್ಮೇಳದಲ್ಲಿ ನಮ್ಮವರಾದ ರವಿರಾಜ್ ಜೈನರು ಮತ್ತು ರಾಮಕೃಷ್ಣ ಕಾಮತ್ರ, ಇವರು ಕೌಶಲ್ ನಮ್ಮವರೇ. ತುಂಬ ಕಾರ್ಯಕ್ರಮದಲ್ಲಿ ಕನ್ನಡಿಕಟ್ಟೆ ಹಿರಿಯರಾದ ಭಾಗವತರು, ಒಂದು ಒಳ್ಳೆಯ ಪರಂಪರೆ ಮತ್ತು ಶೈಲಿಯನ್ನು ಉಳಿಸಿ ಬೆಳೆಸುವವರು. ಅವರಿಗೆ ನಾವು ಸ್ವಾಗತಿಸ್ತೇವೆ ಮತ್ತು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡಬೇಕು ಅಂಥೇಳಿ ಭಾಗವತದ ಭಗವಂತನು ನಿಮಗೆ ಮತ್ತು ನಮ್ಮ ಪಾರ್ಶ್ವನಾಥ ಸ್ವಾಮಿ ಕುಷ್ಮಾಂಡಿನಿಯು ಸಕಲ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಭಾಗವತರಾಗಿರುವವರು ಪ್ರಸಿದ್ಧ ತೆಂಕುತಿಟ್ಟಿನ ಭಾಗವತರು. ಸಾವಿರಾರು ಜನ ಯಕ್ಷಗಾನ ಪ್ರೇಮಿಗಳ ಮನಸ್ಸನ್ನು ತಮ್ಮ ಕಂಠದ ಮೂಲಕ, ತಮ್ಮ ಭಾವದ ಮೂಲಕ, ಭಾಗವತಿಕೆಯ ಮೂಲಕ ಗೆದ್ದವರು ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆಯವರು. ಹನುಮಗಿರಿ ಮೇಳದ ಪ್ರಧಾನ ಭಾಗವತರೂ ಹೌದು. ಅವರನ್ನು ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಚೆಂಡೆಯಲ್ಲಿ ನಮ್ಮದೇ ಆದ ಚಾರುಕೀರ್ತಿ ಯಕ್ಷಕಲಾ ಬಳಗದಲ್ಲಿ ಸಕ್ರಿಯವಾಗಿರುವವರು ಶ್ರೀಯುತ ರವಿರಾಜ್ ಜೈನ್ ಕಾರ್ಕಳ ಅವರು. ನಮ್ಮ ಜೈನ ಯಾವುದೇ ಯಕ್ಷಗಾನ ಪ್ರಸಂಗದಲ್ಲಿ ಕೂಡ ಯಾವತ್ತೂ ನಮ್ಮ ಜೊತೆಯಲ್ಲಿರುವಂಥ ರವಿರಾಜ್ ಜೈನ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ಕೌಶಲ್ ರಾವ್ ಅವರು ಪುತ್ತಿಗೆಯವರಿದ್ದಾರೆ. ಮದ್ದಲೆ ವಾದಕರಾಗಿ ನಮ್ಮ ಜೊತೆಲಿದ್ದಾರೆ. ಒಬ್ಬ ವೇಷಧಾರಿಯೇ ಹೌದು. ಆಳ್ವಾಸ್ ಕಾಲೇಜಿನಲ್ಲಿ MBA ಪದವೀಧರರು MBA ಮಾಡ್ತಾ ಇದ್ದಾರೆ. ಆದರೆ ಬಹಳ ನುರಿತ ಒಬ್ಬ ಕಲಾವಿದನಾಗಿ ಬೆಳೀತಾ ಇರುವಂಥವರು ನಮ್ಮ ಪುತ್ತಿಗೆಯವರು. ಹಾಗಾಗಿ ಬಹಳ ಸಂತೋಷದಿಂದ ಅವರನ್ನು ಕೂಡ ಈ ಕಾರ್ಯಕ್ರಮದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ಚಕ್ರತಾಳದಲ್ಲಿ ಇವತ್ತು ವೆಂಕಟೇಶ್ ಅವರಿದ್ದಾರೆ ಕಾರ್ಕಳದವರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಿಕ್ಕಿರುವವರು ಹಿರಣ್ಯ ವೆಂಕಟೇಶ್ವರ ಭಟ್ ಅವರು. ಬಹಳ ಸುಂದರವಾದಂತಹ ಅರ್ಥಗಾರಿಕೆಯ ಮೂಲಕ ನಾಡಿನ ಗಮನ ಸೆಳೆದವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭೀಷ್ಮನ ಪಾತ್ರದಲ್ಲಿ ಭೀಷ್ಮನಂತಹ ಒಂದು ಯಕ್ಷಗಾನದ ವ್ಯಕ್ತಿತ್ವ ಹಾಗೂ ಬಹುಶಃ ಯಕ್ಷಗಾನ ಕ್ಷೇತ್ರದಲ್ಲಿ ದಿಗ್ಗಜರು ಅಂತ ಹೇಳಿ ಅನಿಸಿಕೊಂಡಂತಹ ಒಬ್ಬ ಹಿರಿಯ ಕಲಾವಿದ ಶ್ರೀಯುತ ಸುಣ್ಣೆಂಬಳ ವಿಶ್ವೇಶ್ವರ ಭಟ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮ ನಡೆಸಿಕೊಡಬೇಕು ಎಂಬುದಾಗಿ ಭಾಗವತರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದವರು, ಸಂಯೋಜನೆ ಮಾಡಿದ ಶ್ರೀಯುತ ಕುಡುವರಿದ್ದಾರೆ. ಅರ್ಜುನನಾಗಿ ನಾನು ಪ್ರಭಾತ್ ಬಲ್ನಾಡು ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿದ್ದೇನೆ. ಎಲ್ರಿಗೂ ಸ್ವಾಗತ. ಶ್ರೀ ಗುರುಗಣಾಧಿಪತಯೇ ನಮಃ. ಪಾಶಾಂಕುಶಧರನೇ ತ್ರೈಜಗದೀಶ ಗಣಾಧಿಪನೇ ಗಣಾಧಿಪನೇ ರಗಿತ ಸುವಿಲಾಸಿಯೇ ನಿಲ್ಲಡಿದಾತನ ಪೂಜಿಸು ಕರುಣದಿ ಪಾಲಿಸು
ಮನ್ನಿಸೋ ಗಜವದನ ಸುಗುಣ ವಿಷಾದಯ ಸದನ ಗಜವದನ ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಿಗಿ ಕೈ ಮುಗಿದಂಬುಜಾತನ ವಾಣಿಯರ ಪಾದಾಂಬುಜಗಿ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಬಂದು ಪರ್ಥನು ರಥವೇರಿ ಆ ಆ ಬಂದು ಮಾತನು ರಥವೇರೆ ಮುರಾಂತಕನದು ಕಮ್ಮಟಿಕೆಯನ್ನು ಚಂದದಿ ಪಿಡಿದು ಚಪ್ಪರಿಸಲು ಪುರಗವ ಮುಂದುವರಿಯುತ್ತ ಭೀಷ್ಮನು ಬಂದು ಮಾತನು ರಥವೇರೆ ಮುರಾಂತಕನದು ಚಮ್ಮಟಿಕೆಯನ್ನು ಚಂದದಿ ಪಿಡಿದು ಚಪ್ಪರಿಸಲು ಓ ಪಾರ್ಥ, ದೇವಕೃಷ್ಣ. ಕುರುಕ್ಷೇತ್ರದ ಹಾ, ಯುದ್ಧ 9ನೆಯ ದಿನಕ್ಕೆ ಬಂದಿದೆ. ಹೌದು. 9ನೆಯ ದಿನದ ಮಧ್ಯಾಹ್ನದವರೆಗಿನ ಯುದ್ಧ ಮುಗಿದಿದೆ. ಹಾ, ತನ್ಮಧ್ಯೆ ಅಲ್ಪ ವಿಶ್ರಾಂತಿಗಾಗಿ ಬಿಡಾರವನ್ನು ಸೇರಿದವರು ನಾವು. ಹೌದು. ಪುನಃ ಯುದ್ಧ ಭೂಮಿಗೆ ಬಂದಾಗ ನಾನು ನಿನ್ನ ರಥವನ್ನೇರಿದಾಗ ಹಾ, ಪ್ರಾಜ್ಞರಾದವರು ಒಂದು ಸ್ತೋತ್ರವನ್ನು ಮಾಡಿದರು. ಜಗದ್ರಣಾಂಗಣೆ ಯಸ್ಯ ಸ್ಮರಣಂ ಜಯ ಕಾರಣಂ ಪಾರ್ಥಸಾರಥಗೆ ತಸ್ಮೈ ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ಹಾ, ಇದು ನಿನ್ನ ಸಾರಥಿಯಾಗಿ ನನ್ನನ್ನು ಪ್ರಾಜ್ಞರು ಗುರುತಿಸಿದ ರೀತಿ. ಹೌದು. ಅದು ಎದುರಿಂದ ನೋಡಿದ್ರೆ ಮೊದಲು ಕಾಣುವುದು ನಾನೇ, ಹಾ, ನೀನು ಅನಂತರ ಕಾಣೋದು. ಹ್ಮ್, ಪಾರ್ಶ್ವದಿಂದ ನೋಡಿದ್ರೆ ಹ್ಮ್, ನಾವಿಬ್ಬರು ಏಕಕಾಲಕ್ಕೆ ಕಂಡು ಬರುತ್ತೇವೆ. ಹಾ, ಆದ್ರಿಂದ ಒಂದರ್ಥದಲ್ಲಿ ನಾವಿಬ್ಬರು ಎಡಬಲದಿಂದ ನೋಡುವವರಿಗೆ ಪಾರ್ಶ್ವನಾಥರೇ. ಆಹಾ, ಆದರೆ ಮುಂಭಾಗದಿಂದ ನೋಡಿದಾಗ ನನ್ನ ದರ್ಶನ ಮೊದಲು. ಹಾ, ಅದನ್ನೇ ಅವರು ಹೇಳಿದ್ದು. ಈ ಜಗತ್ತೇ ಒಂದು ರಣಾಂಗಣ, ಅಥವಾ ಈ ಸಂಸಾರ ಒಂದು ರಣಾಂಗಣ, ಯುದ್ಧ ಭೂಮಿ. ಹಾ, ಅದರಲ್ಲಿ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಯುದ್ಧ ನಡೀತಾ ಇರ್ತದೆ. ಹ್ಮ್, ಕೆಟ್ಟದ್ದು ಸೋಲಬೇಕು, ಒಳ್ಳೆಯದು ಗೆಲ್ಲಬೇಕು. ಹಾ, ಹಾಗೆ ಗೆಲ್ಲಬೇಕಾದ್ರೆ ಪಾರ್ಥಸಾರಥಿಯಾದ ನನ್ನ ಸ್ಮರಣೆಯನ್ನು ಮಾಡಬೇಕು. ಹಾ, ಆವಾಗ ಪಾರ್ಥಸಾರಥಿಯಾದ ಕೃಷ್ಣನ ಸ್ಮರಣೆ ಸಂಸಾರದ ಹಾಲಾಹಲವನ್ನು ನಾಶ ಮಾಡುತ್ತದೆ ಹ್ಮ್, ಎನ್ನುವುದು ಅವರಂದ ಹಾ, ಮಾತಿನ ಧ್ವನಿ. ಹ್ಮ್, ಅದರಲ್ಲಿ ಯಾರು ಯಾವುದು ಯಾವುದು ಯಾರಿಗೆ ಹೇಗೆ ಕಾಣುತ್ತದೆಯೋ ಹಾ, ಹಾಗೆ ಅವರು ಪರಿಭಾವಿಸ್ತಾರೆ. ಹಾ,
ಅವರು ಹೇಗೆ ಪರಿಭಾವಿಸಿ ಅನುಭವಿಸ್ತಾರೆಯೋ ಅದೇ ರೀತಿಯ ಅನುಭವ ಅವರಿಗೆ ಪ್ರಾಪ್ತವಾಗುತ್ತದೆ. ಯದ್ಭಾವಂ ತದ್ಭವತಿ. ಈಗ ನಮಗೆ ಅದು ಪ್ರಯೋಜನಕ್ಕಿಲ್ಲ. ಹಾ, ಈಗ ನಾವು ಹೋರಾಟ ಮಾಡಬೇಕು. ಮಧ್ಯಾಹ್ನ ಅನಂತರವೂ ಯುದ್ಧ ನಡೆಯಿತು. ಹಾ, ಯುದ್ಧ ನಡೆದ ಯುದ್ಧವನ್ನು ಗಮನಿಸಿದರೆ ಈಗ ಎಲ್ಲರೂ ಯುದ್ಧದ ಉತ್ಸಾಹದಲ್ಲಿದ್ದಾರೆ. ಹೌದು. ಆದರೆ ಸೇನಾಧಿಪತಿಗಳು ಮಾತ್ರ ಯುದ್ಧದ ಉತ್ಸಾಹವನ್ನು ತೋರಿಸ್ತಾ ಇಲ್ಲ. ಹಾ, ಅವರು ಯುದ್ಧ ನಿಲ್ಲಿಸಿದ್ದಾರೆ. ಹಾ, ಸುಮ್ಮನೆ ರಥದಲ್ಲಿ ಕೂತುಕೊಂಡಿದ್ದಾರೆ. ಹ್ಮ್, ರಥದ ಸುತ್ತಮುತ್ತ ಅವರ ರಕ್ಷಕರೆಲ್ಲ ಇದ್ದಾರೆ. ಹಾ, ಅವರಿಗೆ ಕೆಲಸ ಇವರ ರಥವನ್ನು ರಕ್ಷಿಸುವುದು. ಹಾ, ಇವರನ್ನು ಯಾರು ರಕ್ಷಿಸ್ತಾರೆ ಅಂತ ದುರ್ಯೋಧನನಿಗೆ ಮೊದಲೇ ಸಂಶಯ ಬಂದಿತ್ತು. ಹಾ, ಆದ್ದರಿಂದ ದ್ರೋಣರನ್ನು ಕರೆದು ಎಲ್ಲರೂ ಭೀಷ್ಮರ ರಕ್ಷಣೆಗೆ ಬೇಕು ಅಂತ ದ್ರೋಣರಲ್ಲಿ ಹೇಳಿದ್ದವ. ಹಾ, ಹಾ. ಸೇನಾಧಿಪತಿಗಳು. ಹ್ಮ್, ಅವನಿಗೆ ಏನು ಗೊತ್ತು ಇವರ ಸ್ಥಿತಿ. ಹಾ, ಆದ್ದರಿಂದ ಇವರ ರಕ್ಷಣೆಗೆ ಹ್ಮ್, ಜನ ಬೇಕಾದೀತು ಅಂತ ಅವರು ಅಂದದ್ದು. ಹಾ, ಅವನ ರಕ್ಷಣೆಗೆ ಇವರೇ ಸೇನಾಧಿಪತಿಗಳಾದದ್ದು ಎನ್ನುವುದು ಅವನಿಗೆ ಮರ್ತೇ ಹೋಗಿದೆ. ಹೌದು. ಅದೇನೇ ಇರಲಿ, ಹ್ಮ್, ಅಂತೂ ಈಗ ಯುದ್ಧವನ್ನು ಮಾಡದೆ ಒಂದು ರೀತಿಯ ಕೃತಕೃತ್ಯ ಭಾವದಿಂದ ಹಾ, ಅವರು ರಥದಲ್ಲಿ ಕುಳಿತಿದ್ದಾರೆ. ಹಾ, ಬಹುಶಃ ಅವರ ಲೆಕ್ಕಾಚಾರ ಮುಗಿದಿರಬೇಕು. ಹ್ಮ್, ಹಾಗಾಗಿ ಲೆಕ್ಕಾಚಾರ ಮುಗಿದ ನಂತರ ವ್ಯವಹಾರ ಇಲ್ಲಲ್ಲ. ಹಾ, ವ್ಯವಹಾರ ಏನಿದ್ರು ಲೆಕ್ಕಾಚಾರ ಮುಗಿಯುವುದರ ಮೊದಲೇ ಆಗಬೇಕು. ಹಾ, ಲೆಕ್ಕಾಚಾರ ಮುಗಿದ ಮೇಲೆ ಏನು ಕೆಲಸ? ಏನಿಲ್ಲ, ಬಾಗಿಲು ಹಾಕು. ಹಾ, ಈಗ ಅವರು ಹಾಗೆ ಇದ್ದಾರೆ, ಬಾಗಿಲು ಹಾಕಿದ ಹಾಗೆ ಇದ್ದಾರೆ. ಹ್ಮ್, ಹ್ಮ್, ಅವರ ಹಾ. ಮನೋದ್ವಾರವನ್ನು ತೆರೆಯಬೇಕು. ಹಾ, ಆ ಮನೋದ್ವಾರವನ್ನು ತೆರೆದು ಅವರ ಮನಸ್ಸಿನಲ್ಲಿ ಏನು ಉಂಟು ಅಂತ ತಿಳಿಯಬೇಕು. ಹಾ, ಯುದ್ಧದ ಮುಂದುವರಿಕೆ ಇದ್ರೆ ಯುದ್ಧ ಮಾಡುವುದು. ಹಾ, ಮುಖಾಮುಖಿಯಾಗಿ ಕೆಲವು ಸಲ ನೀನು ಅವರ ಸಮ್ಮುಖಕ್ಕೆ ಬಂದಿದ್ರೂ ಕೂಡ ಹಾ, ಪರಮ ಪ್ರಯೋಜನ ಏನು ನಮಗೆ ಪ್ರಾಪ್ತವಾಗಲಿಲ್ಲ. ಹ್ಮ್, ಈಗ ಪರಮ ಪ್ರಯೋಜನ ಪ್ರಾಪ್ತ ಆಗಬೇಕು. ಹಾ, 9ನೆಯ ದಿವಸ ಅಲ್ವಾ ಹೌದು. ಇದು ವಿಜಯದಶಮಿ ಆಗಬೇಕು ನಾಳೆ ನಮಗೆ. ಆಹಾ, ನಾಳೆ ವಿಜಯದಶಮಿ ಆಗಬೇಕಾದ್ರೆ ನವಮಿ ಎಂದು ಸರಿಯಾಗಿ ವ್ಯವಹರಿಸಬೇಕು. ಹಾ, ಹೇಗೆ ಅವರ ಸಮ್ಮುಖಕ್ಕೆ ರಥ ಓಡಿಸುವುದಾ? ಕೃಷ್ಣ ಹಲವು ಬಾರಿ ಆ, ಅಜ್ಜನೊಂದಿಗೆ ಯುದ್ಧ ಆಗಿದೆ. ಆಗಿದೆ. ಅದರಲ್ಲಿಯೂ ಕೂಡ ಕುರುಕ್ಷೇತ್ರದ ಈ ರಣಾಂಗಣದಲ್ಲಿಯೇ ಕೆಲವು ಬಾರಿ ಆಗಿ ಹೋಗಿದೆ. ಆದರೆ ನೀನು ಹೇಳಿದಂತೆ ನಿರ್ಣಾಯಕವಾದಂತ ಯುದ್ಧ ಆಗ್ಲಿಲ್ಲ. ಉತ್ತರ ಗೋಗ್ರಹಣದಲ್ಲಿ ಯುದ್ಧ ಆಗಿದೆ. ಹೌದು, ಬೇರೆ ಬೇರೆ ಸಂದರ್ಭಗಳಲ್ಲಿ. ಹೌದು. ಆದರೆ ಇಲ್ಲಿ ನಿರ್ಣಾಯಕವಾದಂತ ಯುದ್ಧ ಒಂದು ಆಗ್ಲಿಲ್ಲ. ಅದು ಆಗಬೇಕು ಅಂತ ನಿನ್ನ ಮನಸ್ಸಿನಲ್ಲಿರುವಂತಹ ಒಂದು ಅಭಿಪ್ರಾಯ. ಒಂದು ನಿರ್ಣಯಕ್ಕೆ ಬೇಗ ಬರಬೇಕು. ಅಯ್ಯ, ಎಲ್ಲ ಕಡೆಯಲ್ಲಿ ಕೂಡ ಸಾರಥಿಯಾದವನ ಕೆಲಸ ಏನು ಅಂತ ಹೇಳಿದ್ರೆ ಮಹಾರಥಿ ಏನು ಹೇಳ್ತಾನೆ ಅದನ್ನು ನಡೆಸುವಂಥದ್ದು. ಆದ್ರೆ ಇಲ್ಲಿ ಹಾಗೆ ಅಲ್ಲ, ನೀನು ಏನು ಹೇಳ್ತೀಯ ಅದನ್ನು ನಾನು ನಡೆಸುವುದು. ಹಾಗಾಗಿ ನಮ್ಮದೊಂದು ವಿಶೇಷವಾದಂತಹ ಸಂಬಂಧ. ಈ ಎರಡು ಪಕ್ಷಗಳು ಇವತ್ತು ವಿಶೇಷವೇ ಕುರುಕ್ಷೇತ್ರದಲ್ಲಿ. ನಮ್ಮ ಪ್ರತಿಪಕ್ಷ ಕೇವಲ ಕೌರವನ ಪಕ್ಷ ಅಲ್ಲ, ಅದು ಹಲವು ಪಕ್ಷಗಳ ಒಕ್ಕೂಟ. ಬೇರೆ ಬೇರೆ ರಾಜ್ಯಗಳ ಪಕ್ಷಗಳು, ರಾಜರ ಪಕ್ಷಗಳಲ್ಲಿವೆ. ನಮ್ಮಲ್ಲಿಯೂ ಪಾಂಡವರ ಸೇನೆ ಅಂತ ಕರೆದರೂ ಕೂಡ ಇದರಲ್ಲಿ ಹಲವು ರಾಜ್ಯದವರಿದ್ದಾರೆ. ಹೌದು, ಹಲವು ರಾಜರ ಸೇನೆ ಇದೆ. ಹೌದು, ಇದು ನಮ್ಮದು ಒಂದು ಒಕ್ಕೂಟ. ಈಗ ಒಕ್ಕೂಟದ ಎರಡು ನಾಯಕರನ್ನು ಮುಖಾಮುಖಿ ಮಾಡುವುದು ಹೇಗೆ ಅಂತ. ಹಾಗಾಗಿ ನಿರ್ಣಾಯಕವೆನಿಸಬೇಕಾದಂತಹ ಈ ಸಂದರ್ಭದಲ್ಲಿ ನೀನು ಯಾವ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡುತ್ತೀಯೋ ಅದನ್ನು ಸಾಧಿಸಿ ತೋರಿಸುವಂಥದ್ದು ಈ ಅರ್ಜುನನ ಕೆಲಸ. ಹಾಗಾಗಿ ನಿನ್ನ ಅಭಿಪ್ರಾಯ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ರಥವನ್ನ ನೀನು ಭೀಷ್ಮನ ಎದುರಾಗಿ ತಂದು ನಿಲ್ಲಿಸಿದಿ ಅಂತೇಳಿ ಆದ್ರೆ ಮುಂದಿನದನ್ನು ನಾನು ನೋಡಿಕೊಳ್ತೇನೆ. ಚಮ್ಮಟಿಗೆಯನ್ನು ಕೈಯಲ್ಲಿ ಹಿಡಿದಿದ್ದೇನೆ, ಅಶ್ವಗಳನ್ನು ಪ್ರಚೋದಿಸಿದ್ದೇನೆ. ಈ ಚಮ್ಮಟಿಗೆಯಿಂದ ಸೂಚನೆಯನ್ನು ಕೊಡುತ್ತೇನೆ ಅಶ್ವಗಳಿಗೆ, ನೇರವಾಗಿ ಭೀಷ್ಮರ ಸಮ್ಮುಖಕ್ಕೆ ಮುರಘರನನು ನೋಡಿ ನಗುತ್ತ ಗಂಗೆಯನು ನಗುತ್ತ ಗಂಗೆಯನು ನಗುತ್ತ ಆ
ಸರಿಯಾಗಿ ಹೋಯಿತು. ಅನಿರೀಕ್ಷಿತ ಅಲ್ಲ, ಆದರೆ ಆಕಸ್ಮಿಕ ಹೌದು. ನನ್ನತ್ತವೇ ರಥ ಮುಂದಕ್ಕೆ ಸಾಗುತ್ತಾ ಇದೆ. ಅರ್ಜುನನ ರಥ. ಅರ್ಜುನನ ರಥ ಸಾರ್ತದೆ ಅಂದ್ರೆ ಅರ್ಥ ಏನು? ಸಾರಥಿಯಾದಂತಹ ಕೃಷ್ಣನೇ ಈ ಕಡೆಗೆ ರಥವನ್ನು ಹರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಅಂತ ಅರ್ಥ. ಪ್ರತಿಪಕ್ಷವಾದಂತಹ ಪಾಂಡವ ಪಕ್ಷದ ನಾಯಕನಾಗಿ ಗುರುತಿಸಲ್ಪಟ್ಟಂತಹ ಪಾರ್ಥ ನನ್ನ ಮುಂಭಾಗದಲ್ಲಿ ಮುಖಾಮುಖಿಯಾಗಿ ಹೋರಾಟಕ್ಕೆ ಬರಬೇಕಾದವನೇ. ಇದು ನಮಗೆ ತೀರಾ ಅನಿರೀಕ್ಷಿತ ಅಲ್ಲ. ಆದರೆ ನಡೆದಂತಹ 8 ದಿನಗಳ ಯುದ್ಧದಲ್ಲಿಯೂ ಕಣ್ಣ ಮುಂಭಾಗದಲ್ಲಿ ಹಾದು ಹೋದ ಹಾಗೆ ಯುದ್ಧ ಆಗಿದೆಯೇ ಹೊರತು ಒಂದು ನಿರ್ಣಾಯಕವಾದಂತಹ ಇತ್ಯಾತ್ಮಕವಾದಂತಹ ನಿರ್ಣಯವನ್ನು ಕೈಗೊಳ್ಳಬಹುದಾದ ಸಮರಕ್ಕೆ ಅವಕಾಶ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಯಾಕೆಂದ್ರೆ ಅವ ರಥವನ್ನು ಅಷ್ಟೊತ್ತು ನಿಲ್ಲಿಸಲಿಲ್ಲ. ಅದಕ್ಕಿಂತ ಮೊದಲೇ ಬೇರೆಡೆಗೆ ಅದನ್ನು ರಥವನ್ನು ಸಾಗಿಸುತ್ತಾ ಅವನದ್ದಾದಂತಹ ಉದ್ದೇಶ ಪೂರ್ತಿಯನ್ನು ಮಾಡುತ್ತಾ ಮುಂದೆ ಹೋದ. ಈ ಕಡೆಯಿಂದ ಪ್ರತಿಜ್ಞಾಬದ್ಧನಾಗಿ ನಾನೂ ಸಮರಕ್ಕೆ ಸಿದ್ಧನಾದವ ನಮ್ಮ ಸುಯೋಧನನಲ್ಲಿ. ದಿನವೊಂದಕ್ಕೆ 10,000 ಮಂದಿ ಮುಕುಟವರ್ಧನರ ಶಿರ ಚೆಂಡಾಡ್ತೇನೆ. ಏನೋ ನನ್ನಲ್ಲಿರಬಹುದಾದಂತಹ ಪಾಂಡವರ ಕುರಿತಾದಂತಹ ಒಲುಮೆಯ ಆಧಿಕ್ಯದ ಬಗೆಯನ್ನೇ ಧ್ವನಿಸಿ ಮಾತಾಡಿದಂತಹ ಸುಯೋಧನನ ಅಂತರಂಗವನ್ನು ತೃಪ್ತಿಪಡಿಸುವುದಕ್ಕಾಗಿ ಆಡಿದಂತಹ ನುಡಿಗಳಾದರೂ ಕೇವಲ ನನ್ನ ವಾಕ್ಯ ಅಂತ ನಾನು ಅದರಲ್ಲಿ ತೃಪ್ತಿಪಟ್ಟುಕೊಳ್ಳುವುದಕ್ಕಿಲ್ಲ. ಯಾಕೆ? ಒಬ್ಬ ಶ್ರದ್ಧಾವಂತನಾದವನ ವಿಶ್ವಾಸ ಅದು. ಮಾಡುವವ ಯಾರು? ಅವನೇ ಮಾಡ್ತಾನೆ. ಆದರೆ ಶ್ರದ್ಧಾವಂತನಾದವನ ಅಂತರಂಗದಲ್ಲಿ ಏನು ಸ್ಫುರಣೆ ಇರ್ತದೆ, ಮಾಡಿಸುವವನೊಬ್ಬ ಬೇರೆಯೇ ಇದ್ದಾನೆ. ಅಹುದಲ್ಲ, ಯೋಜಕ ಬೇಕು ಈ ಪ್ರಪಂಚದಲ್ಲಿ. ಯಾವನೇ ಒಬ್ಬ ಪುರುಷನದ್ದಾದಂತಹ ಪ್ರಯತ್ನವೋ ಸಾಮರ್ಥ್ಯವೋ ಪರಿಪೂರ್ಣವಾಗಿ ಪ್ರಪಂಚಕ್ಕೆ ವಿನಿಯೋಗವಾಗಬೇಕೆಂದಾದರೆ ಸರಿಯಾದಂತಹ ಒಬ್ಬ ಯೋಜಕ ಬೇಕಾಗುತ್ತದೆ. ಶಾಸ್ತ್ರವೇ ಹೇಳ್ತದಲ್ಲ, ಮಂತ್ರಕ್ಕಾಗದೇ ಇದ್ದ ಅಕ್ಷರ ಇಲ್ಲ, ಔಷಧದ ಸತ್ವ ಇಲ್ಲದೆ ಇದ್ದಂತಹ ಸಸ್ಯವೇ ಇಲ್ಲ, ಪ್ರಯೋಜನಕ್ಕೆ ಬಾರದೇ ಇದ್ದ ಮನುಷ್ಯ ಇಲ್ಲ. ಆದರೆ ಯೋಜಿಸುವ ಬೇಕಷ್ಟೆ. ಯಾವನು ಯಾವುದಕ್ಕಾದೀತು ಇದನ್ನು ಯೋಜಿಸುವ ಯೋಜಕ ಒಬ್ಬ ಇದ್ದಾನೆ ಅಂತಾದರೆ ಅವನ ಪರಿಪೂರ್ಣವಾದಂತಹ ಸಾಮರ್ಥ್ಯ ಪ್ರಪಂಚಕ್ಕೆ ಪ್ರಯೋಜನಕಾರಿಯಾಗಿ ಪರಿಣಮಿಸ್ತದೆ. ಹಾಗಿದ್ರೆ ನನ್ನಿಂದ ಆಗಿದೆ ಹೇಳುವುದಕ್ಕುಂಟ. ನಾನು ಅನ್ನುವುದು ಬೇಕಾದದ್ದು ಯಾಕೆ ಕೇಳಿದರೆ ನಾವು ಕರ್ಮಾರಂಭವನ್ನು ತೊಡಗುವುದಕ್ಕೆ ಮಾತ್ರ. ಆದರೆ ಅದರ ಮೂಲಕವಾಗಿ ಒದಗಬಹುದಾದಂತಹ ಫಲಸಿದ್ಧಿ ಏನು, ಅದಕ್ಕೆ ನಾವು ನಮ್ಮದು ಅನ್ನುವಂತಹ ಭಾವವನ್ನು ಹೊಂದಿದರೆ ನಾವು ಅಹಂಕಾರಿಗಳಾಗಿ ಪರಿಣಮಿಸ್ತೇವೆ. ಯಾವ ಕಾಲಕ್ಕೂ ನಮ್ಮ ಅಂತರಂಗದಲ್ಲಿ ಎಲ್ಲೂ ತಲೆ ದೋರಕೂಡದು. ಆದ್ದರಿಂದಲೇ ಅಲ್ಲೋ ದೇವರ ಮುಂಭಾಗದಲ್ಲಿ ಭಜನೆ ಸಂಕೀರ್ತನೆಯ ಮೂಲಕವಾಗಿ ನಾವು ಶರಣಾಗತಿಯನ್ನು ದಿನನಿತ್ಯವೂ ಮಾಡ್ತಾ ಇರುವುದು. ತಲೆ ಎತ್ತಿ ನಡೆಯಬೇಕಾದಂತಹ ಮಾನತ್ವ ಉಂಟು ಪ್ರಪಂಚದಲ್ಲಿ ಮಾನವನಾದವನಿಗೆ. ಆದರೆ ಎತ್ತುವ ತಲೆಯ ಹಿಂಬದಿಯ ಶಕ್ತಿ ದೇವನು ಅನ್ನುವಂತಹ ಪ್ರಜ್ಞೆ ತಲೆಯಲ್ಲಿ ಬೇಕು. ಈ ಭಾವದಿಂದ ಸದಾ ಒಪ್ಪಿಸಿಕೊಳ್ಳಬೇಕು. ಈ ನಿರ್ಣಯದಿಂದ ಬದುಕು ಸಾಗಿಸುತ್ತಾ ಬಂದವ. ಆದ್ದರಿಂದಲೇ 10,000 ಮಂದಿ ಮುಕುಟವರ್ಧನರ ಶಿರ ಚೆಂಡಾಡ್ತೇನೆ. ವಾಕ್ಯ ನನ್ನದ್ದಾದರೂ ಆಶಯ ನನ್ನದ್ದ ಅಲ್ಲವೇ ಅಲ್ಲ. ಯಾವನೀ ಪ್ರಪಂಚದ ಸಕಲ ಆಗು ಹೋಗುಗಳಿಗೆ ಕಾರಣನು ಅವನ ಆಶಯ ಅಂತ ನಾವು ಅದನ್ನು ಅಂಗೀಕರಿಸಿದವರು. ಇಲ್ಲದೇ ಇದ್ರೆ ಪಾಂಡವರ ಕುರಿತಾದಂತಹ ಒಲುಮೆಯನ್ನು ಅಂತರಂಗದಲ್ಲಿ ತುಂಬಿರುತ್ತಾ ಕೌರವ ಪಕ್ಷದ ಸೇನಾಧಿಪತಿಯಾಗಿ ಕರ್ತವ್ಯ ನಿರ್ವಹಿಸಬೇಕಾದಂತಹ ನನಗೆ ಬಂದಂತಹ ಸಂದಿಗ್ಧವನ್ನು ಸಮರ್ಪಕವಾಗಿ ನಿರ್ವಹಿಸುವುದಕ್ಕೆ ನನಗೆ ಹೇಗೆ ಸಾಧ್ಯ ಆದೀತು? ಆಗುವುದಿಲ್ಲ. ಯಾಕಂದ್ರೆ ಯಾವುದೇ ಒಂದು ಪಾಕ ಸಿದ್ಧವಾಗಬೇಕು ಅಂತಾದರೆ ಅದಕ್ಕೆ ಬೇಕಾದಂತಹ ಸಂಬಾರಗಳನ್ನು ಹದವರಿತು ವಿನಿಯೋಗಿಸುವಂತಹ ಬುದ್ಧಿವಂತಿಕೆ ಬೇಕಾಗುತ್ತದೆ. ಈಗ ಅಡುಗೆ ಮನೆಯಲ್ಲಿ ಉಂಟು ಅನ್ನುವುದಕ್ಕಾಗಿ ಎಲ್ಲವನ್ನು ಹಾಕಿದ್ರೆ ಒಳ್ಳೆ ಪಾಕ ಆಗುವುದಿಲ್ಲ. ಯಾವುದಕ್ಕೆ ಏನು ಬೇಕು ಅನ್ನುವುದನ್ನು ಯೋಚಿಸಿ ಹಾಕುವುದಕ್ಕೆ ಅವನ ಮೇಧಾಶಕ್ತಿ ಕೆಲಸ ಮಾಡಬೇಕೋ ಬೇಡ. ವ್ಯಕ್ತಿಯಾದವ ತನ್ನ ಬದುಕಿನಲ್ಲಿಯೂ ತನ್ನ ಸಾಮರ್ಥ್ಯವನ್ನು ಎಲ್ಲಿಗೆ ಹೇಗೆ ವಿನಿಯೋಗಿಸಬೇಕು ಒಂದು ಪಾಕಸಿದ್ಧ ಮಾಡಿದ ಹಾಗೆ ಅದ ವ್ಯಕ್ತಿಯಾದವನ ಬದುಕು ಹಾಗೆ. ಇದರಲ್ಲಿ ಕರ್ಮಠನ ಕರ್ಮಶಾಲೆ ಅಂತ ಹೇಳಿದಂತಹ ಪಾಕಶಾಲೆಯಲ್ಲಿ ಬೇಕಾದ ಹಾಗೆ ಇವನನ್ನು ಬೇಯಿಸಲು ಬೇಕಾಗುತ್ತದೆ. ಈ ಪ್ರಪಂಚವನ್ನುವಂತಹ ವೇದಿಕೆಯಲ್ಲಿ ಬೇಕಾದ ಹಾಗೆ ಬೆಳೆದು ಅರಳುವುದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸುವವನು ಬೇಕಾಗುತ್ತದೆ. ಅಷ್ಟಿದ್ದ ಕಾಲಕ್ಕೆ ಮಾತ್ರ ಸುಪುಷ್ಟವಾಗಿ ಸುಫಲವಾಗಿ ಪ್ರಪಂಚದಲ್ಲಿ ಅವನು ಒದಗುವುದಕ್ಕೆ ಸಾಧ್ಯ ಆಗುತ್ತದೆ. ಯುದ್ಧ ಕ್ಷತ್ರಿಯೋಚಿತವಾದಂತಹ ಪಂಥ, ಅದಕ್ಕನುಸಾರವಾಗಿಯೇ ಕೈಗೊಂಡಂತಹ ಈ ಯುದ್ಧ
ಬೇಕಿತ್ತೋ ಬೇಡವೋ 8 ದಿನ ಕಳೆದು ಹೋಗಿದೆ, ಇನ್ನು ಆಲೋಚನೆಗೆ ಅವಕಾಶ ಅಲ್ಲ. ನಡೆದದ್ದು ಹೌದು. ಯುದ್ಧವಲ್ಲದೆ ಇದಕ್ಕೊಂದು ನಿವೃತ್ತಿಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತಿರ್ಲಿಲ್ವೋ ಕೇಳಿದರೆ ಕಾರಣಗಳು, ದಾರಿಗಳು ಅನೇಕ ಗೋಚರಿಸ್ತೇವೆ. ಆಗುತ್ತಾ ಇತ್ತು. ಹಾಗಿದ್ರೆ ಆಗಲಿಲ್ಲ ಯಾಕೆ ಯಾರನ್ನು ಹೇಳೋಣ ಆಗಲಿಲ್ಲ ಯಾಕೆ ಅಂತ. ಬಹುಶಃ ಯೋಜಕನಾದವನ ಯೋಜನೆಯೇ ಇದಾಗಿರಬೇಕು. ಭೂಭಾರ ಹರಣಕ್ಕಾಗಿಯೇ ಬಂದವಲ್ವಾಮ. ಭೂಭಾರವನ್ನು ಹರಿಸುವಲ್ಲಿ ಏನಾದರೂ ಒಂದು ನಿಮಿತ್ತಗಳು ಬೇಕಾಗುತ್ತದೆ. ಬಹುಶಃ ಈ ಮಹಾಸಂಗ್ರಾಮವನ್ನು ಭೂಭಾರ ಹರಣದ ನಿಮಿತ್ತಕ್ಕಾಗಿಯೇ ವಿನಿಯೋಗಿಸುವಂತಹ ಉದ್ದೇಶಕ್ಕೆ ಅವ ಬಂದನು. ಎಲ್ಲಿಯೋ ಇಂದೀಗ ಪಾರ್ಥಸಾರಥಿಯಾಗಿ ಕಂಡಂತಹ ಕೃಷ್ಣನ ಅಂತರಂಗದಲ್ಲಿ ಈ ಮಹಾಯುದ್ಧದ ಒಂದರ ಸಂಕಲ್ಪ ಹಾಗೆ ಮೊಳಕೆ ಒಡೆಯುವಂತಹ ಅವಕಾಶ ಸಿದ್ಧವಾಗಿತ್ತ. ಯಾಕಂದರೆ ವ್ಯಕ್ತಿಯಾದವನ ಯಾವುದೇ ನಿರ್ಣಯಗಳ ಹಿನ್ನೆಲೆಯಲ್ಲಿ ದೈವದ ಚಿಂತನೆಯೇ ಇಲ್ಲ ಅನ್ನುವುದನ್ನು ಒಪ್ಪಿಕೊಳ್ಳುವುದಕ್ಕೆ ನಮ್ಮ ಅಂತರಂಗ ಸಿದ್ಧ ಆಗುವುದಿಲ್ಲ. ಹಾಗೆಂದು ದೈವ ಇಂತಹ ಒಂದು ಸಂಕಲ್ಪವನ್ನು ನಿರ್ಣಯಿಸುತ್ತದೆ ಎಂದಾದರೆ ಇದರಿಂದ ಆಗಬಹುದಾದಂತಹ ಘೋರ ಪರಿಣಾಮ ಇದನ್ನು ದೈವ ನಿರೀಕ್ಷಿಸುತ್ತದೆಯೇ? ಕೆಲವು ಸಲ ಹಾಗೆ ಶರೀರಕ್ಕೆ ಆಪತ್ತು ಬರ್ತದೆ. ಅಡಸಿದಂತಹ ರೋಗ ಪರಿಹಾರ ಆಗಬೇಕು ಅಂತಾದರೆ ಉಂಟಾದಂತಹ ಗಾಯಕ್ಕೆ ಅಲ್ಲಿಗೆ ಯಾವುದು ಔಷಧವನ್ನು ತೇಪೆ ಹಚ್ಚಿದರೆ ಸಾಕಾಗುವುದಿಲ್ಲ. ಅದರ ಪರಿಸರವನ್ನೆಲ್ಲ ಸ್ವಲ್ಪ ಕೆರೆದು ಶುದ್ಧ ಮಾಡಬೇಕಾಗುತ್ತದೆ. ಹಾಗೆ ಸುಮ್ಮನೆ ಉಳಿಲಿಕ್ಕೆ ಹೇಳಿದನು. ಏನೇ ಆಗಲಿ ಶರಣವತ್ಸಲ ಅನ್ನುವಂತಹ ಅವನ ಬಿರುದನ್ನು ಉಳಿಸಿಕೊಳ್ಳುವಲ್ಲಿ ತನ್ನನ್ನು ಎಷ್ಟು ಪೂರ್ಣ ಪ್ರಮಾಣದಿಂದ ಅದಕ್ಕೆ ಒಪ್ಪಿಸಿಕೊಂಡಿದ್ದಾನೆ. ಇದಕ್ಕೆ ನಮಗೊಂದು ದೃಷ್ಟಾಂತ ಸಿಗುತ್ತದೆ. ಆಹಾ, ಆ ರಥದ ಸಾರಥ್ಯವನ್ನು ವಹಿಸಿ ರಥಿಕನಾದಂತಹ ಪಾರ್ಥನೆಗೆ ಎಳ್ಳಿನಿತೂ ನೋವಾಗದ ಹಾಗೆ ಈ 8 ದಿನಗಳ ಕಾಲದಲ್ಲಿಯೂ 9ನೆಯ ದಿವಸ ಮುಗಿಯುವ ಈ ಹೊತ್ತಿಗೂ ಬಹಳ ಚೆನ್ನಾಗಿಯೇ ಸಂರಕ್ಷಿಸಿಕೊಂಡು ಬಂದಿದ್ದಾನೆ ಅನ್ನುವುದರಿಂದ ಮಾತ್ರ ಅವ ಶರಣವತ್ಸಲನು. ಯಾಕಂದ್ರೆ ನಾನು ಈಗಾಗಲೇ ಯೋಚಿಸಿದ ಹಾಗೆ ಸಂಬಾರ ಅನೇಕ ರೀತಿಯಿಂದಲೂ ಸರಿಯಾದ ಅಡುಗೆ ಸಿದ್ಧ ಆಗುವುದು, ಪೊರೆಯಬೇಕಾದದ್ದು ಹೌದು. ಶರಣವತ್ಸಲತೆಯನ್ನು ಶರಣರ ಪೊರೆಯುವಡೆ ನಿರತ ವ್ಯಾಮೋಹಗಳು ಎಷ್ಟಿರಬಹುದು, ಎಷ್ಟು ಇರಬಹುದು, ಎಷ್ಟು ವಿನಿಯೋಗ ಮಾಡಬೇಕು, ಯಾವಾಗ ನಿಲ್ಲಿಸಬೇಕು, ಈ ಮಿತಿಯಲ್ಲೋ ಗೊತ್ತಾಗಬೇಕಾದದ್ದು. ಅಮಿತನಾದಂತಹ ಭಗವಂತ ಮಿತಿಯರಿತು ವ್ಯವಹರಿಸಬಲ್ಲ. ಯಾಕವ ಅಮಿತ, ನಾವು ಅಮಿತರಲ್ಲ, ನಮಗೆ ಮಿತಿಯೇ ಇಲ್ಲ. ಯಾಕಿಲ್ಲ? ಈ ಪ್ರಪಂಚದಲ್ಲಿ ಬದುಕುತ್ತಿರುವಂತಹ ಭವಿಗಳಿಗೆ ಮಿತಿಯಲ್ಲಿಂದ ಒಂದೊಂದೇ ಹೆಜ್ಜೆ ಮುಂದೆ 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 ಮುಂದೆ. ವೇದಾಂತವಾದ ದೃಷ್ಟಿಯಿಂದಲೂ ಹೌದು, ಇಲ್ಲಿ ಹುಟ್ಟುವುದೇ ಅದಕ್ಕಂತ. ಯಾವನೇ ಒಬ್ಬ ಮಾನವನ ಜನ್ಮ ಯಾಕೆ ಕೇಳಿದ್ರೆ ಆತ್ಮೋದ್ಧಾರಕ್ಕೆ. ಆತ್ಮ ಅಂದ್ರೆ ಏನು? ತನ್ನನ್ನು ತಾನು ಉದ್ಧರಿಸುವುದು ಅಂತ ಅರ್ಥ, ಬೇರೆಂತದ್ದು ಅಲ್ಲ. ಯಾವುದು ಉದ್ಧಾರ? ಊರ್ಧ್ವಗತಿಗೆ ಸಾಗುವುದಕ್ಕೆ ಏನು ಅದೇ ದಾರಿಯಲ್ಲಿ ಕ್ರಮಿಸುವುದೇ ಉದ್ಧಾರ. ಅದಕ್ಕಾಗಿ ಈ ಪ್ರಪಂಚದಲ್ಲಿ ಜನನ. ಹಾಗಿದ್ರೆ ಮಿತಿ ಅನ್ನುವುದಿಲ್ಲ. ಅಮಿತನನ್ನು ಸೇರಿದ ಕಾಲಕ್ಕೆ ಮಿತಿ. ಈಗ ನಮಗದೇ ಗೊತ್ತಾಗುವುದಿಲ್ಲ. ಎಷ್ಟು ನಾವು ಹಿಡ್ಕೊಂಡದ್ದು ಹೆಚ್ಚಾಯಿತೋ ಹಿಡಿತ, ಇದನ್ನು ಸ್ವಲ್ಪ ಸಡಿಲ ಬಿಡಬೇಕೋ ಅಲ್ಲ ಇನ್ನೂ ಹಿಡಿತ ಬಲ ಮಾಡಬೇಕೋ, ಇದೇ ಗೊತ್ತಾಗುವುದಿಲ್ಲ. ಯಾಕೆ ಗೊತ್ತಾಗುವುದಿಲ್ಲ? ಯಾಕೆ? ಅದರ ಕುರಿತಾದಂತಹ ಪೂರ್ಣ ಪರಿಚಯ ನಮಗಿಲ್ಲ. ಪೂರ್ಣ ಪರಿಚಯ ಆಗಬೇಕು ಅಂತಾದ್ರೆ ಏನಾಗಬೇಕು? ಸರಿ ಗುರ್ತ ಇದ್ದವನ ಹತ್ರ ಕೇಳಬೇಕು. ಈಗೊಂದು ಸರಿಯಾದ ಅವಕಾಶ ಸಿಕ್ಕಿದ್ದವುದು ನಮಗೆ. ಹೇಗೂ ಸುಯೋಧನನಿಗೆ ಮಾತು ಕೊಟ್ಟ ಹಾಗೆ ಅಜ್ಜಯ್ಯ ಎಷ್ಟು ಕೇಳಲಿಕ್ಕೆ ಏನಿಲ್ಲ, ಅವ ಈಗಾಗಲೇ ಲೆಕ್ಕ ಮಾಡಿ ಮುಗಿಸಿರಬೇಕು 10,000 ಆಯಿತು ಅಂತ. ಹಾಗಾಗಿ ಅವನಿಗೆ ಕೊಟ್ಟ ಮಾತು ಮುಗಿದಿದೆ. ಹಾಗೆಂದು ಅವನಿಗೆ ಕೊಟ್ಟ ಮಾತು ಮುಗಿದಿದೆ ಅಂದ ಮಾತ್ರಕ್ಕೆ ಎಲ್ಲವೂ ಮುಗಿದಿದೆ ಅಂತ ಅರ್ಥ ಅಲ್ಲ. ಮುಗಿಯದೇ ಇದ್ದದ್ದು ಇನ್ನೂ ಕೆಲವುಂಟು, ನಮ್ಮ ನೆನಪಿನಲ್ಲಿ ಉಂಟದು. ಕೇವಲ 10,000 ಮಂದಿಗಳ ತಲೆ ಕಡಿಯುತ್ತೇನೆ ಅಂತ ಮಾತ್ರ ನಾನು ಹೇಳಿದ್ದಲ್ಲ, ಬೇರೆಯೂ ಹೇಳಿದ್ದೇನೆ. ಅದಿಷ್ಟರವರೆಗೆ ಆಗಲಿಲ್ಲ. ಅದಾಗಬೇಕು ಅಂತಾದರೆ, ಆಗದೆ ಇರಬೇಕು ಅಂತಾದರೆ ಹೇಗೆ ಸಾಧ್ಯ? ಮಾಡುವವ ನಾನು, ಈ ವಿಶ್ವಾಸ ಉಂಟು. ಮಾಡಿಸುವವ ಯಾರು? ಅಷ್ಟೇ, ಅವ ಅಲ್ವಾ? ನಮ್ಮ ವಿಶ್ವಾಸ ಅಲ್ಲಿ ಅಲ್ವಾ? ಹಾಗಿದ್ರೆ ಮಾಡಿಸುವವ ಈ ತನಕ ಮಾಡಿಸದೆ ಯಾಕೆ ಉಳಿದಿದ್ದಾನೆ? ಅಥವಾ ಯಾವನು ಮಾಡಬೇಕೋ ಅವನು ಮಾಡುವಂತೆ ನಾನು ಮಾಡುವಲ್ಲಿ ಯಾಕೆ ಹಿಂದೆ ಬಿದ್ದಿದ್ದೇನೆ? ಇದರ ಬಗ್ಗೆ ಒಂದು ಸರಿಯಾದ ನಿರ್ಣಯ ಆಗಬೇಕು ಅಂತಾದರೆ ಕೇವಲ ನಾನೊಬ್ಬನೇ ಯೋಚಿಸಿದರೆ ಸಾಕಾಗುವುದಿಲ್ಲ. ಯೋಚಿಸಿ ನಮ್ಮ ತಲೆ ಹಾಳಾಗಿದೆ ನೋಡಿ. ಅವನ ತಲೆಯು ಸ್ವಲ್ಪ ಹಾಳಾಗುವುದಾದ್ರೆ ಹಾಗೆ, ಅಲ್ಲದಿದ್ರೆ ಹಾಳಾದ ನನ್ನ ತಲೆ ಸರಿಯಾಗಿ ಎರಡರಿಂದ ಒಂದಾಗಬೇಕು. ಹಾಗಾಗಿ ಅವನನ್ನೇ ಮಾತಾಡಿಸುವುದು ಒಳ್ಳೆಯದು ಅಂತ ಕಾಣುತ್ತದೆ.
ಚಿನ್ಮಯ ಹ್ಮ್. ನಮೋ ನಮಃ. ಅಜ್ಜನಿಗೆ ನಮಸ್ಕಾರ. ಆಯ್ತಲ್ಲ, ಆಗಲಿ. ನಾನು ನಿನ್ನನ್ನ ಅಜ್ಜ ಅಂತ ತಿಳಿದು ನಿನಗೆ ಚಿನ್ಮಯ ಅಂತ ಕೈ ಮುಗಿದ್ರೆ ನೀನು ನನ್ನನ್ನು ಅಜ್ಜ ಹೇಳುತ್ತಿ. ನನಗೆ ಪಿತಾಮಹ ಸ್ಥಾನದಲ್ಲಿರುವವರು ನೀವು. ಹೌದಪ್ಪ, ಯಾಕಂದ್ರೆ ಎರಡು ಸಂಬಂಧಗಳನ್ನು ಊರ್ಜಿತವಾಗಿ ಉಳಿಸಿಕೊಂಡೇ ನೀನು ಈ ಪ್ರಪಂಚದಲ್ಲಿ ವ್ಯವಹರಿಸುತ್ತಾ ಇರುವ. ನನ್ನ ಭಾವನ ಅಪ್ಪನ ಅಣ್ಣ. ಹೌದಪ್ಪ, ಈಗ ಸಂಬಂಧ ನಮಗೆ ಬೇಕು ಅಂತಾದರೆ ಯಾರನ್ನು ಹತ್ರಕ್ಕೆ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಅದು ಬೇಕು ಅಲ್ಲ, ಸಂಬಂಧ ಇರಬೇಕು ಅಲ್ಲ ಹೇಳಿದ್ ನಾನು. ಅಲ್ಲದೇ ಇದ್ರೆ ತೀರಾ ಹತ್ತಿರದ ಸಂಬಂಧಿಕನಾದ್ರೂ ನಮಗೆ ಗುರುತ ಇಲ್ಲದವರಾಗ ಮಾಡ್ಲಿಕ್ಕೂ ಬರ್ತದೆ, ಅದು ಪ್ರಶ್ನೆ ಬೇರೆ ಅಲ್ವಾ? ಅದೌದು. ಈಗ ನೇರ ಮಾವನನ್ನೇ ಅಲ್ಲ ಹೇಳಿದ್ ನಾನು ಅಲ್ವಾ? ನೇರ ಸೋದರ ಮಾವನನ್ನೇ ನೀನು ಮಾವ ಅಂತ ಬಿಡ್ಲಿಲ್ಲ, ಮತ್ತೆ ಭಾವನ ಅಪ್ಪನ ಅಲ್ಲ ಹೇಳಿದ್ ನಾನು. ಅವನನ್ನು ಹಿಡ್ಕೊಂಡದ್ದು ಮಾವ ಅಂತಲೇ ಅಲ್ವಾ? ಅದೇ ಮಾವನನ್ನು ಹಿಡ್ಕೊಂಡಾಗೆ ಅಜ್ಜನನ್ನು ಹಿಡ್ಕೊಳ್ಳು ಅಂತಲ್ಲ. ಅದು ಆಲೋಚನೆ ಮಾಡ್ಬೇಕಿನ್ನೀಗ. ಅದೇ ನಿನಗೆ ಆಲೋಚನೆ ಮಾಡಬೇಕಾಗ್ತದೆ ಅಂತಾದ್ರೆ ಮತ್ತೆ ನಾವೆಂತದ್ದು ಮಾಡಬೇಕು? ನಿಮ್ಮ ಮುಂದೆ ಹಾಗೆಲ್ಲ ನೇರ ಪಕ್ಕ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಅದೇ ಯಾಕದು? ಉಳಿದವರಿಗೆ ಆದ್ರೂ ಉತ್ತರ ಕೊಟ್ಟೇನು. ಅದೇನು ನನ್ನ ಹತ್ರ ನಾನು ಕೊಟ್ಟ ಉತ್ತರ ಒಪ್ಪುವುದಿಲ್ಲ ಅಂತ ಹಠ ಉಂಟ ನನಗೆ? ಅಲ್ಲ, ಈ ಉತ್ತರಗಳೆಲ್ಲ ನಿಮ್ಮಲ್ಲಿ ಇರ್ತವೆ ಅಂತ. ಹಾಗೆ ನಾನೊಂದು ಉತ್ತರೋತ್ತರವನ್ನು ನಿರೀಕ್ಷಿಸಿಯೇ ಕೇಳುವ. ಉತ್ತರೋತ್ತರ ಅಭಿವೃದ್ಧಿಯ. ಹೌದೌದು. ಯಾಕೆ ಕೇವಲ ನನ್ನ ಅಭಿವೃದ್ಧಿ ಆದರೆ ಸಾಲದು. ಒಬ್ಬ ಕುಟುಂಬದ ಹಿರಿಯನಾಗಿ ಅಥವಾ ಒಬ್ಬ ಮನೆತನದ ಮಗನಾಗಿ ಅವ ಯೋಚಿಸಬೇಕಾದದ್ದೇನು? ಏನು? ನನಗೆ ಹಿರಿಯರಿಂದ ಏನು ಬಂದಿದೆ, ಅದಕ್ಕಿಂತ ಹೆಚ್ಚಿನದನ್ನು ನಮ್ಮ ಮನೆತನಕ್ಕೆ ಮುಂದಕ್ಕೆ ನಾನು ಉಳಿಸಿ ಹೋಗಬೇಕು ಅನ್ನೋ ಒಂದು ಯೋಚನೆ ಬೇಡ. ಹಾಗೆ ಅಲ್ವ ಕೌರವನ ಪಕ್ಷದಿಂದ ಬಂದದ್ದೀಗ. ಅಲ್ಲ, ನೀನು ತಿಳ್ಕೊಂಡ್ರೆ ಸರಿ, ಈಗ ತಿಳಿಯದೇ ಇದ್ದವರಿಗೆ ಹೇಳುದು ನಾನು. ಸರಿ. ಆದ್ದರಿಂದ ಉತ್ತರೋತ್ತರವನ್ನು ಬಯಸಿಯೇ ಬಂದವ. ಆದರೆ ಉತ್ತರೋತ್ತರ ಬಯಸಬಹುದೇ? ಕೆಲವು ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕುವುದಿಲ್ಲ, ಅದಕ್ಕಿಂತ ಅದು ಮಾಡುದು. ಉತ್ತರೋತ್ತರ ಕ್ರಿಯೆ ಆಗಬಾರದು. ಅಲ್ಲ, ಅದು ಆಗಲೇಬಾರದು ಅಂತಲ್ಲ, ಆಗಬೇಕಾದಾಗ ಆಗಬೇಕಲ್ಲ. ಅದು ಹೌದು, ಆಗಬೇಕು ಅಂತ ಮನಸ್ಸು ಬರಬೇಕು. ಆದ್ರೆ ಒಂದುಂಟು, ಅದು ಆಗುವಷ್ಟು ಜನ ಆದ್ರೂ ಉಳಿಬೇಕು. ದಿವಸಕ್ಕೆ 10,000 ಹೋಗುತ್ತಾ ಉಂಟು ಈಗ. ಅದು ಹೋಗಲಿ, ಅವರೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿಯೇ ಬಂದವರು. ಅಲ್ಲಿ ಈಗ ಒಂದು ಪ್ರಶ್ನೆ ಉಂಟು ನಂದು. ಎಂತದ್ದು? ನಿಮ್ದು ಲೆಕ್ಕಾಚಾರ ಮುಗಿದಿದ? ಯಾವ ಲೆಕ್ಕಾಚಾರ? ಈ ದಿವಸದ್ದು. ಅಲ್ಲ, ನೀನೀಗ ಹೇಳಿದ ವಾಕ್ಯವನ್ನು ನಾನು ನಿನಗೆ ಹೇಳಬೇಕಾಗ್ತದೆ. ಏನು? ಒಂದು ವಾಕ್ಯ ಹೇಳಿದೆ, ನಿಮ್ಮ ಪ್ರಶ್ನೆಗೆ ಅಷ್ಟು ಸುಲಭದಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಹೌದು. ನಿನ್ನ ಪ್ರಶ್ನೆಯನ್ನು ಮತ್ತೊಂದು ಸಲ ವಿಚಾರಣೆ ಮಾಡಿದ ಉತ್ತರ ಕೊಡ್ಲಿಕ್ಕೆ ಆಗುದು. ಅಲ್ಲಿ ವಿಚಾರ ಮಾಡಿ ಉತ್ತರಿಸಿ. ಇವತ್ತಿನ ನಿಮ್ಮ ಲೆಕ್ಕಾಚಾರ ಆಯ್ತಾ? ಇವತ್ತಿನ ನನ್ನ ಮಾಡಬೇಕಾದ ಲೆಕ್ಕಾಚಾರ ಮುಗಿಯಿತು. ನಿಮ್ಮ ಲೆಕ್ಕಾಚಾರ ಅಲ್ಲ, ನನ್ನದಲ್ಲ. ನನ್ನ ಲೆಕ್ಕಾಚಾರ ಮುಗಿಲಿಲ್ಲ, ನಿಮ್ಮ ಲೆಕ್ಕಾಚಾರ ನನ್ನಲ್ಲುಂಟು. ನನ್ನ ಲೆಕ್ಕಾಚಾರ ಮುಗಿಯಿತು ಅಂತ ನೀನು ಹೇಳಬೇಕು. ಹೌದು. ಬಾಕಿ ಇದ್ದವರು ಕೇಳಿದ್ರೆ ನಾನು ಉತ್ತರ ಕೊಟ್ಟೇನೆ. ಆದ್ರೆ ನೀನು ಕೇಳುವಾಗ ನೀನೇ ಹೇಳಬೇಕು ನನ್ನ ಲೆಕ್ಕಾಚಾರ ಯಾವಾಗ ಮುಗಿಯುವುದು ಅಂತ. ಯಾಕೆಂದ್ರೆ ಒಂದು ದೃಷ್ಟಿಯಿಂದ ನಿನ್ನ ಪ್ರಶ್ನೆ ಸಾಧುವೆ. ಮರಣ ಅನ್ನುವುದು ನನ್ನ ಐಚ್ಛಿಕವಾದ ವಿಷಯ. ಹೌದು ಅಲ್ವಾ? ನನಗೆ ಮನಸ್ಸು ಬಂದಾಗ ಸಾಯಬಹುದು. ಹೇಗೆ? ಮನಸ್ಸು ಬಂದಾಗ ಸಾಯಬಹುದು. ಸಾಯಬೇಕು ಅಂತ ಮನಸ್ಸು ಬರುತ್ತೆ. ಹಾಗೆ ಹೇಳುವುದು ಒಳ್ಳೇದಲ್ಲ. ಮತ್ತೆ ಮನಸ್ಸಿದ್ದಷ್ಟು ದಿವಸ ಬದುಕಬಹುದು. ಹಾಗೆ ಅದು ಆಶಾವಾದಿಗೂ ನಿರಾಶಾವಾದಿಗೂ ಇರುವ ವ್ಯತ್ಯಾಸವೇ ಅಷ್ಟು. ಆಶಾವಾದಿ ಆದವನು ಹೇಳುವುದು ಹೇಗೆ? ಅರ್ಧ ಆದ್ರೂ ಉಂಟಲ್ಲ ಅಂತ. ನಿರಾಶಾವಾದಿ ಅವ ಹೇಳುವುದು ಹೇಗೆ? ಅರ್ಧ ಮುಗಿಯಿತಲ್ಲ ಅಂತ. ಅಲ್ವಾ? ವ್ಯತ್ಯಾಸ ಇರುವುದಷ್ಟೇ. ಈಗ ನನ್ನ ಆಶಾವಾದಿ ತೊಲ ಕಡಿಮೆ ಆಗಿದೆ, ಈಗ ನಿರಾಶೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಈಗ ನಿರಾಶಾವಾದಿಯ ನೀವು? ಅಲ್ಲ, ಪೂರ್ತಿಯಾಗಿದ್ದೇನೆ ಅಂತ ಅರ್ಥ ಅಲ್ಲ. ಆದ್ರೂ ಒಳ್ಳೇದೇ ಅಲ್ಲ, ನಿವೃತ್ತ ಆಗಲಿಲ್ಲ. ಆದ್ರೆ ನಿರಾಶಾವಾದದಿಂದ ನಿರೀಶ್ವರವಾದಕ್ಕೂ ಹೋಗಬಾರದು. ಅಯ್ಯೋ, ಲೋಕದಲ್ಲಿ ಹೆಚ್ಚಿನವರು ಹಾಗೆ ಇರ್ತಾರೆ. ನಿನಗೆ ವಿಷಯಕ್ಕೆ ಬಂದದ್ದೊಳ್ಳೇದೇ ಆಯ್ತು. ಏನು? ಅಲ್ಲ, ನನಗೀಗ ಹಾಗೆ ಕಾಣಿಸ್ತದೆ ಈ ಪ್ರಪಂಚವನ್ನು ನೋಡುವಾಗ. ಏನು ಕಾಣಿಸ್ತದೆ? ನಿರೀಶ್ವರವಾದವೇ ಸರಿಯೋ ಕಡೆಗೆ. ಹೌದಾ? ಲಾಲಿಸಬೇಕು. ಚಿಲ್ಮಯನಿ ಲಾಲಿಪುದು ಪುಣ್ಯವಂತಗಿಯೇ ಘೋರಾರಣ್ಯಗಳು ಚಿಲ್ಮಯ
ಘೋರಾರಣ್ಯಗಳು ಪಟ್ಟಣಗಳು ಮಣ್ಣಿ ಹೊಲ್ನಹುದು ಘೋರಾರಣ್ಯಗಳು ಪಟ್ಟಣಗಳು ಮಣ್ಣಿ ಹೊನ್ನಬಹುದು ಚಿಲ್ಮಯ ನೆಲಾಲಿಪುದು ಪುಣ್ಯವಂತಗಿ ಘೋರಾರಣ್ಯಗಳು ಪಟ್ಟಣಗಳು ಮಣ್ಣಿ ಹೊನ್ನಬಹುದು ಪುಣ್ಯಖೀನಗೆ ರಾಜ್ಯ ಕಾನನ ಪುಣ್ಯಖೀನಗೆ ರಾಜ್ಯ ಕಾನನವು ಮತ್ತೆ ಕೀಳ್ ಚಿನ್ನಗಳು ಮೃತ್ತಿಕೆಗಳಂತೆ ತೋರುವುದು ಚಿನ್ನಗಳು ಮೃತ್ತಿಕೆಗಳಂತೆ ತೋರುವುದು ಚಿಲ್ಮಯನಿಲ ಲಾಲಿಪುದು ಲಾಲಿಸೋ ಜಿಯ ಚಿನ್ಮಯ ಹಾ ಚಿತ್ತವನ್ನೆಲ್ಲ ಆವರಿಸಿ ನಿತ್ತವ ಅನ್ನುವಂತಹ ಕಾರಣದಿಂದಲೂ ನೀನು ಚಿನ್ಮಯ. ಹ್ಮ್ ಮೃಣ್ಮಯವಾದಂತಹ ಶರೀರವನ್ನು ಹೊತ್ತು ಬಂದರೂ ನೀನು ಚಿನ್ಮಯ. ಹ್ಮ್ ಈಗ ನಾವೆಲ್ಲ ಮೃಣ್ಮಯರೇ. ಹಾ ಪಾರ್ಥಿವಾಂಶವೇ ಅಧಿಕವಾಗಿ ತುಂಬಿರುವಂತಹ ದೇಹಧಾರಣೆಯನ್ನು ಮಾಡಿದ್ದೇವೆ. ಹಾ ಆದ್ದರಿಂದಲೇ ಪೃಥ್ವಿ ತಂತ್ರಕ್ಕೆ ಸಂಬಂಧಿಸಿದಂತಹ ಮೃಣ್ಮಯತ್ವವನ್ನು ಊರ್ಜಿತದಲ್ಲಿ ಉಳಿಸಿಕೊಂಡಿದ್ದೇವೆ. ಹ್ಮ್ ನೀನು ಹಾಗೋ ಕೇಳಿದರೆ ಹಾಗಲ್ಲ. ಹ್ಮ್ ನೀನು ಬೇಕಾದರೆ ಹಕ್ಕಿಯಂತೆ ಹಾರಲೂ ಬಲ್ಲೆ, ಹಾ ಮೀನಿನಂತೆ ಈಜಲೂ ಬಲ್ಲೆ. ಹ್ಮ್ ಆ ಸಾಮರ್ಥ್ಯವನ್ನು ಮೃಣ್ಮಯವಾದಂತಹ ದೇಹವನ್ನು ಹೊಂದಿದಂತಹ ಸ್ಥಿತಿಯಲ್ಲಿಯೂ ನೀನು ಉಳಿಸಿ ಕಾಣಿಸಿದವ. ನೀವೆಲ್ಲ ಮರ್ತ್ಯರು. ಹೌದು, ನೀನು ಅದಲ್ಲ ಅಂತ ಅರ್ಥ. ಅಮರ್ತ್ಯ ಅಮರ್ತ್ಯನು. ಯಾಕೆ ಮರ್ತ್ಯರು? ಇದು ಮರ್ತ್ಯ ಲೋಕ. ಲೋಕ. ಇದರಲ್ಲಿ ಹುಟ್ಟಿದವರೆಲ್ಲ ಹ್ಮ್ ಒಂದಲ್ಲ ಒಂದು ದಿವಸ ಮರಣ ಧರ್ಮವನ್ನು ಅಂಗೀಕರಿಸಲೇಬೇಕಾಗುತ್ತದೆ. ಹ್ಮ್ ಹುಟ್ಟು ಸಾವು ಹಾ ಅನ್ನುವಂತಹ ಒಂದು ಜೀವನ ಚಕ್ರದ ಮಧ್ಯದಲ್ಲಿ ಹ್ಮ್ ಬೇಕಾದಂತಹ ಪರಿಣಾಮಗಳೇನು ಹ್ಮ್ ಅದನ್ನೆಲ್ಲವನ್ನು ಒಬ್ಬ ಜೀವಿಯಾದವ ಅನುಭವಿಸುತ್ತಾ ಕೊನೆಯದ್ದಾಗಿ ದೇಹ ಧರ್ಮಾನುಸಾರವಾಗಿ ಮರಣ ಧರ್ಮವನ್ನು ಹೊಂದಲೇಬೇಕಾಗುತ್ತದೆ, ಪಂಚತ್ವವನ್ನು ಹೊಂದಬೇಕು. ಹೊಂದಬೇಕು. ಹ್ಮ್ ನಿನಗದು ಉಂಟೋ? ಆ, ಉಂಟೋ ಕೇಳಿದ್ರೆ ದೇಹನಾಶಕ್ಕೊಂದು ಹೇತು ಬೇಕೇ ಬೇಕು ಬೇಕು ಅಲ್ವಾ? ಹ್ಮ್ ಈಗ ದೇಹವಾಗಿ ನೀನು ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡಿದ್ದಿ ಅಂತಾದರೆ ಆ, ಆ ದೇಹನಾಶಕ್ಕೊಂದು ಕಾರಣ ಅನ್ನುವುದು, ನಿಮಿತ್ತ ಅನ್ನುವುದು ಬೇಕಾಗುತ್ತದೆ. ಬೇಕು. ದೇಹ ಹೋಗಬೇಕಲ್ಲ. ದೇಹ ಹೋಗಬೇಕು. ಹಾಗೆಂದು ನಾವೆಲ್ಲ ಈ ದೇಹವನ್ನು ಹೊಂದಿದಷ್ಟೂ ಕಾಲ ಹ್ಮ್ ಈ ದೇಹ ಭಾವವನ್ನು ಬಿಟ್ಟು ವ್ಯವಹರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವರಲ್ಲ. ಹ್ಮ್ ಈಗ ಮಹಾತ್ಮರನ್ನಿಸಿಕೊಂಡಂತಹ ಪರಮಹಂಸರಿಗೆಲ್ಲ ಒಂದಂಶ ಸಾಧ್ಯವಾದೀತವನೇ ಎಲ್ಲೇ ಆದರೂ ಹ್ಮ್ ದೇಹ ತಾನಲ್ಲ ಅನ್ನುವಂತಹ ಭಾವವನ್ನು ಹೊಂದಿ ವ್ಯವಹರಿಸುವುದಕ್ಕೆ ಹ್ಮ್ ಪರಕಾಯ ಪ್ರವೇಶವೂ ಆಗುತ್ತದೆ. ಆಗ್ತದೆ. ಅಥವಾ ಆತ್ಮದರ್ಶನದ ಮೂಲಕವಾಗಿ, ಆ, ಆತ್ಮಾನುಸಂಧಾನದ ಮೂಲಕವಾದಂತಹ ಸಾಧನೆಯ ಮೂಲಕವಾಗಿ ಹ್ಮ್ ಸಿದ್ಧಿಯನ್ನು ಹೊಂದಿದಂತಹ ಮಹಾಪುರುಷರಿಗೆ ಹ್ಮ್ ದೇಹವನ್ನೇ ಹೊಂದಿ ಈ ಪ್ರಪಂಚದಲ್ಲಿದ್ರು ತಾವು ದೇಹ ಅಲ್ಲ ಅನ್ನುವಂತಹ ಭಾವವನ್ನು ತಳೆದು ವ್ಯವಹರಿಸುವುದಕ್ಕೆ ಸಾಧ್ಯ ಆದಿ. ಲೋಕಕ್ಕೆ ತೋರಿಸಿದವರೇ ಇದ್ದಾರೆ ನಾನು ದೇಹ ಅಲ್ಲ ಎಂಬುದನ್ನು. ಅಲ್ವ? ಹ್ಮ್ ಕೇಳ್ತೇವೆ ನಾವು ಅನೇಕ ಬ್ರಹ್ಮರ್ಷಿಗಳ ಕಥೆಯನ್ನೆಲ್ಲ ಆ, ಅಲ್ವ? ಅವರೆಲ್ಲ ಹಾಗೆ ಪ್ರಪಂಚದಲ್ಲಿ ಬದುಕಿದವರು, ಮೋಹಾದಿ ಭಾವಕ್ಕಿಂತ ಹೊರತಾಗಿ. ಹ್ಮ್ ಆದರೆ ಸಾಮಾನ್ಯವಾಗಿ ನನ್ನನ್ನು ಸೇರಿಸಿದ ಹಾಗೆ ಈ ಅದರಿಂದಲೇ ಅಲ್ವಾ ಪ್ರಸಿದ್ಧನಾದವ ಜಡಭರತ. ಹೌದೌದು, ನನ್ನನ್ನು ಸೇರಿಸಿದ ಹಾಗೆ ಹ್ಮ್. ದೇಹ ಭಾವಕ್ಕಿಂತ ಹೊರತಾಗಿ ಬದುಕುವುದಕ್ಕಾಗುವುದಿಲ್ಲ. ಹ್ಮ್. ಅದರ ಅರ್ಥ ಅವಿವೇಕವೇ ಮುಸುಕಿಕೊಂಡಿದೆ ಅಂತಲ್ಲ. ಅಲ್ಲ. ದೇಹ ಅಂದ್ರೆ ನಾನಲ್ಲ, ಹ್ಮ್ ನಮ್ಮೊಳಗಿರುವುದೇ ಬೇರೆ. ಹ್ಮ್ ಈ ತಿಳುವಳಿಕೆಗಿಂತ ನಾನಾದರೂ ಹೊರತಲ್ಲ. ಹ್ಮ್ ಆದರೆ ಆ, ಕರ್ತವ್ಯವನ್ನೆಸಗುವಂತಹ ಕಾಲಕ್ಕದು ಮರವೇ ಆಗಿ ಹೋಗುತ್ತದೆ. ಹ್ಮ್ ನಾನೇ ಮಾಡಿದ್ದೇನೆ ಅನ್ನುವಂತಹ ಮನಸ್ಸು, ಈ ದೇಹವೇ ನಾನು ಅನ್ನುವಂತಹ ಭಾವದಿಂದ ಮುಂದುವರಿಯುವಂತಹ ಸ್ಥಿತಿ ಬರ್ತದೆ. ಅದರಿಂದಲೇ ಅಲ್ವೇ ಪ್ರತಿಜ್ಞಾಬದ್ಧರಾದದ್ದು ನೀವು. ಅಲ್ವಾ? ಅದಕ್ಕೆ ಕಾರಣವಾದದ್ದೇನು ಕೇಳಿದರೆ ಹ್ಮ್ ಮಾಯಾಪಾಶ ನಿಬದ್ಧರಾಗಿ ನಾವು ಉಳಿದಿರುವುದು. ಹ್ಮ್ ಇದನ್ನು ಹರಿದು ಮುಂದಕ್ಕೆ ಹೋಗುವಂತಹ ಸಾಮರ್ಥ್ಯ ನಮಗಿಲ್ಲ. ಮಾಯಾವರಣ. ಒಂದು ವೇಳೆ
ಹ್ಮ್ ಆ ಆವರಣವನ್ನು ಕಳಚಿ ಮುಂದಕ್ಕೆ ಸಾಗುವುದಕ್ಕೆ ನಮಗೆ ಸಾಧ್ಯವಾಗ್ತದೆ ಅಂತಾದ್ರೆ ಆ, ಮತ್ತೆ ಬಹುಶಃ ನಿನಗೂ ನಮಗೂ ಬಹಳ ವ್ಯತ್ಯಾಸ ಇಲ್ಲ, ವ್ಯತ್ಯಾಸವೇ ಇಲ್ಲ. ಅಲ್ಲೇ ನಾವು ಸೇರಿಕೊಳ್ತೇವೆ ಅಂತ ಅರ್ಥ. ಅಲ್ವಾ? ಹ್ಮ್ ಅಲ್ಲಿಗೆ ಅದ್ವೈತವಾಗಿ ಹೋಗ್ತದೆ. ಹೌದು, ಭೀಷ್ಮಾರ್ಜುನ ಹೋಗಿ ಕೃಷ್ಣಾರ್ಜುನ ಆಗ್ತದೆ. ದ್ವೈತ ಭೀಷ್ಮ. ಇದ್ದದ್ದು ಅದ್ವೈತಕ್ಕೆ ಬಂದು ಸೇರ್ತದೆ. ಹ್ಮ್ ಈಗ ನಿಜವಾಗಿ ನೋಡಿದರೆ ಆ, ಅದ್ವೈತದಲ್ಲೇ ಒಂದು ದ್ವೈತವನ್ನು ನಾವು ಹುಡುಕಬೇಡ, ಹಾಗುಂಟ. ಅಲ್ವಾ? ಅದು ಹೇಗೆ? ಯಾಕಂದ್ರೆ ಒಂದಾಗಿದ್ದದ್ದೇ ಅನೇಕವಾಗುವುದಲ್ವ. ಆ, ಹಾಗಿದ್ರೆ ಆ ವಿಕಾರವನ್ನು ನಾವೇನು ಅಂತ ಹೇಳಬೇಕು? ಹ್ಮ್ ಒಂದಾಗಿದ್ದದ್ದೇ ಅನೇಕವಾಗುತ್ತದೆ ಅನ್ನುವಂತಹ ಒಂದು ತತ್ವವನ್ನು ಒಪ್ಪಿದ್ರೆ ಹ್ಮ್ ಒಂದು ಅದ್ವೈತದಲ್ಲಿ ಒಂದು ದ್ವೈತವನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಅದ ಭಾಷೆಗೆ ಆ ಶಕ್ತಿ ಉಂಟು. ಹಾ, ಹೌದು. ಅದ್ವೈತ ಅಂದರೆ ದ್ವೈತ ಅಂತ ಅರ್ಥ ಹೇಳಲಿಕ್ಕೆ ಬರ್ತದೆ. ದ್ವೈತ ಅಂದ್ರೆ ಅದ್ವೈತ ಅಂತ ಅರ್ಥ ಹೇಳಲಿಕ್ಕೆ ಬರ್ತದೆ. ಹೌದಪ್ಪ. ಹೇಗೆ ಅಂದ್ರೆ ಹ್ಮ್ ಯಾವುದರಿಂದ ಎರಡು ಹೊರ ಬಂದಿದ್ದು ಹ್ಮ್ ದ್ವಿಧಾ ಇತಂ ದ್ವೈತಂ. ಹ್ಮ್ ಯಾವುದರಿಂದ ಎರಡು ಹೊರಗೆ ಬಂದಿದೆ, ಹ್ಮ್ ಎರಡು ಹೊರಗೆ ಬಂದ್ರೆ ಉಳಿಯುವುದು ಒಂದೇ ಅಲ್ವ, ಆ, ಅದು ದ್ವೈತ. ಆ, ದ್ವೈತ ಅಲ್ಲದೆ ಇದ್ದದ್ದು ಅದ್ವೈತ. ಹ್ಮ್ ಹಾಗಾಗಿ ಎರಡೂ ಒಂದೇ. ಆ, ನಿಜವಾಗಿ ಅದ್ವೈತ ಹ್ಮ್ ಅನ್ನುವುದು ದ್ವೈತ ಇಲ್ಲ ಅನ್ನುವುದನ್ನಷ್ಟೇ ಸಾರುವುದಲ್ಲ, ಆ, ಎಲ್ಲವೂ ಒಂದೇ ಅನ್ನುವಂತಹ ಭಾವವನ್ನು ಸಾರುವುದೇ ಹ್ಮ್ ಅದ್ವೈತದ ನಿಜವಾದಂತಹ ನಿಲುಮೆ ಅಂತ ನಾನು ಭಾವಿಸಿಕೊಂಡ. ಆ, ಎರಡಿಲ್ಲ ಅನ್ನುವುದಕ್ಕಿಂತಲೂ ಹ್ಮ್ ಎಲ್ಲವೂ ಒಂದೇ ಅನ್ನುವಂತಹ ಭಾವಕ್ಕೂ ಬಹಳ ವ್ಯತ್ಯಾಸ ಇಲ್ವ? ಇದೆ. ಉಂಟಲ್ಲ. ಹ್ಮ್ ಆ ನಿರ್ಣಯದಿಂದ ನಾವು ಅದನ್ನು ಕಂಡುಕೊಳ್ಳಬೇಕಾದದ್ದು. ಹ್ಮ್ ಮೃಣ್ಮಯವಾದ ದೇಹವನ್ನು ನೀನು ಹೊಂದಿದ್ದಿ, ನಿನಗೂ ಗರ್ಭಾವಾಸ ಉಂಟು, ಹ್ಮ್ ನಿನಗೂ ತಂದೆ ತಾಯಿಗಳಿದ್ದಾರೆ, ಆ, ಈ ಪ್ರಪಂಚದಲ್ಲಿ ನೀನು ಸಂಜನಿಸಿದ್ದಿ, ಹ್ಮ್ ನಿನಗೂ ಬಾಲ್ಯ ಉಂಟು, ಹ್ಮ್ ನಿನಗೂ ಕೌಮಾರ್ಯ ಇತ್ತು, ಹ್ಮ್. ನಿನಗೂ ಯೌವನ ಬಂದಿದೆ, ಹ್ಮ್ ಇನ್ನು ಸ್ವಲ್ಪ ದಿವಸ ಹೋದ್ರೆ ನಿನಗೂ ವೃದ್ಧಾಪ್ಯ ಬಂದು ನಿನ್ನ ಕೂದಲು ಬೆಳ್ಳಗಾದಿದೆ. ನನಗೂ ನಿಮಗೂ ಒಂದೇ ವ್ಯತ್ಯಾಸ. ಎಂತದ್ದು? ನಿಮಗೆ ಮದುವೆ ಆಗಲಿಲ್ಲ, ನನಗೆ ಮದುವೆ ಆಗಿ ಮಕ್ಕಳಾಗಿದ್ದಾರೆ. ಹೌದೌದು. ಅದು ದೇಹಾವಸ್ಥೆಗೆ ಸಂಬಂಧಿಸಿ ಅಲ್ಲ, ಜೀವನಾವಸ್ಥೆಗೆ ಜೀವನಾವಸ್ಥೆಗೆ ಸಂಬಂಧಿಸಿ. ನಾನು ದೇಹಾವಸ್ಥೆಯನ್ನು ಸಂಬಂಧಿಸಿ ಹೇಳಿದ್ದು. ಹಾ. ನಿನ್ನ ದೇಹಾದಿಗಳಿಗೆ ಇದೆಲ್ಲ ಉಂಟು, ಬೆಳವಣಿಗೆಲ್ಲ ಉಂಟು. ಹಾ. ಆ ದೃಷ್ಟಿಯಿಂದ ನೋಡಿದ್ರೆ ನೀನು ಮೃಣ್ಮಯನೇ. ಅದಿಲ್ಲದೆ ಇದ್ರೆ ನಾನು ಕಾರಾಗೃಹದಲ್ಲಿ ಇದ್ದ ರೂಪದಲ್ಲೇ ಇರಬೇಕಿತ್ತು. ಹೌದು. ಈಗ ನೀನು ಇಲ್ಲಿ ನೆಲದಲ್ಲೇ ನಡೆದಾಡ್ತಾ ಇದ್ದಿ, ಹ್ಮ್ ಅಲ್ವಾ? ಹೌದು. ನೀನೇನಾದ್ರೂ ಅದೃಶ್ಯವಾಗಿ ಆಚೀಚೆ ಹೋಗುದಲ್ಲ, ಇಲ್ಲ, ಇಲ್ಲ. ನಮ್ಮ ಕಣ್ಣ ಮೂಗದ ನಡ್ಕೊಂಡೇ ಹೋಗ್ತಾ ಇದ್ದಿ. ಹ್ಮ್. ನಿನಗೂ ಬಹಳ ದೂರಕ್ಕೆ ಹೋಗ್ಬೇಕಾದ್ರೆ ರಥ ಬೇಕಾಗುತ್ತೆ, ಬೇಕು ಬೇಕು. ಅಲ್ವಾ? ಹೌದು. ಹಾಗಿದ್ರೆ ಮೃಣ್ಮಯತ್ವವನ್ನು ನೀನು ಕಾಣಿಸ್ತಾ ಇದ್ದಿ. ಹಸಿವು ಬಾಯಾರಿಕೆಯೂ ಇದೆ. ಹೌದಪ್ಪ. ಮೊನ್ನೆ ಸಂಧಾನಕ್ಕೆ ಬಂದ ಪ್ರತ್ಯೇಕ ಹೊಟ್ಟೆ ತೋರಿಸಿ ಹೇಳಿದಂತೆ ಅನ್ನಪಾನಗಳಿಲ್ಲದೆ ಬಳಲಿದೆ ಅಂತೆಲ್ಲ ನಮಗೆ ಹೌದು. ಸುದ್ದಿ. ಅದೇ ನಿಮ್ಮ ಮನೆಯ ಮುಂಬಕ್ಕೆ ಬಂದಾಗ ಆಗಲಿಲ್ಲ. ಅದೇ ನಮ್ಮ ಮನೆಗೆ ಬರುವಾಗಲೇ ಹೊಟ್ಟೆ ತುಂಬಿಸಿ, ಅದೊಂದು ಒಳ್ಳೇದಾಯ್ತು. ಹ್ಮ್. ಯಾಕೆ ನಮ್ಮ ಮನೆ ಅಂಗಳದಿಂದ ಹೋಗುವಾಗ ಹಸಿವಾಗಿದೆ ಅಂತ ಹೇಳಲಿಲ್ಲ. ಇಲ್ಲ ಇಲ್ಲ, ಅಲ್ಲಿ ಹೋದ ಮೇಲೆ ಹೇಳಿ. ಅಲ್ಲಿ ಹೋದ ಮೇಲಲ್ಲ. ಈಗ ಇಲ್ಲಿಂದಲೇ ಹಸಿದು ಕಳಿಸಿದ್ದಾದ್ರೆ ನಮಗೊಂದು ಅಪವಾದ ಬರ್ತಿತ್ತು. ಮತ್ತೆ ಹಸಿವೇ ಇಲ್ಲದವನಿಗೆ ಉಣ್ಲಿಕ್ಕೆ ಕೊಡುದು ಹೇಗೆ? ಹಾಗೆಲ್ಲ ನಿಮಗೆಲ್ಲ ಅಪವಾದ ಬರುವ ಹಾಗೆ ನಾನು ವ್ಯವಹಾರ ಮಾಡಿಯೇನ? ಬದುಕಿದೆ ನಾನು. ಆ ವಿಶ್ವಾಸದಿಂದಲೇ ಮಾತನಾಡಿಸಲಿಕ್ಕೆ ಪ್ರಾರಂಭಿಸಿದ್ದು. ಹ್ಮ್. ಏನಿದ್ರು ನನ್ನನ್ನು ಬಿಟ್ಟಾಕ್ಲಿಕ್ಕಿಲ್ಲ ಈ ಸಲ, ಅಲ್ವ? ಲಾಲಿಸಬೇಕು. ಹಾ. ಹಾಗೆಂದು ಕೇವಲ ನೀನು ಮೃಣ್ಮಯನೋ ಕೇಳಿದ್ರೆ ಹಾ. ಅಲ್ಲ. ಹ್ಮ್ ಮೃಣ್ಮಯವಾದ ದೇಹವನ್ನು ಹೊಂದಿದ್ರು ಹ್ಮ್ ನಿನ್ನದ್ದಾದಂತಹ ಚಿನ್ಮಯತ್ವವನ್ನು ನೀನು ಅಲ್ಲಲ್ಲಿ ಅಲ್ಲಲ್ಲಿ ಪ್ರಕಟಿಸುತ್ತಾ ಬಂದಿದ್ದು. ಹ್ಮ್ ಅಥವಾ ನಾನು ಸಂದರ್ಭೋಚಿತವಾಗಿ ನನಗಿಂತ ಕಡಿಮೆ ತಿಳಿದವರಿಗೆಲ್ಲ ಇದನ್ನು ಪಾಠವೂ ಮಾಡಿದ್ದೇನೆ. ಹ್ಮ್ 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 ನನಗಿಂತ ಕಡಿಮೆ ಗೊತ್ತಿದ್ದವರಿಗೆ ಸರಿ ಸರಿ. ಕೃಷ್ಣಸ್ತು ಭಗವಾನ್ ಸ್ವಯಂ. ಅದು ಪಾಠ ಮಾಡಬೇಕಾದ್ರೆ ಅಂತವರೇ ಸಿಗಬೇಕು. ಮತ್ತೆ ಹೆಚ್ಚು ಸಿಕ್ಕಿದವರಿಗೆ ನಮ್ಮ ಪಾಠ ಯಾಕೆ? ಹೆಚ್ಚು ತಿಳಿದವರಿಗೆ ಹೇಳಿಸಿಕೊಳ್ಳುವವನ ಹತ್ರ ಬರುವಾಗಲೇ ಹೇಳಿಸುವವನಿಗಿಂತ ನನಗೆ ಹೆಚ್ಚು ಗೊತ್ತುಂಟು ತಮ್ಮ ಕೂತ್ರೆ ಮತ್ತೆ ನಾವು ಹೇಳುದು ಯಾರಿಗೆ? ಅವನ ಹತ್ರ ನಾವೇ ಕೇಳುವುದು ಮತ್ತೆ. ಅಲ್ವಾ? ಅಲ್ಲ, ಅದು ಕ್ರಮ ಉಂಟು. ಹ್ಮ್. ನಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಬಂದವ ಹೌದು ಅಂತಾದ್ರೆ ಹ್ಮ್ ಅಲ್ವಾ? ಹ್ಮ್ ಈಗ ನಿನ್ನ ಹತ್ರ ಹೇಳುವುದು ಹೇಗೆ? ಹೇಗೆ? ನನಗೆ ಗೊತ್ತಿದ್ದನ್ನು ನಿನಗೆ ತಿಳಿಸುವುದಕ್ಕಾಗಿ ಅಲ್ವಾ? ಅಲ್ವಾ? ನನಗೆ ಗೊತ್ತಿಲ್ಲದೆ ಇದ್ದದನ್ನು ನಿನ್ನಿಂದ ತಿಳಿಯುವುದಕ್ಕಾಗಿ. ಈ ಪ್ರಾಯದಲ್ಲಿ ನೋಡಿದರೆ ನೀವೇ ಹೇಳಬೇಕು ನನಗೆ. ಅದಕ್ಕೆ ನಾನು ನಿನ್ನನ್ನು ಚಿನ್ಮಯ ಅಂತಲೇ ಕರೆದದ್ದು. ನಿಮ್ಮ 8ನೆಯ ಒಂದು ಹತ್ರ ಹತ್ರ ಇದ್ದೇನೆ ಅಷ್ಟೇ ನಾನು. ಅಲ್ಲ, ಈಗ ಮೃಣ್ಮಯ ಅಂತ ಹೇಳಿದರೆ ಹಾ ದೇವಕಿ ಕಂದನಾಗಿ ನಿನ್ನನ್ನು ಕಂಡ್ರೆ ಹ್ಮ್. ನೀನು ಹೇಳಿದ್ದು ಸರಿ. ಹ್ಮ್. ನೀನು ನನ್ನ ಮೊಮ್ಮಗನ ಸ್ಥಾನದಲ್ಲಿ ಹಾ ಹಿರಿಯನಾಗಿ ನಾನು ನಿನಗೆ ಹೇಳಬೇಕು. ಹ್ಮ್ ಈಗ ನಾನು ನಿನ್ನನ್ನು ನನ್ನ ಅಜ್ಜನ ಸ್ಥಾನದಲ್ಲಿ ಕಂಡದ್ದು ಚಿನ್ಮಯ ಅಂತ ಹಾ 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 ಅಲ್ವಾ? ಓ. ನಾನು ಗಂಗಾಸುತ, ಹ್ಮ್ ನೀನು ಗಂಗಾಪಿತ. ಹ್ಮ್ ಮತ್ತೀಗ ದೂರದ ಸಂಬಂಧ ಹುಡುಕುದು ಯಾಕೆ ನಾವು? ಹಾಗೆ ಮೊಮ್ಮಗನ ಅಪ್ಪನ ಅಜ್ಜನ ಅಂತಲ್ಲ, ಬೇಡಲ್ಲ. ನೇರ ನೇರ ಸಂಬಂಧ ಉಂಟಲ್ಲ ನಮಗೆ. ಅದುಂಟು. ಆದ್ದರಿಂದ ಹ್ಮ್ ಗಂಗಾ ಜನಕನಾಗಿಯೇ ನೀನನ್ನು ನಾನು ಕಂಡಿದ್ದೇನೆ. ಹ್ಮ್ ನನ್ನ ಅಂತರಂಗದಲ್ಲಿರುವಂತಹ ಪ್ರಶ್ನೆಗಳಿಗೆ ನೀನೊಂದು ಸಮರ್ಪಕವಾದ ಉತ್ತರವನ್ನು ಕೊಡಬೇಕನ್ನೋ ನಿರೀಕ್ಷೆಯಿಂದ ಕೇಳ್ತಾ ಇದ್ದೇನೆ. ಪ್ರಶ್ನೆ ಉಂಟಾ? ಹೌದೌದು. ಪ್ರಶ್ನೆ ಅಂದ್ರೆ ನಿನ್ನ ಹತ್ರ ಪ್ರಶ್ನೆ ಅಲ್ಲ, ಹ್ಮ್ ನನ್ನಲ್ಲಿ ನನ್ನ ಅಂತರಂಗದಲ್ಲಿ ನನ್ನದೇ ಪ್ರಶ್ನೆ. ಹಾ 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 ನನ್ನ ಅಂತರಂಗವೇ ನೀನು ಅನ್ನುವಂತಹ ಭಾವದಿಂದ ಈಗ ಕೇಳುವುದು. ಸರಿ ಸರಿ.
ಅಲ್ವಾ? ಈಗ ಕೆಲವು ಸಲ ಆಗಲ್ವಾ? ಈಗ ಪ್ರಶ್ನೆಗೆ ಉತ್ತರ ಹುಡುಕುವುದು ಅಂದ್ರೆ ಹೇಗೆ? ಒಂದೋ ಗೊತ್ತಿದ್ದವರು ನಮಗಿಂತ ಹೆಚ್ಚು ಗೊತ್ತಿದ್ದವರು ಇದ್ರೆ ಅವರ ಹತ್ರ ಹೋಗಿ ಕೇಳುವುದು. ಅವರೆಲ್ಲ ನಮಗೆ ಗೊತ್ತಿಲ್ಲ ನಿಮಗೆ ಹೇಳಲಿಕ್ಕೆ. ಪ್ರಶ್ನೆಗಳನ್ನು ಸರಣಿಯಾಗಿ ಕೇಳಬೇಕು. ಹೌದು. ಒಬ್ಬ ಮನುಷ್ಯನಾದವನ ಪ್ರಯತ್ನ ಇರಬೇಕಾದದ್ದು ಹಾಗಲ್ವ. ತಾನೂ ಪ್ರಯೋಜನ ಹೊಂದಬೇಕು, ಅದೇ ಪ್ರಯೋಜನವನ್ನು ಊರಿನ ಸಜ್ಜನರು ಹೊಂದಬೇಕು. ಹಾಗಾಗಬೇಕು ಅನ್ನುವಂತಹ ದೃಷ್ಟಿಯಿಂದಲೇ ನಿನ್ನ ಪ್ರಶ್ನಿಸ್ತಾ ಇರುವುದು. ಅಂದ್ರೆ ಇದರಲ್ಲಿ ಗೌಪ್ಯ ಇಲ್ಲ. ಗೌಪ್ಯ ಇಲ್ಲ. ಈ ಪ್ರಪಂಚ ವ್ಯವಸ್ಥೆಯನ್ನು ನೋಡಿದಂತಹ ನನಗೆ, ಈ ತನಕ ಬದುಕಿದಂತಹ ನನ್ನ ಆಯುಷ್ಯದ ಅವಧಿಯಲ್ಲಿ ನಾನು ಹೊಂದಿದಂತಹ ಜೀವನಾನುಭವದ ಹಿನ್ನೆಲೆಯಿಂದ ಸಿದ್ಧವಾದ ಪ್ರಶ್ನೆ ಇದು. ಏನು ಹೇಳ್ತದೆ ನಮ್ಮ ಶ್ರದ್ಧೆ? ಏನು ಹೇಳ್ತದೆ? ಒಂದಾಗಿದ್ದಂತಹ ಭಗವಂತ ಅರ್ಥಾತ್ ನೀನು ತನ್ನನ್ನು ಪ್ರಪಂಚದಲ್ಲಿ ಬಹುವಾಗಿ ಕಾಣಿಸಿಕೊಳ್ಳುವಂತಹ ಒಂದು ಲೀಲೆಗಾಣಿಸಿಕೊಟ್ಟ ಅನ್ನುವುದಕ್ಕೆ ಸೃಷ್ಟಿ ಅಂತ ಹೆಸರು ಅಲ್ವಾ? ಆಗಲಿ. ಒಂದೇ ಇದ್ದವ ಭಗವಂತ, ಏಕಂ ಸತ್. ಅದು ಅನೇಕ ರೂಪದಿಂದ ಪ್ರಪಂಚದಲ್ಲಿ ಗುರುತಿಸುವ ಹಾಗಾದದ್ದು ಹೇಗೆ ಕೇಳಿದರೆ ದೇವರ ಲೀಲೆ. ಒಂದು ಕೂರ್ಮದ ಹಾಗೆ ತನಗೆ ಬೇಕಾದ ಕಾಲಕ್ಕೆ ತನ್ನ ಅಂಗಾಂಗಗಳನ್ನು ತನ್ನ ಒಳಗೆ ಚಿಪ್ಪಿನೊಳಗೆ ಸೇರಿಸಿಕೊಳ್ಳುತ್ತದೆ. ಮುಂದುವರಿಬೇಕನ್ನುವಂತಹ ಉದ್ದೇಶ ಉಂಟು ಅಂತಾದರೆ ತನ್ನದ್ದಾದಂತಹ ಅಂಗಾಂಗಗಳನ್ನು ಚಿಪ್ಪಿನಿಂದ ಹೊರಗೆ ಚಾಚುವ ಹಾಗೆ ಮಾಡಿ ಆಮೇಲೆ ತಗೊಳ್ಳಿಕೊಂಡು ಮುಂದಕ್ಕೆ ಹೋಗುತ್ತಾರೆ. ಅದೇ ಉದಾಹರಣೆಯನ್ನು ಮೊಮ್ಮಗನಿಗೆ ಕೊಟ್ಟಿದ್ದೇನೆ ನಾನು. ಹೌದಾ? ಅದು ಕೂರ್ಮೋಂಗಾನೀವ ಸರ್ವಶಃ. ಹಾಗಿದ್ರೆ ನನ್ನ ಯೋಜನೆಯು ಸರಿ ಉಂಟು ಅಂತಾಯ್ತು. ಮತ್ತೆ ನಿಮ್ಮ ಯೋಜನೆ ತಪ್ಪಲಿಕ್ಕೆ ಉಂಟ? ಈಗ ನನ್ನ ಮೊಮ್ಮಗನ ಯೋಜನೆ ನಿನ್ನ ಮೊಮ್ಮಗನ ಯೋಜನೆ ಒಂದೇ ಉಂಟಾಗಿದೆ. ಅದೊಂದೇ ಅಲ್ವಾ? ಅದೇ ತರನಾಗಿ ಪ್ರಪಂಚವನ್ನು ಸೃಷ್ಟಿಸಿದಂತಹ ಭಗವಂತ ಈ ಶ್ರದ್ಧೆಯನ್ನು ಹೊಂದಿದಂತಹ ನಮಗೆ ಮತ್ತೆ ಹುಟ್ಟುವಂತಹ ಪ್ರಶ್ನೆ ಏನು ಕೇಳಿದ್ರೆ ಪ್ರಪಂಚದ ವ್ಯವಸ್ಥೆಯ ಬಗ್ಗೆ. ಈಗ ಒಬ್ಬನಿಂದಲೇ ಸೃಷ್ಟವಾದದ್ದು ಭಗವಂತ ಅಂದ್ರೆ ಏನು? ನಿಷ್ಪಕ್ಷಪಾತವಾದಂತಹ ಮನಸ್ಸನ್ನು ಹೊಂದಿದ ಅಲ್ವಾ? ಪಕ್ಷಪಾತ ಅನ್ನುವುದು ಭಗವಂತನಿಗೆ ದೋಷ ಕಾರಣವಾಗಿ ಪರಿಣಮಿಸ ಹೌದು ಎಲ್ಲರಿಗೂ. ಅಥವಾ ಪಕ್ಷಪಾತ ಮಾಡುವುದಾದ್ರೂ ಯಾರಿಗೆ? ಎಲ್ಲವೂ ತನ್ನದೇ ಹೌದಾದರೆ. ಈಗ ಒಂದಕ್ಕೆ ಕಡಿಮೆ ಒಂದಕ್ಕೆ ಹೆಚ್ಚು ಮಾಡ್ಲಿಕ್ಕಿಲ್ವಲ್ಲ. ಹಾಗೆಂದು ಈ ಪ್ರಪಂಚದಲ್ಲಿ ಅನುಭವಿಸುವವರ ಸ್ಥಿತಿಯನ್ನು ನಾವು ನೋಡಿದ್ರೆ ನಮಗೆ ಹಾಗೆ ಕಾಣಿಸ್ತಾ ಉಂಟಲ್ಲ. ಎಲ್ಲರೂ ಒಂದೇ ತರನಾದಂತಹ ಅನುಭವವನ್ನು ಅನುಭವಿಸುತ್ತಾ ಇಲ್ಲಲ್ಲ ಪ್ರಪಂಚದಲ್ಲಿ. ಮೇಲಿಂದ ಮೇಲೆ ನಾವು ತರ್ಕಿಸಿ ಆಡುವುದಾದರೆ ಪ್ರಧಾನವಾಗಿ ಕಾಣಿಸುತ್ತಿರುವಂತಹ ಈ ಪ್ರಪಂಚದ ವ್ಯವಸ್ಥೆಯಲ್ಲಿ ಎರಡು ವಿಧದ ಅನುಭವಗಳನ್ನು ಗುರುತಿಸ್ತೇವೆ. ಯಾವುದೆಲ್ಲ? ಒಂದು ಹಿತಕರವಾದದ್ದು, ಮತ್ತೊಂದು ಸ್ವಲ್ಪ ಅಹಿತಕರವಾದದ್ದು. ಇನ್ನೂ ಸರಳಗೊಳಿಸಿ ಹೇಳುವುದಾದ್ರೆ ಒಂದು ಸುಖ, ಇನ್ನೊಂದು ಕಷ್ಟ, ದುಃಖ. ದುಃಖ ಕಾರಣವಾದದ್ದು. ಯಾವುದು ನಮ್ಮ ಮನಸ್ಸಿಗೆ ಅಹಿತವಾದ ಪರಿಣಾಮವನ್ನು ಕೊಡುತ್ತದೆಯೋ ಅದೆಲ್ಲ ನಮಗೆ ದುಃಖವಾಗಿ ಕಾಣಿಸ್ತದೆ. ಯಾವುದು ನಮಗೆ ಹಿತವಾದಂತಹ ಸಂವೇದನೆಗೆ ಕಾರಣವಾಗುತ್ತದೆಯೋ ಅದನ್ನೆಲ್ಲ ನಾವು ಸುಖ ಅಂತ ಭಾವಿಸ್ತೇವೆ. ಯಾವುದು ಸುಖ, ಯಾವುದು ದುಃಖ, ಯಾವುದು ಸುಲಭ, ಯಾವುದು ಕಷ್ಟ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಅದು ಅವನವನ ವಿಮರ್ಶೆಗೆ ಬಿಡುವ. ಈಗ ಎಲ್ಲರೂ ಸುಖವಾಗಿಯೇ ಇರಬೇಕು ಅಂತ ಇಲ್ಲಲ್ಲ. ಅದಕ್ಕೊಂದು ಲೌಕಿಕವಾಗಿ ಸರ್ವಸಾಮಾನ್ಯವಾದ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಹೇಗೆ? ಅನುಕೂಲವಾದ ವೇದನೆ ಸುಖ, ಪ್ರತಿಕೂಲವಾದ ವೇದನೆ ದುಃಖ. ಅದು ಅವನವನಿಗೆ ಸಂಬಂಧಿಸಿದ್ದು. ಈ ಅನುಕೂಲ ಪ್ರತಿಕೂಲ ಎನ್ನುವುದು ಅವರವರಿಗೆ ಸಂಬಂಧಿಸಿದ್ದು. ಆದ್ದರಿಂದಲೇ ಯಾವುದು ಸುಖ ಯಾವುದು ದುಃಖ ಅನ್ನುವುದು ನನ್ನ ವಿವೇಚನೆ ಅಲ್ಲ. ಸುಖ ದುಃಖಗಳು ಉಂಟಲ್ಲ ಈ ಪ್ರಪಂಚದಲ್ಲಿ, ಅದು ಉಂಟೇ ಉಂಟು. ಎಲ್ಲರೂ ಒಂದೇ ತರನಾದ ಅನುಭವವನ್ನು ಹೊಂದುವುದಲ್ಲ. ಹಾಗಿದ್ರೆ ಯಾಕೆ ಆ ತಾರತಮ್ಯ ಬಂತು? ಎಲ್ಲ ಕಡೆ ತಾರತಮ್ಯ ಉಂಟು. ಒಬ್ಬನಿಂದಲೇ ಸೃಷ್ಟವಾದಂತಹ ಈ ಪ್ರಪಂಚದಲ್ಲಿ ಅವರಿಗೆ ಒದಗಬಹುದಾದಂತಹ ಅನುಭವಗಳಲ್ಲಿ ಈ ತಾರತಮ್ಯ ಸುಖ ದುಃಖಾದಿ ಭಾವಗಳು, ಆ ವ್ಯತ್ಯಾಸಗಳು ಯಾಕೆ ಗೋಚರಿಸ್ತದೆ? ಇದನ್ನು ವಿವೇಚಿಸ್ತಾ ಹೋದಂತಹ ಕಾಲಕ್ಕೆ ಅವರವರು ಎಸಗಿದಂತಹ ಯಾವುದೋ ಒಂದು ಕಾರ್ಯದ ಮೂಲಕವಾಗಿ ಅನುಭವಿಸುವಂತಹ ಒಂದು ಸ್ಥಿತಿಯನ್ನು ಅವರು ಹೊಂದುತ್ತಾರೆ ಅನ್ನುವುದನ್ನು ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಏನಪ್ಪ ನಾವು ವಾಡಿಕೆಯಲ್ಲಿ ಹೇಳ್ತೇವೆ, ಅದನ್ನು ಕಂಡು ಅಳತೆ ಮಾಡಿ ಹೇಳಿದ್ದಾರೋ ಅಂತ ಅರ್ಥ ಅಲ್ಲ. ಈಗ ಒಬ್ಬಾತ ಬಹಳ ಚೆನ್ನಾಗಿ ಸುಖಕರವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾನೆ ಅಂತಾದ್ರೆ ಏನು ಪುಣ್ಯವಂತ ಅವ ಅಲ್ವೋ? ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತದೆ, ಮಣ್ಣು ಹಿಡಿದ್ರು ಚಿನ್ನ ಆಗುತ್ತದೆ. ಇನ್ನೊಬ್ಬ ಬೇಕಾದಂತಹ ಸಂಪತ್ತು ಸಾಮ್ರಾಜ್ಯ ಸಕಲ ವೈಭವಗಳಿದ್ರು ಅವ ಪ್ರಾರಂಭ ಮಾಡಿದ್ದೆಲ್ಲ ನಷ್ಟ ಪರಿಣಾಮವನ್ನೇ ಒದಗಿಸಿಕೊಡ್ತದೆ, ಕೊನೆಗೆ ದುಃಖ ಕಾರಣವಾಗಿಯೇ ಒದಗುತ್ತದೆ. ಹಾಗಿದ್ರೆ ಏನು? ಅವ ಎಂಥದ್ದು? ಅವ ಮಣ್ಣು ಮುಟ್ಟಿದ್ರೂ ಮಸಿ ಆಗುತ್ತದೆ, ಅಥವಾ ಅವ ಚಿನ್ನ ಹಿಡಿದ್ರೂ ಮಣ್ಣಾಗುತ್ತದೆ.
ಹೀಗೆ ನಾವು ವಾಡಿಕೆಯಿಂದ ಆಡ್ತೇವೆ. ಇದು ಮಹಾತ್ಮರ ಜೀವನವೇ ಇದಕ್ಕೆ ಉದಾಹರಣೆಗಳುಂಟು ಅಲ್ವೋ? ಹೌದೌದು. ಹಾ, ರಾಮನ ಜೀವನದಲ್ಲುಂಟು, ಉಂಟು ಹರಿಶ್ಚಂದ್ರನ ಜೀವನದಲ್ಲುಂಟು, ಉಂಟು ಉಂಟು ಉಂಟು. ಆದರೆ ಅಲ್ಲಿ ನಮಗೊಂದು ಸಮಾಧಾನ ಉಂಟು. ಏನು? ಅವರದ್ದಾದ ಕರ್ಮ ಕಾರಣವಾಗಿಯೋ ಅವರಿಗೆ ಆ ಒಂದು ಪ್ರಾಪ್ತಿ ಬಂದದ್ದು ಅಂತ ನಮಗೆ ಒಪ್ಪಿಕೊಳ್ಳೋಣವೋ, ಹ. ಅದು ಅರ್ಧ ಸತ್ಯವಾದೀತು, ಪೂರ್ತಿ ಸತ್ಯ ಆಗುವುದಿಲ್ಲ. ಪೂರ್ತಿ ಸತ್ಯ ಆಗುವುದು ಹೇಗೆ? ಹೇಗೆ? ಆತ್ಯಂತಿಕವಾಗಿ ಪರಿಣಾಮದಲ್ಲಿ ಏನಾಯಿತು ಹ. ಅನ್ನುವುದರ ಮೂಲಕವಾಗಿ ನೋಡಬೇಡ ಹ್ಮ್. ಅಲ್ವಾ? ಈಗ ರಾಮನಿಗೆ ಆಗಬೇಕಾದ ಪಟ್ಟಾಭಿಷೇಕ ತಪ್ಪಿ ಹೋದಾಗ ನಮಗೆ ಕಾಣುತ್ತದೆ. ಕಾಡಿಗೆ ಹೋಗಬೇಕಾಗಿ ಬಂತು. ಎಲ್ಲಿಯವರೆಗಿನ ವ್ಯಯ ಅವನ ಬದುಕಿನಲ್ಲಿ ಬಂತು ಹೇಳಿದ್ರೆ ಕೈ ಹಿಡಿದ ಹೆಂಡತಿಯನ್ನೂ ಕಳ್ಕೊಳ್ಳಬೇಕಾಗಿ ಬಂತು. ಹೌದು. ಆದರೆ ಅದನ್ನು ಕೇವಲ ನಷ್ಟ ಅಂತ ಒಪ್ಲಿಕ್ಕುಂಟೋ? ನಷ್ಟ ಅಲ್ವಾ? ಪ್ರಪಂಚದ ಸುಖಕ್ಕಾಗಿ ಆ ನಷ್ಟವನ್ನು ನಾವು ಅನುಭವಿಸಿದ ಅಂತ ಕೊನೆಗೆ ನಮಗೆ ಗೊತ್ತಾಯ್ತು ಅಲ್ವಾ? ಮತ್ತೆ ಕೊನೆಯ ಕಾಲಕ್ಕಾಗುವಾಗ ಏನಾಯಿತು? ಸರ್ವ ದೇವಾನುದೇವತೆಗಳು ಬಂದು ರಾಮನ ಯೋಗ್ಯತೆಯನ್ನೇ ಪ್ರಪಂಚಕ್ಕೆ ಪ್ರಕಟಿಸುವಂತಹ ಒಂದು ಸ್ಥಿತಿ ಸಿದ್ಧವಾಗಿ ಹೋಯಿತು. ಹೀಗೆ ಕೊನೆಯ ತನಕ ಕಾರ್ಯಕ್ರಮ ನೋಡಿದವನಿಗೆ ಗೊತ್ತಾಗ್ತದೆ, ಅರ್ಥ ಆಗುದೇ ಹಾಗೆ. ಈ ಮಧ್ಯೆ ಮಧ್ಯೆ ಎದ್ದು ಹೋದವನಿಗೆ ಕತೆ ಅರ್ಧವೇ ಗೊತ್ತಾಗುದು. ಅವ ರಾಮನಿಗೆ ಕಷ್ಟ ಬಂತು ಅಂತ ಹೇಳುವ ಸ್ಥಿತಿ ಬರ್ತದೆ. ಹರಿಶ್ಚಂದ್ರನಿಗಾದ್ರೂ ಹಾಗೆ ಅವನದ್ದಾದಂತಹ ಸತ್ಯವ್ರತದ ಮೂಲಕವಾಗಿ ಭಗವಂತನ ಸಾಕ್ಷಾತ್ಕಾರವೇ ಆದ ಹಾಗಾಯಿತು. ಅಂದ್ರೆ ದೇವರವನ ಮುಂಭಾಗದಲ್ಲಿ ಕಾಣಿಸಿಕೊಂಡರು ದೃಶ್ಯ ರೂಪವಾಗಿ ಅನ್ನುವುದು ನನ್ನ ಧ್ವನಿ ಅಲ್ಲ, ಅದು ಪರಿಣಾಮ. ಹಾಗಾಗಿ ಪರಿಣಾಮ ಅವನಿಗೆ ಆತ್ಮದರ್ಶನ ಸತ್ಯದರ್ಶನದ ಮೂಲಕವಾಗಿ ಒದಗಿ ಬಂತು. ಆದ್ದರಿಂದಲೇ ಅದನ್ನು ನಾವು ದುಃಖ ಅಂತ ಹೇಳುವುದಕ್ಕಿಲ್ಲ. ಕುಳಿದ ಲೌಕಿಕರ ಸ್ಥಿತಿಯನ್ನು ನೋಡಿದರೆ ಈಗ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದವರೆಲ್ಲ ಬಹಳ ನಷ್ಟ ಅನುಭವಿಸಿದ್ದನ್ನೆಲ್ಲ ನಮ್ಮ ಕಣ್ಣ ಮುಂಭಾಗದಲ್ಲಿ ನಾವು ಕಾಣುವುದಿಲ್ಲ. ಈಗ ಬಹಳ ದೂರ ಹೋಗುದು ಬೇಡ ಅಲ್ಲ, ನಮ್ಮ ಮನೆತನದಲ್ಲೇ ಇಲ್ವೋ? ಹೌದಪ್ಪ. ಎಷ್ಟೆಲ್ಲ ಎತ್ತರದಲ್ಲಿ ಇದ್ದದ್ದು ಎಲ್ಲೆಲ್ಲ ಬಂದು ಮುಟ್ಟಿದೆ. ಹೌದು, ರಾಜ್ಯಾಧಿಕಾರ ಇದ್ದದ್ದು ಸಿಗದೇ ಇರುವ ಪರಿಸ್ಥಿತಿ ಬಂದದ್ದುಂಟು. ಆಗ ನಿನ್ನ ವ್ಯಂಗ್ಯ ವಕ್ರೋಕ್ತಿ ಎಲ್ಲ ನನಗೆ ಅರ್ಥ ಆಗ್ತದೆ. ಅದು ಕೈ ತಪ್ಪಿದ್ದಲ್ಲ, ಬೇಡ ಅಂತ ಬಿಟ್ಟದ್ದಲ್ಲ. ಅದೇ ಕೈ ತಪ್ಪಿಸಿದ್ದು ಅಲ್ವಾ? ಅದು ಬೇಡ ಅಂತ ಬಿಟ್ಟದ್ದು, ಅದು ಸ್ವೇಚ್ಛೆ. ಅದೇ ಬಿಟ್ಟದ್ದು ಯಾಕೆ ಕೇಳಿದ್ರೆ ಅದಕ್ಕಿಂತ ಹೆಚ್ಚಿನದನ್ನು ಹೊಂದುವಂತಹ ಉದ್ದೇಶದಿಂದ. ಮದುವೆ ಆಗುವ ಪ್ರಾಯ ಬಂದರೂ ಮದುವೆ ಬೇಡ ಅಂತಹ ಅದದ್ದುಂಟು. ಅದೇ ಪ್ರಾಯ ಹೋದವರಿಗೆ ಮದುವೆ ಮಾಡಿಸಬೇಕಾದ್ರೆ ಹಾಗೆಲ್ಲ ಮಾಡಬೇಕಾಗ್ತದೆ. ನನಗೆ ಗೊತ್ತಿಲ್ಲ ಅಲ್ವಾ? ಈಗ ಪ್ರಾಯ ಹೋದವರಿಗೆ ಮದುವೆ ಮಾಡಿಸಲಿಕ್ಕೆ ಬೇಕಾಗಿ ಅಲ್ವಾ? ನನಗೆ ಈ ಪ್ರಾಯ ಬರಲಿಕ್ಕೆ ಕಾರಣರಾದವರು ಯಾರು ಅನ್ನುವುದನ್ನು ಅರ್ಥ ಮಾಡಿ ನನ್ನ ಮದುವೆ ಮುಖ್ಯವೋ ಅವರ ಮದುವೆ ಮುಖ್ಯವೋ ಅಂತ ತೀರ್ಮಾನ ಮಾಡಿದ ನಿರ್ಧಾರ ಅದು. ಅದೆಲ್ಲ ನಾವು ಕಳ್ಕೊಂಡದ್ದು ಅಂತ ಹೇಳಲಿಕ್ಕಿಲ್ಲ. ಸರಿ, ಆದ್ರೆ ಒಂದೊಂದು ಸಲ ಹಾಗೆ ಅನ್ನಿಸ್ತದೆ. ಯಾವ ಕರ್ಮದ ಫಲವೋ? ಯಾವುದು? ಯಾವ ಕರ್ಮದ ಫಲವೋ? ನೀನು ಆ ಶಬ್ದ ಹೇಳಿದ್ದು ಒಳ್ಳೇದಾಯ್ತು. ಯಾಕೆ? ನನಗೆ ಅದೇ ಬಾಧಿಸ್ತಾ ಇರುವುದು. ಏನು? ಏನಿದು ಕರ್ಮ? ಪೇಳಲಾರೆನು ಕರ್ಮ ಆದಿಪುದು ಎಲ್ಲರಿಗೂ ತೊಂದರೆ ಕೊಡ್ತದೆ. ಜಿಯ ಸಕಲರನು ಬಾಧಿಪುದು ಶೂಲಿಯನು ಬಳಲಿಸಿತು ಬ್ರಹ್ಮನ ಕಪಾಲ. ಶೂಲಿಯನು ಬಳಲಿಸಿತು ಬ್ರಹ್ಮನ ಕಪಾಲ. ಪೇಳಲಾರನು ಕರ್ಮ ಸಕಲರನು ಬಾಧಿಪುದು ಶೂಲಿಯನು ಬಳಲಿಸಿದು ಬ್ರಹ್ಮನ ಕಪಾಲ. ಕೂಲಿಯಾಳುಗಳಂತೆ ಸೃಷ್ಟಿಗೈಯುವನ ಜನೋ, ಕೂಲಿಯಾಳುಗಳಂತೆ ಸೃಷ್ಟಿಗೈಯುವನ ಜನೋ. ಓ ಶ್ರೀಲಲನೆ ಪತಿ ನಿನ್ನ, ಶ್ರೀ
ಶ್ರೀಲಲನೆ ಪತಿ ನಿನ್ನ ಬೆನ್ನ ನಟ್ಟಿ ಹೋದು ಬೇಡಲಾರೆನು ಕರ್ಮ ದೇವಾ, ಹಾ. ಯಾವನೇ ಒಬ್ಬ ವ್ಯಕ್ತಿಯಾಗಲಿ ಹ್ಮ್. ಅರಿತರಿತು ತನ್ನ ದುಃಖಕ್ಕೆ ಕಾರಣವಾಗುವಂತಹ ಕೃತಿಯನ್ನು ಎಸಗುವುದಕ್ಕಿಲ್ವಲ್ಲ. ಉದ್ದೇಶಪೂರ್ವಕವಾಗಿ ಎಸಗಲಾರ. ಉದ್ದೇಶಪೂರ್ವಕವಾಗಿ ಯಾರು ತನಗೆ ಹಾಳಾಗ್ಲಿ ಅಂತ ಮಾಡ್ಲಿಕ್ಕಿಲ್ಲ. ಹ್ಮ್. ಅವನ ಬುದ್ಧಿಯ ಕೊರತೆಯಿಂದಲೋ ಹಾ. ಅಥವಾ ಯೋಚನಾ ಸಾಮರ್ಥ್ಯ ವಿರಹಿತವಾಗಿಯೋ ಹ್ಮ್. ಅಥವಾ ಅವಿವೇಕ ಕಾರಣವಾಗಿಯೋ ಅವ ಮಾಡಿದಂತಹ ಕೆಲಸದಿಂದ ಅವನಿಗೆ ದುಃಖ ಕಾರಣವಾದದ್ದು. ಹಾ. ಹೌದು, ಕರ್ಮ. ಈ ಪ್ರಪಂಚದಲ್ಲಿ ಸಂಜನಿಸಿದಂತಹ ಯಾವನೇ ಒಬ್ಬ ಜೀವಿ ಹ್ಮ್. ಕರ್ಮ ವಿರಹಿತವಾಗಿ ಬದುಕಲಿಕ್ಕೆ ಆಗುವುದಿಲ್ಲಲ್ಲ. ಹ್ಮ್. ಅಲ್ಲ, ಚೇಷ್ಟೆ ಹೇಗೂ ಉಂಟು, ಹ್ಮ್. ಚೇಷ್ಟೆ ಎಲ್ಲ ಕರ್ಮ ಆಗುವುದಿಲ್ಲ. ಹ್ಮ್. ಕರ್ಮ ಆಗಬೇಕು ಅಂತಾದರೆ ಕರ್ಮ ಚೇಷ್ಟೆ ಆಗಬೇಕು ಅಲ್ವಾ? ಹ್ಮ್. ಅಥವಾ ಮಾಡಿದ ಚೇಷ್ಟೆ ಕರ್ಮವಾಗಬೇಕು ಅಂತಾದರೆ ಹ್ಮ್. ಅದರಲ್ಲಿ ಆ ಶುದ್ಧತೆ ಬೇಕು, ಬೇಕು. ಸಂಕಲ್ಪ ಬೇಕು ಹ್ಮ್. ಅಲ್ವಾ? ತ್ರಿಕರಣ ಶುದ್ಧಿಯಿಂದ ಎಸಗಿದಾರ ಶರೀರದ ಸಾಮಾನ್ಯ ಲಕ್ಷಣ ಚೇಷ್ಟೆ. ಚೇಷ್ಟೆ. ಆದರೆ ಆ ಚೇಷ್ಟೆಗೆ ಕರ್ಮ ಅನ್ನುವಂತಹ ಒಂದು ಮಹತ್ತಿಗೆ ಬರುವುದು ಯಾವಾಗ ಕೇಳಿದರೆ ಸಂಕಲ್ಪಪೂರ್ವಕವಾಗಿ ಇದನ್ನು ಕೈಗೊಂಡಂತಹ ಕಾಲಕ್ಕೆ ಮಾತ್ರ, ವಿಧಿ ನಿಷೇಧಕ್ಕೆ ಒಳಗಾದಾಗ ಅಲ್ವಾ? ಕರ್ಮ ಅನ್ನುವುದು ಕಾರಣವಾಗಿ ಹ್ಮ್. ಅವನದ್ದಾದಂತಹ ಸುಖಕ್ಕೋ ದುಃಖಕ್ಕೋ ನಿಮಿತ್ತವಾಗಿ ಒದಗುತ್ತದೆ, ಕಾರಣ ಸ್ಥಾನದಲ್ಲಿ ನಿಲ್ಲುತ್ತದೆ. ಹ್ಮ್. ಇದನ್ನು ಶಾಸ್ತ್ರ ಸಾರುತ್ತದೆ. ಹ್ಮ್. ಏನಪ್ಪ ಕರ್ಮ? ಹಾ. ಒಂದು ಸಾಮಾನ್ಯವಾದಂತಹ ಕರ್ಮಗಳು ಈ ಪ್ರಪಂಚದಲ್ಲಿ ಉಂಟು, ಹುಟ್ಟಿದಂತಹ ಯಾವನೇ ಒಬ್ಬ ವ್ಯಕ್ತಿಗೆ ಹ್ಮ್. ಅಲ್ವಾ? ಹ್ಮ್. ಅದರ ಮೂಲಕವಾಗಿ ಆದರೂ ಫಲಸಿದ್ಧಿ ಆಗ್ತದೆ, ಅದು ಆಮೇಲಿನ ಪ್ರಶ್ನೆ. ಹಾ. ಸಂಕಲ್ಪ ಪೂರ್ವಕವಾಗಿ ಹ್ಮ್. ಇಂತಹದನ್ನೇ ಎಸಗಬೇಕು ಅನ್ನುವಂತಹ ನಿರ್ಣಯಾತ್ಮಕವಾದಂತಹ ಒಂದು ನಿಲುಮೆಯಿಂದ ಇಂತಹ ಉದ್ದೇಶದಿಂದ ಕೈಗೊಂಡಂತಹ ಕರ್ಮಗಳು ಹಾ. ಅದಕ್ಕೊಂದು ಫಲವನ್ನು ನಾವು ಅನುಭವಿಸಲೇಬೇಕಾಗುತ್ತದೆ ಹ್ಮ್. ಅಲ್ವಾ? ಹೌದು. ಕೇವಲ ಈ ಜನ್ಮದಿಂದ ಸಾಧ್ಯವಾದದ್ದು ಮಾತ್ರ ಅಲ್ಲ, ಯಾಕೆಂದ್ರೆ ಹುಟ್ಟು ಸೌಭಾಗ್ಯವಂತರನ್ನು ಕಾಣ್ತೇವೆ ನಾವು ಈ ಪ್ರಪಂಚದಲ್ಲಿ. ಹ್ಮ್. ಹುಟ್ಟಿದಂದಿನಿಂದ ಸುಖವೇ, ಹ್ಮ್. ಬೇರೆಂಥದ್ದು ಇಲ್ಲ. ಗರ್ಭದಲ್ಲಿಯೇ ಸುಖ. ಅವರು ಹೋಗುವಲ್ಲೆಲ್ಲ ರತ್ನಗಂಬಳಿ, ಹ್ಮ್. ಮಲ್ಲಿಗೆ ಎರಡೇ ರಚುವುದು, ಹ್ಮ್. ಅವ ಇನ್ನೊಬ್ಬನಿಗೆ ಕೇಡೆ ಮಾಡಲಿ, ಹಾ. ಈ ವೈಭವ ಸಿಗ್ತದೆ. ಹಾ. ಎಲ್ಲಿ ಹೋದ್ರು ಹೊಗಳಿಕೆ, ಹ್ಮ್. ಎಲ್ಲಿ ಹೋದ್ರು ಮನ್ನಣೆ, ಹ್ಮ್. ಮಾಡುವುದು ಊರು ತೆಗೆಯುವ ಕೆಲಸವೇ ಹಾ. ಅಂತದ್ದು ಸಿಗ್ತದೆ. ಹಾ. ಇದೆಲ್ಲವಾಗುವುದ ಕಾರಣ ಏನು? ಅದು ಜನ್ಮಾಂತರ. ಜನ್ಮಾಂತರದ್ದು. ಹ್ಮ್. ಹಾಗಿದ್ರೆ ಕೇವಲ ಈ ಜನ್ಮದಲ್ಲಿ ನಾವು ತಾಯಿಯ ಗರ್ಭದಿಂದ ಭೂಸ್ಪರ್ಶವಾದ ಮೇಲೆ ನಮ್ಮ ಬುದ್ಧಿ ತಿಳಿದಂದಿನಿಂದ ಏನನ್ನು ಮಾಡ್ತೇವೆಯೋ ಹಾ. ಅದು ಮಾತ್ರ ಹ್ಮ್. ನಮಗೆ ಫಲದಾಯಕವಾಗಿ ಕಾಣಿಸಿಕೊಳ್ಳುವುದಲ್ಲ, ಹ್ಮ್. ಹಿಂದಿನಿಂದಲೂ ಬರ್ತದೆ. ಹ್ಮ್. ಪ್ರಾರಬ್ಧ ಉಪಾತ್ತ ಕರ್ಮ ಅಲ್ವಾ? ಮೊದಲಿನದ್ದು ಹಾ. ಪುರಾತನವಾದದ್ದು. ಹ್ಮ್. ಇನ್ನು ಈ ಜನ್ಮದಲ್ಲಿ ನಾವೆಸಗಿದಂತಹ ಕರ್ಮಗಳೇನುಂಟು ಹ್ಮ್. ಅದಕ್ಕನುಗುಣವಾದಂತಹ ಫಲ ಹ್ಮ್. ಮುಂದಿನ ಜನ್ಮಕ್ಕೆ ಅನುಗುಣವಾಗಿ ಇದನ್ನು ಅನುಭವಿಸಲಿಕ್ಕೆ ಬೇಕಾಗಿ ಹ್ಮ್. ಆಗಾಮಿ ಸಂಚಿತ ಸಂಚಿತ. ಹ್ಮ್. ಹೀಗೆ ಇದನ್ನು ಬೇರೆ ಬೇರೆ ಸ್ತರಗಳಲ್ಲಿ ನಮಗೆ ವಿಭಾಗಿಸ್ಲಿಕ್ಕೆ ಆಗ್ತದೆ. ಒಟ್ಟಂದದಲ್ಲಿ ಕರ್ಮ ಸರಿ. ಅದು ಕಳೆದ ಜನ್ಮದ್ದಾಗಲಿ, ಹಾ. ಜನ್ಮಜನ್ಮಾಂತರದ್ದಾಗಲಿ, ಹ್ಮ್. ಮುಂದಿನ ಜನ್ಮಕ್ಕೆ ಮಾಡಿಟ್ಟ ಬುತ್ತಿ ಆಗಲಿ, ಹ್ಮ್. ಏನಿದ್ರು ಕರ್ಮ. ಅದೇ ಇದ ಆಲೋಚನೆ ಮಾಡಿ ಮಾಡಿ ಸ್ವಲ್ಪ ಅರ್ಥ ಆಗದೆ ಆಮೇಲೆ ಮನುಷ್ಯರು ಹೇಳೋದು ಅದು ನನ್ನ ಕರ್ಮ. ಹೌದೌದು, ಅದು ಅದರದ್ದಾದ ಭಾರ ಅಷ್ಟಿರುವಾಗ ಒತ್ತಿ ಹೋಗುದು, ಮಹಾಪ್ರಾಣ ಆಗುದು, ಮಹಾಪ್ರಾಣ ಆಗುದು, ಕರ್ಮ ಹೋಗಿ ಕರ್ಮ ಆಗುದು. ಹೌದು ಅಲ್ವಾ? ಅದು ಬಾಧಿಸ್ತದೆ ಪ್ರತಿಯೊಬ್ಬನನ್ನು. ಹಾ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಮನುಷ್ಯ ವಿವೇಕದಿಂದ ಕರ್ತವ್ಯವನ್ನೆಸಗಬಹುದಾದವನಿಗೆ, ಮಿಕ್ಕುಳಿದವರ ಕರ್ಮಕ್ಕೆ ಫಲ ಇಲ್ಲ ಬಿಡೋಣ. ಯಾವನು ಮನನಶೀಲನೋ, ಯಾವನು ಬುದ್ಧಿಪೂರ್ವಕವಾಗಿ ಎಸಗಬಲ್ಲನೋ ಅಂಥವನ ಎಸಗಿದಂತಹ ಕರ್ಮಕ್ಕೆ ತಕ್ಕುದಾದ ಫಲವನ್ನು ನಾವು ಅನುಭವಿಸಬೇಕಾಗ್ತದೆ. ಸರಿ. ಇದು ಕೇವಲ ಮನುಷ್ಯ ಮಾತ್ರರಿಗೋ ಅಲ್ವಾ? ಅಲ್ಲ, ಈಗ ಮನುಷ್ಯ ಮಾತ್ರರಲ್ಲಾದರೂ ಈ ಭೂಲೋಕದಲ್ಲಿ ಹುಟ್ಟಿದ ಮಾನವರಲ್ಲಾದರೂ ಅರ್ಹತೆಯಿಂದ ವ್ಯತ್ಯಾಸ ಉಂಟು. ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ, ಅಥವಾ ಅರ್ಹತೆಯಿಂದ ಒಬ್ಬ ಮಹಾತ್ಮನನ್ನಿಸಿಕೊಂಡವ ಹೇಗೆ, ಮತ್ತೆ ಅರಹಂತ ಅನ್ನಿಸಿಕೊಂಡವ ಹೇಗೆ, ಪರಮಹಂಸ ಅನ್ನಿಸಿಕೊಂಡವ ಹೇಗೆ, ಎಲ್ಲ ಜೀವಯೋಗ್ಯತೆಯಿಂದ ಒಂದೊಂದು ಹಂತ ಬೆಳೆದು ಬೆಳೆದು ಮೇಲೆ ಹೋದವರಲ್ಲ, ಅವರಲ್ಲಿಯೂ ಕಾಣ್ತೇವೆ ನಾವು.
ಎಷ್ಟೆಷ್ಟೋ ಕಾಲ, ಸಾವಿರಾರು ವರ್ಷಗಳ ಕಾಲ ಇಂದ್ರಿಯಗಳನ್ನೆಲ್ಲ ತಪಸ್ಸಿನ ಮೂಲಕವಾಗಿ ಬಡವಾಗಿಸಿಕೊಂಡು ಏನೋ ಬೇಡ ಆತ್ಮದರ್ಶನ ಒಂದೇ ಸಾಕು ಅನ್ನೋ ಹಾಗೆ ಭಾವಿಸಿದವರು ಒಂದೊಂದು ಸಲ ಜಾರಿ ಬಿದ್ದದನ್ನು ನಾವು ಕಾಣುತ್ತೇವೆ ಅಲ್ವ? ಲೋಕದ ಮೋಹಾದಿ ಭಾವಗಳಿಗೆ ಒಳಗಾಗಿ ಆ ತನಕದ್ದನ್ನೆಲ್ಲ ಕಳಕೊಂಡದ್ದನ್ನು ನಾವು ಕಾಣುತ್ತೇವೆ. ಹಾಗಿದ್ರೆ ಅವರಿಗುಂಟು. ಅವರಿಗೆ ಮಾತ್ರವೋ? ಅವರನ್ನು ಅನುಗ್ರಹಿಸುವಂತಹ ದೇವತಾ ಸ್ವರೂಪ ದೇವವರ್ಗ ಮೇಲು ಲೋಕದಲ್ಲಿದ್ದ ಇಂದ್ರಾದಿ ದೇವತೆಗಳು, ಅವರಿಗೂ ನೆಮ್ಮದಿ ಇಲ್ಲ, ಕುಳಿತಲ್ಲಿ ಕುಳಿತುಕೊಳ್ಳಿಕ್ಕೆ ಬಿಡುವುದು. ಏನಾಗಿದೆ? ಅಲ್ಲ, ಒಮ್ಮೆ ಪ್ರಾರಂಭ ಮಾಡುವುದು ಮಾತ್ರ ಬಂದು ಒಡ್ಡೋಲಾಗ, ಆಮೇಲೆ ಮತ್ತೆ ಬರ್ತಾನೆ ರಾಕ್ಷಸ ಹಿಂದಿನಿಂದ ಅಲ್ವಾ? ಆಗಾಗ ಅವರು ಪದಭ್ರಷ್ಟರಾದಂತನ್ನು ನಾವು ಕೇಳುತ್ತೇವೆ. ಹಾಗಿದ್ರೆ ಅವರಿಗೂ ಪೂರ್ಣ ಸುಖವೋ ಕೇಳಿದಿರಲ್ಲ, ಆಗಾಗ ದುಃಖದ ಅನುಭವಗಳನ್ನು ಅವರೂ ಹೊಂದಬೇಕಾಗ್ತದೆ. ಆಗುವುದಕ್ಕೆ ನಾಕದೊಡೆಯ ಅಂತ ಹೇಳಿಸಿಕೊಂಡ್ರು, ಕಣ್ಣೀರು ಹಾಕ್ಲಿಕ್ಕೆ ಬೇಕಾಗಿ ನಾಕಲೋಕ ಬಿಟ್ಟು ಭೂಲೋಕಕ್ಕೆ ಬರಬೇಕಾಗಿ ಬರ್ತದೆ. ಆ ಸ್ಥಿತಿ ಅವರಿಗೂ ಉಂಟು. ದೇವಾನು ದೇವತೆಗಳಿಗಾಯ್ತು, ಇನ್ನು ಅವರಿಂದ ಮೇಲೆ ಈಗ ನೋಡಾಗ ಅಲ್ಲಿಯೂ ಉಂಟು. ಅವರಿಂದ ಮೇಲೆ ತ್ರಿಮೂರ್ತಿಗಳಿರುವುದು. ಹೌದಪ್ಪ, ಪೇಳಲಾರೇನು ಅಲ್ಲ, ಹೇಳಲಿಕ್ಕೆ ನಮ್ಮ ಶ್ರದ್ಧೆ ನಮಗೆ ತೊಡಕಾಗುವುದು. ಯಾಕೆ ನಾವು ಈ ತನಕ ಒಪ್ಪಿದ ಶ್ರದ್ಧೆಗೆ ಘಾತ ಆಗಿ ಹೋಗ್ತದೆ. ಯಾರನ್ನು? ತ್ರಿಮೂರ್ತಿಗಳನ್ನು. ಅಲ್ಲ, ತ್ರಿಮೂರ್ತಿಗಳನ್ನು ಒಪ್ಲಿಕ್ಕಲ್ಲ, ತ್ರಿಮೂರ್ತಿಗಳಿಗೂ ಬಾಧೆ ಉಂಟು ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ, ಅವರನ್ನು ಬಾಧಿಸ್ತದೆ. ತ್ರಿಮೂರ್ತಿಗಳಿಗೂ ಬಾಧೆ, ಕರ್ಮ ಸಕಲರನ್ನು ಬಾಧಿಪುವುದು. ಸಕಲರಲ್ಲಿ ತ್ರಿಮೂರ್ತಿಗಳು ಸೇರಿದ್ದಾರೆ, ಸೇರಿದ್ರು. ಸರಿ, ನಾವು ಕಾಣ್ತೇವಲ್ಲ. ಆಗ್ಲಿಕ್ಕೆ ಯಾರು? ಮಹೇಶ್ವರ. ಕೈಲಾಸ ಪರ್ವತವೇ ಮನೆ, ಲಯಾಧಿಕಾರಿ. ತೆರೆದ ಬಯಲೇ ಅವನಿಗೆ ವಿಶಾಲವಾದಂತಹ ಅಂಗಳ, ಮೋಡವೇ ವಾಹನ, ಆಕಾಶವೇ ಬೆಳಗೊಡೆ. ಅಷ್ಟ ಔನ್ನತ್ಯವನ್ನು ಹೊಂದಿದಂತಹ ಪರಮೇಶ್ವರನಿಗಾದರೂ ಬಡತನ ಬಂದದ್ದನ್ನು ನಾವು ಕೇಳ್ತೇವೆ. ಬಡತನ? ಹೌದಪ್ಪ. ಮತ್ತೆ ಬಡತನ ಅಂದ್ರೆ ಇನ್ನೆಂತದ್ದು, ಇದಕ್ಕಿಂತ ಹೆಚ್ಚೆಲ್ಲಿಂದ? ಕಟ್ಟಿಕೊಂಡ ಹೆಂಡತಿಯ ಜೊತೆಗೆ ಇಲ್ಲ, ಹುಟ್ಟಿದ ಮಕ್ಕಳು ಬಳಿಯಲ್ಲಿ ಇಲ್ಲ, ಇದ್ದ ಮನೆ ಕೈಗೆ ಸಿಗಲಿಲ್ಲ, ಎಲ್ಲ ಬಿಟ್ಟು ಉಡ್ಲಿಕ್ಕೆ ಬಟ್ಟೆ ಇಲ್ಲ, ಕಂಡ ಬಟ್ಟೆಯಲ್ಲಿ ಕಂಡವರ ಮುಂಭಾಗದಲ್ಲಿ ತಟ್ಟೆ ಹಿಡ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ ಬ್ರಹ್ಮಕಪಾಲದ ಕಥೆ ಕೇಳ್ತೇವೆ ನಾವು. ಶೂಲಿಯನ್ನು ಬಳಲಿಸಿತು ಬ್ರಹ್ಮನ ಕಪಾಲ. ಸರಿ ಆಯ್ತು, ಬ್ರಹ್ಮನ ಕಪಾಲ ಈಶ್ವರನಿಗೆ ಬಾಧಿಸಿತು, ಬ್ರಹ್ಮನಿಗೆ ಬಿಟ್ಟಿತ? ಅವನಿಗೂ ಇಲ್ವಾ? ಅಲ್ಲ, ಒಂದು ಸ್ವೇಚ್ಛೆ ಉಂಟ, ಒಂದು ಸ್ವಾತಂತ್ರ್ಯ ಉಂಟ? ಇಲ್ವಾ? ಕೂಲಿ ಆಳುಗಳಂತೆ ಸೃಷ್ಟಿಗಯ್ಯುವ ನಜ. ಕೆಲಸ ಮಾಡದೆ ಒಂದು ದಿವಸ ಇರ್ತೇನೆ ಅಂತ ಇರ್ಲಿಕ್ಕೆ ಆಗ್ತದಲ್ಲ, ಹೇಳಿದ್ ನಾನು. ತನ್ನನ್ನು ತಾನು ಒಂದು ನಿಯಮಬದ್ಧತೆಯಿಂದ ವಿನಿಯೋಗಿಸಿಕೊಳ್ಳಬೇಕಾದಂತಹ ಸ್ಥಿತಿ, ಅನಿವಾರ್ಯತೆ ಉಂಟು. ಅಂದ್ರೆ ಸ್ವಯಂ ಯಾಜಮಾನ್ಯ ಇಲ್ಲ ಅಂತ, ಕೂಲಿ ಆಳುಗಳಂತೆ ಸೃಷ್ಟಿಗಯ್ಯುವ ನಜ. ಆಯ್ತು, ಏನಿದ್ರು ಅವರನ್ನು ಪೂರ್ಣ ಪ್ರಮಾಣದಿಂದ ಸರ್ವಶ್ರೇಷ್ಠರು ಅಂತ ಒಪ್ಪಿಕೊಳ್ಳಿಕ್ಕೆ ನಮ್ಮ ಅಂತರಂಗ ಸಿದ್ಧ ಆಗುವುದಿಲ್ಲ. ಆಯ್ತು, ಇನ್ನೊಬ್ಬ ಇದ್ದಾನಲ್ಲ, ಸರ್ವಾಧ್ಯಕ್ಷ, ಕರ್ಮಾಧ್ಯಕ್ಷ, ಧರ್ಮಾಧ್ಯಕ್ಷ, ಶ್ರೀಲಲನಾಪತಿ. ಹೌದು, ಲಕ್ಷ್ಮೀಪತಿ. ಅಯ್ಯೋ, ಲಕ್ಷ್ಮೀಪತಿಗೆ ಬಂದ ದಾರಿದ್ರ್ಯವನ್ನು ಏನು ಹೇಳಲಿ ದೇವರೇ? ಏನು ಏನಾಗಿದೆ? ಧರಿಸಿದೀಯಾಗ ಮತ್ಸ್ಯಾತಿ ರೂಪುಗಳ ಕೃಷ್ಣ ಮತ್ಸ್ಯಾದಿ ರೂಪುಗಳ ಮತ್ಸ್ಯಾದಿ ರೂಪುಗಳನ್ನು ನರನ ಸಾರಥಿಯಾದ ವಿಧಿ, ನರನ ಸಾರಥಿಯಾದ ವಿಧಿಯ ಏನೆಂಬೆ 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 ನರನ ಸಾರಥಿಯಾದ ವಿಧಿಯ ನೀನೆಂಬಿ ಧರಿಸಿದೆಯ ಮತ್ಸ್ಯಾದಿ ರೂಪುಗಳ ನೀನೀಗ ನರನ ಸಾರಥಿಯಾದ ವಿಧಿಯ ನೀನೆಂಬಿಗೆ ಕುರುಪತಿಯ ದುಷ್ಕರ್ಮವೇಕೆ ನಿಂದಿಪುದೀಗ ಆ ಕುರುಪತಿಯ ದುಷ್ಕರ್ಮವೇಕೆ ನಿಂದಿಪುದೀಗ ಧರ ಚತುರ್ದಶ ಪರೆವ ಮಗಿಮಗಿಂತಾಗಿ
ಚತುರ್ದಶ ಪೊರೆವ ಮಗಿ ಮಗಿಲ್ದಾಗಿ ಧರೆ ಚತುರ್ದಶ ಪೊರೆವ ಮಗಿ ಮಗಿಲ್ದಾಗಿ ಧರೆ ಚತುರ್ದಶ ಪೊರೆವ ಮಗಿ ಮಗಿಲ್ದಾಗಿ ಧರಿಸಿದೀಯ ಮತ್ಸ್ಯಾದಿ ರೂಪುಗಳ ನೀನು ಧರೆ ಚತುರ್ದಶ ಪೊರೆವ ಮಹಿಮಾ. ಅಕುಂಠಿತವಾದಂತಹ ವೈಕುಂಠ ಲೋಕದ ಸ್ವರ್ಣ ಮಂಟಪದಲ್ಲಿ ಸದಾಕಾಲ ವಿರಾಜಮಾನನಾಗಬೇಕಾದಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿದ ಮಹಾನುಭಾವ ಅಯೋಧ್ಯೆಯಲ್ಲಿ ಇರುವವ ಅಲ್ಲೋ. ಹೌದು. ಅದು ಆವ ಅಯೋಧ್ಯೆ ವೈಕುಂಠ ಲೋಕದ ವೈಕುಂಠದ ಕ್ಷೀರಸಾಗರದ ಮಧ್ಯದಲ್ಲಿರುವ ಆ, ವಿಷ್ಣುವಿನ ಭವನಕ್ಕೆ ಅಯೋಧ್ಯ ಅಂತ ಹೆಸರು. ಹೌದು. ಆದರೆ ಆ, ಅದೇ ಅಯೋಧ್ಯೆಯಲ್ಲಿ ಉಳಿಲಿಕ್ಕೆ ಆಗ್ಲಿಲ್ಲಲ್ಲ ನಿನಗಾದ್ರು. ನನಗ ಮತ್ತೆ ಅದೇ ಯಾವಾಗ ಈ ಊರಿನ ಅಯೋಧ್ಯೆಯಲ್ಲಿ ಬರಬೇಕಾಗಿ ಬಂತಲ್ಲ ನಿನಗೆ. ಹಾ 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 ಅಲ್ವ ಅಲ್ವ ಅದು ಗೊತ್ತಾಯ್ತು ಗೊತ್ತಾಯ್ತು. ಹಾ, ಹಾ, ಹಾ. ಹಾ, ಅಯೋಧ್ಯ ಹಾ, ಅಲ್ವ ಹ್ಮ್, ಯಾವ ಕಾಲಕ್ಕೂ ನಮಗೊಂದು ಗಟ್ಟಿಯಾದ ನೆಲೆ ಅಂತ ನಾವು ಭಾವಿಸಿದ್ವಿ. ಹೌದು. ಆದ್ರೆ ಹಾಗಾಗ್ಲಿಲ್ಲಲ್ಲ. ಜನರು ಅಯೋಧ್ಯೆಯರಾಗಿರಬೇಕು. ಈಗ ಜನರ ದೋಷವೋ ಜನಾರ್ದನನ ದೋಷವೋ ಎಂಥದ್ದೋ ಗೊತ್ತಾಗುದಿಲ್ಲ ಒಟ್ಟು. ಗೊತ್ತಿಲ್ಲ. ಅಯೋಧ್ಯೆಯಲ್ಲಿ ಅಯೋಧ್ಯೆಯ ಜನಕನಿಗೆ ಸ್ಥಳ ಇಲ್ಲ ಅಂತ ಆಯ್ತು. ಅಲ್ವ ಹೌದೌದು. ಅಲ್ಲ, ಈ ಅಯೋಧ್ಯೆಯಲ್ಲಿಯೂ ನೀನು ನಿಲ್ಲಿಲ್ಲ, ಇಲ್ಲ, ಆ ಅಯೋಧ್ಯೆಯಲ್ಲಿಯೂ ನಿಲ್ಲಿಲ್ಲ. ಅಲ್ಲ, ನಾನು ನಿಲ್ಲಿಲ್ಲ ಅಂದ್ರೆ ಆ ಕಾಲದ್ದು ಹಾ. ನಿಲ್ಲಿಕ್ಕೆ ಊರಿನವರು ಬಿಡ್ಲಿಲ್ಲ. ಅದೇ ಹೇಳೋದು ನಾನು. ಅಯೋಧ್ಯೆಯ ಊರಿನವರೇ ನಿನಗೆ ಮೋಸ ಮಾಡಿದರಲ್ಲ. ಹೌದು, ಮೋಸ ಅಂತಲ್ಲ, ಅಂತೂ ನಿಲ್ಲದ ಹಾಗೆ ಮಾಡಿದ್ರು. ಅಲ್ಲ, ಈಗ ನಾವು ಹೇಳುವುದು ಹಾಗೆ, ಇಲ್ಲಿಯ ನಿನ್ನನ್ನು ಕಾಣಬೇಕು ಅನ್ನೋ ನಿರೀಕ್ಷೆ ಇದ್ದವರು ಹೇಳುವುದು ಹಾಗೆ. ಹ್ಮ್, ಕೇವಲ ಈ ಭೂಲೋಕದ ಅಯೋಧ್ಯೆಯ ಕುರಿತಾಗಿ ಅಲ್ಲ, ಆ ಅಯೋಧ್ಯೆಯಲ್ಲಿಯೂ ನಿನ್ನನ್ನು ಇರ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲ. ವೈಕುಂಠದ ಅಯೋಧ್ಯೆ, ವೈಕುಂಠದ ಅಯೋಧ್ಯೆಯಲ್ಲೂ ನಿನ್ನನ್ನು ಇರುವುದಕ್ಕೆ ಬಿಡ್ಲಿಲ್ಲ ಅಲ್ಲ. ಅದೇ ಹೇಗೆ? 14 ಲೋಕಗಳನ್ನು ಪೊರೆಯುವಂತಹ ಮಹಿಮಾ ಹಾ, ಕೇವಲ ಭ್ರೂಚಲನ ಮಾತ್ರದಿಂದಲೇ ಪ್ರಪಂಚದ ಆಗುಹೋಗುಗಳನ್ನು ನಿಯಂತ್ರಿಸಬಲ್ಲ, ನಿರ್ದೇಶಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವ. ಹಾ, ಕರ್ತುಮ್ಮ ಕರ್ತುಮ್ಮ ಅನ್ಯತಾ ಕರ್ತ. ಸಮರ್ಥ. ನಮ್ಮ ಶ್ರದ್ಧೆ ಹೇಳುವುದು ಹಾಗೆ, ಹ್ಮ್, ನೀನು ಮಾಡುವುದಕ್ಕೂ ಸಮರ್ಥ, ಹ್ಮ್, ಮಾಡದೇ ಇರುವುದಕ್ಕೂ ಸಮರ್ಥ, ಹ್ಮ್, ನಿನ್ನನ್ನು ಬಿಟ್ಟರೆ ಮತ್ತೊಬ್ಬ ಮಾಡ್ಲಿಕ್ಕಿಲ್ಲ ಸಮರ್ಥ. ಹ್ಮ್. ಈ ಭಾವದಿಂದ ನಿನ್ನನ್ನು ಒಪ್ಪಿಕೊಂಡಂತಹ ನಮ್ಮ ಶ್ರದ್ಧೆಗೆ ಏಟು ಬೀಳುವ ಹಾಗೆ ಹಾ, ನೀನೂ ಬಂದೇ ಅಲ್ಲ ಈ ಪ್ರಪಂಚದಲ್ಲಿ. ಹಾ, ಹಾ, ಮತ್ಸ್ಯ ಕೂರ್ಮ ವರಾಹ, ನಾನು ಒಂದೊಂದೇ ಬೇರೆ ಬೇರೆ ವಿವರ ಮಾಡಿಕೊಂಡು ಕುಳಿತುಕೊಳ್ಳುವುದಿಲ್ಲ. ಸರಿ. ಅಲ್ಲೋ, ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ಛ ಹಾ, ಒಂದೊಂದು ಸ್ವರೂಪದಿಂದ ಕಾಣಿಸಿಕೊಂಡು ಹ್ಮ್, ಕೇವಲ ಹಾ, ಜಲದಲ್ಲೇ ಬದುಕುವಂತಹ ಜೀವಿಯಾಗಿ ಕಾಣಿಸಿ, ಹಾ, ಜಲದಲ್ಲೂ ಭೂಮಿಯಲ್ಲೂ ಬದುಕಬಹುದಾದಂತಹ ಸ್ಥಿತಿಯ ಜೀವಿಯಾಗಿ ಕಾಣಿಸಿದೆ. ಸರಿ. ಭೂಮಿಯ ಮೇಲೆ ಜೀವಿಸಬಹುದಾದರೂ ಹಾ. ಕೆಸರು ಕಂಡಲ್ಲಿ ಹೊರಳಾಡುವ ಸ್ಥಿತಿಯನ್ನು ಒಪ್ಪಿಕೊಂಡು ಬದುಕಿದೆ. ಹ್ಮ್, ಆಮೇಲೆ ಮೃಗವಾದರೂ ಅದರಲ್ಲಿ ಸ್ವಲ್ಪ ಘನತೆ, ಮೃಗರಾಜ, ಹಾ, ನೃಸಿಂಹ, ಹ್ಮ್. ಈ ಅದರ ಮನುಷ್ಯನಾಗಿ ಬಂದೆ. ಆದರೂ ತೀರಾ ಪ್ರವರ್ಧಮಾನದ ಮನುಷ್ಯತ್ವ ಅಲ್ಲ, ಹ್ಮ್, ಕುಳ್ಳನಾಗಿ ಕಾಣಿಸಿಕೊಂಡ ವಾಮನ. ವಾಮನ. ಹ್ಮ್, ಆಮೇಲೆ ಹಾ, ಮನುಷ್ಯ ಬಲವಾದ ಮನುಷ್ಯನಾಗಿಯೇ ಕಾಣಿಸಿಕೊಂಡೆ. ಹಾ. ಆದ್ರೆ ಮನುಷ್ಯತ್ವ ಸ್ವಲ್ಪ ಕಡಿಮೆ ಇದ್ದ ಅವತಾರ ಅದು. ಸರಿ. ಯಾವುದು? ಪರಶುರಾಮ ಅವತಾರ, ಅದು ಕ್ರೋಧಾವತಾರ. ಕ್ರೋಧಾವತಾರ. ಮನುಷ್ಯತ್ವ ಮಾನವತ್ವದ ಗುಣ ಕಡಿಮೆ ಇದ್ದ ಅವತಾರ. ಹ್ಮ್, ಪೂರ್ಣ ಪ್ರಮಾಣದ ಮಾನವನಾಗಿ ಪ್ರಪಂಚದಲ್ಲಿ ಆದರ್ಶ ಪುರುಷೋತ್ತಮನಾಗಿ ಕಾಣಿಸಿಕೊಂಡ ಹಾ, ಅಲ್ವಾ? ಹಾ, ಅದನ್ನೂ ಒಪ್ಪಲಿಲ್ಲ ಈ ಪ್ರಪಂಚ. ಹ್ಮ್, ಈಗ ಲೋಕೋದ್ಧಾರ ಮಾಡ್ಲಿಕ್ಕೆ ಅಂತಲೇ ನೀನು ಬಾ, ಬೇರೆ 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 ಸ್ವರೂಪದಿಂದಲೇ ಕಾಣಿಸಿಕೊ. ಹ್ಮ್, ಆದ್ರೂ ಹಾ, ನಿನ್ನನ್ನು ಬಿಡ್ಲಿಲ್ಲ ಊರಿನ ಮಂದಿಗಳು ಅಲ್ವಾ? ಆ ಕಾಲದಲ್ಲಿ. ಆ ಕಾಲದಲ್ಲಿ ನಿನಗೂ ಅಪವಾದ ಹಾಕಿದ್ದು. ಮುಂದೆ ಈ ಕಾಲಕ್ಕೆ ಬರುವ. ಇದರ ಮಹಿಮೆ ಏನು ಹೇಳೋದು ಹ್ಮ್, ಅಲ್ವಾ? ಹ್ಮ್, ಈಗ ಲೋಕರೂಢಿಯಲ್ಲಿ ಒಂದು ಮಾತುಂಟು, ಏನು? ರಾಮ ಮಾಡಿದಾಗೆ ಮಾಡು ಹಾ, ಅಲ್ವಾ? ಹೌದು. ಅದರ ಅರ್ಥ ಎಂತದ್ದು? ಹ್ಮ್, ಕೃಷ್ಣ ಮಾಡಿದಾಗೆ ಮಾಡಬೇಡ ಅಂತ ಅದು ಖಂಡಿತ. ಅಲ್ವಾ? ಹಾ, ಇದು ಮಾಡುವುದಕ್ಕಿದ್ದಂತಹದನ್ನೆಲ್ಲ ನೀನು ಮಾಡಿದ್ದು. ಹ್ಮ್, ನಮ್ಮ ಶ್ರದ್ಧೆ ಏನು ಹೇಳ್ತದೆ? ಹಾ, ಕೃಷ್ಣ ಆಡಿದ್ದನ್ನು ಮಾಡು. ಹೌದು.
ರಾಮ ಮಾಡಿದ್ದನ್ನು ಮಾಡು. ಅದು ಭೀಷ್ಮರ ಬಗ್ಗೆ ಹೇಳುದಾಗ ಭೀಷ್ಮರು ಹೇಳಿದಾಗ ಕೇಳಬೇಕು, ಅವರು ಮಾಡಿದ್ದನ್ನು ಯಾವುದನ್ನು ಆಚಾರ ಮಾಡಬೇಡಿ ಅಂತ. ಅಲ್ಲ, ಎಲ್ಲರೂ ಹಾಗೆ ಮಾಡಿದರೆ ಮತ್ತೆ ಸಂಸಾರವೇ ನಡೀಲಿಕ್ಕೆ ನಡೀಲಿಕ್ಕಿಲ್ಲ ಅಲ್ವಾ? ಹ್ಮ್. ಎರಡೂ ಹೌದು. ನೀನು ಮಾಡಿದ್ದನ್ನು ಮಾಡಿದ್ರು ಪ್ರಪಂಚ ನಡೀಲಿಕ್ಕಿಲ್ಲ, ಹ, ನಾನು ಮಾಡಿದ್ದನ್ನು ಮಾಡಿದ್ರು ಪ್ರಪಂಚ ಮುಂದೆ ನಡೀಲಿಕ್ಕೆ ಆಗ್ಲಿಕ್ಕಿಲ್ಲ ಅಲ್ವಾ? ಹ್ಮ್. ಹಾಗಾಗಿ ಹ್ಮ್. ನಾವು ಹೇಳಿದ್ದನ್ನಷ್ಟೇ ಅವರು ಮಾಡುವುದಕ್ಕೆ ಸಾಕು. ಹ, ಕೃಷ್ಣನನ್ನು ನಾವು ಒಪ್ಪಿಕೊಂಡದ್ದು ಹಾಗೆ, ಕೃಷ್ಣ ಹೇಳಿದ್ದನ್ನು ಮಾಡಬೇಕು ಹ್ಮ್. ಈ ಭಾವದಿಂದ. ಹ, ಆದರೆ ಹ್ಮ್. ವೈಕುಂಠ ಲೋಕದಲ್ಲಿದ್ದಂತಹ ನೀನೂ ಈ ಧರೆಯಲ್ಲಿ ಹ್ಮ್. ಹೀಗೆ ಕಾಣಿಸಿಕೊಳ್ಳಬೇಕಾದಂತಹ ಒಂದು ಸ್ಥಿತಿಯ ಹಿನ್ನೆಲೆ ಕೇಳಿದರೆ ಹ, ಏನು ಏನು ಪುರಾಣ ಹೇಳುತ್ತದೆ. ಹ, ಹೇಗೆ ಹೇಗೆ ನಿನಗೆ ಸಿಟ್ಟು ಬಂದದ್ದಂತೆ, ಹ, ಖ್ಯಾತಿಯ ತಲೆ ಕಡಿದದ್ದಂತೆ, ಹ, ಅವಳಿಗೊಬ್ಬ ಗಂಡ ಅಂತೆ ಭೃಗು, ಹ, ಹ, ಅವನಿಗೆ ಕೋಪ ಬಂದದ್ದಂತೆ, ಹ್ಮ್. ನಿನಗೆ ಶಾಪ ಕೊಟ್ಟದ್ದಂತೆ, ಹ. ಆ ಶಾಪದಂತೆ ನೀನು ಭೂಮಿಯಲ್ಲಿ ಹುಟ್ಟಿದ್ದಂತೆ. ಹ್ಮ್. ಹಾಗಿದ್ರೆ ಏನು, ಹ. ಅವಳ ತಲೆ ಕಡಿದದ್ದಕ್ಕೆ ಬೇಕಾಗಿ ಹ. ನಿನಗೆ ಬಂದ ಈ ಸ್ಥಿತಿ ಆ ಕರ್ಮದ ಫಲ. ಕರ್ಮದ ಫಲ. ಸರಿ. ಈಗ ಹೇಗೆ ದೇವ್ರೆ, ಹ್ಮ್. ಸಕಲರನ್ನು ಬಾಧಿಪುವುದು ಅಂತ ಹೇಳಿದ್ರೆ ಎಲ್ಲಿಯವರೆಗೆ? ಎಲ್ಲಿಯವರೆಗೆ? ದರೆ ಚತುರ್ದಶ ಪರೆವ ಮಹಿಮಗುಂ ತಾಗೆ. ಹ, ನಿನಗೂ ತಾಗಿತಲ್ಲ ಇದು. ಹ್ಮ್. ದರೆ ಚತುರ್ದಶ ಪರೆವ ಮಹಿಮಗಿಂತಾಗೆ ಹ, ನಿನಗೇ ಕರ್ಮ ಬಾಧಿಸ್ತದೆ, ಇದರಿಂದ ನನಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ. ಈಗ ನಮ್ಮಲ್ಲೇ ಕೆಲವರು ಆಕ್ಷೇಪದ ಸ್ವರ ಎತ್ತಿದ್ರು, ನಾನೂ ಸೇರಿ. ಏನು? ಮೊನ್ನೆ ನಿನ್ನಲ್ಲಿಗೆ ಬಂದ ನನ್ನ ಮೊಮ್ಮಗನಾದಂತಹ ಸುಯೋಧನ ಹೌದು ಅಲ್ವಾ, ಹ್ಮ್. ನಿನ್ನನ್ನು ಒಳಗು ಮಾಡಿಕೊಳ್ತೇನೆ. ನನ್ನನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಿಕ್ಕೆ ಬಂದದ್ದು. ಹೌದು, ಪಕ್ಷಕ್ಕೆ ಸೇರಿಸಿಕೊಳ್ಳಿಕ್ಕೆ ಹ, ಮಹಾಸಂಗ್ರಾಮವನ್ನು ನಡೆಯುವಂತಹ ಸಂಕಲ್ಪವನ್ನು ಹೊಂದಿ, ಹ, ಅದಕ್ಕಿಂತ ಮುನ್ನವೇ ನಿನ್ನನ್ನು ನಮ್ಮೊಳಗೆ ಮಾಡಿಕೊಳ್ಳೋಣ ಹ. ಈ ಭಾವವನ್ನು ಹೊಂದಿ ಬಂದವ ಹ್ಮ್. ಪ್ರಯೋಜನಕ್ಕೆ ಬಾರದೇ ಇದ್ದ ಯಾದವ ಸೇನೆ ಹಿಡ್ಕೊಂಡು ಬಂದ. ಹೌದು, ಈಗ ನನ್ನನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಿಕ್ಕೆ ಬಂದವ ಹ. ನನ್ನ ತಲೆ ಮೀರಿದ್ರೆ ಪಕ್ಷಕ್ಕೆ ಸೇರಿಯೇನ ನಾನು? ಅದೇ ಕೆಲವು ಸಲ ಏನಾಗುವುದು ಕೇಳಿದ್ರೆ, ಹ, ಪಕ್ಷ ಗಟ್ಟಿ ಮಾಡಬೇಕು ಅನ್ನುವುದಕ್ಕಾಗಿ ಕಾಲಬುಡದಲ್ಲಿ ಕುಳಿತಾದ್ರೂ ಪಕ್ಷಕ್ಕೆ ಕರ್ಕೊಂಡು ಬರುವುದು. ಕರ್ಕೊಂಡು ಬರ್ಬೇಕು. ಹಾಗೆ ಕರ್ಕೊಂಡು ಬಂದ್ರೆ ಮತ್ತೆ ಕರ್ಕೊಂಡು ಬಂದವರೇ ತಲೆ ಮೇಲೆ ಕೂತ್ಕೊಳ್ಳುದು, ಮತ್ತೆ ಅವ ಹೇಳಿದ ನೀವು ಕೇಳಬೇಕಾದ್ರೆ. ಹ್ಮ್. ಅದಕ್ಕೆ ನನ್ನ ಮೊಮ್ಮಗಾದಿ ತಮ್ಮ ಮೊದಲೇ ಪಕ್ಷಕ್ಕೆ ಕರೆಯುವಾಗಲೇ ನಿನ್ನ ತಲೆ ಮೇಲೆ ಕೂತೆ ಕರೆದ. ಅಲ್ಲ, ತಲೆ ಮೇಲೆ ಕೂತ ಕಾರಣವೇ ನಾನು ಬರಲಿಲ್ಲ. ಅಲ್ಲ, ನೀನು ಸೇನೆ ಆದ್ರೂ ಕೊಟ್ಟಿದ್ದು. ಹ, ಇರ್ಲಿ, ಹ್ಮ್. ದೇವರು ಭೇದ ಮಾಡಿದ್ದಾರೆ ಅಂತ ನಾವು ಹೇಳಲಿಕ್ಕಿಲ್ಲ. ಹ, ಸೇನೆ ಬಂದಿದೆ, ಸೇನಾ ನಾಯಕ ಮಾತ್ರ ಬರಲಿಲ್ಲ. ಅಲ್ವಾ, ಸೇನೆ ಬಂದಿದೆ, ಸೇನಾ ನಾಯಕ ಬರಲಿಲ್ಲ. ಹ. ಅದಕ್ಕೆ ಕಾರಣ ಏನು ಕೇಳಿದ್ರೆ ನಾವು ಹೇಳುವುದಿದ್ದಾನೆ ಕರ್ಮ. ಅದರಲ್ಲೂ ಕೆಲವರು ಬೇರೆ ಉಳಿದಿದ್ದಾರೆ. ಹೌದು, ಅವ ಬಂಗಾರ ಅಂತ ಹಿಡಿದ್ರು ಮಣ್ಣಾಗಿ ಹೋಗಿದೆ. ಹ್ಮ್. ಸಿಕ್ಕಿದ್ದು ಮಣ್ಣು ಅಂತ ಭಾವಿಸಿದವರಿಗೂ ಬಂಗಾರದ ಗಟ್ಟಿಯಾಗಿ ಒದಗಿದೆ. ಹ, 14 ಲೋಕಗಳ ಪ್ರಭುವಾದ ನಿನಗೇ ಕರ್ಮ ಬಾಧಿಸ್ತದೆ ಅಂತಾದ್ರೆ ಹ್ಮ್. ಮತ್ತೆ ಕುರುಪತಿಯ ದುಷ್ಕರ್ಮ ಬರಿದೆ ನಿಂದಿಪುವುದಿಲ್ಲ. ಕುರುಪತಿಯ ದುಷ್ಕರ್ಮ ಹ, ಅಂದ್ರೆ ಅವನಿಗೆ ಸಿಕ್ಕಿದಂತಹ ಫಲ, ಹ್ಮ್. ಅವನ ಪ್ರವೃತ್ತಿ, ಅವನ ಪ್ರವೃತ್ತಿ, ಅದನ್ನು ಬರಿದೇ ನಿಂದಿಪುವುದು ಅಲ್ಲ. ಸುಯೋಧನನ ವಿಷಯ ಬಿಡುವ. ಕುರುಪತಿಯ ದುಷ್ಕರ್ಮ. ಯಾರು ಕುರುಪತಿ? ಯಾರು? ಕುರು ಅಂದ್ರೆ ಮಾಡು ಅಂತ ಅರ್ಥ. ಹ, ಮಾಡುವುದಕ್ಕೆ ಯಾವನ ಅಧಿಕಾರಿ? ಯಜಮಾನ, ಅಂದ್ರೆ ಕರ್ಮಾಧಿಕಾರಿ, ಕರ್ಮದ ಯಜಮಾನ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಅವನವನ ಕರ್ಮಕ್ಕೆ ಅಧಿಕಾರಿ. ಕರ್ಮಾಧಿಕಾರವನ್ನು ಹೊಂದಿದ ಒಬ್ಬ ಮಾನವನ ಪ್ರಾಪ್ತಿಯ ಬಗ್ಗೆ ಬರೀದೇ ನಿಂದಿಸುವುದು ಯಾಕೆ? ಕರ್ಮಾಧ್ಯಕ್ಷನಾದ ನಿನಗೆ ಅದು ಬಾಧಿಸ್ತದೆ ಅಂತಾದ್ರೆ ದೇವರಿಗಿಂತಲೂ ಮೀರಿದಂತಹ ಒಂದು ಶಕ್ತಿ ಆ ಕರ್ಮಕ್ಕುಂಟು ಅನ್ನುವುದನ್ನು ನಾವು ಒಪ್ಪಿಕೊಳ್ಳಲೇಬೇಕಲ್ಲ. ಆದರೆ ಅಂತರಂಗದ ಶ್ರದ್ಧೆ ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಹಾಗೆಂದು ವ್ಯಾವಹಾರಿಕವಾದಂತಹ ಪ್ರಪಂಚದಲ್ಲಿ ಕಂಡಂತಹ ದೃಶ್ಯ ಅದನ್ನು ಒಪ್ಪದೇ ಉಳಿಯುವುದಕ್ಕೆ ಆಸ್ಪದವನ್ನು ನೀಡುವುದಿಲ್ಲ. ಎಲ್ಲ ಬೆರಳೆತ್ತಿ ತೋರಿಸುವ ಹಾಗಾಗಿದೆ. ಯುಗ ಧರ್ಮವ ದ್ವಾಪರ ಅಲ್ವ ಇದು? ಹೌದು. ಹಾಗಾಗಿ ಪೂರ್ಣ ಪ್ರಮಾಣದಿಂದ ಅಂಗೀಕರಿಸುವಂತಹ ಮನಸ್ಥಿತಿ ಯಾರಲ್ಲಿಯೂ ಸಿದ್ಧವಾಗುವುದಿಲ್ಲ. ನಿಮ್ಮಂತಹ ಪ್ರಾಜ್ಞಾತಿ ಪ್ರಾಜ್ಞರಿಗೂ ಸಂಶಯ ಬರುವ ಕಾಲ. ಯುಗ ಧರ್ಮವನ್ನು ಅತಿಕ್ರಮಿಸಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಹೊಸ್ತಿಲ ಮೇಲಿಟ್ಟ ದೀಪದ ಹಾಗೆ ಆ ಕಡೆಗೆ ಬೆಳಕೋ ಈ ಕಡೆಗೋ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಹೊಂದುವಂತಹ ಯುಗ ಇದು. ಆದ್ದರಿಂದ ಶ್ರದ್ಧಾವಂತರ ಶ್ರದ್ಧೆಯಾದರೂ ಅಲುಗಾಡಿ ಬಿಡುತ್ತದೆ. ಮತ್ತೆ ಹೇಗೆ ಲೋಕರೂಢಿಯಲ್ಲಿ ಒಂದು ಮಾತುಂಟಲ್ಲ, ಒಂದು ಸುಳ್ಳನ್ನು 100 ಮಂದಿಗಳು ಹೇಳಿದ ಕಾಲಕ್ಕೆ ಅದೇ ಸತ್ಯ ಅಂತ ಭ್ರಮೆಗೊಳಗಾಗುತ್ತದೆ. ಅಥವಾ ಒಬ್ಬನೇ ಅದನ್ನು 100 ಬಾರಿ ಹೇಳಿದರೂ ಭ್ರಮೆ ಹುಟ್ಟುತ್ತದೆ, ಅದೇ ಸತ್ಯವ ಕಡೆಗೆ ಅಂತ. ಒಂದು ಸತ್ಯವನ್ನು ಒಬ್ಬ 1 ಬಾರಿ ಘಂಟಾಘೋಷವಾಗಿ ಹೇಳಿದ್ರು ಅದು ಬಹಳ ಕಾಲ ಊರ್ಜಿತದಲ್ಲಿ ಉಳಿಯುವುದಿಲ್ಲ, ಅದು ಮತ್ತೆ ಮರವೇ ಆಗಿ ಹೋಗುತ್ತದೆ. ಹಾಗಿದ್ರೆ ಏನು? ಭ್ರಮಾಧೀನವಾದಂತಹ ಪ್ರಪಂಚದಲ್ಲಿ ಭ್ರಮೆ ಹುಟ್ಟಿಸುವ ವಿಷಯಗಳೇ ಹೆಚ್ಚು ವಿಜೃಂಭಿಸುವುದು. ಭ್ರಮೆಯಿಂದಲೇ ಸಂಭ್ರಮ ಅಲ್ವ? ಅದೇ ವಿಜೃಂಭಿಸ್ತಾ ಇರ್ತದೆ. ಅದು ಭ್ರಮೆ ಚೆನ್ನಾಗಿ ಆದ್ರೆ ಸಂಭ್ರಮ. ಹೌದು, ಸಂಭ್ರಮದಲ್ಲಿ ಒಂದು ಭ್ರಮೆಯೇ ಇರುವುದು, ಮತ್ತೆಂತದ್ದು ಅಲ್ವ? ಹ್ಮ್. ಹಾಗಿದ್ರೆ ಈ ಮಿಥ್ಯಾ ಪ್ರಪಂಚ ಅಂತ ನಾವು ಏನು ಹೇಳುತ್ತೇವೆ?
ಇದನ್ನು ನಾವು ಬದುಕಿದಷ್ಟು ಕಾಲ ಮಿಥ್ಯೆ ಅಂತಲೂ ಒಪ್ಲಿಕ್ಕೆ ಆಗುದಿಲ್ಲ. ಹ. ಯಾಕೆ ನಾವು ಬದುಕಿದ್ದೇ ಸುಳ್ಳು ಅಂತ ಆಗ್ತದೆ. ಹ್ಮ್. ನಾವಿದ್ದೇವಲ್ಲ ಈ ಪ್ರಪಂಚದಲ್ಲಿ, ಹ. ಕಣ್ಣ ಮುಂಭಾಗದಲ್ಲಿ ಕಾಣಿಸ್ತದೆಯಲ್ಲ ದೃಶ್ಯ ಪ್ರಪಂಚ. ಹ್ಮ್. ಇದು ಸುಳ್ಳನ್ನುವುದು ವಿವೇಕಕ್ಕೆ ಕಂಡ್ರು ಹ. ವ್ಯಾವಹಾರಿಕವಾಗಿ ಬದುಕುತ್ತಿರುವ ಮಧ್ಯದಲ್ಲಿ ಆಗಾಗ ಇದು ನಿಜ 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 ಅನ್ನುವಂತಹ ಭ್ರಮೆಯನ್ನು ಹುಟ್ಟಿಸ್ತಾ ಇರ್ತದೆ. ಹ್ಮ್. ಈ ಭ್ರಮೆಯ ಮಧ್ಯದಲ್ಲಿ ಹ. ಸತ್ಯವೇ ಸುಳ್ಳಾಗುವ ಅಪಾಯ ಇರುವಂತಹ ಈ ಕಾಲಘಟ್ಟದಲ್ಲಿ ಹ. ಈಗ ನಮ್ಮನ್ನು ಪ್ರಶ್ನಿಸಿದವರಿಗೆ ನಾವೇನು ಅಂತ ಉತ್ತರ ಕೊಡುವುದು? ಹ್ಮ್. ಹ್ಮ್. ಇಷ್ಟೆಲ್ಲದವನ್ನು ನಿಯಂತ್ರಿಸುವುದು ನಿರ್ದೇಶಿಸುವುದು ಯಾವುದಪ್ಪ? ಯಾವುದು? ಕರ್ಮಾಧ್ಯಕ್ಷನಾದ ನೀನು. ಹ. ಹಾಗಿದ್ರೆ ಅವರ ಕರ್ಮ ಅವರಿಗೆ ಉಂಟು ಮಾಡಿದೆ ಅನ್ನುವುದಂತಹ ವಾಕ್ಯಕ್ಕೆ ಏನು ಅರ್ಥ ಬಂದ ಹಾಗಾಗ್ತದೆ? ಹ್ಮ್. ಅಲ್ಲ, ಒಬ್ಬೊಬ್ಬನ ಒಳ್ಳೆದು ಕೆಟ್ಟದಕ್ಕೆಲ್ಲ ಕರ್ಮವೇ ಕಾರಣವೋ? ಹ. ಹಾಗಿದ್ರೆ ಮತ್ತೆ ದೇವರೆಂತದ್ದು ದೊಡ್ಡದು? ಹ್ಮ್. ತಸ್ಮೈ ನಮ್ಮ ಬ್ರಹ್ಮಣೇ ಅಲ್ಲ, ತಸ್ಮೈ ನಮಃ ಕರ್ಮಣಿ. ಆಗ್ಲಿಕ್ಕಿಲ್ವೋ ದೇವರೇ ಹಾಗೆ? ಹ್ಮ್. ಹೌದೋ ಇದು? ಇದು ಪ್ರಶ್ನೆಯೇ ಈಗ ನನ್ನ ಹತ್ರ. ಕೊನೆಗದೆ ಅಯ್ಯ, ಓಹ್, ಇದು ಪ್ರಶ್ನೆಯೇ ಇಷ್ಟು ದೀರ್ಘ ಆದ್ರೆ ಇನ್ನು ಉತ್ತರ ಇನ್ನೆಷ್ಟು ದೀರ್ಘವಾಗಿರಲ್ಲ. ಅಲ್ಲ, ಕೆಲವು ಸಲ ಏನಾಗ್ತದೆ ಕೇಳಿದ್ರೆ ಹ. ಮುನ್ನುಡಿಯೇ ದೊಡ್ಡದಿರುವುದು, ಒಳಗೆಂತದ್ದು ಇಲ್ಲ ವಿಷಯ. ಈಗ ಮುನ್ನುಡಿ ದೊಡ್ಡದುಂಟು. ಹೌದು, ಬಹುಶಃ ಒಳಗೆಂತದ್ದು ಇಲ್ಲ. ನೀನಿದನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿದ್ರು ಇದೀಗ ಹೇಗೆ ಅಂದ್ರೆ ಹ. ಕೃತಿ ಬರೆಯುವ ಮೊದಲೇ ಬರದ ಮುನ್ನುಡಿ. ಹಾ 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 ಹೌದೌದು. ಇನ್ನೀಗ ಮುನ್ನುಡಿಯನ್ನು ಅನುಸರಿಸಿ ಕೃತಿ ರಚನೆ ಆಗಬೇಕು. ಕೆಲವು ಸಲ ಹಾಗಾಗ್ತದೆ. ಹ. ಆಖ್ಯಾನ ಮೊದಲು, ಹ. ಅದರ ಕಥೆ ಮತ್ತೆ ಸೃಷ್ಟಿಯ. ಮತ್ತೆ ಸೃಷ್ಟಿಯಾಗುದು. ಹೌದು. ಇಂತಿಂತ ದೃಶ್ಯದಲ್ಲಿ ಇಂಥದ್ದು ಬರಬೇಕು ಅಂತ ಮೊದಲೇ ನಿಯಮ. ಈ ಸಲ ಎಂತದ್ದು ಇಂಥದ್ದು ನಮ್ಮದು. ಸಂಕ್ಷಿಪ್ತದಲ್ಲೇ ಹೇಳ್ತೇನೆ. ಹ. ಈಗ ಈ ಪ್ರಶ್ನೆಯಲ್ಲಿ ಅನೇಕ ವಿಷಯಗಳುಂಟು. ಹ. ಅದನ್ನು 3 ಅಥವಾ 4 ವಿಭಾಗ ಮಾಡುವ. ಹ. ಒಂದು ಕರ್ಮ ಜಿಜ್ಞಾಸೆ, ಇನ್ನೊಂದು ತ್ರಿಮೂರ್ತಿಗಳಿಗೆ ಕರ್ಮ ಉಂಟ, ಮತ್ತೊಂದು ಈ ಕರ್ಮ ಬೇರೆ, ಹ. ಹೀಗೆ ಬೇರೆ ಬೇರೆ ಇದೆ. ಹ, ಹ, ಹ. ಅದರಲ್ಲಿ ಒಂದು ಹೇಳ್ತೇನೆ ನಾನು. ಒಂದೊಂದು ಅವರವರು ದರ್ಶಿಸಿದಂತಹ ವಿಧದಿಂದ ಅದನ್ನು ಪ್ರಪಂಚದಲ್ಲಿ ಪ್ರಕಟಿಸಿದ್ದ. ಇನ್ನು ಹೇಳುವುದಾದ್ರೆ ಹ. ಒಂದೊಂದು ದರ್ಶನಕ್ಕನುಗುಣವಾಗಿ ಕರ್ಮಗಳ ಜಿಜ್ಞಾಸೆ ಬೇರೆ ಬೇರೆ ಕ್ರಮದಲ್ಲಿ ಆಗಿದೆ. ಕರ್ಮದ ಫಲ ಹೇಳಿ ಪ್ರಯೋಜನ ಇಲ್ಲ. ತಿನ್ನುವುದಕ್ಕೆ ಕೊಟ್ಟರು, ತಿನ್ನುವುದಕ್ಕೆ ಸಮಯ ಇಲ್ಲದೆ ಇರುವಾಗ ಕೊಟ್ರೆ ಅದು ನಮ್ಮ ಕರ್ಮ ಅಂತಲೇ ಹೇಳಬೇಕಾಗ್ತದೆ. ಆದ್ರೆ ಒಂದು ಸಮಾಧಾನ ಏನು? ಕೊಡಬೇಕಾದದ್ದು ಅವರ ಕರ್ಮ ಅನ್ನುವುದಕ್ಕೆ ಕೊಟ್ಟಿದ್ದಾರೆ ಅಂತ. ಹೌದು, ನಮಗೆ ಏನು ಪ್ರಯೋಜನ ಇಲ್ಲ. ಈ ಲೋಕದಲ್ಲೂ ಯಾವುದು ಅನುಭವಕ್ಕೆ ಬರುತ್ತದೋ ಆ ಅನುಭವಿಸುವ ವ್ಯವಸ್ಥೆ ಅವನಲ್ಲಿ ಇಲ್ಲದೆ ಇದ್ರೆ, ಈಗ ಒಬ್ಬನಿಗೆ ಸಂಪತ್ತು ಅನುಗ್ರಹಿಸಲ್ಪಡ್ತದೆ, ಆದರೆ ಸಂಪತ್ತನ್ನು ಅನುಭವಿಸುವ ಯೋಗ ಅವನಿಗೆ ಬೇಕಲ್ಲ. ಇದನ್ನು ಹಿಂದೆ ಒಬ್ಬ ರಾಜ ಯಾರೋ ಪರೀಕ್ಷೆ ಮಾಡಿದ್ದನಂತೆ. ಕುಂಬಳಕಾಯಿಯಲ್ಲಿ ನಾಣ್ಯ ಇಟ್ಟು ಓಹೋ, ಒಬ್ಬ ಹಿಂದಿನವ ಅನುಭವಿಸುವುದಕ್ಕೆ ಯೋಗ ಅಂತ ಇರ್ತದೆ. ಅದು ಈ ಕರ್ಮದ ಜಿಜ್ಞಾಸೆಗೆ ಅತ್ಯಂತ ಕಷ್ಟವಾದದ್ದು. ಆದ್ದರಿಂದ ಅನೇಕರ ಕರ್ಮದ ಕುರಿತಾದ ಉಪನ್ಯಾಸವನ್ನು ಕೇಳಿ ಒಬ್ಬರು ಪ್ರಾಜ್ಞರು ನಿರ್ಣಯ ಮಾಡಿದ್ರಂತೆ, ಏನು ಈ ಕರ್ಮ ಮತ್ತೆ ಕರ್ಮದ ಫಲದ ಅನುಭವ ಇದನ್ನು ವಿವರಿಸುವುದೇ ಇದೊಂದು ಭ್ರಾಂತಿ ಅಂತ. ಜಗತ್ತಿನಲ್ಲಿ ದೊಡ್ಡ ಭ್ರಾಂತಿ ಯಾವುದು ಅಂದ್ರೆ ಕರ್ಮದ ಕುರಿತು ಆಲೋಚನೆ ಮಾಡುವುದು. ಹೌದು, ಅದನ್ನು ಅದರಷ್ಟೇ ಬಿಟ್ಟು ಅನುಭವಿಸ್ತಾ ಹೋಗುವುದೇ ಸುಖ ಅಂತ ಒಬ್ಬರ ಹೇಳಿಕೆ. ಅದು ಸಾರ್ವಕಾಲಿಕವಾದದ್ದಲ್ಲ. ಹೌದು, ಬಂದದ್ದು ಬಂದ ಹಾಗೆ. ಹೌದು. ಈ ಸೃಷ್ಟಿಯನ್ನು ಅನಾದಿ ಅಂತ ಪ್ರಾಜ್ಞರು ಒಪ್ಪಿದ್ದಾರೆ. ಹೌದು. ಯಾಕೆ ಅನಾದಿ ಅಂತ ಒಪ್ಪಿದ್ರು? ಯಾವಾಗಾದರೂ ಒಮ್ಮೆ ಪ್ರಾರಂಭ ಆದದ್ದು ಅಂತ ಆದ್ರೆ ಯಾಕೆ ಪ್ರಾರಂಭ ಆಯಿತು, ಯಾಕೆ ಈ ಕರ್ಮಾದಿಗಳು ಹೇಗೆ ಯಾಕೆ ಹುಟ್ಟಿಕೊಂಡವು, ಇದಕ್ಕೆ ಉತ್ತರ ಇರುವುದಿಲ್ಲ. ದರ್ಶನದಲ್ಲಿ ವ್ಯವಸ್ಥಿತವಾಗಿ ಪ್ರಪಂಚಕ್ಕೆ ಹೇಳುವಾಗ ಉತ್ತರ ಇಲ್ಲದ ರೀತಿಯಲ್ಲಿ ಹೇಳಬಾರದು. ಆದ್ದರಿಂದ ಒಂದು ವ್ಯವಸ್ಥೆ ಏನು? ಸೃಷ್ಟಿ ಎನ್ನುವುದು ಅನಾದಿ. ಆದ್ರೆ ನಾವು ಅದಕ್ಕೊಂದು ಆದಿಯನ್ನು ಕಲ್ಪಿಸ್ತೇವೆ. ಕಲ್ಪಾದಿಯೋ ಇಲ್ಲ, ಅಥವಾ ಅದರಲ್ಲಿ ಎರಡಕ್ಕೂ ಅವಕಾಶ ಇದ್ರೆ, ಹೀಗೆ ವಾದಿಸಿದ್ರೆ ಸರಿಯಾದೀತು, ಹೀಗೆ ವಾದಿಸಿದ್ರೆ ದೋಷ ಕಂಡು ಬರ್ತದೆ ಅಂತ ಇದ್ರೆ ರಾಜ ಹೇಳಿದ್ರೆ ಮುಗೀತದು. ಅದೇ ಮೇಲಿನ ಮನೆಯ. ಹೌದು. ಆ ರೀತಿಯಲ್ಲಿ ಇದು ಯಾಕೆ ಈ ವ್ಯವಸ್ಥೆಯನ್ನು ಮಾಡಿದ್ರು ಅಂದ್ರೆ ಜಿಜ್ಞಾಸೆಗೋ ಪ್ರಶ್ನೆಗೋ ಒಂದು ಕಡೆ ನಿಲುಗಡೆ ಬೇಕೇ ಬೇಕು, ಇಲ್ಲದೆ ಇದ್ರೆ ಅನವಸ್ಥಾ ಬರುತ್ತದೆ. ಈ ನೆಲೆಯಲ್ಲಿ ನೋಡಿದ್ರೆ ಸೃಷ್ಟಿ ಎನ್ನುವುದು ಅನಾದಿ. ಸೃಷ್ಟಿ ಅನಾದಿಯಾದಾಗ ಸೃಷ್ಟಿಯಾದಿ ಕರ್ಮವು ಅನಾದಿ. ಕರ್ಮ ಯಾಕೆ ಹುಟ್ಟಿತು ಅಂತ ಕೇಳುವುದಕ್ಕೆ ಇಲ್ಲ, ಸೃಷ್ಟಿ ಯಾಕೆ ಆಯಿತು ಅಂತ ಕೇಳುವುದಕ್ಕೆ ಇಲ್ಲ.
ಸೃಷ್ಟಿ ಯಾಕೆ ಅಂತ ಕೇಳಿದವರಿಗೆ ಪ್ರಾಜ್ಞರು ಉತ್ತರ ಕೊಟ್ಟಿದ್ದಾರೆ. ಲೋಕವತ್ತು ಲೀಲಾ ಕೈವಲ್ಯಂ ವೈಷಮ್ಯ ನೈರ್ಘೃಣೇನ ಸಾಪೇಕ್ಷತ್ವ. ವ್ಯಾಸರೇ ಹೇಳಿದ್ದಾರೆ, ಈ ಲೋಕ ಭಗವಂತನ ಲೀಲೆಗೋಸ್ಕರ ಇರುವುದು. ಲೀಲೆ ಯಾಕೆ ಮಾಡುತ್ತಾನೆ ಅಂತ ಕೇಳಿದ್ರೆ ಅದಕ್ಕೆ ಮಗುವಿನ ಉತ್ತರವನ್ನು ಕೊಟ್ಟಿದ್ದಾರೆ. ತೊಟ್ಟಿಲಲ್ಲಿ ಮಲಗಿದ ಮಗು ಕೈಕಾಲ ಆಡಿಸ್ತದೆ. ಹೌದು. ಕೈಕಾಲ ಆಡಿಸುವುದು ಮಾತ್ರ ಅಲ್ಲ, ಅದು ಮಂದಹಾಸದ ಮುಖದಲ್ಲಿ ಮಂದಹಾಸ ಮೂಡುತ್ತದೆ. ಯಾಕೆ ನಗಾಡಿದ್ದು ಅಂತ ಮಗುವಲ್ಲಿ ಕೇಳಲಿಕ್ಕುಂಟ? ಯಾಕೆ ಕೈಕಾಲ ಆಡಿಸಿದ್ದು ಅಂತ ಮಗುವಿನಲ್ಲಿ ಕೇಳಲಿಕ್ಕುಂಟ? ನೀವು ಆಸ್ಥಾನದಲ್ಲಿ ಕೂತು ಕೈಕಾಲ ಆಡಿಸಿದ್ರೆ ಕೇಳ್ತಾರಲ್ಲ. ಭೀಷ್ಮರಿಗೆ ಏನು ಒಂದು ಸುತ್ತು ಕಡಿಮೆ ಅಂತ ಬರ್ತದೆ. ಅವಾಗ ಮಗುವಾಗಿ ತೊಟ್ಟಿಲಲ್ಲಿ ಕೈಕಾಲ ಆಡಿಸಿದ್ದು ಅದು ಲೀಲೆ. ಆ ಲೀಲೆಯನ್ನು ಸಭಾ ಮಧ್ಯದಲ್ಲಿ ಪ್ರಬುದ್ಧನಾದವ ಮಾಡುವ ಹಾಗಿಲ್ಲ. ಕಾರಣ ಇಲ್ಲದೆ ನಗು ಬರಬಾರದು. ಮಗುವಿಗೆ ಕಾರಣ ಇಲ್ಲದೆ ನಗು ಬರ್ತದೆ. ಅದು ಯಾಕೆ ಅಂದ್ರೆ ಅದು ಲೀಲೆ. ಅದೇ ರೀತಿ ಭಗವಂತನ ಲೀಲೆ, ಅದರ ಪರಿಣಾಮ ಆನಂದ, ಆ ಮಗುವಿಗೆ ಆನಂದ. ಅದನ್ನು ನಮಗೆ ವಿವರಿಸುವುದಕ್ಕಾಗುವುದಿಲ್ಲ. ಆದ್ರಿಂದಲೇ ಜನಪದರು ಹೇಳುವುದು ಮಗು ಅಂದ್ರೆ ದೇವರಿಗೆ ಸಮಾನ ಅಂತ. ಯಾವುದೇ ದುರುದ್ದೇಶ ಇರುವುದಿಲ್ಲ, ಯಾವುದೇ ಕಶ್ಮಲಗಳಿರುವುದಿಲ್ಲ, ಪರಿಶುದ್ಧವಾದಂತಹ ಮನಸ್ಸು. ಆ ನೆಲೆಯಲ್ಲಿ ಈ ಸೃಷ್ಟಿಯಾದಿಗಳನ್ನು ವಿವರಿಸಿದ್ದಾರೆ. ಇದರಲ್ಲೊಂದು ಕರ್ಮ ಅಂತ ಒಂದು ಇದೆ. ಹೌದು, ಸೃಷ್ಟಿಯೇ ಒಂದು ಕರ್ಮ. ಸೃಷ್ಟಿಯೂ ಒಂದು ಕರ್ಮ. ಹೌದು. ಅವ ಯಾಕೆ ಸೃಷ್ಟಿ ಮಾಡುತ್ತಾನೆ? ಲೀಲೆಗೋಸ್ಕರ ಸೃಷ್ಟಿ ಮಾಡುತ್ತಾನೆ. ಸೃಷ್ಟಿಗೆ ಪ್ರಧಾನವಾಗಿರುವ ಕರ್ಮ ಯಾವುದು ಅಂದ್ರೆ ಅವನ ಸಂಕಲ್ಪ. ಅವ ಯಾಕೆ ಸಂಕಲ್ಪ ಮಾಡಿದ ಅಂದ್ರೆ ಅವ ನಿರ್ಗುಣದಿಂದ ಸಗುಣತ್ವಕ್ಕೆ ಬರುವಾಗ ಸಂಕಲ್ಪ ಆಗ್ತದೆ. ನಿರ್ಗುಣದಲ್ಲಿ ಸಂಕಲ್ಪ ಇಲ್ಲ. ಸಂಕಲ್ಪ ಮಾಡಬೇಕಾದ್ರೆ ಸಗುಣಕ್ಕೆ ಬರಬೇಕು. ನಿರ್ಗುಣ ಸಗುಣ ಇದು ಎರಡು ದ್ವಂದ್ವಗಳಾದರೂ ಒಬ್ಬನಲ್ಲೇ ಇರುವುದು. ಹಾಗೆ ಅಲ್ವ? ಸುಖ ದುಃಖ ಇದು ಎರಡು ಒಬ್ಬನೇ ಅನುಭವಿಸ್ತಾನೆ. ಆ ರೀತಿಯಲ್ಲಿ ಸಂಕಲ್ಪದಿಂದ ಸೃಷ್ಟಿ ಆಗುತ್ತದೆ. ಸೃಷ್ಟಿಯಾದ ಮೇಲೆ ಈ ಸೃಷ್ಟಿಯಲ್ಲಿ ಮೂರು ಗುಣಗಳು, ಪಂಚಭೂತಗಳು. ಪಂಚಭೂತಗಳ ಸಮ್ಮೇಳನ ಯಥಾಯೋಗ್ಯವಾಗಿ ಆದ್ರೆ ಅದು ಪ್ರಪಂಚ. ಪ್ರಪಂಚದಲ್ಲಿ ಚೆನ್ನಾಗಿ ಪಂಚಭೂತಗಳು ಇವೆ ಎಂಬುದಾಗಿ ಆ ಶಬ್ದದ ಅರ್ಥ ಪ್ರಪಂಚ ಅಂತ. ಆ ಪ್ರಪಂಚದಲ್ಲಿ ಪಂಚಭೂತಗಳು ಇವೆ, ಮೂರು ಗುಣಗಳು ಇವೆ. ಪಂಚಭೂತಗಳು ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಈ ಸತ್ವಗುಣ, ರಜೋಗುಣ, ತಮೋಗುಣಗಳು ಪರಸ್ಪರ ಸಮ್ಮೇಳನದಿಂದ 9 ಗುಣಗಳಾಗುತ್ತವೆ. ಸತ್ವಾಧಿಕವಾದ ಸತ್ವ, ರಜೋಧಿಕವಾದ ಸತ್ವ, ತಮಃಪ್ರಧಾನವಾದ ಸತ್ವ. ಹಾಗೆಯೇ ರಜೋಗುಣದಲ್ಲಿ 3, ತಮೋಗುಣದಲ್ಲಿ 3. ಈ 9 ಗುಣಗಳಿಂದ ಹುಟ್ಟುವುದೊಂದು ಕರ್ಮ. ಸತ್ವಗುಣಕ್ಕೊಂದು ಕರ್ಮ, ರಜೋಗುಣಕ್ಕೊಂದು ಕರ್ಮ, ತಮೋಗುಣಕ್ಕೊಂದು ಕರ್ಮ. ಆದ್ರಿಂದಲೇ ಹೇಳಿದ್ದು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. 4 ವರ್ಣ್ಯಗಳು ಅಂದ್ರೆ ವರ್ಣಕ್ಕೆ ಸಂಬಂಧಪಟ್ಟ ವಿಷಯಗಳು. ಸತ್ವಗುಣಕ್ಕೆ ಸಂಬಂಧಪಟ್ಟದ್ದು, ರಜೋಗುಣಕ್ಕೆ ಸಂಬಂಧಪಟ್ಟದ್ದು, ತಮೋಗುಣಕ್ಕೆ ಸಂಬಂಧಪಟ್ಟದ್ದು, ಆ 4ರ ಮಿಶ್ರಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಅನುಗುಣವಾಗಿ ಸೃಷ್ಟಿ ಆಗುತ್ತದೆ. ಅದರಲ್ಲಿ ಮತ್ತೆ ನಾನು ಸೃಷ್ಟಿಸಿದ್ದು ಅಲ್ಲ ಎನ್ನುವ ಅರ್ಥವೂ ಬರ್ತದೆ. ನಿಮ್ಗೆ ಬರ್ತದಲ್ಲ, ಮಯಾ ಅಸೃಷ್ಟಂ, ಮಯಾ ಸೃಷ್ಟಂ, ಮಯಾ ಅಸೃಷ್ಟಂ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಎನ್ನುವುದು ಒಂದು ವಿವರಣೆ, ಮಯಾ ಸೃಷ್ಟಂ, ಮಯಾ ಅಸೃಷ್ಟಂ ಎನ್ನುವುದು ಇನ್ನೊಂದು ವಿವರಣೆ. ಸೃಷ್ಟಂ ಅಂದ್ರೆ ಹಾಗೆ ತಿಳಿ, ಅಸೃಷ್ಟಂ ನಾನು ಸೃಷ್ಟಿಸಿದ್ದಲ್ಲ ಅಂತ ತಿಳ್ಕೊಂಡ್ರೂ ತೊಂದರೆ ಇಲ್ಲ, ಸೃಷ್ಟಿಯಾದದ್ದು ಹೌದು. ಈ ರೀತಿಯಲ್ಲಿ ಸೃಷ್ಟಿಯಾದ ಅನಂತರ ಸೃಷ್ಟಿಯಲ್ಲಿ ಉಪಯೋಗವಾದಂತಹ ಗುಣಗಳ ಮಿಶ್ರಣದಿಂದ ಕರ್ಮಗಳು ಹುಟ್ಟಿಕೊಳ್ಳುತ್ತವೆ. ಆದ್ದರಿಂದ ಸತ್ವಗುಣ ಉಳ್ಳವನಿಗೊಂದು ಕರ್ಮ, ರಜೋಗುಣ ಅಧಿಕವಾಗಿರುವವನಿಗೊಂದು ಕರ್ಮ, ತಮೋಗುಣ ಅಧಿಕವಾಗಿರುವವನಿಗೆ ಒಂದು ಕರ್ಮ, ಅದು ಮಿಶ್ರವಾಗಿರುವವನಿಗೊಂದು ಮತ್ತೊಂದು ಕರ್ಮ. ಅಥವಾ ಅದರಲ್ಲಿರುವ 9 ಪ್ರಭೇದಗಳಿಗೆ ಅನುಗುಣವಾಗಿ ಗುಣಕರ್ಮ, ಗುಣಗಳಿಗೆ ಹೇಳಿದ ಕರ್ಮಗಳಿಗೆ ಅನುಸರಿಸಿ ಈ ಪ್ರಪಂಚ ಸೃಷ್ಟಿಯಾಗುತ್ತದೆ. ಗುಣಗಳಿಗೆ ಹೇಳಿರುವ ಕರ್ಮಗಳಿಗೆ ಅನುಸರಿಸಿ ಪ್ರಪಂಚ ಸೃಷ್ಟಿಯಾಗುತ್ತದೆ ಅಂತಂದ್ರೆ ಕರ್ಮಕ್ಕೆ ಮೂಲವಾಗಿ ಇರುವುದು ಗುಣ ಮತ್ತೆ ಗುಣಗಳ ಸಮ್ಮೇಳನಗಳು. ಅವುಗಳಿಂದ ಕರ್ಮ ಹುಟ್ಟುತ್ತದೆ. ಕರ್ಮ ಹುಟ್ಟುವ ಕಾಲಕ್ಕೆ ಅದು ಜೀವಜಾಲದಲ್ಲಾಗುವಾಗ ಆ ಜೀವದ ದೇಹ, ಮನಸ್ಸು, ಬುದ್ಧಿಗಳು ಇದರ ಪಾಕದಿಂದ ಮತ್ತೆ ಕರ್ಮ ನೀವು ಹೇಳಿದ ಅರ್ಥದಲ್ಲಿ ಕರ್ಮಜನಿತವಾಗುತ್ತದೆ.
ಈ ಕರ್ಮ ಮಾಡುತ್ತಲೇ ಇರ್ತಾನೆ. ಇದು ಕೇವಲ ಜೀವಿಗಳು ಮಾತ್ರ ಅಲ್ಲ, ಆಕಾಶಕಾಯಗಳಿಗೂ ಕರ್ಮ ಉಂಟು. ಈ ಭೂಮಿ, ನಮ್ಮನ್ನು ಹೊತ್ತ ಈ ಭೂಮಿಗೂ ಒಂದು ಕರ್ಮ ಉಂಟು. ಎಲ್ಲವೂ ಕರ್ಮವೇ. ಇದನ್ನೆಲ್ಲ ನೋಡಿದಂತಹ ಕೆಲವು ಜನರು ಕರ್ಮವನ್ನು ಒಂದು ದ್ರವ್ಯ ಅಂತ ಒಪ್ಪಿದರು. ಕರ್ಮ ಅಂದ್ರೆ ಒಂದು ದ್ರವ್ಯ, ಒಂದು ಪದಾರ್ಥ ಅಂತ. ಪದಾರ್ಥ ಅಂದ್ರೆ ಅಸ್ತಿತ್ವದಲ್ಲಿರಬೇಕು. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ಸಮವಾಯ, ಅಭಾವ, 7 ಪದಾರ್ಥಗಳು. ಆ ಪದಾರ್ಥಗಳನ್ನು ತಿಳಿದುಕೊಳ್ಳುವುದರಿಂದಲೇ ಮೋಕ್ಷ ಅಂತ ದರ್ಶನಕಾರರ ನಿರ್ಣಯ. ಅದರಲ್ಲೊಂದು ಕರ್ಮ. ಕರ್ಮವನ್ನು ಪರಮಾಣು ಅಂತ ನಿರ್ಣಯ ಮಾಡಿದವರಿದ್ದಾರೆ. ಈ ಪ್ರಪಂಚದ ಸೃಷ್ಟಿಯಾಗಬೇಕಾದ್ರೆ ಸೃಷ್ಟಿಯ ಮೂಲ ವಸ್ತು ಒಂದು ಪರಮಾಣು. ಆ ಪರಮಾಣು ಇಲ್ಲದೆ ಈ ಜಗತ್ತು ಸೃಷ್ಟಿಯಾಗುವುದಿಲ್ಲ. ಆ ಪರಮಾಣುವಿಗೆ ಇನ್ನೊಂದು ಹೆಸರು ಪುದ್ಗಲ ಅಂತ. ಆ ಪುದ್ಗಲದ ಕಾರಣದಿಂದ ಪುದ್ಗಲಕ್ಕೂ ಜೀವಕ್ಕೂ ಸಂಬಂಧ ಆದಾಗ, ಪುದ್ಗಲಕ್ಕೂ ಶರೀರಕ್ಕೂ ಸಂಬಂಧ ಆದಾಗ ಕರ್ಮ ಹುಟ್ಟಿಕೊಳ್ಳುತ್ತದೆ. ಆ ಕರ್ಮ ಘಾತಿ ಕರ್ಮ, ಅಘಾತಿ ಕರ್ಮ ಅಂತ 2 ವಿಧ. ಘಾತಿ ಕರ್ಮ ಅಂದ್ರೆ ಜ್ಞಾನಾವರಣೀಯ, ದರ್ಶನಾವರಣೀಯ, ಅಂತರಾಯ ಇತ್ಯಾದಿ ವಿಭಾಗಗಳು. ಅದೇನು ಮಾಡ್ತದೆ ಅಂದ್ರೆ, ಜ್ಞಾನಾವರಣೀಯ ಅಂದ್ರೆ ಮನುಷ್ಯನ ಜ್ಞಾನಕ್ಕೆ ಒಂದು ಆವರಣವನ್ನು ತಂದುಕೊಡುತ್ತದೆ. ಅವನಿಗೆ ತಿಳುವಳಿಕೆ ಸರಿಯಾದದ್ದು ಬರುವುದಿಲ್ಲ, ಒಂದು ಹಂತದ ಭ್ರಮೆ. ದರ್ಶನಾವರಣೀಯ ಅಂದ್ರೆ ಅವನು ಏನನ್ನು ದರ್ಶಿಸಬೇಕು ಅದಕ್ಕೆ ಒಂದು ಪರದೆಯಾಗಿ ಇರುತ್ತದೆ, ಸಿಗದ ಹಾಗೆ ಮಾಡ್ತದೆ. ಇನ್ನೊಂದು ಮೋಹನೀಯ, ಯಾವುದರ ಕುರಿತವ ಮೋಹ ಪಡಬಾರದು ಆ ಮೋಹದ ಕುರಿತೇ ಅವನು ಆಸಕ್ತನಾಗಿರುವ ಹಾಗೆ ಮಾಡ್ತದೆ, ಲಿಪ್ತತೆ ಬರ್ತದೆ. ಇನ್ನೊಂದು ಅವನೇನು ಮಾಡಬೇಕು ಆ ಮಾಡುವುದಕ್ಕೆ ವಿಘ್ನವನ್ನು ತಂದು ಕೊಡುತ್ತದೆ, ಅದಕ್ಕೆ ಅಂತರಾಯ ಅಂತ ಹೆಸರು. ಮಾಡಬೇಕಾದನ್ನು ಮಾಡ್ಲಿಕ್ಕಿಲ್ಲ. ಹೌದು, ಅದೇ ಕರ್ಮದ ಪರಿಣಾಮವಾಗಿ ಅವನಿಗೆ ವೇದನೆ ದೊರೆಯುತ್ತದೆ. ಇದು ಅಘಾತಿ ಕರ್ಮ ಅಂತ ಹೇಳಲ್ಪಡುತ್ತದೆ, ವೇದನೀಯವಾದದ್ದು. ಆನಂತರ ಅದೇ ಕರ್ಮಯುಸ್ಸು ದೊರೆಯುತ್ತದೆ, ಅದೇ ಕರ್ಮದಿಂದ ಅವನಿಗೆ ಹೆಸರು ದೊರೆಯುತ್ತದೆ, ಅದೇ ಕರ್ಮದಿಂದ ಅವನಿಗೆ ಶರೀರ, ಗೋತ್ರ ದೊರೆಯುತ್ತದೆ. ಹೀಗೆ ಘಾತಿ ಕರ್ಮಗಳು. ಇದು ಕರ್ಮದ ವ್ಯವಸ್ಥೆ, ಪ್ರಪಂಚದಲ್ಲಿರುವ ಕರ್ಮದ ವ್ಯವಸ್ಥೆ. ಇದರಿಂದ ಬಿಡುಗಡೆ ಹೇಗೆ? ಇದೊಂದು ಬಿಡುಗಡೆ ಆಗದೇ ಇರುವಂತಹ ವ್ಯವಸ್ಥೆಯ. ಇದು ಜೀವನಕ್ಕೆ ಕಾರಣ, ಮತ್ತೊಂದು ಜನ್ಮಕ್ಕೆ ಕಾರಣ, ಅವನ ಎಲ್ಲ ವ್ಯವಸ್ಥೆಗಳಿಗೂ ಇದುವೇ ಕಾರಣ, ಈ ಕರ್ಮ. ಈ ಕರ್ಮದಿಂದ ಅದು ದ್ರವ್ಯವಾಗಲಿ, ಪರಮಾಣುವಾಗಲಿ, ಅಥವಾ ಅರೂಪವಾದಂತಹ ಒಂದು ವಸ್ತುವೇ ಆಗಲಿ, ಅದರಿಂದ ಬಿಡುಗಡೆ ಇಲ್ಲವೋ ಅಂತ ಕೇಳಿದರೆ, ಯಾವುದು ಜ್ಞಾನಾವರಣೀಯವಾಗಿದೆಯೋ ಆವರಣವನ್ನು ತೆಗೆಯಬೇಕು. ಅದಕ್ಕೆ ಸಮ್ಯಕ್ ಯಾವುದು ವೇದನೀಯವಾಗಿದೆಯೋ ಆ ವೇದನೆಯನ್ನು ಅದು ದುಃಖ ಅಂತಲೇ ತಿಳಿದುಕೊಳ್ಳಲೇಬಾರದು. ಉದಾಹರಣೆಗೆ ಹೇಳ್ತೇನೆ, ಹರಿಶ್ಚಂದ್ರ ದುಃಖ ಪಟ್ಟಿದ್ದಾನ, ಶ್ರೀರಾಮಚಂದ್ರ ದುಃಖ ಪಟ್ಟಿದ್ದಾನ? ನಾನು ಆಗ ಕೇಳಿದೆ ಅವರಿಬ್ಬರದ್ದು, ಅದಕ್ಕೆ ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಆ ಉತ್ತರದ ಮೇಲೆಯೇ ತ್ರಿಮೂರ್ತಿಗಳ ಸಿದ್ಧಾಂತ ಇರುವುದು. ನನಗೆ ಅದೊಂದು ಬಹಳ ಸುಲಭ ಆಯಿತು. ಈ ರೀತಿಯಲ್ಲಿ ಈ 4 ಬಿಟ್ಟ ನಂತರ ಆಯುಸ್ಸು ಅದನ್ನು ಅನುಭವಿಸಬೇಕು, ನಾಮ ಅದನ್ನು ನಾವು ವ್ಯವಸ್ಥೆಗೊಳಿಸಬೇಕು, ಗೋತ್ರ ಶರೀರಾದಿಗಳು ಬದಲಾವಣೆ ಆಗುವುದಿಲ್ಲ. ಇದನ್ನು ಇನ್ನೊಂದು ಪರಿಭಾಷೆಯಲ್ಲಿ ಪ್ರಾರಬ್ಧ ಕರ್ಮ ಅಂತ ಕರೆದಿದ್ದ. ಅನುಭವಿಸುವುದಕ್ಕೆ ಆರಂಭವಾದಂತಹ ಕರ್ಮ, ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಕರ್ಮಗಳಲ್ಲಿ ಆಯಾ ಜನ್ಮಗಳಲ್ಲಿ ಅನುಭವಿಸದೆ ಉಳಿದ ಫಲಗಳು ಇವನಿಗೆ ಈ ಒಂದು ಜನ್ಮದಲ್ಲಿ ದೇಹವನ್ನು, ಆಯುಸ್ಸನ್ನು, ಪ್ರಧಾನ ವಿಷಯಗಳನ್ನು ನಿರ್ಣಯ ಮಾಡಿ ಬಿಡುತ್ತದೆ. ಆ ನಿರ್ಣಯಾನುಸಾರ ಅವನಿಗೆ ಒಂದು ದೇಹ ಪ್ರಾಪ್ತಿ ಆಗ್ತದೆ. ಇಚ್ಛಾನುಸಾರ ದೇಹ ಹೊಂದಲಿಕ್ಕಿಲ್ಲ. ಇಲ್ಲ, ಆ ಕರ್ಮವನ್ನು ಅನುಭವಿಸುವುದಕ್ಕೆ ಅವನು ಉದ್ಭಿಜ್ಜನಾದರೆ, ಯೋಗ್ಯ ಆದರೆ ಆ ಶರೀರ, ಸ್ವೇದಜವಾಗಿ ಅನುಭವಿಸುವುದಾದರೆ ಸ್ವೇದಜ ಶರೀರ, ಅಲ್ಲ ಜರಾಯುಜವಾಗಿ ಅನುಭವಿಸಬೇಕು ಅಂತಾದರೆ ಜರಾಯುಜ ಜನ್ಮ, ಅಥವಾ ಅಂಡಜವಾಗಿ ಕೆಲವರಿಗೆ ಮಾತ್ರ ನಿರ್ಣಯ ಆಗಲಿಲ್ಲ, ಅದು ವಿಶೇಷ ವ್ಯಕ್ತಿಗಳಿಗೆ. ಈಗ ನಿಮಗೆ ಆಯುಸ್ಸು ನಿರ್ಣಯ ಆಗಲಿಲ್ಲ ಅಲ್ಲ, ನೀವೇ ನಿರ್ಣಯ ಮಾಡಬೇಕಾದವರು. ಹೌದೌದೌದು. ಈ ಪ್ರಪಂಚದಲ್ಲಿ ಇನ್ನೊಬ್ಬರಿದ್ದಾರಾ ಅವರವರ ಆಯುಸ್ಸನ್ನು ನಿರ್ಣಯ ಮಾಡುವವರು? ಅವರವರ ಆಯುಸ್ಸನ್ನು ನಿರ್ಣಯ ಮಾಡುವವರಿಲ್ಲ, ಇನ್ನೊಬ್ಬರ ಆಯುಸ್ಸನ್ನು ನಿರ್ಣಯ ಮಾಡುವವರು ಈ ಪ್ರಪಂಚದಲ್ಲಿಲ್ಲ, ಆಗುದಿಲ್ಲ. ನೀವು ಒಂದು ವಿಶೇಷ ಜನ, ಇನ್ನೊಬ್ಬ ಆಯುಸ್ಸನ್ನು ನೀವು ನಿರ್ಣಯ ಮಾಡ್ತೀರಿ. ಬಹುಶಃ ನನ್ನ ಆಯುಷ್ಯ ಮುಗಿಯುವ ಕಾಲಕ್ಕೆ ನನಗೆ ಇಚ್ಛೆ ಬಂದಿತ್ತು, ಅದು ಬಂದಿತ್ತು ಅಲ್ಲ, ನಿಮ್ಮ ಆಯುಷ್ ಇಚ್ಛೆ ಬಂದಾಗ ಮುಗಿದಿತ್ತು. ಹೌದು, ಆಯುಷ್ ಮುಗಿಯೋ ದಿನ ಬಂತು ಅಂತ ಅರ್ಥ. ಹೌದು. ಈಗ ಉಳಿದವರ ಆಯುಸ್ಸನ್ನು ನೀವು ನಿರ್ಣಯ ಮಾಡ್ತಾ ಇದ್ದೀರಿ. 9 ದಿವಸದಿಂದ 10,000 ಮಕುಟವರ್ಧನರ ಆಯುಸ್ಸು ನಿಮ್ಮ ಕೈಯಲ್ಲುಂಟು. ಹೌದು, ಸಂಖ್ಯಾ ವಿಷಯದಲ್ಲಿ ಹೌದು, ಅದು ನಿಮ್ಮನ್ನು ಹೇಳಲಿಕ್ಕಿಲ್ಲ ಅದರಲ್ಲಿ. ಯಾಕೆಂದ್ರೆ
ಅದು ಎಲ್ಲರೂ ಕೇಳುವ ಪ್ರಶ್ನೆ. ಹಾಗಾದ್ರೆ ದಿವಸಕ್ಕೆ 10,000 ಕುರುಕ್ಷೇತ್ರದಲ್ಲಿ ಸಾಯ್ತಾ ಇದ್ದಾರಲ್ಲ, ಅವರ ಎಲ್ಲ ಜಾತಕದಲ್ಲೂ ಮರಣಯೋಗ ಉಂಟಾ ಅಂತ ಕೇಳಿದ್ರೆ ಹಾಗೆ ಒಬ್ಬರ ಜಾತಕದಲ್ಲೂ ಇರ್ಲಿಕ್ಕಿಲ್ಲ. ಪ್ರಾದೇಶಿಕವಾದಂತಹ ಸಾಮುದಾಯಿಕವಾದಂತಹ ಒಂದು ವ್ಯವಸ್ಥೆ ಇರುತ್ತದೆ. ಒಂದು ದೇಶಕ್ಕೆ ಒಂದು ಬರಗಾಲ ಬರುತ್ತದೆ, ಸಹಸ್ರ ಮಂದಿ ಸತ್ತು ಹೋಗುತ್ತಾರೆ. ಅಥವಾ ಪ್ರವಾಹ ಬರುತ್ತದೆ, ಸಹಸ್ರ ಮಂದಿ ಪ್ರವಾಹದಲ್ಲಿ ಜೀವ ಕಳ್ಕೊಳ್ತಾರೆ. ಎಲ್ಲ ಆಯುಷ್ಯ ಮುಗಿದೇ ಹೋದವರು, ಅವರ ಆಯುಷ್ಯ ಮುಗಿದಂತಲ್ಲ, ಅದು ಆ ಪ್ರದೇಶಕ್ಕೆ ಇರುವ ಜಾತಕ, ಆ ಕಾಲಕ್ಕೆ ಇರುವಂತಹ ಒಂದು ವ್ಯವಸ್ಥೆ. ಆ ಕಾಲ ಬಂದಾಗ ಆದ್ದರಿಂದಲೇ ಅರ್ಧಾಯುಷ್ಯದ ಮರಣ, ಅಲ್ಪಾಯುಷ್ಯದ ಮರಣ ಅಂತೆಲ್ಲ ನಮಗೆ ಪ್ರಯೋಗ ಇರುವುದು. ಹೌದು, ಅಲ್ಲ ಇದ್ರೆ ಹೇಗೆ? ಹೌದು. ಆ ಕಾರಣದಿಂದಲೇ ಯುದ್ಧ ಕಾಲದಲ್ಲಿ ಈ ಕುರುಕ್ಷೇತ್ರದಲ್ಲಿ ಆಯುಷ್ಯ ಇದ್ದವರು ಹೋಗುತ್ತಾರೆ, ಆಯುಷ್ಯ ಇಲ್ಲದೆ ಇದ್ದವರು ಹೋಗುತ್ತಾರೆ. ಆದ್ರಿಂದ ಅದನ್ನು ಒಬ್ಬ ವ್ಯಕ್ತಿಯ ಮೇಲೆ ಹೇಳುವ ಹಾಗೆ ಇಲ್ಲ. ಹೀಗೆ ಹೇಳಿದ್ದಷ್ಟೇ. ಗಂಭೀರ ವಿಷಯದ ಮಧ್ಯದಲ್ಲಿ ಒಂದು ಲಘುವಾದ ವಿಷಯ ಬಂದ್ರೆ ಗಂಭೀರ ಎನ್ನುವುದು ಉಳ್ಕೊಳ್ಳುತ್ತದೆ. ಆ ರೀತಿಯಲ್ಲಿ ಕರ್ಮದ ವ್ಯವಸ್ಥೆ ಇದೆ. ಈ ಕರ್ಮವನ್ನು ನಿತ್ಯ, ನೈಮಿತ್ತಿಕ, ಕಾಮ್ಯ, ಪ್ರಾಯಶ್ಚಿತ್ತ, ಉಪಾಸನ ಅಂತ ವಿಭಾಗ ಮಾಡಿದ್ದಾರೆ. ಈ ಕರ್ಮದ ಬಂಧ ಅಂದ್ರೆ ಏನು? ಈ ಜೀವ ದೇಹವನ್ನಿಟ್ಟುಕೊಂಡು ಕರ್ಮವನ್ನು ಮಾಡ್ತದೆ. ಅದು ಜೀವಕ್ಕೂ ಕರ್ಮಕ್ಕೂ ಇರುವ ಬಂಧ, ಅದು ಕರ್ಮ ಬಂಧ. ಕರ್ಮ ಬಂಧ ಅಂದ್ರೆ ಎಂಥದ್ದು? ಒಂದು ಜೀವ ಅಂದ್ರೆ ಆತ್ಮ ಒಂದು ದೇಹದಲ್ಲಿದ್ದುಕೊಂಡು ಕರ್ಮವನ್ನು ಮಾಡುತ್ತದೆ, ಅದು ಕರ್ಮ ಬಂಧ. ಅದೇ ಕರ್ಮ ಮಾಡಬೇಕಾದ್ರೆ ಬಂಧ ಬೇಕಲ್ಲ. ಈ ಬಂಧ ಇಲ್ಲದೆ, ಸಂಬಂಧ ಇಲ್ಲದೆ ಇದ್ರೆ ಕರ್ಮ ಮಾಡುವುದು ಹೇಗೆ? ಆದ್ರಿಂದ ಜೀವಕ್ಕೂ ಕರ್ಮಕ್ಕೂ ಇರುವ, ಅಥವಾ ನಾನು ಆಗ ಹೇಳಿದ ಜೀವಕ್ಕೂ ಪುದ್ಗಲಕ್ಕೂ ಇರುವ ಬಂಧ ಏನಿದೆಯೋ ಅದುವೇ ಕರ್ಮ ಬಂಧ ಅಂತ ನಿರ್ಣಯ ಮಾಡಿದ್ದಾರೆ. ಹಾಗಾದ್ರೆ ಈ ಕರ್ಮ ಬಂಧ ಎನ್ನುವುದು ಅನಿವಾರ್ಯ. ಇದಕ್ಕೆ ಸಿಕ್ಕಿ ಬೀಳದೇ ಇರುವುದಕ್ಕಾಗುವುದಿಲ್ಲ. ಸಿಕ್ಕಿ ಬೀಳದೆ ಇರ್ಲಿಕ್ಕೆ ಆಗುದೇ ಇಲ್ಲ. ಒಳಗಾಗಲೇಬೇಕು. ಹೌದಾ? ಸಿಕ್ಕಿ ಬಿದ್ದ ಮೇಲೆ ಬಿಡುಗಡೆ ಆಗುವುದಕ್ಕೆ ಸಾಧ್ಯ ಉಂಟು. ಹೌದು. ಆದ್ದರಿಂದ ಕರ್ಮಬಂಧ ಎನ್ನುವಂತಹದ್ದು ಜೀವದಷ್ಟು ದೀರ್ಘಕಾಲೀನ ಅಲ್ಲ. ಜೀವದಷ್ಟು, ಆತ್ಮದಷ್ಟು ದೀರ್ಘಕಾಲೀನ ಅಲ್ಲ ಎನ್ನುವುದರಿಂದಲೇ ಒಬ್ಬನೇ ವ್ಯಕ್ತಿ ಸಮ್ಯಜ್ಞಾನ ಬಂದ್ರೆ ಅವನು ಪರಮಹಂಸನಾಗ್ತಾನೆ. ಅದೇ ಜೀವನದಲ್ಲಿ ಸಮ್ಯಜ್ಞಾನ ಬಂದವನಿಗೆ ಈ ಲೋಕದ ಪರಿವೇ ಇರುವುದಿಲ್ಲ, ರಾಗಾದಿ ಭಾವಗಳಿಗೆ ಅವನಲ್ಲಿ ಅವಕಾಶ ಇರುವುದಿಲ್ಲ. ರಾಗಾದಿ ಭಾವಗಳು ಇಲ್ಲದೆ ಇದ್ರೆ ಕರ್ಮ ಇಲ್ಲ, ಕರ್ಮ ದೂರ ಹೋದ್ರೆ ಬಂಧವೂ ಇಲ್ಲ. ಅವನ ಅದೇ ರೀತಿಯ ಜ್ಞಾನದಿಂದಲೇ ಈ ಕರ್ಮ ಫಲಗಳನ್ನು ಸುಟ್ಟು ಹಾಕುತ್ತಾನೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತು ಕುರುತೆ. ಇನ್ನೊಂದು ಕರ್ಮ ಮಾಡಿ ಕಳ್ಕೊಳ್ಬೇಕು ಅಂತಿಲ್ಲ, ಜ್ಞಾನದಿಂದಲೇ ಅವನ ಕರ್ಮ ಭಸ್ಮವಾಗಿ ಹೋಗ್ತದೆ. ಆವಾಗ ಒಬ್ಬ ವ್ಯಕ್ತಿಗೆ ಈ ಲೋಕದಲ್ಲಿಯೇ ಕರ್ಮದ ಬಂಧ ಎನ್ನುವುದು ಅನಿವಾರ್ಯ ಅಲ್ಲ ಅಂತಾಯ್ತು. ಜ್ಞಾನದ ಮೂಲಕವಾಗಿ ನಿವೃತ್ತಿ ಮಾಡ್ಲಿಕ್ಕೆ ಆಗುತ್ತದೆ. ಸಿಕ್ಕಿ ಬೀಳುವುದು ಅನಿವಾರ್ಯ. ಯಾಕೆಂದ್ರೆ ದೇಹ ಬಂತ, ಅದೊಂದು ಕರ್ಮದ ಫಲ. ಸತಿ ಮೂಲೆ ತದ್ವಿಪಾಕ ಜಾತಿ ಆಯುರ್ಭೋಗ. ಯೋಗಿಗಳ ಹಾಗೆ ನಿರ್ಣಯ ಮಾಡಿದ್ದಾರೆ. ದೇಹ ಬಂದ್ರೆ ಅದೊಂದು ಕರ್ಮದ ಫಲ, ಆಯುಸ್ಸು ಅದೊಂದು ಕರ್ಮದ ಫಲ. ಈ ಒಂದು ಜೀವನದಲ್ಲಿರುವ ಪ್ರಧಾನವಾದ ಅಂಶಗಳು ಪ್ರತಿಯೊಂದು ಇವತ್ತು ಊಟ ಮಾಡಲಿಲ್ಲ, ಅದು ಒಂದು ಕರ್ಮದ ಫಲ ಏನೂ ಅಲ್ಲ. ಅಥವಾ ಇವತ್ತೊಂದು ಮೃಷ್ಟಾನ್ನವಾದ ಊಟ ಸಿಕ್ಕಿದೆ, ಅದು ಒಂದು ಕರ್ಮದ ಫಲ ಅಲ್ಲ. ಇವತ್ತು ಊಟ ಮಾಡುವ ಒಂದು ಕರ್ಮವನ್ನು ಮಾಡಿದ್ದಾನೆ ಒಬ್ಬ, ಅದಕ್ಕೆ ಅವನಿಗೆ ಯಾವಾಗ ಫಲ? ಆವಾಗಲೇ. ಸದ್ಯ ಫಲತಿ ಭೋಜನ. ಭೋಜನ ಎನ್ನುವ ಕರ್ಮಕ್ಕೆ ಫಲ ಏನು ಅಂದ್ರೆ ಅವಾಗಲೇ. ಹೌದು, ಊಟಕ್ಕೆ ಬೇಕಾದ ಪಾಕ ಸಿದ್ಧ ಮಾಡಿದ್ರೆ ಆವತ್ತಿಗೆ ಊಟ, ಹೊಟ್ಟೆ ತುಂಬುವುದು ಆವಾಗಲೇ ಅಲ್ಲ. ಇವತ್ತು ಊಟ ಮಾಡುವುದು, ನಾಳೆ ಹೊಟ್ಟೆ ತುಂಬುವುದು ಅಂತ ಇಲ್ಲ ಲೋಕದಲ್ಲಿ. ಇನ್ನೊಂದು ಸಂಗೀತ ಕೇಳುವುದು, ಅದ ಸದ್ಯ ಫಲತಿ ಗಾಂಧರ್ವಂ. ಈ ಸಂಗೀತ ಕೇಳುತ್ತಾ ಅವನು ತಲೆ ಅಲ್ಲಾಡಿಸಬೇಕು, ತಾಳ ಹಾಕಬೇಕು. ಇವತ್ತು ಕೇಳಿದ್ದಾನೆ, ಏನು ಚಲನವಲನಗಳಿಲ್ಲ ಶರೀರದಲ್ಲಿ. ನಾಳೆ ಮರುದಿವಸ ಅವ ಸುಮ್ಮನೆ ಕೂತಿದ್ದಾನೆ. ನಿನ್ನೆಯ ಸಂಗೀತ ಕೇಳಿಯೋ ತಲೆ ಅಲ್ಲಾಡಿಸಿದ್ರೆ ಅಥವಾ ತಾಳ ಹಾಕಿದ್ರೆ ಅವನು ವೈದ್ಯರಲ್ಲಿಗೆ ಕರ್ಕೊಂಡು ಹೋಗಬೇಕು. ಸದ್ಯ ಫಲತಿ ಗಾಂಧರ್ವಂ. ಆವಾಗ ಸಂಗೀತ ಕೇಳುವಿಕೆ ಎನ್ನುವ ಕರ್ಮ ಅವನಿಗೆ ಕೇಳ್ತಾ ಇರುವಾಗಲೇ ಫಲ ಕೊಡುತ್ತದೆ. ಹಾಗೆ ಕೆಲವು ಕರ್ಮಗಳ ಫಲಗಳು, ಅದರಲ್ಲಿ ಕೆಲವು ಕರ್ಮಗಳು ಪುನರ್ ಇರುವವರಿಗೆ ಕರ್ಮದ ಬಂಧ ಶಾಶ್ವತವಾದದ್ದೇನಲ್ಲ. ಇಲ್ಲಿದ್ದವರಿಗೆ ಇದು ಶಾಶ್ವತ ಅಲ್ಲ ಅಂತಂದ್ರೆ ಇಲ್ಲಿ ಸತ್ಕರ್ಮವನ್ನ ಅಲ್ಲ, ಇವರ ಕರ್ಮದ ಫಲದಿಂದ, ಇವರ ಕರ್ಮದ ಫಲ. ಯಾಕೆಂದ್ರೆ ಇವರ ಅವನತಿಗೆ ಅದೇ ಹೇತು. ಹಾಗೂ ಕೆಲವು ಸಲ ಆಗುತ್ತದೆ, ಇನ್ನೊಬ್ಬರ ಕರ್ಮದ ಫಲವನ್ನು
ಅನುಭವಿಸಬೇಕಾಗಿದೆ. ಬೇಕಾಗ್ತದೆ. ಉದಾಹರಣೆಗೆ ಒಬ್ಬ ತಾಂಬೂಲ ಚರ್ವಣ ಮಾಡ್ತಾನೆ, ಮಾಡ್ತಾ ಇರುವಾಗಲೇ ಅವನು ಮಾತಾಡ್ತಾನೆ ಹತ್ತಿರ ಕುಳಿತವನ ಹತ್ರ. ಹೌದು, ಇವನ ತಾಂಬೂಲ ಚರ್ವಣದ ಫಲ ಅವನಿಗೆ ದೊರೆಯುತ್ತದೆ. ಅವನ ಮೈ ಮೇಲೆ ಆಗ್ತದೆ. ಹೌದು. ಹೌದು. ಅದಕ್ಕೂ ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ. ಸಂಧ್ಯಾ ವಂದನೆಗೆ ಇಬ್ಬರು ವಟುಗಳು ಕೂತಿದ್ದಾರೆ. ಒಬ್ಬ ವಟು ಸಂಧ್ಯಾ ವಂದನೆ ಮೊದಲೇ ಆರಂಭ ಮಾಡಿದ್ದಾನೆ, ಇನ್ನೊಬ್ಬ ಸದ್ಯ ಆರಂಭ ಮಾಡಿದವ ಅಲ್ಲಿ ಕೂತಲ್ಲಿ. ಇವನು ಜಪಕ್ಕೆ ತಲುಪಿದ್ದಾನೆ, ಇವನು ಮಂತ್ರ ಪ್ರೋಕ್ಷಣೆಯಲ್ಲಿದ್ದಾನೆ. ಅವನು ನಿಷ್ಠನಾಗಿ ಸಿದ್ಧರಿಗೆ, ಯೋಗಿಗಳಿಗೆ, ಅವಧೂತರಿಗೆ ಇದು ಅನಿವಾರ್ಯ ಅಲ್ಲ, ಅವರನ್ನು ಬಿಟ್ಟು ಬಿಡ್ತಾರೆ. ಅದನ್ನು ಅವರಿಗೆ ಬಿಡುವುದಕ್ಕೆ ಸಾಧ್ಯ ಆಗ್ತದೆ. ಇವರಿಗೆ ಸಾಧ್ಯ ಆಗುತ್ತದೆ ಅಂತಂದ್ರೆ ಈ ಲೋಕದಲ್ಲೇ ಇದ್ದು ತಪಾದಿಗಳನ್ನು ಅನುಷ್ಠಿಸಿ ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾದ ದೇವೇಂದ್ರಾದಿಗಳಿಗೆ ಕರ್ಮದ ಬಂಧ ಇಲ್ಲ. ಒಂದು ಕರ್ಮವನ್ನು ಮಾಡಿದ್ದರಿಂದ ಅನುಭವಿಸಿದ್ದು ಅಂತಿಲ್ಲ. ಹಾಗಿರುವುದಾಗಿದ್ರೆ ಅಹಲ್ಯ ಪ್ರಕರಣದಲ್ಲಿ ಅವ ನರಕಕ್ಕೆ ಹೋಗಬೇಕಿತ್ತಲ್ಲ ದೇವೇಂದ್ರ, ನರಕಗತಿ ಆಗಬೇಕಿತ್ತಲ್ಲ ಅವನಿಗೆ, ಆಗಲಿಲ್ಲ. ಏನೋ ಒಂದು ಶಾಪ ಬಂದಿದೆ, ಅದು ಬೇರೆ ವಿಷಯ. ಅದು ಲೋಕ ಶಿಕ್ಷಣಕ್ಕೆ, ಅದು ಲೋಕ ಶಿಕ್ಷಣಕ್ಕೆ, ಅಥವಾ ಆ ಶಾಪವೇ ಅವನಿಗೆ ಅದು ದುಷ್ಪರಿಣಾಮವನ್ನುಂಟು ಮಾಡಲಿಲ್ಲ. ಇದು ತ್ರಿಮೂರ್ತಿಗಳಿಗೆ ಇವರಷ್ಟೂ ಇಲ್ಲ. ನೀವು ಪ್ರಥಮವಾಗಿ ಉದಾಹರಣೆ ಹೇಳಿದ್ರಿ, ಈಶ್ವರ ಭಿಕ್ಷೆ ಬೇಡಿದ್ದಾನೆ. ಹೌದಾ? ಅದು ಅಲ್ವಾ? ಈ ಭಿಕ್ಷೆ ಬೇಡಿದ್ದವು. ಈಗ ಭಿಕ್ಷೆ ಬೇಡಿದ್ದು ಅವನಿಗೆ ಶಕ್ತಿ ಇಲ್ಲ ಅಂತಲ್ವ? ಭಿಕ್ಷೆ ಬೇಡುವ ಶಕ್ತಿ ಇಲ್ಲ ಅಂತಲ್ಲ, ಉಳಿದ ಯಾವ ಶಕ್ತಿಯೂ ಇಲ್ಲ. ಹೌದು. ಕೈಲಾಸದಲ್ಲಿ ಕುಳಿತು ಮೊದಲಿನ ಹಾಗೆ ಉದ್ಯೋಗ ಮಾಡುವ ಅಥವಾ ಮೆರೆಯುವ ಶಕ್ತಿ ಅವನಿಗೆ ಇಲ್ಲ. ಅವನನ್ನು ಕಪಾಲ ಊರೂರು ತಿರುಗಿಸಿತು. ಇದು ಯಾವುದರ ಫಲ ಅಂತ ನೀವು ಹೇಳುವುದು? ಬ್ರಹ್ಮನ ಕಪಾಲವನ್ನು ಚಿವುಟಿದ್ದರ ಫಲ. ಒಂದು ದೋಷ ಫಲವನ್ನು ಅವನು ಅನುಭವಿಸ್ತಾನೆ ಅಂತಾದ್ರೆ ಅವನಲ್ಲಿ ನಿಗ್ರಹಾನುಗ್ರಹ ಶಕ್ತಿ ಉಳಿಯುವುದಕ್ಕೆ ಸಾಧ್ಯವ? ದೋಷ ಇರುವವನಲ್ಲಿ ನಿಗ್ರಹಾನುಗ್ರಹ ಮಾಡುವ ಶಕ್ತಿ ಬರುತ್ತದೆಯಾ? ಅವು ಭೂಲೋಕದಲ್ಲಿ ಬೇಡ್ತಾ ಇರುವಾಗಲೇ ಆ ಯಕ್ಷಣಿಗೆ ಅನುಗ್ರಹವನ್ನು ಮಾಡಿದ್ದಾನೆ, ಮತ್ತೆ ಯಾರೋ ಒಬ್ಬ ಮಹರ್ಷಿಗಳಿಗೆ ಅನುಗ್ರಹ ಮಾಡಿದ್ದಾನೆ. ಆವಾಗ ಕಪಾಲದ ಬ್ರಹ್ಮ ಕಪಾಲದ ಫಲವನ್ನು ಅನುಭವಿಸಿದ್ದಲ್ಲವ, ಅದೊಂದು ನಾಟಕವ. ಅದು ದೋಷಕರವಾಗಿಯೇ ಆಗಿದ್ರೆ ಅವನು ನಿಗ್ರಹವನ್ನು ಮಾಡುವುದಕ್ಕೆ ಇಲ್ಲ, ಅನುಗ್ರಹವನ್ನು ಮಾಡುವುದಕ್ಕಿಲ್ಲ. ಇನ್ನೂ ಒಂದುಂಟಲ್ಲಿ, ಈಗ ಅವನು ದೋಷವನ್ನೇ ಸ್ವೀಕರಿಸಿ ಮಾಡಿದ ಅಂತಂದ್ರೆ ಮತ್ತೆ ಏನಾಯ್ತು ಗೊತ್ತುಂಟ? ಆ ಭಿಕ್ಷಾಟನ ಮೂರ್ತಿಯನ್ನೇ ಧ್ಯಾನ ಮಾಡಿದವರಿಗೆ ಸಂಪತ್ತನ್ನು ಅನುಗ್ರಹಿಸ್ತಾನೆ. ಯಾವನು ಸಂಪತ್ತಿಲ್ಲದೆ ಭಿಕ್ಷಾಟನೆ ಮಾಡಿದನೋ ಆ ಭಿಕ್ಷಾಟನ ಮೂರ್ತಿ ಭವ್ಯವಾದಂತಹ ಮೂರ್ತಿ. ಅದೇ ರೀತಿಯಲ್ಲಿ ನೀವು ಆಗ ವರ್ಣನೆ ಮಾಡಿದ ಹಾಗೆ ವಸ್ತ್ರ ಸರಿಯಾದದ್ದಿಲ್ಲ, ಇನ್ನು ಯಾವುದು ಅಲಂಕಾರಗಳಿಲ್ಲ, ಕೈಯಲ್ಲೊಂದು ಕಪಾಲವೆಂಬ ಭಿಕ್ಷಾಪಾತ್ರೆ, ಇದನ್ನು ಹಿಡಿದ ಒಂದು ಮೂರ್ತಿಯನ್ನು ಧ್ಯಾನ ಮಾಡಿದರೆ, ಆರಾಧನೆ ಮಾಡಿದರೆ ಇವನು ಸಂಪದ್ಭರಿತವಾಗುತ್ತಾನೆ, ಇವನಿಗೆ ಸಂಪತ್ತು ಅನುಗ್ರಹಿಸಲ್ಪಡುತ್ತದೆ. ಊರಿನವರ ಭಿಕ್ಷಾಟನೆ ಕಳೀಲಿಕ್ಕೆ ಇವ ಭಿಕ್ಷೆ ಮಾಡಿದ್ದ. ಆವಾಗ ಕರ್ಮಬಂಧದಿಂದ ಅವ ಭಿಕ್ಷಾಟನೆ ಮಾಡಿದ್ದಲ್ಲ. ಇನ್ನು ಬ್ರಹ್ಮ ಕೂಲಿಯಾಳುಗಳಂತೆ ನಿತ್ಯ ಸೃಷ್ಟಿಗೈತಾನೆ. ಹೌದೌದು, ಅದು ಅಲ್ವಾ? ಇಲ್ಲ, ಈಗ ಪ್ರತಿದಿನ ಸೃಷ್ಟಿ ಮಾಡ್ತಾನ ಅವನು. ಸೃಷ್ಟಿಯ ತತ್ವ ಅದಕ್ಕೆ ಅವ ಅಧಿದೇವತೆ. ಸೃಷ್ಟಿ ಸ್ವಾಭಾವಿಕವಾಗಿಯೇ ಆಗುವುದು, ಲೋಕಸ್ಯ ಸ್ವಭಾವ. ಈಗ ಒಂದು ಬೀಜವನ್ನು ಹಾಕಿದ್ರೆ ಆ ಬೀಜ ನಾಳೆ ಒಡೆಯುತ್ತದೆ, ಇನ್ನು ಬ್ರಹ್ಮ ಬಂದು ಒಡೆಯುವುದು ಅದನ್ನು. ಬ್ರಹ್ಮ ಬಂದು ಅದರಲ್ಲಿ ಅಂಕುರೋತ್ಪಾದನೆ ಮಾಡುವುದು ಏನೂ ಅಲ್ಲ. ಒಂದು ಗೋವು ಹಟ್ಟಿಯಲ್ಲಿ ಒಂದು ಕರುವನ್ನು ಪ್ರಸವಿಸ್ತದೆ, ಏನು ಬ್ರಹ್ಮ ಪ್ರಸವಕ್ಕೆ ಕಾರಣನ. ಅವ ಸೃಷ್ಟಿ ಏನು ಮಾಡುದಿಲ್ಲ, ಸೃಷ್ಟಿಯ ತತ್ವಕ್ಕೆ ಅವ ಅಧಿದೇವತೆ. ಅವ ಸಂಕಲ್ಪ ಮಾಡುವುದು ಮಾತ್ರ, ಹೇಗಿದೆಯೋ ಹಾಗೆಯೇ ಸೃಷ್ಟಿ ಆಗುತ್ತಾ ಹೋಗಲಿ ಹೇಳ್ತಾರೆ. ಅವ ಬರೆದದ್ದು ಯಾವಾಗ ಅಂತ ಕೇಳಿದ್ರೆ ಕೆಲವರಲ್ಲಿ ಉತ್ತರ ಇಲ್ಲ, ಕೆಲವರು ಉತ್ತರ ಕೊಡ್ತಾರೆ ಹುಟ್ಟಿದ 7ನೆಯ ದಿವಸ ಷಣ್ಮುಖ ಬಂದು ಬರೀತಾನೆ ಅಂತ ಕೆಲವರು ದೈವಜ್ಞರು ನಿರ್ಣಯ ಮಾಡಿ ಸುಬ್ರಹ್ಮಣ್ಯ ಬರೀತಾನೆ. ಆದ್ರಿಂದ ಜ್ಯೋತಿಷ್ ಶಾಸ್ತ್ರಕ್ಕೆ ಅಧಿದೇವತೆ ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯ ಉಪಾಸಕರಾದ ಜ್ಯೋತಿಷ್ ಶಾಸ್ತ್ರವಿದರು ನಿರ್ಣಯ ಮಾಡಿದ್ದಾರೆ. ಅಂತೂ ಹಣೆ ಬರಹ ಅಂತ ಒಂದಿಲ್ಲ. ಇನ್ನೂ ಒಂದು ಸ್ವಾರಸ್ಯ ಉಂಟು. ಒಬ್ಬರು ನಿತ್ಯ ನಾಮ ಹಾಕ್ತಾ ಇದ್ರಂತೆ ಮುಖಕ್ಕೆ. ನೀವು ಯಾಕೆ ಮುಖಕ್ಕೆ ನಾಮ ಹಾಕ್ತೀರಿ ಅಂತ ಕೇಳಿದಾಗ ಅವರು ಹೇಳಿದ್ರಂತೆ, ಅಲ್ಲಿ ಬ್ರಹ್ಮ ಬರೆದಿದ್ದಾನೆ, ನಿತ್ಯ ನಾಮ ಹಾಕಿ ಆ ಬ್ರಹ್ಮನ ಬರಹವನ್ನು ಅಳಿಸಿಬಿಡುವ ಅಂತ ನಾನು ನಾಮ ಹಾಕ್ತಾ ಇದ್ದೇನೆ ಅಂತ. ಅವರ ಶ್ರದ್ಧೆ ದೊಡ್ಡದು. ಹೌದಪ್ಪ.
ಆ ನಾಮಧಾರಣೆ ಎನ್ನುವ ಒಂದು ಸತ್ಕರ್ಮವನ್ನವರು ಆ ಕಾರಣದಿಂದ ಮಾಡ್ತಾ ಬಂದರು. ಅದೇ ನಾಮಧಾರಣೆಯ ಮೂಲಕವಾಗಿ ಹಣೆ ಬರಹವು ಬದಲಾಗುತ್ತದೆ ಅನ್ನೋ ವಿಶ್ವಾಸ ಅವ್ರು. ಹೌದು, ಅದು ಒಳ್ಳೆಯದೇ. ಆದರೆ ಇನ್ನೊಬ್ಬರಿಗೆ ನಾಮ ಹಾಕ್ಲಿಕ್ಕೆ ಹೋಗಬಾರದು. ಅವರವರೇ ಎಷ್ಟು ನಾಮ ಹಾಕಿಕೊಂಡ್ರು ಅವರ ಹಣೆ ಬರಹ ಕಡಿಮೆ ಆಗುತ್ತದೆ. ಯಾರ್ಯಾರ ಹಣೆ ಬರಹ ಬದಲು ಮಾಡ್ತೇನೆ ಅಂತ ಹೊರಡಬಾರದು. ಆದ್ದರಿಂದಲೇ ಈ ಹಣೆ ಬರಹ ಅಂತ ಅದನ್ನು ನಾವು ಏನು ಮಾಡ್ತಾರೆ ಜನರು ಅಂದರೆ, ಅದು ಒಳ್ಳೆಯದಿದ್ದರೆ ನನ್ನ ಹಣೆ ಬರಹದಿಂದ ನಾನು ಶ್ರೀಮಂತ ಆದೆ ಅಂತ ಹೇಳೋದಿಲ್ಲ. ನನ್ನ ಯೋಗ್ಯತೆಯಿಂದ ನಾನು ಶ್ರೀಮಂತ ಆದೆ ಅಂತ ಹೇಳೋದು. ಬಡವನಾಗಿದ್ದರೆ ನನ್ನ ಹಣೆ ಬರಹದಿಂದ ಬಡವನ, ಹಾಗೆ ಇಲ್ವೇ ಇಲ್ಲ. ಅದು ಎರಡೂ ಒಂದೇ. ಅದು ಯೋಗ್ಯತೆಯಾದರೂ ಹಣೆ ಬರಹ, ಅಯೋಗ್ಯವಾದ ಸ್ಥಿತಿಯಾದರೂ ಹಣೆ ಬರಹ. ಈ ರೀತಿಯಲ್ಲಿ ಅದನ್ನು ಲೋಕಕ್ಕೆ ಅರ್ಥವಾಗುವ ದೃಷ್ಟಿಯಿಂದ ಅದನ್ನು ಸರಳಗೊಳಿಸಿ ತತ್ವವನ್ನು ಕಥೆಯ ಮೂಲಕವೋ ಸಂಭಾಷಣೆಯ ಮೂಲಕವೋ ಹೇಳಿದ್ದು. ಆದ್ದರಿಂದ ಬ್ರಹ್ಮನು ಯಾವುದೇ ಕರ್ಮದ ಫಲವನ್ನು ಅನುಭವಿಸ್ತಾ ಅಲ್ಲಿ ಕೂತದ್ದಲ್ಲ. ಅವನಿಗೆ ಈ ಬ್ರಹ್ಮಪಟ್ಟ ಯಾವ ಕರ್ಮದಿಂದ ದೊರೆತಿದೆ ಅಂತ ಕೇಳಿದ್ರೆ ಯಾರಲ್ಲೂ ಉತ್ತರ ಇಲ್ಲ, ಅವನಲ್ಲೂ ಉತ್ತರ ಇಲ್ಲ. ಮುಂದಿನ ಬ್ರಹ್ಮಪಟ್ಟ ಆಂಜನೇಯನಿಗೆ ಕೊಡಲ್ಪಟ್ಟಿದೆ. ಯಾವ ಕರ್ಮದ ಫಲವಾಗಿ ಅಂತ ಇಲ್ಲ, ಅನುಗ್ರಹ ಅಷ್ಟೇ. ಯಾಕೆ ಅಂದರೆ ಯಾವ ಶಾಸ್ತ್ರಕಾರರು ಇಂತಹ ಕರ್ಮದ ಫಲ ಬ್ರಹ್ಮಪಟ್ಟ, ಇಂಥದ ಕರ್ಮದ ಫಲ ಕೈಲಾಸ ಪಟ್ಟ ಅಂತ ನಿರ್ಣಯ ಮಾಡಲಿಲ್ಲ. ಇಂದ್ರ ಪದವಿಗಾದ್ರೂ ಒಂದು ಹೇಳ್ಬಹುದು, ಅದು 100 ಯಜ್ಞ ಮಾಡಬೇಕು, ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅದು ಈ ಇಂದ್ರ ಮಾಡಿದ್ದಾನೆ, ಈ ಇಂದ್ರನಿಗೆ ಮಾತ್ರ ಸಂಬಂಧಪಟ್ಟದ್ದು. ಎಲ್ಲಾ ಇಂದ್ರರು ಶತಾಶ್ವಮೇಧ ಮಾಡಿ ಇಂದ್ರರಾದದ್ದಲ್ಲ. ಅಲ್ಲ, ಇವ 28ನೆಯ ಇಂದ್ರ. ಇದಕ್ಕಿಂತ ಹಿಂದೆ 27 ಇಂದ್ರರಾಗಿ ಹೋಗಿದ್ದಾರೆ. ಅವರು ಯಾರು? ಶತಮಖರಲ್ಲ. ಅವರಿಗೆ ಭಗವಂತನ ಅನುಗ್ರಹ ಸಿಕ್ಕಿದೆ. ಅದರಿಂದ ಈ ಇಂದ್ರನಿಗಾಗುವಾಗ ಅಂತಹ ಒಂದು ನಿಯಮ ಬಂತು. ನಾವು ಈಗಿನ ನಮ್ಮ ಹತ್ತಿರದ ಇಂದ್ರನ ಕುರಿತು ಎಲ್ಲರ ಬಗ್ಗೆ ಆರೋಪ ಮಾಡ್ತೇವೆ. ಹೌದು. ಆದ್ದರಿಂದಲೇ ಅದು ಕರ್ಮದ ಫಲವೂ ಅಲ್ಲ. ಅಲ್ಲಿ ಇದ್ದಾಗ ಮಾಡಿದ ಕರ್ಮಕ್ಕೆ ಫಲವೂ ಇಲ್ಲ. ಇನ್ನು ಮತ್ತೆ ಕೊನೆಗೆ ಬಂದದ್ದು ವಿಷ್ಣುವಿನ ದಶಾವತಾರಕ್ಕೆ. ದಶಾವತಾರ ಎನ್ನುವುದು ಭೃಗುವಿನ ಶಾಪದ ಫಲ. ಭೃಗು ಶಾಪ ಕೊಟ್ಟದ್ದು ಖ್ಯಾತಿಯ ತಲೆಯನ್ನು ಕತ್ತರಿಸಿದ್ದಕ್ಕೆ. ಖ್ಯಾತಿಯ ತಲೆಯನ್ನು ಕತ್ತರಿಸಿದ ಕರ್ಮ ಯಾವ ಕರ್ಮದ ಫಲ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈ ಖ್ಯಾತಿಯ ತಲೆ ಕತ್ತರಿಸುವಿಕೆ ಎನ್ನುವ ಕರ್ಮಕ್ಕೆ ಅದಕ್ಕಿಂತ ಹಿಂದೆ ಒಂದು ಕರ್ಮ ಇರಬೇಕಲ್ಲ, ಕರ್ಮದ ಫಲ. ಆ ನಂತರದ್ದು ಮಾತ್ರ ಕರ್ಮದ ಫಲ ಅಂತ ಹೇಳುವ ಹಾಗಿಲ್ಲ. ಖ್ಯಾತಿಯ ತಲೆ ಕತ್ತರಿಸುವ ಕರ್ಮ, ಆ ಕರ್ಮದ ಫಲವಾಗಿ ದಶಾವತಾರದ ಶಾಪ. ಈ ಖ್ಯಾತಿಯ ತಲೆ ಕತ್ತರಿಸುವಿಕೆ ಎನ್ನುವ ಕರ್ಮಕ್ಕೆ ಕಾರಣವಾದ ತತ್ಪೂರ್ವವಾದ ಕರ್ಮ ಯಾವುದು ಅಂತ ಕೇಳಿದ್ರೆ ಇಲ್ಲ. ಆವಾಗ ಯಾವುದೋ ಒಂದು ಕರ್ಮದ ಫಲವಾಗಿ ಖ್ಯಾತಿಯ ತಲೆಯನ್ನು ಕತ್ತರಿಸಿದ್ದಲ್ಲ. ಖ್ಯಾತಿಯ ತಲೆ ಕತ್ತರಿಸಿದ್ದರಿಂದಲೇ ದಶಾವತಾರ ಗ್ರಹಣ ಅಲ್ಲ. ಈ ದಶಾವತಾರ ಎನ್ನುವ ಶಬ್ದವೇ ಅದಷ್ಟು ಸಮುಚಿತವಾದದ್ದಲ್ಲ. ಅದು ಯಾರೋ ಒಬ್ರು 10 ಅವತಾರ ಅಂತ ಲೆಕ್ಕ ಹಾಕುವುದಕ್ಕೆ ತೊಡಗಿದ್ರು. ಅನಂತ ಅವತಾರ ಅಲ್ಲ, ಅದಕ್ಕಿಂತ ಪ್ರಧಾನವಾಗಿ 24 ಅವತಾರಗಳಾಗಲಿ. ಹೇಗೂ ಉಂಟು, 24 ಅವತಾರಗಳುಂಟು. ಪುರುಷಾವತಾರ ಆಗಿದೆ, ಹಯಗ್ರೀವ ಅವತಾರ ಆಗಿದೆ, ಧನ್ವಂತರಿಯ ಅವತಾರ ಆಗಿದೆ, ಮೋಹಿನಿಯ ಅವತಾರ ಆಗಿದೆ, ಕಪಿಲಾವತಾರ ಆಗಿದೆ, ಸನಕಾದಿಗಳ ಅವತಾರ ಆಗಿದೆ, ನರನಾರಾಯಣರ ಅವತಾರ ಆಗಿದೆ, ಕೇಶವ ಅವತಾರ ಆಗಿದೆ. ಆಗ್ಲಿಲ್ವ ಅವತಾರಗಳು? ಹೌದಪ್ಪ, ಮೊನ್ನೆ ನೀನು ಅದಕ್ಕಿಂತಲೂ ಹೆಚ್ಚು ಹೇಳಿದ್ದೆ ಅಂತೆ ನಮ್ಮ ಮೊಮ್ಮಗನಿಗೆ ಹೇಳುವ. ಏನು ಅಂತ ಅಲ್ವಾ? ಇಡೀ ಸಕಲ ಪ್ರಕೃತಿಯಲ್ಲಿ ಜೀವರಾಶಿಗಳೆಲ್ಲ ಯಾವುದು ವಿಭೂತಿ ಮತ್ತಾದ ಶಕ್ತಿಯೋ ಅದೆಲ್ಲ ನೀನೇ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಈ ಪ್ರಶ್ನೆ ಬಿಟ್ರೆ ನೀವು ನನ್ನ ಅಂಶವೇ. ಪ್ರಶ್ನೆ ಬಿಟ್ರೆ ಅಂದ್ರೆ ಈ ಪ್ರಶ್ನೆಗಳು ಬರಬಾರ್ದು ನನ್ನ ಅಂಶ ಅಂತ ನಾನು ಒಪ್ಪಿದ ಮೇಲೆ. ಯಾಕೆಂದ್ರೆ ಅದು ನನ್ನ ಮೇಲೆ ಇರೋ ಒಂದು ಆಕ್ಷೇಪ ಅಲ್ವಾ ಕೊನೆಗೆ ನಿಂತದ್ದು. ಈ ಪ್ರಶ್ನೆ ನಿನ್ನ ಅಂಶ ಅಲ್ಲ, ನಾನು ನಿನ್ನ ಅಂಶ. ಹೌದು, ಪ್ರಶ್ನೆ ಬಿಟ್ಟ ವಿಶ್ವರು ನನ್ನ ಅಂಶ. ಈ ರೀತಿಯಲ್ಲಿ ನೋಡಿದಾಗ ಆ ದಶಾವತಾರದ ಗ್ರಹಣ ಅನಿವಾರ್ಯವಾಗಿರಲಿಲ್ಲ ಎನ್ನುವ ಕಾರಣವನ್ನೇ ತಿಳಿದುಕೊಂಡು ಶಪಿಸಿದ ಭೃಗು ಮಹರ್ಷಿಗಳು ಅನಂತರ 10,000 ವರ್ಷಗಳ ಕಾಲ ನನ್ನನ್ನು ಕುರಿತು ತಪಸ್ಸು ಮಾಡಿದರು. ತಪಸ್ಸು ಮಾಡಿ ನಾನು ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳಿದಾಗ ಅವರು ಹೇಳಿದ್ದು, ನಾನು ಕೊಟ್ಟಂತಹ ಶಾಪವನ್ನು ನಡೆಸಿಕೊಡಬೇಕು. ಆವಾಗ ಅವರ ಶಾಪವೇ ಕಾರಣ ಅಲ್ಲ, ಅವರ ಪ್ರಾರ್ಥನೆಗೆ ನಾನು ಕೊಟ್ಟ ವರ ದಶಾವತಾರಕ್ಕೆ ಕಾರಣ.
ಅದಕ್ಕೆ ಬಂತ ವರ ಕೊಡಬೇಕಾಗಿ ಬಂತು ನಿನಗೆ. ಅವರಿಗೆ ಈಗ ಗೊತ್ತಿತ್ತದು ಇದು ನನಗೇನು ಅನಿವಾರ್ಯ ಅಲ್ಲ ಅಂತ. ಹಾ, ಹಾ. ಶಾಪಗ್ರಹಣವನ್ನು ಮಾಡಿ ಆ ಶಾಪದ ಹಾಗೆ 10 ಅವತಾರಗಳನ್ನು ಧರಿಸುವುದು ಅನಿವಾರ್ಯ ಅಲ್ಲ. ಮಾಡದೇ ಇರಬಹುದು ವಿಷ್ಣು, ಮಾಡದೇ ಇದ್ರೆ ನನ್ನ ಶಾಪಕ್ಕೆ ಬೆಲೆ ಇಲ್ಲ ಅಂತ ಆಗ್ತದೆ. ಊರಿನಲ್ಲಿ ಶಪಿಸಿಯೂ ಪರಿಣಾಮವನ್ನುಂಟು ಮಾಡಲಾರದ ಒಬ್ಬ ಋಷಿ ಎನ್ನುವ ಅಪಖ್ಯಾತಿ ನನಗೆ ಬರುತ್ತದೆ. ಅಂತಹ ಅಪಖ್ಯಾತಿ ಬರಬಾರದು ಅಂತ ಅವರು ಮತ್ತೆ ಬೇಡಿಕೊಂಡದ್ದು. ಹೌದೌದು, ನಿಜವಾಗಿ ನೋಡಿದ್ರೆ ಸಾಲ ಮಾಡಿ ಶಾಪ ಕೊಟ್ಟದ್ದವರು. ಹೌದು, ಹಾಗೆ ಆಗ್ತದೆ. ಪೂರ್ತಿ ಬಂಡವಾಳ ಇರಲಿಲ್ಲ ಅವರ ಹತ್ರ. ಇನ್ನೂ ಈಗ ಇನ್ನೂ ಒಂದು ಶಾಪ ಇಲ್ವಾ? ನಾರದರು 10 ಅವತಾರ ತಳಿಬೇಕು ಅಂತ ಹೇಳಿಲ್ವಾ? ಹೌದೌದು, ಅದನ್ನು ಇದರಲ್ಲಿ ಸೇರಿಸಿದೆ ನಾನು. ಸರಿ ಸರಿ. ಇಲ್ಲದಿದ್ರೆ ಇನ್ನೊಮ್ಮೆ ದಶಾವತಾರ ತಳಿಬೇಡುವ. ನಾರದರ ಶಾಪ ಬೇರೆ, ಭೃಗುಗಳ ಶಾಪ ಬೇರೆ. ನಾರದರ ಶಾಪಾನುಸಾರ ಇನ್ನೊಮ್ಮೆ ದಶಾವತಾರ ಆಗಬೇಕಾದೀತು. ಹಾಗೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಆ ಶಾಪವನ್ನು ಇದರೊಳಗಡೆ ಸೇರಿಸಿಕೊಂಡು ಅವರಿಗೂ ಒಂದು ಸಮಾಧಾನ ಆಯ್ತು. ಆಯ್ತು, ನನ್ನ ಶಾಪದ ಪ್ರಕಾರ 10 ಅವತಾರ. ಹೌದು, ನಾರದರು ತಿಳ್ಕೊಳ್ಳೋದು ಅವರ ಶಾಪದಂತೆ. ಅವರು ಅಷ್ಟೇ ಕೊಟ್ಟದ್ದಲ್ಲ, ಅವರ ಶಾಪದಂತೆ. ಅವರು ಅಷ್ಟೇ ಕೊಟ್ಟದ್ದಲ್ಲ. ಆ 10 ಅವತಾರವನ್ನು ತಳಿಬೇಕು ಅಂತ ಹೇಳಿ ಒಂದು ಅವತಾರದಲ್ಲಿ ದೀರ್ಘಕಾಲ ಪತ್ನಿ ವಿಯೋಗವನ್ನು ಅನುಭವಿಸಬೇಕು ಅಂತಲೂ ಸೇರಿಸಿದ್ದಾರೆ. ಅದನ್ನು ನಡೆಸಿಕೊಟ್ಟಿದ್ದೆ. ಅದು ಒಂದು ಅನಿವಾರ್ಯವಾದಂತಹ ಪರಿಸ್ಥಿತಿ ಆಗಿರಲಿಲ್ಲ. ಆಮೇಲೆ ರಾಮಾವತಾರ ಆಗ್ತಾ ಇದೆ ಎನ್ನುವುದು ಅವತಾರದ ಮೊದಲೇ ಘೋಷಿಸಲ್ಪಟ್ಟಿದೆ. ಕೃಷ್ಣಾವತಾರವು ಮೊದಲೇ ಘೋಷಿಸಲ್ಪಟ್ಟಿದೆ. ಅವನನ್ನಾಗಿ ಹುಟ್ಟಿದ್ದೇನೆ. ಅದು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಮಾಡಿದ ಕರ್ಮದ ಫಲ ಅಲ್ಲ. ಅದಕ್ಕಿಂತ ಮೊದಲೇ ಅದು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಮಾಡಿದ ಕರ್ಮದ ಫಲ ಅಲ್ಲ. ಅದಕ್ಕಿಂತ ಮೊದಲೇ ನಿರ್ಣಯ ಆಗಿದೆ. ಅದಕ್ಕೆ ನಾನು ಗರುಡಧ್ವಜನಾಗಿ ಉತ್ತರಿಸ್ತೇನೆ. ಗರುಡ ಅಲ್ಲ, ಅದು 5ನೇ ವರ್ಷದಲ್ಲಿ ಮಾಡಿದ ಆಕ್ಷೇಪಾರ್ಹ ಆಗುವುದಿಲ್ಲ. ಅಲ್ಲ, ನೀನು 7 ವರ್ಷ ಆಗಬೇಕಿದ್ರೆ ಮಾವನನ್ನು ಕೊಂದವ. ಅದಕ್ಕೆ ಹೇಳಿದ್ ನಾನು ನಿನ್ನ 5ನೇ ವರ್ಷದಲ್ಲಿ. ಅದಕ್ಕೆ ಲೀಲೆ ಅಂತ ಹೆಸರು. ಹಾಗೆ ಮಾಡುವುದಕ್ಕೊಂದು ಕಾರಣ ಉಂಟು. ನಿಮಗೊಂದು ರಾಮಾವತಾರದ ಕಥೆಯೆಲ್ಲ ಗೊತ್ತುಂಟಲ್ಲ. ಆ ಭವ್ಯವಾದಂತಹ ಶ್ಯಾಮಸುಂದರನಾದಂತಹ ರಾಮನನ್ನು ಕಂಡು ಋಷಿ ಮುನಿಗಳಿಗೆಲ್ಲ ಒಮ್ಮೆ ಅಪ್ಪುಗೆಯ ಯೋಗ ಬೇಕು ಅಂತ ಅನ್ನಿಸಿತಂತೆ. ರಾಮನನ್ನೊಮ್ಮೆ ಅಪ್ಪಿಕೊಳ್ಳಬೇಕು. ಅದಕ್ಕೆ ರಾಮ ಹೇಳಿದಂತೆ ಇದು ಮರ್ಯಾದಾ ಸೀಮೆಯನ್ನು ಮೀರದೇ ಇರುವಂತಹ ಅವತಾರ. ಇಲ್ಲಿ ಹಾಗೆ ಎಲ್ಲ ಸ್ಪರ್ಶಿಸುವುದಕ್ಕಾಗುವುದಿಲ್ಲ. ಮುಂದೆ ಒಂದು ಅವತಾರದಲ್ಲಿ ಮರ್ಯಾದಾ ಸೀಮೆಯನ್ನೇ ಮೀರಿದ ಅವತಾರ ಇರುತ್ತದೆ. ಆವಾಗ ಎಲ್ಲ ನೀವು ಸ್ತ್ರೀಯರಾಗಿ ಬನ್ನಿ, ಎಲ್ಲರನ್ನೂ ಅಪ್ಪಿಕೊಳ್ಳುತ್ತೇನೆ ಅಂತ. ಅಲ್ಲ, ಈಗ ರಾಮದೇವರು ಹೇಳಿದ್ದೆಲ್ಲ ಸರಿ, ಅದು ಸ್ತ್ರೀಯರಾಗಿ ಬನ್ನಿ ಅಂತ ಯಾಕೆ ಹೇಳಿದ್ರು ಅಂತ. ಅಪ್ಪಿಕೊಳ್ಳುವ ಅಧಿಕವಾದಂತಹ ಸೌಂದರ್ಯ ಇರುವುದು ಆವಾಗ. ಹೌದೌದು, ಯಾಕಂದ್ರೆ ಬಹುಶಃ ಋಷಿಮುನನ್ನೇ ಅಪ್ಪಿಕೊಂಡ್ರು ಆ ಅನುಭವ ಆಗ್ಲಿಕ್ಕಿಲ್ಲ. ಹೌದು, ಅದಕ್ಕಿಂತ ಹೆಚ್ಚಿನದ್ದಾದಂತಹ ಒಂದು ಪ್ರೇಮಾನುಭೂತಿ ಆಗಬೇಕು ಅಂತಾದ್ರೆ ಹಾಗೆಯೇ ಆಗಬೇಕು. ಆ ದೇಹದಲ್ಲಿ ಲಿಂಗಭೇದ ಬೇಕು. ಇಲ್ಲದೇ ಇದ್ರೆ ಪ್ರೇಮಾನುಭವವೇ ಇಲ್ಲ. ಈ ರೀತಿಯಲ್ಲಿ ಇದ್ದಂತಹ ನನ್ನ ವ್ಯವಹಾರ ಅದು ಅವರವರಿಗೆ ಬೇಕಾದ ಅನುಗ್ರಹ ಮಾಡುವುದಿಲ್ಲ. ಯಾರು ಯಾವ ಆಸೆಯಲ್ಲೇ ಮರಣ ಹೊಂದುತ್ತಾರೋ ಅದನ್ನು ಮತ್ತೊಂದು ಜನ್ಮದಲ್ಲಿ ಅದು ಸಿಗ್ತದೆ ಅವರಿಗೆ. ಹಾಗಾಗಿ ಈ ಜನ್ಮದಲ್ಲಿ ಹೌದಾದ್ರೆ ಇದ್ಯಾಕೆ ಭೇದ? ಎಲ್ಲಿ ಭೇದ? ಪಂಕಜಾಕ್ಷ ಭೇದ ಬೇಕು ಕಿಂಕರ ಅನ್ನಲ್ಲವೇ ನಾನು, ಕಿಂಕರನಲ್ಲವೇ ನಾನು ದೇವಾ ಕಿಂಕರ ನಲ್ಲವೇ ನಾನು, ಶಂಕೆಗೇನೈ ಪಾರ್ಥನದಿಕ ಕಿಂಕರನಾಗಿಗನೇ ನಿನಗೀ, ಶಂಕೆ ಏನೈ ಪಾರ್ಥನದಿಕ ಕಿಂಕರನಾಗಿಗನೇ ನಿನಗೆ.
ಪಂಕಜಾಕ್ಷ ಭೇದಬೇಕು ಕಿಂಕರನಲ್ಲವೇ ನಾನು ಶಂಕೆಯೇನಿ ಪಾರ್ಥನಧಿಕ ಕಿಂಕರನಾಗಿಗನೆ ನಿನಗೆ ಪಂಕಜಾಕ್ಷ ಭೇದಬೇಕು ಕಿಂಕರನಲ್ಲವೇ ನಾನು ಶಂಕೆಯೇನಿ ಪಾರ್ಥನಧಿಕ ಕಿಂಕರನಾಗಿಗನೆ ನಿನಗೆ ನೈ ಪಾರ್ಥನಧಿಕ ಕಿಂಕರನಾಗಿಗನೆ ನಿನಗೆ ಪಂಕಜಾಕ್ಷ ಭೇದಬೇಕು ಕಿಂಕರನಲ್ಲವೇನೋ ಶಂಕೆಯೇನಿ ಪಾರ್ಥನಧಿಕ ಕಿಂಕರನಾಗಿಗನೆ ನಿನಗೆ ಪಂಕಜಾಕ್ಷ ಭೇದಬೇಕು ಕಿಂಕರನಲ್ಲವೇ ನಾನು ಶಂಕೆಯೇನಿ ಪಾರ್ಥನಧಿಕ ಕಿಂಕರನಾಗಿಗನೆ ನಿನಗೆ ಶಂಕೆಯೇನಿ ಪಾರ್ಥನಧಿಕ ಕಿಂಕರನಾಗಿಗನೆ ನಿನಗೆ ಪಂಕಜಾಕ್ಷ ಭೇದಬೇಕು ಭೇದಬೇಕು ಪಂಕಜಾಕ್ಷ ಸಹಸ್ರದಳಗಳನ್ನು ಹೊಂದಿದಂತಹ ತಾವರೆಯಂತೆ ದೃಷ್ಟಿಯನ್ನು ನೀನು ಹೊಂದಿದಮ್ಮ. ಕೇವಲ ನಿನ್ನ ಕಣ್ಣಿನ ಬಾಹ್ಯ ಸೌಂದರ್ಯವನ್ನಷ್ಟೇ ಲಕ್ಷಿಸಿ ಯಾರೂ ನಿನ್ನನ್ನು ಕೊಂಡಾಡಿದ್ದಲ್ವಲ್ಲ ಪಂಕಜಾಕ್ಷ ಅಂತ. ಅಲ್ಲ ಅಲ್ಲ, ಸಮಸ್ತ ಕಡೆಗೂ ಎಲ್ಲರೆಡೆಗೂ ಏಕಪ್ರಕಾರವಾಗಿ ದೃಷ್ಟಿಯನ್ನು ಹರಿಯಗೊಡುವವನು ಅನ್ನುವಂತಹ ಕಾರಣದಿಂದ ನೀನು ಪಂಕಜಾಕ್ಷ. ಇನ್ನು ಇದನ್ನು ಸಂಕೋಚಗೊಳಿಸಿದರೆ ಯಾರು ಅನವರತವಾಗಿ ನಿನ್ನನ್ನೇ ಅನನ್ಯವಾಗಿ ಶರಣು ಬಂದವರು ಅವರ ಕಡೆಗಂತೂ ಏಕಪ್ರಕಾರವಾಗಿ ದೃಷ್ಟಿಯನ್ನು ಹರಿಯಗೊಡುವವನು, ಕರುಣಾ ಕಟಾಕ್ಷವನ್ನು ಬೀರುವವನು. ಈ ಅರ್ಥದಿಂದ ಬಹಳ ಅರ್ಥ ಇರುವ ಶಬ್ದ ಅದು ಅಲ್ವಾ? ಹೌದೌದು. ಬೆಳಕಿನೆಡೆಗೆ ತೆರೆದುಕೊಳ್ಳುವಂತಹ ಗುಣ ಸ್ವಭಾವವನ್ನು ಯಾವ ಕಾಲದಲ್ಲಿಯೂ ಪ್ರಪಂಚಕ್ಕೆ ಬೋಧಿಸುವುದರಿಂದ ನೀನು ಪಂಕಜಾಕ್ಷ. ಹೀಗೂ ಅದಕ್ಕೊಂದು ಅರ್ಥವನ್ನು ಗ್ರಹಿಸುವುದಕ್ಕೆ ಸಾಧ್ಯ. ಪಂಕಜ ಅಂದ್ರೆ ಲಕ್ಷ್ಮಿ, ಹೌದು. ಅವಳಲ್ಲೇ ಕಣ್ಣಿಟ್ಟಿರುವವ ಪಂಕಜಾಕ್ಷ. ಯಾವುದು ಸಕಲ ವಿಭೂತಿ ಮತ್ತಾದ ಶಕ್ತಿಯೋ ಅದೆಲ್ಲ ಐಶ್ವರ್ಯವೇ ಈ ಪ್ರಪಂಚದಲ್ಲಿ. ಐಶ್ವರ್ಯಕ್ಕೆ ಅಧಿಷ್ಠಾತೃ ಅನ್ನಿಸಿಕೊಂಡವಳು ಲಕ್ಷ್ಮೀ ದೇವಿ. ಆದ್ದರಿಂದ ಲಕ್ಷ್ಮೀ ಅಂದ್ರೆ ಕೇವಲ ನಿನ್ನ ಸತಿಯಾದ ಲಕ್ಷ್ಮೀ ದೇವಿಯತ್ತ ಮಾತ್ರ ನೀನು ದೃಷ್ಟಿ ಉಳ್ಳವ ಅಂತ ಅರ್ಥ ಅಲ್ಲ. ಯಾವುದು ಪ್ರಪಂಚದ ಸೃಷ್ಟಿಯಲ್ಲಿ ಸಕಲ ವಿಭೂತಿ ಮತ್ತಾದ ಶಕ್ತಿ ಇದೆಯೋ ಅಲ್ಲೆಲ್ಲ ನಿನ್ನ ದೃಷ್ಟಿ ಹರಿಯಲ್ಪಡ್ತದೆ ಅನ್ನುವುದರಿಂದ ನೀನು ಪಂಕಜಾಕ್ಷ. ಪಂಕಜ ಅಂದ್ರೆ ಶಂಖ, ಅದರ ಹಾಗೆ ದೃಷ್ಟಿ ಉಳ್ಳವ. ಆದ್ದರಿಂದಲೂ ಪಂಕಜಾಕ್ಷ ಅಲ್ಲ. ಕೆಸರಿನಲ್ಲಿ ಅನೇಕ ಹುಟ್ಟುತ್ತಾರೆ, ಹೌದು ಅಲ್ಲ. ಹೋಗ್ಲಿ, ಪಂಕಜಾಕ್ಷ ಯಾಕೆ ಸ್ವಾಮಿ ಈ ಭೇದ? ಏನು ಭೇದ? ದುರಿತಗಳು ಬರಬಾರದು ಶರಣರಿಗೆ ಅಲ್ವಾ? ಈಗ ದುರಿತಗಳು ಒದಗದಾಗೆ ಪೊರೆಯುವುದು ಅಂದ್ರೆ ಅರ್ಥ ಏನು? ಏನು? ದುರಿತ ಕಾರಣವಾಗಬಹುದಾದಂತಹ ಯಾವ ಪರಿಣಾಮವೂ ಉಂಟಾಗುವುದಕ್ಕೆ ನೀನು ಅವಕಾಶ ಕೊಡಬಾರದು ಅಲ್ವಾ? ಅಥವಾ ದುರಿತಗಳು ಒದಗುವ ಸಂದರ್ಭ ಇದ್ರೆ ಅಲ್ಲಿ ಪೊರಿಬೇಕು. ನೀನು ಸಂಕೋಚ ಮಾಡ್ತಿ ಮತ್ತೆ. ಹೌದೌದು, ಅದು ಬೇಕಲ್ಲ. ಹಾಗಿದ್ರೆ ಸ್ವಯಂ ದುರಿತ ಬಾರದ ಹಾಗೆ ಯಾವನು ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲನು ಅಲ್ಲಿ ನಿನ್ನ ಪೊರೆಯುವಿಕೆ ಬೇಡ, ಅಗತ್ಯ ಇಲ್ಲ ಅವನಿಗೆ. ಎಲ್ಲಿ ದುರಿತಗಳು ಬರ್ತದೆಯೋ ಸ್ವಯಂ ರಕ್ಷಣೆಯಿಂದ ದುರಿತವನ್ನು ನಿವಾರಿಸಿಕೊಳ್ಳುವುದಕ್ಕೆ ಸಮರ್ಥನಲ್ಲವೋ ಅಲ್ಲಿಗೆ ನಿನ್ನ ರಕ್ಷಣೆ ಬೇಕಾಗ್ತದೆ. ಆದ್ರೆ ಒಂದುಂಟು, ಸ್ವಯಂ ರಕ್ಷಿಸುವವನಿಗಾದರೂ ಅವನದ್ದಾದಂತಹ ರಕ್ಷಣೆಯ ಮಿತಿ ತಿಳಿದಿರಬೇಕು. ಹಾಗೆ ತಿಳಿದರೆ ಎಲ್ಲಿಯವರೆಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲ? ತಾನು ನಂಬಿದಂತಹ ದೇವರೇ ತನಗೆ ಹೊಡೆಯುವ ತನಕ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲ. ಈಗ ಆಧಾರಕ್ಕಾಗಿ ಹಿಡಿದ ಕಂಬವೇ ತಿರುಗುತ್ತದೆ ಅಂತ ಆದರೆ ತಿರುಗುವವನಿಗೆ ಪ್ರಯೋಜನ ಇಲ್ಲ. ಆಧರಿಸಿ ನಿಂತಹ ನೆಲವೇ ನುಂಗುತ್ತದೆ, ಅದಕ್ಕೆ ಜಾಗ ಉಂಟ ಈ ಪ್ರಪಂಚದಲ್ಲಿ. ರಕ್ಷಿಸಬೇಕಾದಂತಹ ದೇವರೇ ಹೊಡೆಯುತ್ತಾನೆ ಅಂತಾದ್ರೆ, ಹೊಡೆಸ್ತಾನೆ ಅಂತಾದ್ರೆ ಮತ್ತಮ್ಮ ರಕ್ಷಣೆಗೆ ಎಲ್ಲಿ ಹೋಗಬೇಕು? ದುರಿತಗಳೊದಗದ ತೆರದಲ್ಲಿ ಶರಣರ ಪೊರೆಯುವುದೇ. ಸ್ವಾಮಿ, ತಂದೆಗಾಗಿ ಬ್ರಹ್ಮಚರ್ಯ ವ್ರತ ಕೈಗೊಂಡೆ, ಸರಿ, ಸಿಂಹಾಸನ ತ್ಯಾಗ ಮಾಡಿದೆ. ಆದರೂ ಕುಟುಂಬ ನಾನು ಅಂದಿನಿಂದ ಪ್ರಾರಂಭ ಮಾಡಿದ್ದೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಒಂದು 750 ವರ್ಷ ಹಿಂದೆ ಪ್ರಾರಂಭ ಮಾಡಿದ್ದೀರಿ ಅಲ್ವಾ? ಹೌದು. ಅದಕ್ಕಿಂತ ಕಡಿಮೆ ಆಗ್ಲಿಕ್ಕಿಲ್ಲ, ಅದಕ್ಕಿಂತ ಕಡಿಮೆ ಇಲ್ಲ.
ಅಷ್ಟು ಕಾಲದಿಂದ ನಿನ್ನನ್ನು ನಾನು ನುತಿಸುತ್ತಾ ಬಂದು ನಿನ್ನ ಕಿಂಕರನಾಗಿ ಬದುಕಿದ್ರೆ ಹ. ಇಂದೀಗ ಮೊನ್ನೆ ಮೊನ್ನೆ ಹುಟ್ಟಿದವ ಅದು ಅವನು ಹುಟ್ಟಿ 125 ವರ್ಷ ಆಯ್ತಷ್ಟೇ. ಅಲ್ವಾ? ಹೌದೌದು. ಅಂತವನನ್ನು ಹ. ರಥಿಕನನ್ನಾಗಿ ಹೊಂದಿ ಹ್ಮ್. ಅವನ ಸಾರಥಿಯಾಗಿ ನಿಂತು ಹ್ಮ್. ನೀನು ಹೋರಾಟದ ಕಣದಲ್ಲಿ ಆ ರಥವನ್ನು ಹರಿಸಿಕೊಂಡು ಬಂದದ್ದು ಯಾರಲ್ಲಿಗೆ? ಯಾರಲ್ಲಿ? ನನ್ನ ಬಳಿ. ಹೌದು. ಈಗ ನನಗೆ ಹೊಡೆಯಿಸಲಿಕ್ಕೆ ನಮ್ಮ ಹುಡುಗನನ್ನು ಸಿದ್ಧ ಮಾಡಿ ನೀನು ಕರ್ಕೊಂಡು ಬಂದಿದ್ದು. ಹಾಗೆಲ್ಲ ಅದು ಮತ್ತೆಂತದ್ದು? ಲೆಕ್ಕಾಚಾರ ಮುಗಿದ ಭೀಷ್ಮನಲ್ಲಿಗೆ ಬಂದದ್ದು. ಓ, ಲೆಕ್ಕಾಚಾರ ತಪ್ಪಿದ ಭೀಷ್ಮರಲ್ಲಿಗಲ್ಲ. ಅಲ್ಲ, ಲೆಕ್ಕಾಚಾರ ಮುಗಿದ ಭೀಷ್ಮರಲ್ಲಿಗೆ, ಅದರಿಂದ ಇನ್ನು ಲೆಕ್ಕಾಚಾರ ಮುಗಿಸಬೇಕಾದ ಭೀಷ್ಮರಲ್ಲಿಗೆ. ಪ್ರಧಾನ ಪ್ರಶ್ನೆ ಇರುವುದಲ್ಲಿ ಹ. ಲೆಕ್ಕಾಚಾರ ತಪ್ಪಿದವನಲ್ಲಿಗಾದ್ರೆ ನೀನು ಬಾ, ಹ. ಲೆಕ್ಕಾಚಾರ ತಪ್ಪಿದವನಿಗೆ ಹೊಡೆಸು. ಹ. ಲೆಕ್ಕಾಚಾರ ತಪ್ಪದೇ ಬದುಕಿದವನಲ್ಲಿಗೆ ನೀನು ಹೊಡೆಸಬಹುದು, ಅದಿರುವುದು. ಅದು ಹೌದು, ಲೆಕ್ಕಾಚಾರ ವಿಷಯ, ತಪ್ಪದೇ ಪ್ರಶ್ನೆ ಇದ್ದದ್ದು. ಹೌದು. ಅಲ್ವಾ? ಆದ್ರೆ ಯಾವ ಲೆಕ್ಕಾಚಾರವು ಹ. ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾಗಿ ವ್ಯವಹರಿಸ್ತದೆಯೋ ಅವಾಗ ಬರಬೇಡುವ. ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾಗಿ ಲೆಕ್ಕಾಚಾರ ಮಾಡುವವನನ್ನು ಹಾಗೆ ಮಾಡಿದ್ರೆ ನಾನು ಶರಣನು. ಶರಣ ಅಲ್ಲ. ಈಗ ಶರಣ ಹೌದು ಅಂತಾದ್ರೆ ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾಗಿ ಮಾಡ್ಲಿಕ್ಕುಂಟು. ಹ. ಪಕ್ಕನೆ ಮೇಲಿಂದ ಮೇಲೆ ಕಾಣುವಾಗ ವಿರೋಧವಾಗಿ ಕಂಡು ಬಂದರು. ಹ. ಭಗವತ್ ಸಂಕಲ್ಪಾನುಸಾರವಾಗಿ ಆಗಿದೆ ಅನ್ನುವಂತಹ ವಿಶ್ವಾಸ ಈ ಕ್ಷಣದಲ್ಲಿ ಉಂಟು. ನಿಮಗೆ ವಿಶ್ವಾಸ ಉಂಟು? ಆ ವಿಶ್ವಾಸ ಇದ್ದದ್ರಿಂದಲೇ ಪ್ರಶ್ನೆ ಬಂದದ್ದು. ಹ. ಕಿಂಕರನಲ್ಲವೇ ನಾನು? ಹೌದು. ಪಾರ್ಥ 100ಕ್ಕೆ 100 ನೀವು ಕಿಂಕರರೇ. ಪಾರ್ಥ ಅಧಿಕ ಕಿಂಕರನಾಗಿಗನೆ ನಿನಗೆ. ಏನು ಗೊತ್ತೋ? ಏನು? ಅರ್ಜುನನ ರಥಕ್ಕೆ ಸಾರಥಿಯಾಗಿ ಕಾಂಡವನ ದಹನ ನೀನು ಮಾಡು, ನನ್ನದು ಆಕ್ಷೇಪ ಇಲ್ಲ. ಹೇಳಿದ್ ನಾನು. ಅದು ಸರಿ, ಅಲ್ಲಿ ಬೇಕಾದ್ರೆ ಮಾಡು. ಹ. ನನ್ನ ಮುಂಭಾಗಕ್ಕೆ ಬರುವಾಗ ನೀನು ಅವನಿಗೆ ಸಾರಥಿಯಾಗಿ ಬಂದ್ರೆ ಹ. ಹಾಗಿದ್ರೆ ನಾನು ಕಡಿಮೆ ಭಕ್ತ ಅಂತ ನೀನು ಊರಿಗೆ ತೋರಿಸಲಿಕ್ಕೆ ಬಂದದ್ದು ಅಂತ ಆಗಲಿಲ್ಲ. ಅದು ಹಾಗೆ ಮಾಡ್ಬೋದು, ನೀನು ಭೇದ ಮಾಡ್ಬೋದು. ಈಗ ಭೇದ ಕಂಡಿದೆ ನನ್ನಲ್ಲಿ, ಮತ್ತೆ ಕಾಣದೆ ಅದು ಅಲ್ಲಿ ಇರುವುದನ್ನೇ ಕಂಡದ್ದು ನೀವು. ಅಭೇದವು ನಿಮ್ಮೊಳಗು ಬಯರ ಪಾಲಿಪನಾದಿ ಪಿತಾಮಗನು ಕಾದಿಗ ತೈಲವ ತೊಡೆದನೆ ಧರ್ಮಜ, ಕಾದಿಗ ತೈಲವ ತೊಡೆದನೆ ಧರ್ಮಜ ಹೋದೆಯ ಕುರುಬಲಕ್ಕೆ. ಭೇದವು ನಿಮ್ಮೊಳಗು ಬಯರ ಪಾಲಿಪನಾದಿ ಪಿತಾಮಗನು ಭೇದ ಇರುವವರಲ್ಲಿ ಭೇದ ತೋರಿಸಬೇಡುವ. ಭೇದ ಇರುವವರಲ್ಲಿ ಭೇದ ತೋರಿಸಬೇಡುವ. ಅಲ್ಲ, ಭೇದ ಇದ್ದವರೇ ತೋರಿಸುವುದು ಇಲ್ಲ. ಅದು ರಾಜನೀತಿ ಅಲ್ವಾ? ಹೌದು. ಭೇದ ಯಾರಲ್ಲಿ ಇದೆಯೋ ಹಾ. ಅವರಲ್ಲಿಯೂ ನಾವು ಭೇದದ ವ್ಯವಹಾರವನ್ನೇ ಮಾಡಬೇಕು. ಸಮಾಧಾನ ಭೇದ ಎಲ್ಲ ಚತುರೋಪಾಯಗಳಲ್ಲಿ ಸಂಬಂಧಿಸಿದೆ. ಕಂಟಕವನ್ನು ಕಂಟಕದಿಂದಲೇ ತೆಗಿಬೇಕು. ಮುಳ್ಳು ತೆಗಿಲಿಕ್ಕೆ ಮುಳ್ಳು ಬೇಕು ಅಲ್ವಾ? ಅದ್ಯಾಕೆ ಪುನಃ ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆಯುವುದು? ಬೇರೆಯಿಂದ ತೆಗೆಯುವುದಕ್ಕಾಗುವುದಿಲ್ಲ. ಆದ್ರೆ ಒಂದುಂಟು, ಬೆಂಕಿಯಿಂದ ಬೆಂಕಿ ನಂದಿಸಲಿಕ್ಕೆ ಆಗುವುದಿಲ್ಲ. ಆಗುವುದಿಲ್ಲ. ಅದಕ್ಕೆ ನೀರೇ ಹೊಯ್ಬೇಕು. ಅದಕ್ಕೆ ಜನ್ಯ ಜನಕ ಭಾವದಿಂದಲೇ ಆಗುವಂತಹದ್ದು. ಇದು ಬೆಂಕಿ ನಂದಿಸಿದ ಹಾಗೆಲ್ಲ ಭೇದದ ವಿಷಯ. ಇದು ಮುಳ್ಳು ತೆಗೆದಾಗ, ಮುಳ್ಳು ತೆಗೆದಾಗ. ಯಾಕೆಂದ್ರೆ ಶರೀರಕ್ಕೆ ಒಮ್ಮೆ ಸರಿಯಾಗುವುದು. ಅವಾಗ ಆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ಹಾಗೆ ಯಾರಲ್ಲಿ ಭೇದದ ವ್ಯವಹಾರ ಇದೆಯೋ ಅವರಿಗೆ ಒಂದನೇದಾಗಿ ಊರಿನವರೆಲ್ಲ ಭೇದ ಮಾಡುತ್ತಾ ಇದ್ದಾರೆ ಅಂತ ಸಹಜವಾಗಿ ಕಾಣ್ತದೆ. ಎರಡನೇದಾಗಿ ಅವರಲ್ಲಿ ನೇರವಾಗಿ ವ್ಯವಹರಿಸುವಾಗ ಭೇದ ಪ್ರವೃತ್ತಿಯಿಂದಲೇ ವ್ಯವಹರಿಸಬೇಕು. ಈಗ ನಿಮಗೆ ನಿಮ್ಮಲ್ಲಿ ಭೇದ ಇದ್ದ ಕಾರಣ ನನ್ನಲ್ಲಿ ಭೇದ ಕಂಡದ್ದು. ನನ್ನಲ್ಲಿ ಭೇದ? ಹೌದು. ಏನು ಭೇದ? ದುರಿತಗೊಳದಗದ ತೆರದೊಳು ಶರಣರ ಪೊರೆವುದೇ ಬಿರುದೆಮ್ಮ. ನಿನ್ನ ಬಿರುದ. ಈಗ ನೀವು ಅಲ್ಲಿಯೇ ಉತ್ತರ ಉಂಟು. ನಿಮಗೆ ಏನು ದುರಿತಗಳು ಬರಲಿಲ್ಲ. ಈಗ ಬರಬೇಕು ಅಂತ ಹೇಳುದ ನೀನು? ಅಲ್ಲ, ಆದ್ದರಿಂದ ನಾನು ನಿಮ್ಮನ್ನು ಪೊರೆಯಬೇಕಾದಂತಹ ಅಗತ್ಯ ಇಲ್ಲ. ದೇವರೇ ಬಂದು ಪೊರೆಯುವಷ್ಟು ನಾನು ಹಾಳಾಗಲಿಲ್ಲ. ಹಾಳಾಗಲಿಲ್ಲ, ಸಣ್ಣ ಜನವೂ ಅಲ್ಲ. ಇನ್ನೇನು ಮಾಡಬೇಕು ಎನ್ನುವ ಯೋಚನೆಯೂ ನಿಮ್ಮಲ್ಲಿ ಇಲ್ಲ. ಏನು ಮಾಡಬೇಕು ಅಂತ ನಿರ್ಣಯವೇ ಇದೆ. ಯಾಕೆ ಅಂದ್ರೆ ಅಷ್ಟು ಪ್ರಬುದ್ಧವಾಗಿ ನಿಮ್ಮ ಅಂತರಂಗಗಳು ಇಂದ್ರಿಯಗಳು ಬೆಳೆದಿವೆ ಭಗವದ್ ವಿಷಯಕವಾಗಿ. ಕರ್ತವ್ಯ ವಿಮೂಢತೆ ಇಲ್ಲ. ಹೌದು. ಈಗ ಕೇಳುವುದು ಬಿಡಿ. ಈ ವಾಸುದೇವನ ಆರಾಧನೆ ಆರಂಭ ಮಾಡಿದ ಅನಂತರದ ದಿನಗಳಲ್ಲಿ ಒಂದು ದಿವಸ ಆದ್ರೂ ನೀವು ಅವನ ಹತ್ರ ಏನಾದ್ರೂ ಬೇಡಿದ್ದುಂಟ? ಏನು ಬೇಡ್ಲಿಕ್ಕಿಲ್ಲ ಅಂತಲೇ ಅವನನ್ನು ಬೇಡಿದ್ದು ಅಲ್ವಾ? ಅವಾಗ ಆರಾಧನೆಯಲ್ಲಿಯೇ ಏನು ಬೇಡದೇ ಇದ್ದವರು ಇವತ್ತು ನನ್ನಲ್ಲಿ ಕೇಳ್ತೀರಿ. ಅಲ್ಲ, ನಾನು ಬೇಡಲಿಲ್ಲ ಅಂತ ಮಾತ್ರಕ್ಕೆ ನೀನು ಕೊಡ್ಲಿಕ್ಕಿಲ್ಲ ಅಂತ ಅರ್ಥ. ಅಲ್ಲ, ಬೇಡದೇ ಇದ್ದವರಿಗೆ ಕೊಡುವ ಕ್ರಮ ಇಲ್ಲ. ಅಲ್ಲ, ಬೇಡದೇ ಇದ್ದದ್ದು ಅಂತ ಬೇಡದೇ ಇದ್ದದ್ದಲ್ಲ. ಹಾಗಲ್ಲ, ಬೇಡದೇ ಇದ್ದವರು ಹೌದೌದು, ಯಾರು ಯಾಚಕರು ಅವರಿಗೆ ಕೊಡಬೇಕು. ಅದು ಭಕ್ತರಾದರೂ ಹಾಗೆ.
ಯಾಕೆ ಅಂದರೆ ಭಕ್ತರಲ್ಲಿ 4 ವಿಧ: ಆರ್ತರು, ಜಿಜ್ಞಾಸುಗಳು, ಅರ್ಥಾರ್ಥಿಗಳು, ಜ್ಞಾನಿಗಳು. ಆರ್ತರಿಗೆ ಕೊಡಬೇಕು, ಹಾ 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 ಅರ್ಥಾರ್ಥಿಗಳಿಗೆ ಕೊಡಬೇಕು. ಜಿಜ್ಞಾಸುಗಳಿಗೆ ಕೊಡ್ಲಿಕ್ಕಿಲ್ಲ, ಅವರ ಜಿಜ್ಞಾಸೆಯನ್ನು ಪರಿಹಾರ ಮಾಡಿದರೆ ಆಯ್ತು. ಜ್ಞಾನಿಗೆ ಕೊಡುವುದೇ ಇಲ್ಲ. ಹಾ ಹಾ ಈಗ ನನ್ನನ್ನು ಯಾವ ನೀವು ಜ್ಞಾನಿಗಳು ಅಂತದೀಗ ಪರಮ ಭಾಗವತರು. ಅದೇ ಆದ್ದರಿಂದ ನಿಮಗೆ ಯಾವ್ದ್ರ ಮೊದಲವರು ದೊಡ್ಡದು ಮಾಡಬೇಕು. ಹೌದು, ಅಲ್ಲ ನಿಮ್ಮನ್ನು ಉರುಳು ಹಾಕ್ಲಿಕ್ಕೆ ಸುಲಭ, ಸಣ್ಣದು ಮಾಡಿದಷ್ಟು ಉರುಳಿಗೆ ನಿಮ್ಮನ್ನು ನಾವು ದೊಡ್ಡದು ಮಾಡ್ಲಿಕ್ಕೆ ಇಲ್ಲ, ಹಾಗೆ ಆಗಿದೆ. ಅಲ್ಲ ಹಾಗೆ ಆಗಿದೆ ಅಂದ್ರೆ ನನ್ನಷ್ಟಾಗಿ ಆಗಿದ್ದೇನೆ ಅಂತಲ್ಲ. 4 ಗುರುಗಳ ಶಿಷ್ಯರು, ಗುರುಗಳು ದೊಡ್ಡವರೇ. ಆ 4 ಗುರುಗಳು ಸಾಮಾನ್ಯರ, ಗುರುಗಳು ದೊಡ್ಡವರೇ. ಅವರಿಂದ ಜ್ಞಾನವನ್ನು ಪಡೆದವರು ನೀವು. ಆಮೇಲೆ ನಿಮ್ಮ ಜ್ಞಾನಕ್ಕೂ ಸಾಮರ್ಥ್ಯಕ್ಕೂ ನಿಮ್ಮ ಪರಾಕ್ರಮಕ್ಕೂ ಒಬ್ರು ಗುರುಗಳು ಇದೇ ಕುರುಕ್ಷೇತ್ರದಲ್ಲಿ ಹೌದೌದು ನಿಮ್ಮನ್ನು ಒಪ್ಪಿದ್ದಾರೆ ಅಲ್ವಾ? ಆದ್ದರಿಂದ ನಿಮಗೆ ಯಾರ ಸಹಾಯವೂ ಅಗತ್ಯ ಇಲ್ಲ. ಇದು ಒಂದು ವಿಷಯ. ಎರಡನೆಯದ್ದು, ಬೇಡದೆ ಕೊಡುವ ಕ್ರಮ ಇಲ್ಲ. ಹಾ 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 ಮಗುವಾದ್ರೂ ಅತ್ತ ಮೇಲೆ ತಾಯಿ ಮಗು ಎತ್ತಿ ತ್ರಿಶಾರ್ಥ ಜನನೀಂ ಸ್ಮರಂತಿ. ಮಕ್ಕಳು ಕೂಡ ಕರೆಯುವುದು ಯಾವಾಗ? ತಾಯಿಯನ್ನು ಹಸಿವಾದಾಗ. ಅದೇ ಭಕ್ತರಾದ್ರೂ ನುತಿಸುವುದು ಯಾವಾಗ? ಸಂಕಟ ಬಂದಾಗ. ಹೌದು. ಆದ್ದರಿಂದ ಅರ್ಜುನ ನನ್ನಲ್ಲಿ ಕೇಳಿದ್ದಾನೆ. ಏನು ಕೇಳಿದ? ನನ್ನ ಸಾರಥಿಯಾಗಬೇಕು ಅಂತಲೇ ಕೇಳಿದ್ದ. ಹಾ ಹಾ ಅದಕ್ಕೆ ತಥಾಸ್ತು ಅಂತ ನಾನು ಹೇಳಿದ್ದೇನೆ. ಇದು ಅವನ ಪ್ರಾರ್ಥನೆಯ ಫಲವಾಗಿ ಇರುವ, ಯಾವಾಗ ಕೊಡಬೇಕು ಅಂತ ಭಗವಂತನಿಗೆ ಮನಸ್ಸಾಗುತ್ತದೆಯೋ ಆವಾಗ ಕೊಡಲಾಗುತ್ತದೆ. ಇದೀಗ ಭಗವಂತನು, ಯಾಕೆ ಅಂದ್ರೆ ಭಗವಂತನು ಪ್ರಸಕ್ತ ರಾಜಕಾರಣಿಗಳಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿ, ಇದು ಕೃಷ್ಣಾವತಾರ ಅಂದ್ರೆ ರಾಜಕಾರಣದ ಪರಮೋಚ್ಚ ಅವತಾರ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಈ ಎರಡೂ ಪಕ್ಷದವರು ಎಲ್ಲ ರಾಜರನ್ನು ಆಮಂತ್ರಿಸಿದ್ದಾರೆ. ಹೌದು. ಕಾಶ್ಮೀರದ ರಾಜರನ್ನು ಯಾಕೆ ಆಮಂತ್ರಿಸಲಿಲ್ಲ? ಕೌರವರು ಆಮಂತ್ರಿಸಲಿಲ್ಲ, ಅದೊಂದು ಬಿಟ್ಟು ಹೋಗಿದೆ ಅಲ್ವ? ಬಿಟ್ಟು ಹೋಗಿದೆ. ಪಾಂಡವರು ಆಮಂತ್ರಿಸಲಿಲ್ಲ. ಏನು ಕಾಶ್ಮೀರ ಭರತಖಂಡಕ್ಕಿಂತ ಹೊರಗೆ ಅಂತ ಅಲ್ಲ, ಒಳಗಡೆಯೇ ಇದೆ. ಯಾಕೆ ಆಮಂತ್ರಿಸಲಿಲ್ಲ? ಆಮಂತ್ರಿಸಿದ ಹಾಗೆ ಮಾಡಿದವ ನಾನು. ಹೌದಾ? ಹೌದು. ಅಲ್ಲಿ ಗೋನರ್ಧ ಎನ್ನುವ ಅತ್ಯಂತ ಪ್ರಬಲನಾದ ರಾಜ ಇದ್ದ. ಅವ ನನ್ನ ದ್ವೇಷ ಮಾಡ್ತಾ ಇದ್ದ. ಈಗ ಕೆಲವು ವರ್ಷಗಳ ಮುಂದೆ ಈ ಯುದ್ಧಕ್ಕೆ ಅವ ಇರಬಾರದು ಅಂತ ಅವನ ತಲೆ ಕತ್ತರಿಸಿ ಅಪ್ರಾಪ್ತ ವಯಸ್ಕನಾದ ಅವನ ಮಗನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದು. ಈ ಅಪ್ರಾಪ್ತನಿಗೆ ಆಮಂತ್ರಣ ಕೊಡುವುದು ಬೇಡ, ಏನು ಪ್ರಯೋಜನ ಇಲ್ಲ ಅಂತ ಧರ್ಮರಾಯನು ಬಿಟ್ಟ, ನೀವು ಬಿಟ್ರಿ. ಅಲ್ಲ, ಇದು ಯಾಕೆ ಹೇಳಿದ್ದಂದ್ರೆ ಕೆಲವು ಕಡೆ ಎಲ್ಲ ಮಾಡಿದ್ದಿ ನೀನು. ಅಲ್ಲಿ ಮಗಧ ದೇಶದಲ್ಲಿ ಅದೇ ಮಾಡಿದ್ದ. ಹೌದು. ಹೋಗಿ ಮಾಗದನನ್ನು ಕೊಂದು ಅವನ ಮಗನನ್ನು ಕೂತುಗೊಳಿಸಿ. ಹೌದು. ಎಲ್ಲಿ ನನ್ನ ವಿರೋಧ ಬೆಳೆಯುತ್ತಾರೆಯೋ ಅಲ್ಲಿ ಅವರ ಸಂಖ್ಯೆಯನ್ನು ಬಲವನ್ನು ಕಡಿಮೆ ಮಾಡುವುದೇ ರಾಜಕಾರಣ. ಈಗ ಮಾಡ್ತಾ ಇರುವುದು ಅದುವೇ. ಹೌದಪ್ಪ, ಆದ್ದರಿಂದಲೇ ನೀನು ಅಮಿತ. ಹೌದು, ನನ್ನ ಶಕ್ತಿಯು ಅಮಿತ. ಅಮಿತವಾದ ಶಕ್ತಿಯಿಂದ ನಾನು ಯಾವ ರಾಜಕಾರಣವನ್ನು ಮಾಡುತ್ತೇನೆಯೋ ಅದು ನನ್ನ ಭಕ್ತರಿಗೆ ಪ್ರಮೋದವನ್ನುಂಟು ಮಾಡುತ್ತದೆ. ಆಗಲಿ, ಅಷ್ಟಾದ್ರೆ ಸಾಕು. ನನಗೂ ಅದೇ ಆಗಬೇಕು ಅಂತ ಇರುವುದು. ಈ ಅವತಾರ ಎನ್ನುವುದು ಅದೇ ಆಗಬೇಕು, ಮೋದ. ಈ ಅವತಾರ ಎನ್ನುವುದು ರಾಜತಂತ್ರದ ಅವತಾರವೇ. ಎಷ್ಟು ರಾಜತಂತ್ರ ಮಾಡುವುದಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ಈ ಅವತಾರದಲ್ಲಿ ತೋರಿಸ್ತೇನೆ. ಈಗ ಭೇದ ನನ್ನಲ್ಲಿ ಎಂತದ್ದು? ನಿಮ್ಮಲ್ಲಿಯೇ ಇರುವುದು. ಯಾವುದನ್ನು? ಈಗ ನಿಮಗೆ ಕೌರವರು ಪಾಂಡವರು ಮೊಮ್ಮಕ್ಕಳು. ಒಂದು ಮುಖದಲ್ಲಿರುವ ಎರಡು ಕಣ್ಣುಗಳ ಹಾಗೆ. ಯಾಕೆ ಒಂದು ಕಣ್ಣನ್ನು ಮುಚ್ಚಿದ್ದು? ಎಲ್ಲಿ ಮುಚ್ಚಿದ್ದು? ಒಂದೇ ಪಕ್ಷದಲ್ಲಿರುವುದು. ಹಾ 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 ಏನು ಧರ್ಮರಾಯ ನಿಮ್ಮ ಹಣೆಗೆ ತಪ್ತ ತೈಲವನ್ನು ಮೆತ್ತಿದ್ದಾನ? ನಿಮಗೆ ಯಾವತ್ತಾದ್ರೂ ಒಂದು ವಿಷದ ಅನ್ನವನ್ನ ಲಡ್ಡನ್ನು ಕೊಟ್ಟಿದ್ದಾನ? ನಿಮ್ಮ ಮನೆಗೆ ಕೆಲಸಕ್ಕೆ ಬರುವ ಸ್ತ್ರೀಯರ ವಸ್ತ್ರ ಸೆಳೆದಿದ್ದಾನ? ಅಥವಾ ನಿಮ್ಮನ್ನು ಇಲ್ಲಿ ಇರ್ಲಿಕ್ಕೆ ಬೇಡ ಅಜ್ಜ, ನೀವು ಕಾಡಿಗೆ ಹೋಗಿ ಅಂತ ನಿಮ್ಮನ್ನು ಕಾಡಿಗೆ ಅಟ್ಟಿದ್ದಾನ? ಈಗ ದೇವರು ಕೊಟ್ಟ ಉತ್ತರವೇ ಕೊಡಬೇಕಾ ನಾನು? ಅಲ್ಲ, ಮುಗಿಲಿಲ್ಲ. ಆದ್ದರಿಂದ ನಿಮಗೆ ಯಾವ ಅನ್ಯಾಯವನ್ನು ಮಾಡದೇ ಇದ್ದ ಧರ್ಮರಾಯನ ಪಕ್ಷದವರು, ಅವರನ್ನು ವಿರೋಧಿಸುವ ಈ ಪಕ್ಷದಲ್ಲಿದ್ದೀರಿ. ಒಂದು ವೇಳೆ ಉತ್ತಮ ರಾಜಕಾರಣಿ ನೀವು ಅಂತಾಗಿದ್ರೆ ನೀವೊಂದು ತಟಸ್ಥ ನಿಲುವನ್ನು ತಗೊಳ್ಬೇಕಿತ್ತು. ನಾನು ಯಾವ ಪಕ್ಷಕ್ಕೂ ಇಲ್ಲ ಈ ಸನ್ನಿವೇಶದಲ್ಲ. ಆದ್ರೂ ಒಳ್ಳೆಯದು ದೇಶಕ್ಕೆ. ನೀವೊಂದು ತಾಟಸ್ಥ್ಯ ನಿರ್ಣಯವನ್ನು ತಗೊಳ್ತಿದ್ರೆ ಯುದ್ಧ ಘೋಷಿಸುವುದಕ್ಕೆ ಧೈರ್ಯವೇ ಕಡಿಮೆ ಆಗುತ್ತಾ ಇತ್ತು ಕೌರವನಿಗೆ. ನೀವೇ ಆಲೋಚನೆ ಮಾಡಿ. ಅಲ್ಲ, ನೀವು ಮತ್ತೆ ದ್ರೋಣರಿಬ್ಬರು ನಾವು ಯುದ್ಧದಲ್ಲಿಲ್ಲ, ತಾಟಸ್ಥ್ಯ ನಿರ್ಣಯವನ್ನು ತೆಕ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನಿಮ್ಮ ಧೈರ್ಯದಲ್ಲಲ್ವ ಹೊರಟದ್ದು? ನಮಗ ಅಲ್ಲ, ನಮ್ಮ
ನಮ್ಮ ಹತ್ರ ಕೇಳಿ ಯುದ್ಧ ಘೋಷಣೆ ಮಾಡಿದ್ದಲ್ಲ ಅವ. ಹ, ಅದಕ್ಕಿಂತ ಮೊದಲೇ ನಾವು ಯುದ್ಧಕ್ಕೆ ಇಲ್ಲ ಅಂತ ಹೇಳಬಹುದಿತ್ತು. ಹ. ಹೇಳುವಲ್ಲಿ ತೊಡಕಾದದ್ದೇನು ಗೊತ್ತುಂಟ? ಸಂದರ್ಭ ಬರಲಿಲ್ಲ. ಸಂಧಾನಕಾರನಾಗಿ ಬರುವವ ನೀನಾದ್ದರಿಂದ ನೀನು ವಿಷವನ್ನು ಅಮೃತ ಮಾಡುವ, ನೀನು ಕಲ್ಲನ್ನು ಹೂ ಮಾಡುವ, ನೀನು ಹಾವಿನೆಲ್ಲ ಬಾಯಿಯಲ್ಲಿಯೂ ಅಮೃತ ಬರುವ ಹಾಗೆ ಮಾಡುವ. ಹಾಗಿದ್ರೆ ಯುದ್ಧ ಅಂತ ಹೇಳಿದ ಸುಯೋಧನನ ಬಾಯಿಯಲ್ಲಿಯೂ ಶಾಂತಿ ಸಮಾಧಾನ ಅಂತ ಮಾಡಿಸಬಹುದನ್ನು ನಿನ್ನ ವಿಶ್ವಾಸದಲ್ಲಿ ನಾವು ಮೊದಲೇ ಮಾಡಿಸಬಹುದಿತ್ತು. ಆದರೆ ನಾನು ಲೋಕನೀತಿಯನ್ನು ಮೀರಿದ ಹಾಗಾಗ್ತದೆ. ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಎನ್ನುವ ಆಯ್ಕೆಯನ್ನು ಭಗವಂತ ನಿರ್ಣಯ ಮಾಡುವುದಲ್ಲ ಜೀವಾತ್ಮರಲ್ಲಿ. ಅದು ಜೀವಾತ್ಮ ನಿರ್ಣಯ ಮಾಡಬೇಕು, ವ್ಯಕ್ತಿಶಃ ನಿರ್ಣಯ ಆಗಬೇಕು. ಅದಕ್ಕೆ ಜೀವ ಸ್ವಾತಂತ್ರ್ಯ ಇರುವ ಕೌರವನಿಗೆ ಯುದ್ಧ ಘೋಷಿಸಿದರೆ ಸರ್ವನಾಶ ಆಗತಿ, ಯುದ್ಧ ಮಾಡದೇ ಇದ್ರೆ ಸರ್ವಾಭ್ಯುದಯವನ್ನು ಹೊಂದತಿ. ಆಯ್ಕೆ ಕೊಟ್ಟದ್ದು ಅವನಿಗೆ. ಅವನ ಜೀವ ಸ್ವಾತಂತ್ರ್ಯವನ್ನು, ಅವನ ವಿವೇಕವನ್ನು, ಅವನ ಬುದ್ಧಿವಂತಿಕೆಯನ್ನು, ದೇಶದ ಅಭ್ಯುದಯದ ದೃಷ್ಟಿಯನ್ನು, ನಿಮ್ಮಂತಹ ಮುದುಕರ ಜೀವನದ ಭದ್ರತೆಯನ್ನು ಆಲೋಚಿಸಿ ಅವ ನಿರ್ಣಯ ಮಾಡಬೇಕಿತ್ತು. ಭಗವಂತ ಅಂದ್ರೆ ಭಕ್ತರನ್ನು ಕೂಗಿಸುವವ ಅಲ್ಲ, ಭಕ್ತರಲ್ಲಿ ಪ್ರಾರ್ಥನೆ ಮಾಡುವ ಹಾಗೆ ಮಾಡುವ. ಅವನಿಗೆ ಆಯ್ಕೆ ನಿಮ್ಮ ಮುಂಭಾಗದಲ್ಲೇ ಇಟ್ಟದ್ದು, ಎರಡೂ ಇಡ್ಲಿಲ್ವ? ಯುದ್ಧ ಆದ್ರೆ ಹೀಗೆ ಆಗುತ್ತೆ, ಯುದ್ಧ ಮಾಡದೇ ಇದ್ರೆ ಹೀಗೆ ಆಗ್ತದೆ, ಯುದ್ಧ ಮಾಡಿದ್ರೆ. ನಾನು ಮಾತ್ರ ಅಲ್ಲ ಹೇಳಿದ್ದು, ನಿಮ್ಮ ಗುರುಗಳು ಪರಶುರಾಮರು ಬಂದು ಹೇಳಿದ್ದಾರೆ, ಕಣ್ವ ಮಹರ್ಷಿಗಳು ಬಂದು ಹೇಳಿದ್ದಾರೆ. ಹೌದಪ್ಪ, ಇಬ್ಬರ ಹೇಳಿದವರು. ಅವನ ಅಮ್ಮ ಹೇಳಿದ್ದಾಳೆ, ಅಪ್ಪ ಹೇಳಿದ್ದಾರೆ. ನೀವಂತ ಆ ದಿವಸ ಹೆಚ್ಚು ಮಾತಾಡ್ಲಿಲ್ಲ. ಅದೇ ಎಲ್ಲರೂ ಮಾತಾಡೋದ್ರೊಳಗೆ ನಾನು ಮಾತಾಡೋದು. ಹೌದೌದು, ಅದು ನಿಮ್ಮ ಸ್ವಭಾವ ಒಂದು ನನಗೆ ಸ್ಪಷ್ಟ ಆಗಿದೆ. ನೀವು ಮಾತಾಡ್ಲಿಕ್ಕೆ ಹೊರಟೆ ಮತ್ತೆ ಯಾರು ಎಡೆಯಲ್ಲಿ ಮಾತಾಡಬಾರದು. ಭೇದ ನಿಮ್ಮಲ್ಲಿಯೇ ಉಂಟು. ಕೌರವರ ಪಾಂಡವರನ್ನು ಭೇದ ದೃಷ್ಟಿಯಿಂದ ನೋಡಿದ್ದೀರಿ, ಆಮೇಲೆ ನನ್ನನ್ನು ನೀವು ಅವಲಂಬಿಸಿಕೊಂಡು ಇಲ್ಲ ಆಚಾರ್ಯರೇ. ಸ್ವಾಮಿ, ಪಕ್ಕನೆ ನೀನು ಹೇಳಿದ್ದು ಸತ್ಯವು ಅಂತ ಕಾಣುತ್ತದೆ. ಅಲ್ಲ, ಪ್ರಪಂಚಕ್ಕೆ ಹೇಳಿದ್ ನಾನು. ಈಗ ನಾನು ಅದನ್ನು ಒಪ್ಪಿದ್ದೇನೆ ಅಂತ ಅಲ್ಲ, ಅದು ಬೇರೆ ವಿಷಯ. ಅಥವಾ ನೀನು ನಿನ್ನ ಅಂತರಂಗವನ್ನೇ ಆಡಿದ್ದಿಂತಲೂ ಅರ್ಥ ಅಲ್ಲ. ಏನು ಪ್ರಪಂಚ ತೋರಿಕೆಯಿಂದ ಕಾಣುತ್ತದೆ ಅದನ್ನೇ ನಿನ್ನ ಬಾಯಿಯ ಮಾತಾಗಿ ನೀನೀಗ ಆಡಿದ್ದಿ. ಭೇದ ಮಾಡಿದ ಹಾಗೆ ಭೀಷ್ಮಾಚಾರ್ಯರು ಭೇದ ಮಾಡಿದ ಹಾಗೆ ಕಾಣುತ್ತದೆ. ಹೌದು, ಇಬ್ರು ಮೊಮ್ಮಕ್ಕಳು, ಎರಡು ಪಕ್ಷ, ಇಬ್ರೂ ಮೊಮ್ಮಕ್ಕಳು ಅಲ್ವಾ? ಒಂದು ಕೆಲಸ ಮಾಡುವ ಆಚಾರ್ಯ, ಈಗ 8 ದಿವಸ ಆಯ್ತಲ್ಲ? ಹೌದು, ಇದು 9 ದಿವಸ ಅಲ್ವಾ? ಇದು 9 ಆಯ್ತು. 9 ಆದ್ರೆ 9 ಆದ ನಂತರ 10, 11 ಒಂದು 2 ದಿವಸ ಆ ಪಕ್ಷಕ್ಕೆ ಬಂದು ನೋಡು ಏನಾಗ್ತದೆ ನೋಡು. ಅಲ್ಲ, ಈಗ ನೀವು ಆ ಪಕ್ಷಕ್ಕೆ ಬರ್ತೀರಿ ಅಂತ ನನಗೆ ಮಾತು ಕೊಟ್ರೆ ಆ ಪಕ್ಷದಲ್ಲಿ ನಿಮ್ಮ ಸಾರಥಿಯಾಗಿ ನಾನೇ ಇರ್ತೇನೆ. ಅಲ್ಲ, ಈಗ ನನ್ನ ಸಾರಥಿಯಾಗಿ ಯುದ್ಧ ಮಾಡುದು ಯಾರ ಹತ್ರ? ಈ ಪಕ್ಷದವರ ಹತ್ರ. ಈ ಪಕ್ಷದವರ ಹತ್ರ ಯುದ್ಧ ಮಾಡ್ಲಿಕ್ಕೆ ನಿನ್ನ ಸಾರಥ್ಯ ಬೇಕಾ ನನಗೆ? ನಿಮಗೆ ಈಗ ಆಗಬೇಕಾದದ್ದು ನನ್ನ ಸಾರಥ್ಯ ಅಲ್ವ? ಅಲ್ಲ, ಕೇಳಿದ್ ನಾನು. ನಿಮಗೆ ಸಾರಥ್ಯ ಧಾರಾಳ ಮಾಡಬಹುದು ಆಚಾರ್ಯರೇ, ಈ ಪಕ್ಷದ. ಆದ್ರೆ ಕೌರವನ ಪಕ್ಷದ ಭೀಷ್ಮರಿಗೆ ಸಾರಥ್ಯ ಮಾಡ್ಲಿಕ್ಕೆ ಆಗ್ತದ ನನಗೆ? ನೀವು ಪಾಂಡವರ ಪಕ್ಷಕ್ಕೆ ಬನ್ನಿ, ನಿಮ್ಮ ಸಾರಥ್ಯ ನಾನಾಗ್ತೇನೆ. ಅಲ್ಲ, ನೀನೀಗ ಪಕ್ಷ ನೋಡಿ ಮತ ಹಾಕುವುದ? ಅಲ್ಲ, ಜನ ನೋಡಿ ಮತ ಹಾಕುವ? ಸಾರಥ್ಯ, ಈ ಯುದ್ಧದಲ್ಲಿ ಸಾರಥ್ಯ ನೋಡುವುದು ಪಕ್ಷ ನೋಡಿ. ಹಾಗೆ ಪಕ್ಷದಲ್ಲಿ ಯಾರಿದ್ದಾರೆ ಅನ್ನುವುದರ ಮೂಲಕವಾಗಿ, ಅಥವಾ ಯಾರು ಯಾವ ಪಕ್ಷದಲ್ಲಿದ್ದಾರೆ ಅನ್ನುವುದರ ಮೂಲಕ. ಯಾಕೆ ಅಂದ್ರೆ ಈ ದಿವಸ ಈ ಪಕ್ಷವನ್ನು ಸೇರಿದವನಲ್ಲ ನಾನು. ಈ ಪಕ್ಷಕ್ಕೆ ದ್ರೌಪದಿ ಸ್ವಯಂವರ ಕಾಲದಲ್ಲಿಯೇ ನಾನು ಅಂತ ನಿರ್ಣಯ ಆಗಿ. ಒಟ್ಟು ಲೆಕ್ಕ ಹಾಕಿದ್ರೆ ಎಷ್ಟು ವರ್ಷ ಆದೀತು? ನೀವೇ ಲೆಕ್ಕ ಹಾಕಿ ಹೇಳಬೇಕು. ಅಷ್ಟು ವರ್ಷದಿಂದ ಒಟ್ಟಿಗಿರುವ ನಿನಗೆ ಅವರನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ನಾನಿಲ್ಲಿರುವುದು ಎಷ್ಟು ವರ್ಷ ಆಯ್ತು ಗೊತ್ತ? ಎಷ್ಟು ವರ್ಷ ಆಯ್ತು? ಕುರುಪತಿಯಳಿರ್ದು ಜೀವ ಪೊರೆದು ಋಣವ ಗಳಿಸಿದೆ. ಕುರುಪತಿಯುಳ್ದು ಜೀವ ಪೊರೆದು ಋಣ ಮಗಳಿಸಿದೆನು. ಜೀವ ಪೊರೆದು ಋಣವ ಗಳಿಸಿದೆ. ತೊರೆಯಲಾರಿ ಹರಿಯೇ ಕುಂತಿ ತರಳರ ಹಂಗೇನು ನಿನಗೆ. ತೊರೆಯಲಾರೆ ಹರಿಯೇ ಕುಂತಿ ತರಳರ ಹಂಗೇನು ನಿನಗೆ. ಪಂಕಜ
ಜಿಯ ಸ್ವಾಮಿ, ಹಾ ಕುರುಪತಿಯೊಳಿರ್ದು ಜೀವ ಪೊರೆದೆ. ಹಾ ಈ ಮನೆತನದ ಅಭ್ಯುದಯವನ್ನು ಕಾಣಬೇಕು ಅನ್ನುವಂಥ ಆಕಾಂಕ್ಷೆಯನ್ನು ಹೊತ್ತುಕೊಂಡು ಹ್ಮ್ ಯಾವತ್ತೋ ವೈರಾಗ್ಯದಿಂದ ಬದರಿಕಾಶ್ರಮವನ್ನು ಸೇರುವ ಸನ್ನಿವೇಶ ನನ್ನ ಜೀವನದಲ್ಲಿ ಬಂದರು. ಹ್ಮ್ ಅದಕ್ಕೆ ಹೊರತಾಗಿ ಬದುಕಬೇಕಾದಂತಹ ಸ್ಥಿತಿಯನ್ನು ನಾನು ಒಪ್ಪಿಕೊಂಡವ. ಆದ್ರಿಂದಲೇ ವಾನಪ್ರಸ್ಥ ಸ್ವೀಕಾರ ಮಾಡಲಿಲ್ಲ. ಅಯ್ಯನಾದಂತಹ ಶಾಂತನು ಚಕ್ರವರ್ತಿಗಳ ಇಷ್ಟವನ್ನು ಕೈಗೂಡಿಸಿಕೊಡುವಲ್ಲಿ ಹಾ ಚಂದ್ರವಂಶದ ಚಕ್ರವರ್ತಿ ಪೀಠದ ಘನತೆಯ ಮನ್ನಣೆಯನ್ನು ಮರೆತು ವ್ಯವಹರಿಸುವುದು ಸಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹ್ಮ್ ಅಪ್ಪಯ್ಯನ ಅಪೇಕ್ಷೆ ಸಾಧುವಾದದ್ದು ಅನ್ನುವಂತಹ ಸಕಾಲಿಕವಾದಂತಹ ತೀರ್ಮಾನದಿಂದ ನಾನು ಸಂಕಲ್ಪಿಸಿದಂತಹ ಬ್ರಹ್ಮಚರ್ಯ ವ್ರತ ಹ್ಮ್ ಅಥವಾ ಸಿಂಹಾಸನ ತ್ಯಾಗ, ಹ್ಮ್ ಅದರ ಮೂಲಕವಾಗಿ ಮತ್ತೆ ನಾನು ಸೇರಬೇಕಾದದ್ದು ಹ್ಮ್. ವಾನಪ್ರಸ್ಥಕ್ಕೆ. ಹ್ಮ್ ಆದರೆ ಹೋಗ್ಲಿಲ್ಲ. ಈ ಮನೆತನದ ಘನತೆಯನ್ನು ಕಾಯ್ದ ಮಗನಿಗೆ ನಮ್ಮ ಅಪ್ಪಯ್ಯ ಕೊಟ್ಟಂತಹ ಕೊಡುಗೆ ಬಹಳ ದೊಡ್ಡದು. ಹಾ ಮರಣ ನಿನ್ನ ಇಚ್ಛೆಯಲ್ಲಿ ಬರಲಿ ಅಥವಾ ಸ್ವೇಚ್ಛಾ ಮರಣಿಯಾಗು, ಹಾ ಅಂತಹ ಒಂದು ಅವಕಾಶವನ್ನು ಅವರು ಆಶೀರ್ವಾದ ರೂಪವಾಗಿ ಒದಗಿಸಿದ್ದು ಮಾತ್ರವಲ್ಲ, ಹಾ ಸಮರ್ಥವಾಗಿ ಈ ಚಂದ್ರವಂಶ ಉತ್ತರೋತ್ತರವನ್ನು ಸಾಧಿಸುವಲ್ಲಿ ಹ್ಮ್. ಹೆಗಲು ಕೊಟ್ಟು ದುಡಿಯಬೇಕಾದ ಒಂದು ಬದ್ಧತೆಯನ್ನು ನನ್ನ ಹೆಗಲಿಗೆ ಉಳಿಸಿದರು. ಹಾ ಆದ್ದರಿಂದಲೇ ಈ ಸಂಸಾರದ ಮಧ್ಯದಲ್ಲಿ ಹ್ಮ್. ಸಂಸಾರಿ ಅಲ್ಲದೇ ಇದ್ರು ಹಾ ನಿರ್ಲಿಪ್ತನಂತೆ ಬದುಕನ್ನು ಸಾಗಿಸುತ್ತಾ ಇಲ್ಲಿಯೇ ಬದುಕನ್ನು ಉತ್ತರಿಸಬೇಕಾದಂತಹ ಸ್ಥಿತಿ ನನಗೆ ಬಂತು. ಹ್ಮ್ ಒಂದು ಮಾತು ಹೇಳಿದಿರಿ, ಹಾ ನಡೆಯುತ್ತಿರುವಂತಹ ಯುದ್ಧದಲ್ಲಿ ಹ್ಮ್ ಒಂದು ಸಂಕೀರ್ಣವಾದಂತಹ ಈ ಕಾಲಘಟ್ಟದಲ್ಲಿ ಹ್ಮ್ ಯಾವ ಪಕ್ಷಕ್ಕೂ ತಾನಿಲ್ಲ ಅಂತ ನಿರ್ಲಿಪ್ತ ಭಾವವನ್ನಾದರೂ ಹೊಂದಬಹುದಿತ್ತು. ಹ್ಮ್ ಸಾಧ್ಯ ಆಗುತ್ತದೆ. ಹ್ಮ್ ಮನೆ ಮಕ್ಕಳು ಕತ್ತಿ ಹಿಡ್ಕೊಂಡು ಹೋರಾಟಕ್ಕಿಳಿಯುವಂತಹ ಕಾಲಕ್ಕೆ ಮನೆಯ ಹಿರಿಯನಾಗಿ ನಾನು ನೋಡುವುದೇ ಇಲ್ಲ ಅಂತ ಸುಮ್ಮನೆ ಒಳಗೆ ಕುಳಿತುಕೊಳ್ಳಿಕ್ಕಾಗುತ್ತದೆ. ಹಾ ಒಂದೋ ಆಗದಾಗೆ ತಡೀಬೇಕು, ಹ್ಮ್ ಇಲ್ಲದೇ ಇದ್ರೆ ಹ್ಮ್. ಅನಾಹುತ ಆಗದಾಗ ಆದ್ರೂ ತಡೀಬೇಕು. ಹ್ಮ್ ಮಾಡಬೇಕೋ ಬೇಡ, ಇಲ್ಲ ಇದ್ರೆ ಊರು ಬಿಡಬೇಕು. ಆಗದಾಗೆ ತಡೆಯುವುದಕ್ಕಾಗಲಿಲ್ಲ ನನ್ನಿಂದ. ಹ್ಮ್ ಅನಾಹುತ ಆದರೂ ಆಗದ ಹಾಗೆ ತಡೆಯೋಣ ಅನ್ನುವಂತಹ ಉದ್ದೇಶಕ್ಕಾಗಿಯೇ ಸೇನಾಧಿಪತಿಯಾಗಿ ಬರಬೇಕಾಗಿ ಬಂದದ್ದು. ಹ್ಮ್ ನನಗೆ ಗೊತ್ತಿಲ್ವೋ, ಹಾ ನಿನ್ನ ಸಾರಥ್ಯವನ್ನು ಹೊಂದಿದ ಹ್ಮ್ ಕೇವಲ ಅರ್ಜುನ ಅಲ್ಲ, ಹಾ ಧರ್ಮಜ ಸಹಿತವಾದಂತಹ ಪಾಂಡವರು ಹ್ಮ್ ಕೈಗೊಂಡಂತಹ ಜೀವನ ಸಂಗ್ರಾಮದಲ್ಲಿಯೂ ಸೋಲು ಕಾಣುವುದಿಲ್ಲ ಈ ಪ್ರಪಂಚದಲ್ಲಿ. ಹಾ ಮತ್ತೆ ಕೈಗೊಂಡ ಈ ಯುದ್ಧದಲ್ಲಿ ಅವರು ಸೋಲು ಕಾಣಲಿಕ್ಕುಂಟು. ಹ್ಮ್ ನೀನೇ ಘೋಷಿಸಿದ್ದಿ ಧರ್ಮ ಗೋಪ್ತಾರನಾಗಿ ಮೊನ್ನೆಯ ದಿನ ಸಂಧಾನಕಾರನಾಗಿ ಬಂದವ, ಹ್ಮ್ ಕೊಲಿಸುವವನು ನೀನು ಹ್ಮ್ ಅಲ್ವಾ? ಹ್ಮ್ ಪಾಂಡವರು ಕೇವಲ ನಿಮಿತ್ತ ಮಾತ್ರ. ವೃತ ಕೊಲಿಸಲಾರೆ. ಮೊನ್ನೆ ಅರ್ಜುನನಿಗೆ ಮತ್ತೊಮ್ಮೆ ನೆನಪಿಸಿದೆಯಂತೆ, ಆ. ನೀನು ನಿಮಿತ್ತ ಮಾತ್ರನು ಮಾತ್ರ, ಹಾ ಎಲ್ಲವೂ ನನ್ನ ಮೂಲಕವಾಗಿ ಆಗುತ್ತದೆ ಈ ಪ್ರಪಂಚದಲ್ಲಿ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಅಲ್ವಾ? ಹ್ಮ್ ಒಬ್ಬ ಸವ್ಯಸಾಚಿಯೇ ಆದ್ರೂ ಹ್ಮ್ ಈ ಪ್ರಪಂಚದ ಕರ್ತವ್ಯದಲ್ಲಿ ಕರ್ಮದಲ್ಲಿ ನಿಮಿತ್ತ ಮಾತ್ರನು ಮಾತ್ರ. ಹಾ ನಡೆಸುವವನು ಹ್ಮ್ ಸರ್ವಾತ್ಮಕನಾದಂತಹ ನೀನು, ಸರ್ವೋತ್ತಮನಾದಂತಹ ನೀನು. ಹ್ಮ್ ಈ ವಿಶ್ವಾಸ, ಈ ನಿರ್ಣಯ ನಮ್ಮ ಅಂತರಂಗದಲ್ಲಿ ಇದ್ದದ್ದರಿಂದಲೇ ಹಾ ನಿನ್ನಿಂದ ಬೀಳುವ ಹೊಡೆತದಿಂದ ನನ್ನ ಮೊಮ್ಮಕ್ಕಳನ್ನು ಕಾಯಬೇಕು ಅಂತಾದರೆ ಹ್ಮ್ ನಾನೇ ಮುಂದಕ್ಕೆ ನಿಲ್ಲಬೇಕಾದಂತಹ ಅನಿವಾರ್ಯತೆಯನ್ನು ನಾನು ಮನಗಂಡೆ. ಹ್ಮ್ ಸುಯೋಧನಾದಿಗಳ ಮೇಲೆ ಅಧಿಕ ಒಲುಮೆಯನ್ನು ಹೊಂದಿ ಹಾ ಧರ್ಮರಾಯನ ಕುರಿತಾದಂತಹ ಕಡು ವ್ಯಾಜ್ಯದಿಂದ ಹ್ಮ್ ಕೌರವ ಸೇನಾಧಿಪತಿಯಾಗಿ ನಾನು ರಣಕ್ಷೇತ್ರವನ್ನು ಪ್ರವೇಶಿಸಿದ್ದಲ್ಲ, ಹ್ಮ್ ಸುಯೋಧನನನ್ನು ಅನುಸರಿಸಿ ಬಂದದ್ದಲ್ಲ, ಹಾ ಸುಯೋಧನನನ್ನು ಆಶ್ರಯಿಸಿಯೂ ಬಂದದ್ದಲ್ಲ, ಹ್ಮ್ ಸುಯೋಧನನಿಗೆ ಆಸರೆಯಾಗಿ ನಾನು ಬರಬೇಕಾಗಿ ಬಂತು. ಯಾಕೆಂದ್ರೆ ನನ್ನ ಮೊಮ್ಮಕ್ಕಳು. ಹಾ ನೀನೇ ಒಂದು ಮಾತನ್ನಾಡಿದಿ, ಹ್ಮ್ ಹಸಿದು ಅಳುವಂತಹ ಮಗುವಿಗೆ ತಾಯಿಯಾದವಳು ಹ್ಮ್. ಮೊಲೆಯುಡಿಸುವುದಕ್ಕೆ ಮುಂದಾಗುತ್ತಾಳೆ, ಬಾಗಿ ಎತ್ತಿಕೊಳ್ಳುತ್ತಾಳೆ, ಹ್ಮ್ ಅಲ್ಲದೆ ಇದ್ದವರನ್ನಲ್ವಲ್ಲ. ಹಾ ಕಾಲಬುಡದಲ್ಲಿ ಬಿದ್ದು ಕಣ್ಣೀರು ಗರೆದಂತಹ ಕಾಲಕ್ಕೆ ಹ್ಮ್ ಇಲ್ಲ ನೀನು ನನ್ನ ಮೊಮ್ಮಗನೇ ಅಲ್ಲ ಅಂತ ಕೈ ಬಿಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಹಾ ಕುರುಪತಿಯೊಳಿರುವುದು ಜೀವ ಪರೆದು ಋಣವ ಗಳಿಸಿದೇನು. ಓ ಋಣ ಉಂಟು. ಋಣ ಅಂದ್ರೆ ಅಲ್ಲಿ ಉಂಡ ಅನ್ನದ ಋಣ ನನಗುಂಟು ಅಂತ ಅರ್ಥ ಅಲ್ಲಪ್ಪ. ಅವರ ಕುರಿತಾಗಿ ಮೋಹಾದಿ ಭಾವಗಳು. ಹ್ಮ್ ಈಗ ಬೇಡದಿದ್ದದ್ದೇ ಮಾಡುವುದು ಹೌದು ನಮ್ಮ ಮನೆ ಮಕ್ಕಳು. ಹ್ಮ್ ನಮಗೆ ಗೊತ್ತಾಗ್ತದೆ, ವಿವೇಕ ಉಂಟು ನಮ್ಮಲ್ಲಿ. ಹಾ. ಆದರೂ ಹಾ. ಊರಿನವರು ಬಂದು ಹೊಡೆಯುವಂತಹ ಕಾಲಕ್ಕೆ ಇವ ಬೇಡದಿದ್ದದ್ದು ಮಾಡಿದ್ವ ಅನ್ನುವುದಕ್ಕಾಗಿ ನಡು ಅಂಗಳದಲ್ಲಿ ತಂದು ನಿಲ್ಲಿಸಲಿಕ್ಕಿಲ್ಲಲ್ಲ. ಇಲ್ಲ, ರಕ್ಷಣೆ ಕೊಡಬೇಕು. ರಕ್ಷಣೆ ಕೊಡಬೇಕು. ನಮ್ಮ ಸೆರಗು ಮುಚ್ಚಿಯಾದರೂ ರಕ್ಷಣೆಯನ್ನು ಮಾಡಬೇಕಾದದ್ದು ಕುಟುಂಬನ ಹಿರಿಯನಾಗಿ ಕರ್ತವ್ಯ ಅಲ್ಲೋ. ಹ್ಮ್. ಆ ಕಾರಣಕ್ಕಾಗಿ ಬಂದನೆ ಹೊರತು ಹ್ಮ್. ನೀನಾದ್ರೆ ಹಾಗೋ, ಹ್ಮ್. ನಿನಗೆಂತದ್ದು ಹಂಗು, ಹ್ಮ್. ಯಾರ ಹಂಗೂ ಇಲ್ಲ, ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ಅನ್ನೋ ಹಾಗೆ ನಿನ್ನ ಭಜಕರೇ ಹೇಳ್ತಾರೆ. ಹೌದೌದು. ಮತ್ತೆ ನಿನಗೆಂತದ್ದು ಹಂಗು. ಹ್ಮ್ ಪಾಂಡವರ ಪಕ್ಷದಲ್ಲೇ ಇರಬೇಕು ಅನ್ನುವಂತಹ ನಿರ್ಣಯ ಯಾಕೆ? ಹಾ. ಆದ್ದರಿಂದ ನಾನು ಕೇಳೋದು, ಹ್ಮ್. ಭಜಕರನ್ನು ಪರೆಯುವಂತಹ ಬಿರುದನ್ನು ನೀನು ಉಳಿಸಿಕೊಂಡವ. ಹಾ. ಈ ವಿಶ್ವಾಸದಿಂದ ನಿನ್ನ ಮುಂಭಾಗದಲ್ಲಿ ಕೇಳಿದ್ದು, ಹ್ಮ್
ಅದೇ ಹೌದಾದರೆ ಹ. ಅರ್ಜುನನಿಗಾದ ಅನುಗ್ರಹ ನನಗೂ ಆಗಬೇಡ. ಈ ಭಜಕನ ಅಂತರಂಗದಲ್ಲಿ ಇಲ್ಲೂ ಅಭಿಲಾಷೆಗಳು, ಅದನ್ನು ಕೈಗೂಡಿಸಿಕೊಡಬೇಕಲ್ಲ ನೀನು. ನೀವು ಯಾವ ಪಕ್ಷದಲ್ಲಿದ್ದೀರಿ ಈಗ? ಸುಯೋಧನನ ಪಕ್ಷ ಅಲ್ವಾ? ದುಷ್ಟ ಸುಯೋಧನ ನೊಡಗೊಳ್ಳಿಗೆ ನೀನೆಷ್ಟಾಡಿದರೀಗ ತಟ್ಟನೆ ನಿಲ್ಲನು ಸಮರದಿ ಗೆಲುವರೆ ತೊಟ್ಟಿಗೆ ಛಲಗಳನ್ನು. ಎರಡು ರೀತಿಯ ಮಹಾನಾಯಕರಿರ್ತಾರೆ. ಈಗ ನೀವು ಒಬ್ರು ಮಹಾನಾಯಕರು, ಆರಂಭದಲ್ಲಿಯೇ ಗಣಿಸಲ್ಪಟ್ಟ ನಾಯಕರಲ್ಲಿ ಒಬ್ರು ನೀವು. ಹೌದು. ಮಹಾನಾಯಕರು ಎರಡು ರೀತಿ. ಒಂದು ಒಳ್ಳೆಯ ಮಹಾನಾಯಕ, ಅವನ ಪಕ್ಷ ಅತ್ಯಂತ ಕೆಟ್ಟದ್ದು. ಕೆಟ್ಟ ಪಕ್ಷದಲ್ಲಿ ಒಳ್ಳೆ ನಾಯಕ, ಒಳ್ಳೆಯ ನಾಯಕ ಇರ್ತಾನೆ. ಇನ್ನೊಬ್ಬ ಅತ್ಯಂತ ಕೆಟ್ಟ ನಾಯಕ, ಆದ್ರೆ ಪಕ್ಷ ಒಳ್ಳೆ, ಪಕ್ಷ ಒಳ್ಳೆಯದು. ಎರಡೂ ಲೋಕಕ್ಕೆ ಮಾರಕ. ಒಳ್ಳೆ ಪಕ್ಷಕ್ಕೆ ಒಳ್ಳೆ ನಾಯಕ ಸಿಗಬೇಕು, ಅಥವಾ ಒಳ್ಳೆ ನಾಯಕನೊಂದಿಗೆ ಒಳ್ಳೆ ಪಕ್ಷ ಇರಬೇಕು. ಈ ಪ್ರಪಂಚ ಸಮಸ್ಯೆಗೆ ಒಳಗಾಗುವುದೇ ಈ ಎರಡು ವಿಷಯದಿಂದ. ಆದ್ದರಿಂದಲೇ ಇದನ್ನು ಅವಲೋಕಿಸಿದ್ರೆ ಈಗ ಇಲ್ಲಿ ಎಂತದಾಯ್ತು? ಈಗ ನೀವು ಇರುವುದು ಯಾವ ಪಕ್ಷದಲ್ಲಿ? ಸುಯೋಧನ. ಈ ಒಂದು ಋಣ ಅಂತ ಹೇಳಿದ್ರಲ್ಲ, ಅದು ನೀವು ಹೇಳಬಾರದ ಶಬ್ದ. ಕೌರವಾದಿಗಳು ಹೇಳಬೇಕು. ಸಾತ್ಯವತೆಯ ಪರಂಪರೆಗೆ ಈ ರಾಜ್ಯದ ಅಧಿಕಾರ ದೊರೆತದ್ದೇ ಹೇಗೆ? ನಿಮ್ಮ ತ್ಯಾಗದಿಂದ. ನಿಮ್ಮ ಅಧಿಕಾರ, ನಿಮಗೆ ಪ್ರಾಪ್ತವಾಗಬೇಕಾದ ಚಕ್ರವರ್ತಿತ್ವ ಪದವಿ, ನಿಮಗೆ ಪ್ರಾಪ್ತವಾಗಬೇಕಾದ ಅಧಿಕಾರ, ಇದನ್ನು ನೀವು ಬಿಟ್ಟದ್ದರಿಂದ ಅಲ್ವಾ ಇವರಿಗೆ ದೊರೆತದ್ದು. ಆವಾಗ ನಿಮ್ಮ ಋಣದಲ್ಲಿ ಅವರಿದ್ದಾರೆ. ಧೃತರಾಷ್ಟ್ರ ಅವನ ಸಂತಾನ, ಪಾಂಡು ಚಕ್ರವರ್ತಿ ಅವನ ಸಂತಾನ. ಈಗ ಮುಂದೆ ಯಾರಿಗೆ ರಾಜ್ಯ ಆದರೂ ಕೂಡ ಅವರಿಗೆ ದೊರೆಯುವುದು ಯಾವ ರಾಜ್ಯ? ಭೀಷ್ಮರ ತ್ಯಾಗದ ಫಲವಾಗಿ ಸತ್ಯವತೆಯ ಪರಂಪರೆಗೆ ಬಿಡಲ್ಪಟ್ಟಂತಹ ಅಧಿಕಾರ. ಅವಾಗ ನಿಮ್ಮ ಋಣ ಅದು. ಅದನ್ನು ಅವರ ಆಲೋಚನೆ ಮಾಡಬೇಕು. ಪಾಂಡವರ ಆಲೋಚನೆ ಮಾಡಿಯೇ ಯುದ್ಧಾರಂಭದಲ್ಲಿ ಬಂದು ನಿಮಗೆ ಶರಣಾಗಿದ್ದಾರೆ. ಆವಾಗ ನೀವು ಹೇಳಿದ್ದೇನು? ಒಳ್ಳೆಯದಾಗಲಿ ಮಕ್ಕಳೇ, ನೀವು ಬಂದು ಪ್ರಾರ್ಥನೆ ಎಂಥದ್ದು ನಮಸ್ಕಾರ ಮಾಡದೇ ಇದ್ರೆ ಬೈತಿದ್ದನ, ಶಾಪ ಕೊಡ್ತಿದ್ದ ಎಂಥದ್ದು ಹೇಳಿದ್ರೆ. ಹೌದೌದು, ಎಲ್ಲರೂ ಅರ್ಥದಾಸರು. ಅದನ್ನು ಹೊರತಾಗಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆಗ್ಲಿ, ನಿಮಗೆ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಅದು ನಿಮ್ಮ ಉದಾತ್ತ, ಅದು ಬೇರೆ ವಿಷಯ. ಆದ್ರೆ ನೀವೀಗ ಪಕ್ಷ ಇರುವುದು ಯಾರಲ್ಲಿ? ದುರ್ಯೋಧನನ ಪಕ್ಷ. ನನಗೆ ಕೊಡಬಹುದಲ್ಲ? ಎಂತದ್ದು? ಅಲ್ಲ, ಅನುಗ್ರಹ. ಅಲ್ಲ, ನಿಮಗೂ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಾಗುದಿಲ್ಲ? ನಿಮಗೆ ಅನುಗ್ರಹ ಕೊಟ್ರೆ ಅದರ ಫಲ ಅನುಭವಿಸುವುದು ಯಾರು? ಅದು ಪಕ್ಷಕ್ಕೆ ಹೋಗ್ತದೆ, ಪಕ್ಷಕ್ಕೆ ಹೋಗ್ತದೆ. ನಿಮಗೀಗ ನಾನು ಏನು ಅನುಗ್ರಹ ಮಾಡಿದ್ರು ಅದರ ಫಲವನ್ನು ಉಣ್ಣುವುದು ಕೌರವ, ದುಶ್ಯಾಸನ, ಶಕುನಿ, ಕರ್ಣ. ಇವರನ್ನು 4 ಜನರನ್ನು ನೀವು ಮೊನ್ನೆಯವರೆಗೆ ಏನು ಕರೆದದ್ದು ಹಸ್ತಿನಾವತಿಯಲ್ಲಿ? ಊರೇ ಹೇಳುವಾಗೆ ದುಷ್ಟ ಚತುಷ್ಟಯ. ಊರಲ್ಲ, ನೀವೇನು ಕರೆದಿದ್ದೀರಿ? ಹೌದೌದು. ಕರ್ಣನ ದುಷ್ಟತನವನ್ನು ಕೌರವನಲ್ಲಿ ಹೇಳಿದ್ದೀರಿ, ಶಕುನಿಯ ದೌಷ್ಟ್ಯವನ್ನು ಕೌರವನಲ್ಲಿ ಹೇಳಿದ್ದೀರಿ. ಆಮೇಲೆ ಕೌರವ ದುಶ್ಯಾಸನ ಇವರ ಬಗ್ಗೆ ಬಿಡುವ. ಆವಾಗ ದುಷ್ಟರು ಅಂತ ನಿಮ್ಮಿಂದಲೇ ಹೇಳಲ್ಪಟ್ಟ 4 ನಾಯಕರಿದ್ದಾರೆ ಅಲ್ಲಿ. ಆ ಪಕ್ಷದಲ್ಲೂ ಇರೋದು ನೀವು. ನಿಮಗೆ ಅನುಗ್ರಹ ಕೊಟ್ರೆ ನಾನು ದೌಷ್ಟ್ಯಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಾಗ ಆಗ್ತದೆ. ದುಷ್ಟ ಸುಯೋಧನನೊಡಗೊಂಡಿದ್ದೀರಿ, ಎಷ್ಟಾಡಿದ್ರೂ ಫಲ ಇಲ್ಲ. ತಟ್ಟನೆ ಈ ಯುದ್ಧದಲ್ಲಿ ನನ್ನ ಜೊತೆಯಲ್ಲಿರುವ ವಿಜಯನನ್ನು ನಿಮ್ಮ ಮುಂದೆ ಇರಿಸಿ ಗೆಲ್ಲಿಸ್ತೇನೆ ಎನ್ನುವ ಛಲದಿಂದ ಇದ್ದೇನೆ. ಪಂಥ ಹರಿಯಲಾಲಿಸು ಬಾಬು ಭಕ್ತರ ಹೊರವ ಬಿರುದಿರೆ ನಿಲ್ಲ ಪದಗಳ ಶರಣು ಪುಂದಿದ ನರಗಳೆನ್ನನು ವಿಜಯ ಪಡಿಸೋ. ಹರಿಯೇ ಬಾಬು, ಮೆಚ್ಚಬೇಕು ನಿನ್ನ ಜಾಣ್ಮೆಯನ್ನು. ಏನು? ನನ್ನನ್ನು ಭಜಕಲ್ಲ ಅಂತಲೂ ಹೇಳುವುದಿಲ್ಲ. ಅನುಗ್ರಹ ಮಾಡಿದ್ರೆ ನಿಮಗೆ ಸಿಕ್ಕುವುದಿಲ್ಲ, ನಿಮ್ಮ ಪಕ್ಷಕ್ಕೆ ಹೋಗ್ತದೆ. ನೀವು ನಿತ್ತ ಪಕ್ಷ ಸರಿ ಇಲ್ಲ, ಆದ್ದರಿಂದ ಅನುಗ್ರಹ ಮಾಡುವುದಿಲ್ಲ. ಗೆಲ್ಲುವ ಪಕ್ಷ ಇದು ಅನ್ನುವ ಹಾಗೆ ಮತ್ತೆ ಮತ್ತೆ ಹಿಂಬದಿಗೆ ಬೆರಳು ತೋರಿಸ್ತಾ ಇದ್ದಿ. ಹೌದಾ? ನಿನ್ನ ಸಂಕಲ್ಪ ಹೌದಾ ಅದು? ಭಜಕನನ್ನು ಸಂರಕ್ಷಿಸ್ತೇನೆ ಅನ್ನುವಂತಹ ನಿರ್ಣಯಕ್ಕೆ ನೀನು ಬದ್ಧ ಹೌದು ಅಂತಾದ್ರೆ ನೀನು ನನಗೆ ಕೊಡಬೇಕಾದದ್ದಿಲ್ಲ. ನಮ್ಮ ವಿಶ್ವಾಸ ನಾವು ನಮಗಿರುವಂತಹ ದೈವ ಸಹಾಯ ಅಂದ್ರೆ ಎಲ್ಲಿಯೋ ಒತ್ತೆ ಇಟ್ಟಂತಹ ದನ ಅಂತ ಭಾವಿಸುವುದಿಲ್ಲ. ನಿಮ್ದೇ ಸಂಕಲ್ಪ ಅದು. ನಾವು ಎತ್ತಿ ಇಟ್ಟ ದನ.
ಎತ್ತಿಟ್ಟ ಸಂಪತ್ತು ನಮಗಿರುವ ದೈವಾನುಗ್ರಹ. ನಮಗೆ ವೆಚ್ಚಕ್ಕೆ ಬೇಕಾದಲ್ಲಿಗೆ ನಾವು ಕೈ ಹಾಕಿ ತೆಗೆದೇವೆ. ಇಷ್ಟು ವಿಶ್ವಾಸ ನಮಗುಂಟು. ಈಗ ಒತ್ತ ಇಟ್ಟರಲ್ಲೂ ಅವ ಕೊಟ್ಟಾಗಬೇಕಾದದ್ದು. ಹೌದು ಹೌದು. ಅವ ಕೇಳಿ ಮತ್ತೆ ಅವನ ದಿನ ನಾವು ಕಾಯ್ಬೇಕು. ಅದೇ ಹೌದು. ನಾವೇ ಎತ್ತಿಟ್ಟ ಸಂಪತ್ತಾದ್ರೆ ನಮಗೆ ಬೇಕಾದಾಗ ತೆಗೆದುಕೊಳ್ಳುವುದಕ್ಕೆ ಬರ್ತದೆ. ಅನುಗ್ರಹವನ್ನು ನೀವೇ ಸಂಪಾದಿಸಿ ಇಟ್ಟಿದ್ದೀರಿ, ಬೇಕಾದಾಗ ಪಡ್ಕೊಳ್ಳಿ. ನಮ್ಮ ಬಗಲಿನ ಜೋಳಿಗೆಯಲ್ಲಿರುವಂತಹ ದೈವಾನುಗ್ರಹ ನಮ್ಮ ಸಂಪತ್ತು ಅಂತ ಭಾವಿಸಿದವ. ಆದ್ದರಿಂದಲೇ ನಿನಗೆ ಪಂಥಾಹ್ವಾನ. ಏನು ನೋಡ, ಸಾಧ್ಯ ಆದ್ರೆ ಆ ವಿಜಯನನ್ನು ನಿಜಾರ್ಥದಲ್ಲಿ ವಿಜಯ ಅಂತ ಮಾಡಿ ಇವತ್ತಿನ ದಿವಸ ಬಳಿರೆ 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 ಗಂಗಾ ತನಯ ಭಕ್ತರ ಒಲಿದು ಪಾಲಿಪನಾದಡಿ ದಿನ ಕಲಿಕಿರೀಟಿಯ ಧೃದಿ ನಿನ್ನನ್ನು ಗೆಲ್ಲಿಸುತ್ತೀಹೇನು. ಬಳಿರೆ ಗಂಗಾತನಯ ಆಚಾರ್ಯ ಭೀಷ್ಮರು ಉಭಯ ಕುಲ ಪಿತಾಮಹರು ಯುದ್ಧ ಮುಂದೆ ನಡೆಯುತ್ತದೆ. ನಡೆಯುವ ಯುದ್ಧದಲ್ಲಿ ಒಂದು ವಾಕ್ಯ ಹೇಳುತ್ತೇನೆ, ಅದರ ಅರ್ಥ ಮತ್ತೆ ವಿವರಿಸ್ತೇನೆ. ಕಲಿಕಿರೀಟಿಯ ನಿನ್ನ ಇದಿರುಳು ವಿಜಯನ ಗೆಲ್ಲಿಸುವೆ. ದೇವರ ದೇವ 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 ಮುರಾರಿ ದೇವ ದೇವ ಮುರಾರಿ ನಿನ್ನನ್ನು ಸಾವಧಾನದಿ ಭಜಿಪನಾದಡಿ ದೇವರಾಜನ ಸುತನ ಗೆಲುವನು ಭೀಷ್ಮನಿಂದು. ಕಲಿಕಿರೀಟಿಯ ಏನು ಅಜ್ಜ ಮೊಮ್ಮಕ್ಕಳ ಮಧ್ಯದಲ್ಲಿ ಒಂದು ಭೇದ ಕಲ್ಪಿಸಿ ಒಂದು ಪಂಥಾಹ್ವಾನ ಒಡ್ಡಬಹುದು ಅಂತ ಆಲೋಚನೆ ಮಾಡಿದ್ಯಾ? ಬೇರೆ ಬೇರೆ ಹೆಸರುಂಟು ಅವನಿಗೆ. ನಿನಗೆ ಕಿರೀಟಿ ಅಂತಲೇ ಯಾಕೆ ನೆನಪಾದದ್ದು ಗೊತ್ತಾಗ್ತದೆ ನನಗೆ. ಅವ ದೇವೇಂದ್ರನ ಮಗ ಅಂತ ನನಗೆ ನೆನಪು ಮಾಡಿ ಕೊಡುವುದಲ್ವಾ? ಅದರ ಜೊತೆಗೆ ಮತ್ತೊಂದುಂಟು. ಎಂತದ್ದು? ಕಿರೀಟ ಕಟ್ಟುವ ಇಡುವ ಯೋಗ ಇದ್ರೂ ನಿಮ್ಗೆ ಸಿಗಲಿಲ್ಲ ಅಂತ. ದೇವರಾಜನ ಸುತ ಅನ್ನುವುದನ್ನು ಮತ್ತೆ ನನ್ನ ಮುಂಭಾಗದಲ್ಲಿ ನೆನಪಿಸ್ತಾ ಇದ್ದಿ. ಅವ ದೇವರಾಜನ ಮಗನಾದ್ರೇನು, ನನ್ನ ಪಂಥಾಹ್ವಾನ ದೇವದೇವನಾದಂತಹ ನಿನ್ನಲ್ಲಿರುವುದು. ಯಾವ ಬಂಧನವೂ ಇಲ್ಲದೆ ಪ್ರಪಂಚದಲ್ಲಿ ಸರ್ವತಂತ್ರ ಸ್ವತಂತ್ರನಾಗಿ ವ್ಯವಹರಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ ದೇವದೇವನಾದಂತಹ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಏನು ನಿನ್ನನ್ನು ಸಾವಧಾನದಿಂದ ಭಜಿಸುವ ಭಜಕ ನಾನು ಹೌದಾದರೆ ದೇವರಾಜನ ಸುತನ ಗೆಲುವನು ಭೀಷ್ಮನಿಂದು ಅವನನ್ನು ಸಿದ್ಧಗೊಳಿಸ್ತೇನೆ. ಮುರಮಥನ ನುಗ್ರದೊಳ್ ಫಲುಗುಣ ನೋಡಿಂತೆಂದ ಗುರುಪದಿಯ ನೆಳೆದೊಯ್ದ ಚಿತ್ರಸೇನನ ಗೆಲಿದೆ. ಸುರಲೋಕದಿಂದ ಮದ ಕರಿಯ ನಿಳಿಸಿದೆ ಧರೆಗೆ ದಹಿಸಿರ್ಪೆ ಕಾಂಡವನವ ದುರುಳ ದೈತ್ಯನಿವನ ಕೋದಾದಿಗಳ ಕೊಂದೆ ಧರೆಯೊಳಿ ಪರಿಕೀರ್ತಿ ಧರಿಸಿದಡು ಈ ದಿನದಿ ಧುರದಿ ಭೀಷ್ಮನ ಗೆಲ್ದು ಮಾನ ಉಳಿಸೆನ್ನೆನೆ ಧನುವ ಜೇಂಕರಿಸುತ್ತಲಾಗ ಪಾರ್ಥ ಕೃಷ್ಣ, ಆಚಾರ್ಯರ ಜೊತೆಯಲ್ಲಿ ದೀರ್ಘವಾದಂತಹ ಸಂಭಾಷಣೆ ಆಯಿತು. ಸಂಭಾಷಣೆ ಫಲಿತ ರೂಪವಾಗಿ ಪ್ರತಿಜ್ಞೆಗಳು ಕೈಗೊಳ್ಳಲ್ಪಟ್ಟವು. ಪ್ರತಿಜ್ಞೆಯ ಧ್ವನಿ ಕೇಳಿತು. ಅವರೂ ಪ್ರತಿಜ್ಞೆ ಮಾಡಿದ್ದಾರೆ, ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಇಷ್ಟರ ತನಕ ನಿನ್ನ ಪ್ರತಿಜ್ಞೆಗಳನ್ನೆಲ್ಲ ನೆರವೇರಿಸಿಕೊಟ್ಟವ ನಾನು. ನಿನ್ನಲ್ಲಿ ಒಂದು ಕೇಳುವುದು, ಇವತ್ತಿನ ಒಂದು ನನ್ನ ಪ್ರತಿಜ್ಞೆಯನ್ನು ನೀನು ನೆರವೇರಿಸಿಕೊಡಬೇಕು. ಹೀಗೆ ಈ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿ ಕೊಡಬೇಕಾದ್ರೆ ಹಿಂದಿನ ಕೆಲವು ಪ್ರಕರಣಗಳಲ್ಲಿ ನೀನು ತೋರಿಸಿದ ಪರಾಕ್ರಮ ಅದೆಲ್ಲ ಇವತ್ತು ನಿನ್ನೊಳಗಡೆ ಆವಾಹಿಸಲ್ಪಡಬೇಕು. ಒಂದು ಸಂದರ್ಭದಲ್ಲಿ ಅತುಲ ಪರಾಕ್ರಮೆಯಾದ ಚಿತ್ರಸೇನ ಎನ್ನುವ ಗಂಧರ್ವನನ್ನು ನೀನು ಮುಖಾಮುಖಿಯಾಗಿ ಯುದ್ಧದಲ್ಲಿ ಸೋಲಿಸಿದವ. ಹೌದು, ಅವನನ್ನು ಬಂಧಿಸಿದವ. ಅನಂತರ ಇಂದ್ರಕೀಲಕ ಎನ್ನುವ ಪ್ರಕರಣದಲ್ಲಿ ಪರಮೇಶ್ವರನ ಪ್ರಹಾರಕ್ಕೆ ತಲೆ ಕೊಟ್ಟು ಆ ನೋವನ್ನು ಅನುಭವಿಸಿ ತತ್ಪೂರ್ವದಲ್ಲಿ ಅವನಲ್ಲಿ ಮುಖಾಮುಖಿಯಾಗಿ ಹೋರಾಟವನ್ನು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರನಾದವ. ಹೌದು, ಸ್ವರ್ಗಲೋಕದಲ್ಲಿ ಹೋಗಿ ನಿವಾತ ಕವಚಾದಿಗಳನ್ನು ವಧಿಸಿ ಇಂದ್ರನ ಅರ್ಧಾಸನದ ಯೋಗವನ್ನು ಯೋಗ್ಯತೆಯನ್ನು ಅವನಿಂದ ಅನುಗ್ರಹ ರೂಪವಾಗಿ ಪಡೆದು ಕಿರೀಟ ಧಾರಣೆಯನ್ನು ಮಾಡಿ ಕಿರೀಟಿ ಅಂತ ಪ್ರಸಿದ್ಧನಾದವ. ಹೌದು, ಇನ್ನು ದಶನಾಮಗಳಿಗೆ ಸಂಬಂಧಪಟ್ಟಂತಹ ಪರಾಕ್ರಮಗಳು ಪ್ರತ್ಯೇಕವಾಗಿ ಇವೆ.
ಮುರಮಥನಲ್ಲಿ ಯಾವ ಉಗ್ರತನದಿಂದ ಹೋರಾಡಿದ್ದೀಯೋ, ಹಾ ಅನಂತರದ ಪ್ರಕರಣಗಳಲ್ಲಿ ಯಾವ ಯಾವ ರೀತಿಯಲ್ಲಿ ನಿನ್ನ ಹೋರಾಟ ನಡೆದಿದೆಯೋ ಅದೆಲ್ಲ ಈಗ ತೋರಿಸಬೇಕು. ಹಾ ನಿನ್ನಷ್ಟು ಹೇಳುವುದಕ್ಕೆ ಅವರ ಹತ್ರ ಪರಾಕ್ರಮ ಇದ್ರೂ ಪ್ರಕರಣಗಳಿಲ್ಲ. ಹಾ ಹಾ ಅವರದ್ದು ಒಂದು ಪ್ರಕರಣ ಏನು, ದೊಡ್ಡ ಪ್ರಕರಣ, ಗಂಧರ್ವರಾಜನನ್ನು ಹೆದರಿಸಿದ್ದು, ಹಾ ಆಮೇಲೆ ಪರಶುರಾಮರನ್ನು ಎದುರಿಸಿದ್ದು. ಎದುರಿಸಿದ್ದು. ಮತ್ತೆಂತದಷ್ಟು ದೊಡ್ಡ ಯುದ್ಧ ಅವರೇನು ಮಾಡಲಿಲ್ಲ. ಹಾ ಹಾ ಹಾಗೆ ಅಂತ ಇಡೀ ಭರತಖಂಡದಲ್ಲಿ ಅವರನ್ನು ಕಂಡ್ರೆ ಕೇಳಿದ್ರೆ ಹೆದರ್ತಾರೆ. ಹಾ ಅಷ್ಟು ಪರಾಕ್ರಮ ಉಂಟವರ ಹತ್ರ. ಓಹೋ, ಅಷ್ಟು ಪರಾಕ್ರಮ ಇರುವ ಭೀಷ್ಮರ ಮುಂಭಾಗದಲ್ಲಿ ಹಾ ಈಗ ಹೋರಾಟ ಮಾಡಿ ಹಾ ಗೆಲ್ಲಬೇಕು, ಹಾ ನನ್ನ ಮಾತನ್ನು ಉಳಿಸಬೇಕು. ಕಮಲಾಂಬಕ ಕೇಳು ಕಮಲಾಂಬಕನೆ ಸೇತುಕಿ ಮಾಲಯದ ಮಧ್ಯದಲ್ಲಿ ಬಾಹುಜ ಮೌಳಿ ರಂಜಿತ ಪಾದ ಕಮಲಾನ್ವಿತ ನದಿ ಸುತನ ಶೂಲಿ ಸನ್ನಿಭ ಭೀಷ್ಮನನುನ ಕಾಳಗದಿ ಜಯ ಪೊಂದದಿರ್ದಡೆ ನೀಲ ಮೇಘ ಶ್ಯಾಮ ನಿನ್ನಯ ಭಕ್ತ ನಾನಲ್ಲ. ಓ ಕಮಲಾಂಬಕ, ಆ, ಚರಿತ್ರೆಯ ಪಾಠವನ್ನು ಕೇಳುವುದರ ಲಾಭ ಏನು ಅಂತ ಕೇಳಿದ್ರೆ ಇದೇ ನೋಡು. ಆ, ಎಷ್ಟೋ ಜನಕ್ಕೆ ಚರಿತ್ರೆಯ ಮಹತ್ವ ಗೊತ್ತಿಲ್ಲ. ಹ್ಮ್ ಚರಿತ್ರೆಯ ಅತ್ಯಂತ ಶ್ರೇಷ್ಠವಾದ ಒಂದು ಮಹತ್ವ ಏನು ಕೇಳಿದ್ರೆ ಏನು, ಅದು ನಮಗೆ ಸ್ಫೂರ್ತಿಯನ್ನು ನೀಡುತ್ತದೆ. ಚರಿತ್ರೆಯ ಅಧ್ಯಯನದ ವ್ಯಕ್ತಿಗೆ ಚಾರಿತ್ರ್ಯ ಉಂಟಾಗಬೇಕು. ಹಾ, ಇಲ್ಲಿ ಚಾರಿತ್ರ್ಯದ ಜೊತೆಯಲ್ಲಿ ಆ, ನನಗೆ ನೀನು ಸ್ಫೂರ್ತಿಯನ್ನು ಒದಗಿಸಿದ್ದಿ. ಹ್ಮ್ ನನ್ನದಾಗಿರುವಂತಹ ಯಾವ ಒಂದೊಂದೇ ಸಾಹಸಗಳನ್ನ ಹ್ಮ್ ನನ್ನೆದುರು ತೆರೆದಿಡುವುದರ ಮೂಲಕವಾಗಿ ಆ, ಅಜ್ಜಯ್ಯನ ಎದುರು ನನ್ನನ್ನು ಯುದ್ಧಕ್ಕೆ ಸನ್ನದ್ಧಗೊಳಿಸಿದ್ದಿ. ಆ. ಕೃಷ್ಣ, ಕ್ಷತ್ರಿಯರ ಚಾರಿತ್ರ್ಯವೇ ಹಾ. ಪರಾಕ್ರಮ. ಹೌದು. ಆದ್ದರಿಂದಲೇ ಒಬ್ಬ ಕ್ಷತ್ರಿಯ ತನ್ನ ಪರಾಕ್ರಮವನ್ನು ಘೋಷಿಸಿಕೊಳ್ಳುವುದು ಹಾ. ಅಪರಾಧ ಅಲ್ಲ. ಹಾ. ಒಬ್ಬ ಬ್ರಾಹ್ಮಣ ತನ್ನ ಜ್ಞಾನವನ್ನು 10 ಮಂದಿಗಳ ಮುಂದೆ ನಾನಿಷ್ಟು ಕಲಿತಿದ್ದೇನೆ ಅಂತ ಹೇಳಿದ್ರೆ ಅದು ಅಪರಾಧ. ಹಾ. ಕ್ಷತ್ರಿಯ ನನಗಿಷ್ಟು ಪರಾಕ್ರಮ ಇದೆ ಅಂತ ಹೇಳಿದ್ರೆ ಅದು ಅಪರಾಧ ಆಗುವುದಿಲ್ಲ. ಹಾ. ಕ್ಷತ್ರಿಯಾಣಾಂ ಅಯಂ ಧರ್ಮ ಯತ್ ಪ್ರತಾಪಸ್ಯ ಪರಿಘೋಷಣಂ. ಹಾ. ಆದ್ರಿಂದ ನೀನು ಹೇಳಿದ್ದು ಸರಿ ಉಂಟು. ಕೃಷ್ಣ, ಆ, 9 ದಿನಗಳ ಹಿಂದೆ ನೀನು ಹೇಳಿದ್ದನ್ನು ನಾನಿನ್ನು ಮರೆತಿಲ್ಲ. ಆ, ಜೊತೆಯಲ್ಲಿ ಇನ್ನಷ್ಟು ಸೇರ್ಪಡೆಗಳು ತಮ್ಮ ಕೈದುವನ್ನು ಅವರ ಕಾಲ ಬುಡದಲ್ಲಿಟ್ಟು ನಮಿಸಿದಂತಹ ಪಾದ ಅದು. ಹೌದು, ಅಂತಹ ಯಾವ ಭೀಷ್ಮನನ್ನ ಗೆಲ್ಲಬೇಕು? ಪಾದ ನಡುಗಬೇಕು ಅವರಿಗೆ ಇವತ್ತು. ಅಯ್ಯ, ಇವತ್ತಿನ ಈ ಸಂದರ್ಭದಲ್ಲಿ ನಾನು ಮಾಡುವಂತಹ ಒಂದು ಪ್ರತಿಜ್ಞೆಯನ್ನು ನೀನು ಕೇಳಬೇಕು. ಏನು? ಒಂದು ವೇಳೆ ಆ, ಅಂತಹ ಭೀಷ್ಮ, ಶೂಲಿ ಸನ್ನಿಭ ನೆನೆಸಿದ ಭೀಷ್ಮ, ಒಂದೊಮ್ಮೆ ಸಾಕ್ಷಾತ್ ಪರಮೇಶ್ವರನೇ ಬಂದು ಎದುರು ನಿಂತರೂ ಕೂಡ ಎದುರಿಸಬಲ್ಲಂತಹ ಭೀಷ್ಮ ಆಚಾರ್ಯರು, ಅಂತಹ ನನ್ನ ಅಜ್ಜಯ್ಯ ಇರ್ಬೋದು, ಭೀಷ್ಮಾಚಾರ್ಯರು ಇರ್ಬೋದು, ಅವರನ್ನು ಇವತ್ತಿನ ಯುದ್ಧದಲ್ಲಿ ನಾನು ಗೆಲ್ಲದೆ ಹೋದರೆ ನೀಲ ಮೇಘ ಶ್ಯಾಮ ನಿನ್ನ ಭಜಕ ನಾನಲ್ಲ. ನಿನಗೆ ಮಾತ್ರ ಆ ಸಾಮರ್ಥ್ಯ ಇರುವುದು. ಭೀಷ್ಮರಿಗೆ ಯುದ್ಧದಲ್ಲಿ ಹೃದಯ ಕಂಪಿಸ್ತದೆ ಅಂತೆ, ಶ್ರೀರಾಮಚಂದ್ರನಿಗೆ ಯುದ್ಧದಲ್ಲಿ ತಲೆ ಕಂಪಿಸ್ತದೆ ಅಂತೆ. ಅದು ಎರಡೂ ಇಲ್ಲದ, ಪಾದವೂ ಕಂಪಿಸದ ನಿಷ್ಪ್ರಕಂಪ ಅರ್ಜುನ ಅಂತ ಪ್ರಖ್ಯಾತಿ ಇದೆ ದೇಶದಲ್ಲಿ. ಅದು ತೋರಿಸ್ಬೇಕೀಗ. ಹಾಗಾಗಿ ತಡ ಮಾಡುವುದಲ್ಲ, ನೇರವಾಗಿ ಅವನ ಎದುರಾಗಿ ಹೋಗಿ ರಥವನ್ನು ನಿಲ್ಲಿಸು, ನನ್ನ ಯುದ್ಧವನ್ನ ನೀಡು ಅಂತ ಹೇಳಿ ನೇರವಾಗಿ ಸ್ವಲ್ಪ ಜೋರು ಮಾಡಬೇಕು. ಸುರತಿ ಪ್ರಾಜ್ಞ ನಿನ್ನೊಳೆನ್ನ ಸುರತಿ ಪ್ರಾಜ್ಞ ನಿನ್ನೊಳೆನ್ನ ಶರದ ಪಾಂಡಿತ್ಯಗಳನ್ನು ಪರಿಪರಿಯಲಿ ತೋರಿ ಕೀರ್ತಿ ವರಿಪೆ ನೋಡಲ, ಪರಿಪರಿಯಲಿ ತೋರಿ ಕೀರ್ತಿ ಹರಿಪೆ ನೋಡಲ. ಅಜ್ಜಯ್ಯ, ಆ, ಇದೋ ನಿಮ್ಮೆದುರಾಗಿ ಅರ್ಜುನ ಬಂದು ನಿಂತಿದ್ದಾನೆ. ಓ, ಅಜ್ಜಯ್ಯ, ಏನು? ಯಾವಾಗಲೂ ಕೂಡ ಯುದ್ಧವಾಗಲಿ, ಚರ್ಚೆಯಾಗಲಿ, ವಾದವಾಗಲಿ ಯಾರ ಜೊತೆಯಲ್ಲಿ ಮಾಡಬೇಕು? ಪ್ರಾಜ್ಞನ ಜೊತೆಯಲ್ಲಿ ಮಾಡಬೇಕು. ಆಗ ನಮಗೆ ಅನುಭವ ವೇದ್ಯವಾಗ್ತದೆ ಹೇಳುವಂತ ಕಾರಣಕ್ಕೋಸ್ಕರ ಎಷ್ಟೋ ಬಾರಿ ನಿಮ್ಮೆದುರು ಬಂದ ನಿಂತವನು ನಾನಿದ್ದೇನೆ. ನೀವೇನು ಸಾಮಾನ್ಯರಲ್ಲ, ದುರದಿ ಪ್ರಾಜ್ಞರು. ಅದನ್ನು ತಿಳಿದವನಿದ್ದೇನೆ, ಅನುಭವಿಸಿದವನು ಇದ್ದೇನೆ. ಇಂದಿನ ಈ ಯುದ್ಧದಲ್ಲಿ ಶಸ್ತ್ರದಲ್ಲಿಯೂ ಶಾಸ್ತ್ರದಲ್ಲಿಯೂ ಪಾಂಡಿತ್ಯವನ್ನು ಪಡೆದು ಕವಿಗಳಿಂದ ಅತ್ಯುನ್ನತಿಯುಳು ಅಮರ ಸಿಂಧೂದ್ಭವ ಅಂತ ಹೇಳಿ ಕರೆಸಿಕೊಂಡಂತಹ ಯಾವ ಭೀಷ್ಮಾಚಾರ್ಯರು
ನನ್ನ ಅಜ್ಜ ಹೇಳುವಂತ ಹೆಮ್ಮೆ ನನಗೂ ಕೂಡ ಇದೆ. ಆದರೆ ಇಂದಿನ ಯುದ್ಧದಲ್ಲಿ ಅಂತಹ ನಿಮ್ಮನ್ನ ಗೆಲ್ಲುವುದರ ಮೂಲಕವಾಗಿ ನಿಮ್ಮಲ್ಲಿರುವಂತಹ ಯಾವ ಶಸ್ತ್ರಾಸ್ತ್ರಗಳಿದ್ದಾವೆ ಅದನ್ನು ಬರಿದು ಮಾಡುವುದರ ಮೂಲಕವಾಗಿ ನಿಮ್ಮ ಮೊಮ್ಮಗನ ಈ ಪರಾಕ್ರಮವನ್ನು ಕಾಣಿಸ್ಲಿಕ್ಕೆ ಸಿದ್ಧನಾಗಿದ್ದೇನೆ, ನೀವು ಸಿದ್ಧರಾಗಿ ಅಂತ ಹೇಳ್ತೇನೆ. ಇದಾದ್ರೆ ನನ್ನ ಮೊಮ್ಮಗನ ಎನ್ನ ಪೌತ್ರ ನಸ್ತ್ರ ಕುಶಲವನ್ನು ನೋಯ್ಪಟವ ಕಳಿಹುದು ಎನ್ನ ಪೌತ್ರ ನಸ್ತ್ರ ಕುಶಲವನ್ನು ನೋಡ್ಪಟವ ಕಳಿಹುದು ಧನ್ಯನಗೆನು ಗೆಲಿದರೆನ್ನ ಕುಲದಿ ಶೂರನು ಧನ್ಯನಗೆನು ಗೆಲಿದರೆನ್ನ ಕುಶಲವನ್ನು ನೋಡ್ಪದವ ಕವಿಹುದು ಧನ್ಯನಗೆನು ಗೆಲಿದಾರೆನ್ನ ಕುಲದಿ ಶೂರನು ಪೌತ್ರ ನಸ್ತ್ರ ಕುಶಲವನ್ನು ನೋಡ್ಪದವ ಕವಿಹುದು ನಮ್ಮನ್ನು ನಾವು ಪರಿಚಯಿಸಿಕೊಳ್ಳುವಲ್ಲಿ ಪ್ರಪಂಚದಲ್ಲಿ ಪ್ರಧಾನವಾಗಿ ಎರಡು ವಿಧ. ಒಂದು, ನಾನಿಂಥವರ ಮಗ, ನಾನಿಂಥ ಮನೆತನದಲ್ಲಿ ಹುಟ್ಟಿದವ, ನಾನಿಂಥವರ ಮೊಮ್ಮಗ. ಇನ್ನೊಂದು ಹಾಗಲ್ಲ, ಆ ಹುಡುಗ ಯಾರಂತೆ, ಇಂಥವರ ಮೊಮ್ಮಗನಂತೆ. ಪಕ್ಕನೆ ಅರ್ಥ ಒಂದೇ ಕಾಣಿಸ್ತದೆ, ಆದರೆ ಅಂತರಾರ್ಥ ಬಹಳ ವ್ಯತ್ಯಾಸ ಇದೆ. ಯಾಕಿದನ್ನು ನಾನು ಹೇಳಿದೆ, ಅಜ್ಜ ಅನ್ನುವಂತಹ ಅಭಿಮಾನ ನಿನಗಿರಬೇಕಾದದ್ದು ಸಹಜವೇ. ದುರದಿ ಪ್ರಾಜ್ಞ ನಿನ್ನೊಳನ್ನ ಶರದ ಪಾಂಡಿತ್ಯಗಳನ್ನು ತೋರುವಂತಹ ಒಂದು ಅಪೇಕ್ಷೆ ಉಂಟು ಅಥವಾ ಉತ್ಸಾಹ ಉಂಟು. ಕಲಿತಂತಹ ವಿದ್ಯೆಯನ್ನು ಹಿರಿಯರ ಮುಂಭಾಗದಲ್ಲಿ ಪ್ರದರ್ಶಿಸಿ ಅವರಿಂದ ಹೊಗಳಿಸಿಕೊಳ್ಳಬೇಕು ಅಂತಾದರೆ ಅದಕ್ಕೊಂದು ಯೋಗ ಬೇಕು ಮಗು. ಆ ನಿಟ್ಟಿನಲ್ಲಿ ನೀನು ಸೌಭಾಗ್ಯವಂತನೇ, ಅಲ್ಲಗಳೆಯುವುದಕ್ಕಿಲ್ಲ. ಅಂದು ಬಿಲ್ವಮಂಗಳ ಪ್ರದರ್ಶನ ರಂಗ, ಪರೀಕ್ಷಾ ರಂಗ ಹೇಗೆ ಹೆಸರಿಸುವ, ನಿನ್ನದ್ದಾದಂತಹ ಕರದ ಚಮತ್ಕೃತಿಯನ್ನು ನೀನಲ್ಲಿ ಕಾಣಿಸಿದಂತಹ ಸನ್ನಿವೇಶದಲ್ಲಿ ನಾನು ದೃಕ್ಸಾಕ್ಷಿಯಾಗಿ ಅಲ್ಲಿದ್ದವ, ಅದನ್ನು ನೋಡಿದವ, ಪ್ರದರ್ಶನ ನೋಡಿದ್ದೇನೆ. ಪ್ರದರ್ಶನದಲ್ಲೆಲ್ಲ ದರ್ಶನ ಆಗ್ತದೆ ಅಂತ ಅರ್ಥ ಅಲ್ಲ, ಪ್ರದರ್ಶನ ಮಾತ್ರ ಆಗುವುದು. ದರ್ಶನ ಆಗಬೇಕು ಅಂತಾದ್ರೆ ಅಲ್ಲಿ ಒಂದು ತೀವ್ರವಾದಂತಹ ಸಿದ್ಧತೆ ಬೇಕಾಗುತ್ತದೆ. ಇಂದಿಗಂತಹ ಒಂದು ಅವಕಾಶ ಒದಗಿ ಬಂದಿದೆ. ಕೆಲವು ಸಲ ನಮಗೆ ತೀರಾ ಅನಿರೀಕ್ಷಿತವಾದದ್ದು, ತೀರಾ ಆಕ್ಷೇಪಕರವಾದದ್ದು ಅಥವಾ ಅಪೇಕ್ಷಣೀಯವಲ್ಲದೇ ಇದ್ದದ್ದು ನಮ್ಮ ಬದುಕಿನಲ್ಲಿ ಒದಗಿ ಹೋಗ್ತದೆ. ನಾವು ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಇಲ್ಲ, ಅಂಥದ್ದು ಬರಬಾರಂದರೆ ಭಾವಿಸುವವರು. ಅಂಥದ್ದು ಬಂದದರಲ್ಲಿ ಒಂದೊಂದು ಒಳ್ಳೆದಾಗಿ ಹೋಗ್ತದೆ.
ಈ ಒಂದು ಮಹಾಸಂಗ್ರಾಮ ಹಾಗೆ ಅನ್ನಿಸ್ತಾ ಉಂಟು ನನಗೆ. ಹಾ ನಿಜವಾಗಿ ಕುಟುಂಬ ಕಲಹಕ್ಕೆ ಕಾರಣವಾಗಬಹುದಾದಂತಹ ಇಂತಹ ಒಂದು ಮಹಾ ವಿಪ್ಲವಕಾರಿಯಾದ ಹಾ ಪ್ರಕ್ರಿಯೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಆಗ ಕೂಡದಿತ್ತು. ಆದರೆ ಕೆಡುಕಿನಲ್ಲಿಯೂ ಒಳ್ಳೆಯದನ್ನು ಹುಡುಕುವಂತಹ ಒಂದು ರಸಗ್ರಾಹಿತ್ವದ ಸೂಕ್ಷ್ಮಮತಿ ಭೀಷ್ಮನಲ್ಲಿ ಇರುವುದರಿಂದ ಹಾ ಒಂದು ದೃಷ್ಟಿಯಿಂದ ಆದದ್ದು ಒಳ್ಳೆಯದೇ ಆಯಿತು. ಹಾ ಯಾಕೆ? ಇಲ್ಲದಿದ್ರೆ ಏನಾಗುತ್ತದೆ? ಓ, ಅವರಿಗೆ ಅಷ್ಟು ದೊಡ್ಡ ಅಧಿಕಾರ ಯಾಕೆ ಬಂತು? ಭೀಷ್ಮರ ಮೊಮ್ಮಗ ಅಂತೆ, ಆದ್ದರಿಂದ ಕೊಟ್ಟರು. ಈ ಒಂದು ಅಪವಾದ ಶಾಶ್ವತವಾಗಿ ಆಗಲಿ, ಯಾವುದೇ ಸ್ಥಾನವಾಗಲಿ, ಯಾವುದೇ ಮಾನವಾಗಲಿ ಅರ್ಹತೆಯಿಂದ ಬರಬೇಕು. ಅರ್ಹತೆ ಅಂದ್ರೆ ಹೇಗೆ? ಯಾರಿಗೆ ಈ ಸಿಂಹಾಸನ ಸತ್ಯವತಿ ದೇವಿಯವರ ಸಂತಾನಕ್ಕೆ ಸಾಗಿ ಬರಬೇಕಾದಂತಹ ಸಿಂಹಾಸನ, ಅದಕ್ಕೆ ಸಂಕಲ್ಪ ಮಾಡಿದವ ನಾನು. ಹಾಗಿದ್ರೆ ಯಾರು ಈ ಸಿಂಹಾಸನಕ್ಕೆ ಸಮರ್ಥನಾದ ಉತ್ತರಾಧಿಕಾರಿ? ಪಕ್ಕನೆ ಕಾಣುವಾಗ ಬಹಳ ಮಂದಿಗಳು ಕಾಣಿಸ್ತಾರೆ. ಅರ್ಹತೆಯ ಮೂಲಕವಾಗಿ ಯಾರು? ಅಧಿಕಾರ ಅನ್ನುವುದು ಹುಟ್ಟಿನಿಂದ ಬರ್ತದೆ, ಅರ್ಹತೆಯಿಂದ ಬರ್ತದೆ. ಅರ್ಹತೆಯಿಂದ ಬಂದದ್ದು ಅಧಿಕಾರ ಅಲ್ವೋ ಕೇಳಿದ್ರೆ ಹೌದು. ಹುಟ್ಟಿನಿಂದ ಬಂದಂತಹ ಅಧಿಕಾರಕ್ಕೆ ಮೌಲ್ಯ ಇಲ್ಲೋ? ಬೇರೆಯವಲ್ಲ ಗೆಲ್ಲುವುದು. ಯಾರಂತೆ ಭೀಷ್ಮನನ್ನು ಸೋಲಿಸಿದ್ದು? ಸುದೀರ್ಘವಾದ ಜೀವನಾವಧಿಯಲ್ಲಿ ಭೀಷ್ಮನನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಈ ಪ್ರಪಂಚದಲ್ಲಿ. ಆದ್ರೆ ಅವರ ಮುಂಭಾಗದಲ್ಲಿ ಬೆಳೆದ ಅವರ ಮೊಮ್ಮಗನೇ ಸೋಲಿಸಿದನಂತೆ. ಮೊಮ್ಮಕ್ಕಳಿಂದ ಸೋತರೆ ಅದು ಅಜ್ಜನಿಗೆ. ಗುರುವಿನಲ್ಲಿ ಶಿಷ್ಯ ಸೋಲ ಕೂಡದು. ಶಿಷ್ಯ ವಿಜಯ ತಾಳಿದೆ ಆ ಶೂಲಿವರಣ ಗೆದ್ದವನ. ಶೂಲಿಯೊಡನೆ ಕಾದಿ ವಿಜಯ ತಾಳಿ ಪಾಶುಪತವ ಪಡೆದೆ. ಶೀಲ ಸದ್ಗುಣಾದ್ಯ ನಿನ್ನ ಲೀಲೆ. ಒಂದೊಮ್ಮೆ ಶೂಲಿಯೊಡನೆ ಕೂಡ ಯುದ್ಧವನ್ನ ಮಾಡುವಂತ ಸಂದರ್ಭ ನನಗೆ ಒದಗಿ ಬಂತು. ಸಾಕ್ಷಾತ್ ಪರಮಶಿವನನ್ನೇ ಅವನಿಂದ ಪಾಶುಪತಾಸ್ತ್ರವನ್ನು ಪಡೆದವನು. ಹೌದು, ಎಲ್ಲಿಯೋ ಒಂದು ಸಲ ನೀನು ವಿಶ್ವೇಶ್ವರನಿಗೆ ತಾಗಿದ್ದಂತ. ಈಗ ನಾನು ಕೇಳುವುದು ಅದನ್ನೇ. ಸಾಕ್ಷಾತ್ ವಿಶ್ವೇಶ್ವರಯ್ಯನಿಗೆ ತಾಗಬೇಕಾದ್ರೆ ಸಾಮಾನ್ಯನಿಗೆ ವಿಶ್ವೇಶ್ವರೇ ಇಂದ್ರಕೀಲಕದ ಪ್ರಕರಣ ಇರಬಹುದು, ಅಥವಾ ಆನಂತರ ನಡೆದಂತಹ ಹಲವು ಘಟನೆಗಳಿರಬಹುದು. ಅವೆಲ್ಲದರಲ್ಲಿಯೂ ಕೂಡ ನಾನು ಹೇಳುವುದನ್ನು ನಿರೂಪಿಸಿದಂತಹ ಈ ಅರ್ಜುನನೆದುರು ಮತ್ತೊಮ್ಮೆ ನಿನಗೆ ಸಾಧ್ಯವೇ ಅಂತ ಹೇಳಿ ನೀವು ಕೇಳಿದ್ರೆ, ಅಜಯ ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಲ್ಲೆಲ್ಲ ನಾವೇ ಪ್ರಚಾರ ಮಾಡಿದ್ದೇವೆ. ನೋಡಿದ್ರೆ ನಮ್ಮ ಹುಡುಗನದ್ದಾದಂತಹ ಸಾಮರ್ಥ್ಯ. ಇನ್ನು ಹೇಳುವುದಾದರೆ ಸುಯೋಧನಾದಿಗಳು ಆ ಸಮಯದಲ್ಲಿ ನನ್ನ ಕಣ್ಣ ಮುಂದೆ ಹೋಗುವಾಗಲ್ಲ ನಾನು ಹೇಳಿದ್ದೆ ಶಬರಶಂಕರ ವಿಲಾಸದ ಕಥೆ. ಯಾಕೆ ಗೊತ್ತೋ? ಹೇಳಿಕೆ ಅಲ್ಲ, ಆಮೇಲೆ ಎದ್ದು ಕೈಗೆ ಸಿಕ್ಕಿದ್ರಲ್ಲೆಲ್ಲ ಹೋರಾಟ ಮಾಡಿದ್ವಿ, ಅಲ್ಲ ಅಂತಲ್ಲ. ಅಂತ ಹೇಳಿದ್ರೆ ನಮ್ಮಿಬ್ಬರಲ್ಲಿ ಹಸಿರತ್ನ ಶರವನಗ ತೆಗೆದು ನನಗೆ ಲಕ್ಷ್ಯ ಮರೆತೋಯ್ತು. ನಾನು ಪಂಥ ಪ್ರತಿಜ್ಞೆ ಮಾಡಿದ್ದ ಅರ್ಜುನನಲ್ಲಿ, ಹೌದೌದು, ಕೃಷ್ಣನಲ್ಲಿ ಅಲ್ವ. ಇದೊಂದು ಹೊಸ ವಿಧದ ಯುದ್ಧ.
ರಥಿಕನಿಗೂ ಮಹಾರಥಿ ಎನಿಸಿಕೊಂಡಂತಹ ನಾನು ಸಾರಥಿಗೆ ಪ್ರಾಣಾಘಾತಕವಾದಂತಹ ಒಂದು ಶರಪ್ರಯೋಗವನ್ನು ಮಾಡುವ ಹಾಗಿಲ್ಲ. ಆದ್ರೆ ಕುರು ಬಲವನಸಿ ಎರೆದು ಭೀಷ್ಮನ ವಿಭಾಡಿಸುವೆ ನೀರೇಳು ಜಗವೆರದಿ ಶತಕೋಟಿಯು ಬಿಸದ ಪೀಠ ಮಗೇಶ ಶಕ್ರವೈವ ಸ್ವತರ್ ಮುಸುಕಿದರು ಬಿಡನೆಲ್ದು ಗೀಳಿಡಿದವಾಗೆಯಂ ಬಿಸು. ಯಾವುದೇ ಪ್ರಕರಣದಲ್ಲಿ ನನ್ನ ದೇಹದ ರಕ್ತ ಹೊರಗೆ ಬಂದದ್ದೇ ಇಲ್ಲ. ಆದ್ರಿಂದ ನನ್ನ ದೇಹದ ರಕ್ತದ ಬಣ್ಣವೂ ನನಗೆ ಗೊತ್ತಿಲ್ಲ. ಉಳಿದವರ ದೇಹದ ರಕ್ತದ ಬಣ್ಣ ಎಲ್ಲ ತುಂಬಾ ನೋಡಿದ್ದೇನೆ. ನನ್ನ ದೇಹದಿಂದ ರಕ್ತವನ್ನು ಹೊರಬರಿಸುವ ಹೊರಗಡೆ ತೂಗಿದ್ದೇನೆ. ಯಾವ ದೇವತೆಗಳು ಬಂದರೂ ಬಿಡ್ಲಿಕ್ಕಿಲ್ಲ. ಈ ಭೀಷ್ಮನನ್ನು ಇವತ್ತು ವಿಭಾಡಿಸಿ ಬಿಡುತ್ತೇನೆ. ಹರಿಯ ಖಾತಿಯ ತಡೆವರ್ಯಾರು ಹರಿಯ ಖಾತೆಯ ತಡೆವರ್ಯಾರಿನ್ನೆರಡು ಬಲ ಬೆರಗಾಗಿ ಮುಚ್ಚಿರಲು ಬೆದರಿ ಭೀಷ್ಮನು ರಥದಿಂದಿಳಿದು ಇಳಿದು ನಡೆ ತಂದು ದುರಿತವನದವಾಗ್ನಿ ದುರಿತವನದವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯ ಜಯ ಲಕ್ಷ್ಮೀ ವರ ಮುಕುಂದ ಮುರಾರಿ ಜಯ ಜಯ ಎನ್ನುತ್ತ ಎರಗಿ ಮಗುಳೆದ್ದು ಅಚ್ಯುತನ ಮೃದು ಕರವ ಪಿಡಿದಿಂದ ಶ್ರೀ ಮನೋಹರ ಸ್ವಾಮಿ ಪರಾಕೋ ಮನೋಹರ ಪಿಡಿದಿಗೆಯ ಎನ್ನಯ ಕಂಠವ ದಿರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಗೆಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸೆ ಲೋಕವನ್ನು ರಕ್ಷಿಪ ದೇವನಹುದೋ ಮಹಾನುಭಾವ ಚೆನ್ನೈತು ಸೇವಕ ಚಯ್ಯವ ಪಾಲಿಸೆ ಲೋಕವನ್ನು ರಕ್ಷಿಪ ದೇವನಹುದೋ ಮಹಾನುಭಾವ ಅಹುದೋ ಮಹಾನುಭಾವ ಅಹುದೋ ದೇವಾಗ ಶ್ರೀಮನೋಹರ ಸ್ವಾಮಿ ಪರಾ ಉಭಯ ಸೇನೆಗಳವರು ಬೆರಗಾಗಿದ್ದಾರೆ. ಮಾತ್ರ ಅಲ್ಲ, ಭಯವನ್ನೂ ಹೊಂದಿದ್ದಾರೆ. ಇಲ್ಲದೆ ಹೋದ್ರೆ ಬೆರಗಾದವನ ಪ್ರತಿಕ್ರಿಯೆ ಏನು?
ಅರಳು ಗಣ್ಣಿನಿಂದ ಬಾಯಿ ತೆರೆದು ಹಾಗೆ ಉಳಿದು ಬಿಡ್ತಾನೆ. ಇದು ಬೆರಗಿನ ಪ್ರತಿಕ್ರಿಯೆ. ಯಾರ ಮುಖ ನೋಡಿದ್ರು ಕಣ್ಣು ತೆರೀಲಿಲ್ಲ, ಎಲ್ಲರೂ ಕಣ್ಣು ಮುಚ್ಚಿದ್ದಾರೆ. ಬೆರಗಿನಿಂದ ಕಣ್ಣು ಮುಚ್ಚಲಿಕ್ಕಿಲ್ಲ, ಅದು ಭೀತಿಯಿಂದ ಮಾಡುವ ಕೆಲಸ. ಹಾಗಿದ್ರೆ ಬೆರಗುಗೊಂಡಿದ್ದಾರೆ, ಭೀತಿಯನ್ನು ಅನುಭವಿಸಿದ್ದಾರೆ. ಯಾಕಿದು ಏಕಕಾಲದಲ್ಲಿ ಒದಗಿತು? ನಮ್ಮಿಂದ ಆದಂತಹ ಕೆಲಸದ ಪರಿಣಾಮ. ಹರಿಯ ಹಣೆಯನ್ನೇ ಲಕ್ಷ್ಯವನ್ನಾಗಿಸಿ ನಾನು ಶರವನ್ನು ಪ್ರಯೋಗಿಸಿದರೆ ನೊಸಲೊಡೆದು ರಕ್ತ ಸೂಸುವುದಕ್ಕೆ ಪ್ರಾರಂಭ ಆಗಿ ಹೋಯಿತು. ಒಂದು ಕೈಯಲ್ಲಿ ಹಣೆಯನ್ನು ಒತ್ತಿ ಹಿಡಿದು, ಇನ್ನೊಂದು ಕೈಯಲ್ಲಿ ಸುದರ್ಶನವನ್ನು ಹಿಡಿದು, ನನ್ನ ಕೊರಳರಿಯುವಂತಹ ಘೋಷಣೆಯನ್ನು ನುಡಿದು, ರಥದಿಂದ ಕೆಳಕ್ಕೆ ಜಿಗಿದು ಮುಂದುವರಿದು ಬರುತ್ತಿರುವಂತಹ ಮುರಾಂತಕನ ಆಟೋಪವನ್ನು ಕಂಡು ನಮ್ಮನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಇನ್ನೇನು ದಾರಿಯನ್ನು ಹಾಗೆ ಭೀತರಾಗಿ ಹೋದರಲ್ಲ. ಯಾವ ಪ್ರತಿಕ್ರಿಯೆಯೂ ಇಲ್ಲ ಅವರಲ್ಲಿ. ಮಾಡಿದ್ದು ಸರಿಯೋ? ಸಾರಥಿಯನ್ನು ಹೊಡೆದಿದ್ದಾನೆ, ಯುದ್ಧಾತಿಕ್ರಮಣದ ಕೆಲಸ. ಹಾಗೆಂದು ಆಯುಧ ಹಿಡಿದು ಬರುತ್ತಿರುವಂತಹ ಸಾರಥಿ, ಇದು ಸರಿಯೋ ಕ್ರಮ? ಸಾರಥಿಯಾದವನು ರಥ ನಡೆಸಬೇಕಾದ, ಆಯುಧ ಹಿಡ್ಕೊಂಡು ಹೋರಾಟಕ್ಕೆ ಬಂದದ್ದು ಯಾಕೆ? ಹಾಗಿದ್ರೆ ಅಲ್ಲಿಯೂ ಒಂದು ವ್ಯತಿಕ್ರಮ ಆಗಿದೆ, ಇಲ್ಲಿ ಒಂದು ಅತಿಕ್ರಮ ಆಗಿದೆ, ಅಲ್ಲಿ ಒಂದು ವ್ಯತಿಕ್ರಮ ಆಗಿದೆ. ಇದರ ಮಧ್ಯದಲ್ಲಿ ನಾವೇನು ಮಾಡಬೇಕು? ಒಂದು ದೃಷ್ಟಿಯಿಂದ ನಮ್ಮ ಪಕ್ಷದವರು ಸುಮ್ಮಗಾಗುವುದಕ್ಕೆ ಕಾರಣ ಏನು? ಮಾಡಿದವ ಸೇನಾಧಿಪತಿ ಭೀಷ್ಮ, ಬೇಕಾದ್ರೆ ಉತ್ತರ ಅವನೇ ಕಂಡುಕೊಳ್ಳಿ. ಅಲ್ಲ, ಪಾಂಡವ ಪಕ್ಷದವರು ಸುಮ್ಮಗಾದ್ರು ಯಾಕೆ? ಹರಿಯೇ ಮುಂದೆ ಹೋದ್ರೆ ತಡೆ ಹಿಡಿಯುವುದಕ್ಕೆ ಸಮರ್ಥರಾದವರು ಪಾಂಡವ ಪಕ್ಷದಲ್ಲಾದರೂ ಯಾರು? ಯಾಕೆ? ಹರಿಯನ್ನು ಮೀರಿ ಹೋಗುವವರಲ್ಲ ಅವರೆಲ್ಲ, ಹರಿಯನ್ನು ಅನುಸರಿಸಿ ಬರುವವರು. ಮುಂದೆ ನಿಂತ ಅಭ್ಯಾಸ ಇಲ್ಲ, ಹಿಂದೆ ನಿಂತ ಅಭ್ಯಾಸ ಇರುವವರು. ಇವರಿಗೆ ಮುಂದೆ ನಿಲ್ಲಕ್ಕೆ ಧೈರ್ಯ ಇಲ್ಲ, ಅವರಿಗೆ ಮುಂದೆ ನಿಂತ ಅಭ್ಯಾಸ ಇಲ್ಲ. ಹಾಗಿದ್ರೆ ನಾವೇನು ಮಾಡಬೇಕು? ಈಗ ನಮಗೂ ಅನ್ನಿಸ್ತದೆ, ಆವೇಶ ಹೆಚ್ಚಾಗಿ ಹೋಯಿತು, ವಯಸ್ಸಿಗೆ ಮೀರಿದ ಆವೇಶ ಬಂತೋ ಕಡೆಗೆ ಬಂತು. ಅದಕ್ಕಾಗಿ ಒಂದು ಕ್ಷಣಕ್ಕೆ ಧನುವಿಳುಹಿ ರಥದಿಂದಿಳಿದು ನೇರವಾಗಿ ಹರಿಯ ಬಳಿಗೆ ನಡೆತಂದಿದ್ದೇನೆ. ದುರಿತವನದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ. ನಾವು ನಂಬಿದ್ದು ಹಾಗೆ. ಅಂತವನಿಗೆ ಪ್ರದಕ್ಷಿಣೆ ಬಂದು ಶಿರಸಾಷ್ಟಾಂಗ ಪ್ರಣಾಮವನ್ನು ವಿರಚಿಸಿ ಆಮೇಲೆ ನಾನೇ ಎದ್ದಿದ್ದೇನೆ. ಯಾಕೆ? ಅಡ್ಡ ಬಿದ್ದದ್ದು ನಾನೇ, ಹೇಳುವುದು ನಾನೇ. ಮೊದಲೇ ಅವ ಸೂಚಿಸಿದ್ದಾನೆ, ಆರ್ತರಲ್ಲ ನೀವು, ಆರ್ತರಿಗಾದ್ರೆ ಕೈ ಕೊಡಬೇಕಾಗ್ತದೆ. ನಾವು ಕೈ ಕೊಡಬೇಕಾದ ಜನ, ಆದ್ದರಿಂದ ಕೈ ಹಿಡಿದುಕೊಳ್ಳಬೇಕು. ನಾವೇ ಅವನನ್ನು ಆವರಿಸಿ ಆಶ್ರಯಿಸಿ ನಿಲ್ಲಬೇಕಾದವರೇ ಹೊರತು ನಮಗಾಸರೆಗಾಗಿ ಅವ ಕೈ ನೀಡಬೇಕಾದಷ್ಟು ದೌರ್ಬಲ್ಯ ನಮ್ಮದಲ್ಲ ಅಂತ ಸ್ವಾಮಿ ಹೇಳಿದ್ದನ್ನು ಧ್ವನಿಸುವುದಕ್ಕಾಗಿಯೇ ಚಕ್ರ ಹಿಡಿದು ನಿಂತಿರಬೇಕು. ಅಂತವನ ಮೃದುಕರವನ್ನು ನಾನೇ ಹಿಡಿದು ಅವನನ್ನೇ ನುತಿಸುವುದಕ್ಕೆ ಮುಂದಾದೆ. ಲಕ್ಷ್ಮೀ ಹೃದಯಸ್ಥನಾದಂತಹ ಮಹಾನುಭಾವನೇ ಶ್ರೀ ಮನೋಹರ ಸ್ವಾಮಿ, ಪರಾಕು, ನಮೋ ನಮಃ, ನಮೋ ನಮಃ. ಪ್ರೇಮದೊಳೆನ್ನಯ ಮಾತನಾಲಿಸಬೇಕು. ಏನು ಸ್ವಾಮಿ ಇದು? ಕೈಯಲ್ಲಿ ಚಕ್ರವನ್ನು ಧರಿಸಿ ನನ್ನ ಕೊರಳನ್ನು ಕತ್ತರಿಸ್ತೇನೆ ಎನ್ನುವಂತಹ ಘೋಷಣೆಯನ್ನು ಮೊಳಗಿಸಿ ಆಕ್ರೋಶದಿಂದ ಕಣ್ಣಾಲಿಗಳನ್ನು ತಿರುಗಿಸುತ್ತಾ ಔಡು ಜಗಿದು ಸಿದ್ಧನಾಗಿ ನಿಂತಿದ್ದಿ. ಏನು ಸ್ವಾಮಿ ಇದು? ನನ್ನನ್ನು ಕೊಲ್ಲುವುದಕ್ಕಾಗಿ ಚಕ್ರವನ್ನು ಧರಿಸಿದೆಯ? ಇದೆಂಥದ್ದೊಂದು ಹೊಸ ಅವತಾರ ನಿನ್ನದ್ದು. ಭಕ್ತಜನ ಪ್ರೀತ, ಭಕ್ತಜನ ಬಂಧು, ದಾಸರ ದಾಸ, ಹೀಗೆಲ್ಲ ಬಿರುದು ಹೊಗಳಿಕೆಗಳನ್ನು ಕೇಳಿ 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 ಸಾಕಾಗಿ ಹೋಗಿರಬೇಕು ನಿನಗೆ. ಅದಕ್ಕೆ ಬೇಕಾಗಿ ಭಕ್ತಘಾತಕ ಅನ್ನೋ ಒಂದು ಹೊಸ ಹೆಸರು ಬರಲಿ ಅಂತ ಹೊರಟಿಯ. ಇಲ್ಲದೆ ಇದ್ರೆ ಅನವರತ ನಿನ್ನನ್ನೇ ಭಜಿಸುವಂತಹ ನನ್ನನ್ನು ಕತ್ತರಿಸುವ ಉದ್ದೇಶಕ್ಕಾಗಿ ಕೈಯಲ್ಲಿ ಚಕ್ರವನ್ನು ಧರಿಸಿ ಬಂದಿದ್ದೇ ಅಲ್ಲ. ಸೇವಕ ಚಯವ ಎಡೆಬಿಡದೆ ಪರಿಪಾಲಿಸುವಂತಹ ವಿಶೇಷವಾದಂತಹ ಗುಣವನ್ನು ಸದಾಕಾಲ ಮೆರೆಯುತ್ತಿರುವಂತಹ ನೀನು ಇಂದಿನ ದಿನ ಭಕ್ತರನ್ನು ಧ್ವಂಸ ಮಾಡುವಂತಹ ಉದ್ದೇಶಕ್ಕಾಗಿ ನಾವು ಪೂಜೆ ಮಾಡುವ ದೇವರ ಕೈಯಲ್ಲಿ ಆಯುಧ ಕೊಡುವುದು ನಮ್ಮ ಕೊರಳಿಗೆ ಆಯುಧ ಬರಲಿ ಅನ್ನುವುದಕ್ಕಾಗಿ ಅಲ್ವಲ್ಲ ದೇವರು. ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ, ಈ ಸಂಕಲ್ಪ ಮಾಡಿ ಪೂಜೆ ಮಾಡುವುದು ಯಾಕೆ? ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಆಯುಧ ಕೊಡುವಂತ ಅಲ್ಲಲ್ಲ. ದೇವರ ಕೈಯಲ್ಲಿಯೂ ನಾವು ಆಯುಧವನ್ನು ಕಲ್ಪಿಸಿಕೊಳ್ಳುವುದು, ನಮಗೆ ಯಾರಿಂದಲಾದರೂ ತೊಂದರೆ ಬರುವುದಾದರೆ ಆಯುಧ ಅಲ್ಲಿಗೆ ಬರಲಿ, ನಮ್ಮನ್ನು ಸಂರಕ್ಷಣೆ ಮಾಡಲಿ ಅನ್ನುವಂತಹ ಉದ್ದೇಶಕ್ಕಾಗಿ. ಆದರೆ ಭಜಕರ ಮೇಲೆಯೇ ಆಯುಧವನ್ನು, ಏನು ಸ್ವಾಮಿ? ಅದೇ ಹೌದಾದರೆ, ಕತ್ತರಿಸುವ ಸಂಕಲ್ಪವೇ ಹೌದಾದರೆ ಯಾಕೆ ತಡೆದೆ? ಪ್ರಯೋಗಿಸಬಹುದಲ್ಲ. ಯಾಕೆ? ಸಾಕಾಗಿ ಹೋಯಿತು ನಮಗೆ. ಇಂದಿರೇಶನೆ ನಾನು ಇವರ ಜಗಳವನ್ನು ಇಂದು ಗೀಕ್ಷಿಸಲಾರೆ ತಿಳಿದು ಕಣ್ಣಾರೆ. ಇಂದಿರೇಶ ನಾನಿವರ ಜಗಳವನ್ನು ಇಂದು ಗೀಕ್ಷಿಸಲಾರೆ
ಎಂದಾದರಿ ಕಾಯ ಎರವಿನೊಡವೆ ಜೀಯ ಎಂದಾದರಿ ಕಾಯ ಎರವಿನೊಡವೆ ಜೀಯ ಹಿಂದೆ ಹೋಗಲಿ ತೀರ್ಚು ಚಕ್ರ ನೀನೆಚ್ಚು ಹಿಂದೆ ಹೋಗಲಿ ಎಂದದರಿ ಕಾಯ ಎರವಿನೊಡವೆ ಜೀಯ ಹಿಂದೆ ಹೋಗಲಿ ಪೊಗಿ ತೀರ್ಚು ಚಕ್ರ ನೀನೆಚ್ಚು ಹಿಂದೆ ಹೋಗಲಿ ತೀರ್ಚು ಚಕ್ರ ನೀನೆಚ್ಚು ಇಂದಿರೇಚನೆ ನಾನು ಇವರ ಜಗಳವನ್ನು ಇಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಜಿಯ ಇಂದಿರೇಶ ಯಾಕೆ ಸ್ವಾಮಿ ತಡೆ ಹಿಡಿದೆ? ಪ್ರಯೋಗಿಸು ಪ್ರಯೋಗಿಸು, ಹೋಗಲಿ ಈ ಭೀಷ್ಮನ ಪ್ರಾಣ. ಯಾಕೆ? ಬದುಕಿ ಯಾವ ಸೌಭಾಗ್ಯವನ್ನು ಕಾಣುವುದಕ್ಕಾಗಿ ನಾನಿನ್ನು ಉಳಿಯಬೇಕು ಹೇಳು? ಯಾವುದು ನಮ್ಮ ಮನೆತನದಲ್ಲಿ ಯಾವ ಕಾಲಕ್ಕೂ ಒದಗಕೂಡದು ಅನ್ನುವಂತಹ ಸತ್ಸಂಕಲ್ಪದಿಂದ ಆ ದಾಶರಾಜನ ಮನೆಯಂಗಡದಲ್ಲಿ ನಾನೊಂದು ನಿರ್ಣಯವನ್ನು ಘೋಷಣೆ ಮಾಡಿದನು. ಆದರೆ ನಾನು ಬದುಕಿರುತ್ತಾ ನನ್ನ ಕಣ್ಣ ಮುಂಭಾಗದಲ್ಲಿ ಆಗಬಾರದ್ದೇ ಆಗಿ ಹೋಯ್ತಲ್ಲ ಸ್ವಾಮಿ. ನಾಳೆಯ ದಿನ ನನ್ನ ಮನೆತನದ ಮಕ್ಕಳು ಅಥವಾ ನಮ್ಮ ಸಂತಾನ ಸಿಂಹಾಸನಕ್ಕಾಗಿ ಹೊಡೆದು ಬೀಳುವ ಸ್ಥಿತಿ ಬರಕೂಡದು. ಈ ನಿರ್ಣಯಕ್ಕಲ್ವೋ ಬ್ರಹ್ಮಚರ್ಯ ವ್ರತವನ್ನು ನಾನು ಕೈಗೊಂಡದ್ದು. ಯಾಕೆಂದ್ರೆ ದಾಶ ಕೇಳಿದ್ದದನ್ನು ನೀನು ಬಿಟ್ಟಿದ್ದಿ. ಪೈತೃಕವಾಗಿ ಬಂದಂತಹ ಅಧಿಕಾರವನ್ನು ನಿನ್ನಪ್ಪನಿಗೆ ಇಷ್ಟ ಕೈಗೂಡಿಸಿಕೊಡಬೇಕನ್ನುವಂತಹ ಉದ್ದೇಶಕ್ಕೆ ನೀನು ಬಿಡಬಹುದು. ಆದರೆ ಮನೆತನದ ಆಚಾರ ಅನ್ನುವುದು ನಾಳೆಗೆ ಬಿಟ್ಟು ಹೋಗುತ್ತದ. ಕುಲಾಚಾರ ನಿನ್ನ ಮಕ್ಕಳಿಗೆ ಬರುವುದಿಲ್ಲ ಸಿಂಹಾಸನ, ಆಗ ವಿರೋಧ ಬರ್ತದೆ. ಕನಸಲ್ಲೂ ನಾನು ಎಣಿಸದೇ ಇದ್ದಂತಹ ಒಂದು ಸಂದಿಗ್ಧ ಸಂಕಟ ಇದು. ಯಾವ ಸಾಮ್ರಾಜ್ಯದಲ್ಲಿ ಮನೆ ಮಕ್ಕಳು ಹೊಡೆದಾಡಕೂಡದು ಅನ್ನುವುದಕ್ಕಾಗಿ ನಾನು ಆ ನಿರ್ಣಯವನ್ನು ಕೈಗೊಂಡೆನು. ಅದೇ ಮನೆತನದ ಮಕ್ಕಳು ಇಂದಿನ ದಿನ ಸಾಮ್ರಾಜ್ಯಕ್ಕಾಗಿ ಸಂಗರವನ್ನು ಗೈಯುವಾಗ ಒಂದು ಪಕ್ಷಕ್ಕೆ ನಾನು ಸೇನಾಧಿಪತಿ. ಯಾರನ್ನು ಮೋಹದಿಂದ ಎತ್ತಿ ನನ್ನ ತೊಡೆಯ ಮೇಲಿರಿಸಿ ಅವರಿಗೆ ಕೈ ತುತ್ತನ್ನಿತ್ತು ನನ್ನ ಮೊಮ್ಮಕ್ಕಳಂತೆ ಬೆಳೆಸಿದನು. ಅವರ ಕುತ್ತಿಗೆ ಕತ್ತರಿಸುವಂತಹ ಕೆಲಸಕ್ಕೆ ನಾನೇ ಇಂದಿನ ದಿನ ಹರಿಕಾರ. ಹರಿಯನ್ನು ನಂಬಿದ್ದಕ್ಕೆ ನನಗೆ ಬಂದದ್ದು ಯಾವ ಜನ್ಮದ ಪ್ರಾರಬ್ಧ ಸ್ವಾಮಿ ಇದು? ಯಾವ ಪುಣ್ಯಾತ್ಮನಿಗೆ ನೋವು ಕೊಟ್ಟದ್ದಕ್ಕೆ ನನಗೆ ಬಂದ ಸಂಕಟ ಇದು? ಯಾವ ಸಜ್ಜನನಿಗೆ ಕೇಡು ಮಾಡಿದ್ದಕ್ಕೆ ನನಗೆ ಬಂದ ದುರಿತ ಇದು? ನನಗದನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲ. ನಿನ್ನ ಮುಂಭಾಗದಲ್ಲಿ ಒಬ್ಬ ಜೀವಿಯಾದವನ ಕರ್ಮಬಂಧದ ಕುರಿತಾಗಿ ಪ್ರಶ್ನೆ ಹುಟ್ಟುವುದಕ್ಕೆ ಮನದಾಳದಲ್ಲಿ ಅನವರತವಾಗಿ ಬಾಧಿಸುತ್ತಿದ್ದ ಈ ನೋವು ಪರೋಕ್ಷವಾಗಿ ಕಾರಣವೇ. ಸುಮ್ಮನೆ ಕಾಲಯಾಪನೆಗೆ ಬೇಕಾಗಿ ನಿನ್ನ ಮುಂಭಾಗದಲ್ಲಿ ಪ್ರಶ್ನೆ ಇಟ್ಟದ್ದಲ್ಲ ನಾನು. ಪ್ರಪಂಚದಲ್ಲಿ ಸಂಜನಿಸಿದಂತಹ ಒಬ್ಬ ವ್ಯಕ್ತಿ ಅನುಭವಿಸುವಂತಹ ನೋವುಗಳಿಗೆ ಕಾರಣವಾಗಿ ಈ ಜನ್ಮದಲ್ಲಿ ತಿಳಿದು ಪರರಿಗೆ ಕೇಡು ಬಯಸಲಿಲ್ಲ. ಅಂತಹದರಲ್ಲಿ ನಾನು ಈ ನೋವನ್ನು ಅನುಭವಿಸುವಂತಹ ಒಂದು ದುಸ್ಥಿತಿ ಬರ್ತದೆ ಅಂತ ಆದ್ರೆ ಏನದಕ್ಕೆ ಹಿನ್ನೆಲೆಯ ಕಾರಣ? ನೀನು ಹೇಳಿದಿ ಕಳ್ಕೊಳ್ಳಿಕ್ಕೆ ಬರ್ತದೆ. ಆಗ್ಲಿಲ್ಲಲ್ಲ ನನ್ನಿಂದ ಕಳ್ಕೊಳ್ಳುವುದಕ್ಕೆ. ಕಾಣ್ತಾ ಇದ್ದೇನಲ್ಲ ಪ್ರತ್ಯಕ್ಷವಾಗಿ ಅದನ್ನು. ನಾನು ಅದರಲ್ಲಿ ಒಂದು ಪಾತ್ರವಾಗಿ ಅನುಭವಿಸುತ್ತಾ ಇದ್ದೇನಲ್ಲ, ತಪ್ಪಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆ? ನಾನೊಬ್ಬ ಪಲಾಯನವಾದಿ ಆದ್ರೆ ಯಾವತ್ತೋ ಸತ್ತು ಬಿಡ್ತಿದ್ದೆ. ಜೀವನದಲ್ಲಿ ಪಲಾಯನವಾದಿ ಆಗ್ಲಿಕ್ಕೆ ಆಗಲಿಲ್ಲ. ಕ್ಷಾತ್ರ ಧರ್ಮ. ಸೋಲು ಬರಲಿ ಸಾವೇ ಬರಲಿ, ಸಾವಿನ ತನಕ ಎದೆಗೊಟ್ಟು ನಿಲ್ಲುವುದೇ ಕ್ಷಾತ್ರ ಧರ್ಮ. ಆ ಕಾರಣಕ್ಕೆ ಬೇಕಾಗಿ ಮನೆತನದಲ್ಲಿ ಬರುವ ಪರಾಭವವನ್ನು ಕಾಣುತ್ತಾ ದೃಕ್ಸಾಕ್ಷಿಯಾಗಿ ಉಳಿದರು. ಇಂದಿನ ತನಕ ನಾನು ಬದುಕಿ ಉಳಿಯಲೇಬೇಕಾಗಿ ಬಂತು. ಯಾಕೆ? ಸಾವು ಅನ್ನುವುದು ನನಗೆ ಐಚ್ಛಿಕ. ಹಾಗಿದ್ರೆ ನಾನು ಯಾವಾಗ ಸಾಯಬೇಕು? ಒಬ್ಬ ಸಮರ್ಥನಾದಂತಹ ಉತ್ತರಾಧಿಕಾರಿ ಸಿಂಹಾಸನದಲ್ಲಿ ವಿರಾಜಿಸುವುದನ್ನು ಕಾಣುತ್ತಾ ನಾನು ಸಂತೋಷದಲ್ಲಿ ಸಾವನ್ನು ಕಾಣಬೇಕು. ಇಲ್ಲ ಸ್ವಾಮಿ,
ನೀನಾಗ ಹೇಳಿದ ಹಾಗೆ ಹೊರಗೆ ಬಳಿದ ನಾಮದಿಂದ ಹಣೆ ಬರಹ ಬದಲಿಸಲಿಕ್ಕಾಗುತ್ತದೆ. ಹೊರಗಿನಿಂದ ಹಾಕಿದ್ದೇನೆ ನಾಮ, 3 ನಾಮ, ಊರ್ಧ್ವ ನಾಮ ನನ್ನ ಹಣೆಗೆ, ಆದರೆ ಹಣೆ ಬರಹ ಬದಲಿಸಲಿಕ್ಕಾಗಲಿಲ್ಲ. ನೋಡ, ನೀನಾದ್ರೂ ಮಾಡಿ ಮುಗಿಸು. ಯಾಕೆ ತಡೆ ಹಿಡಿ? ಬಿಡು ಚಕ್ರ, ಹೋಗಲಿ ಪ್ರಾಣ. ಎಂದಾದರೀ ಕಾಯ ಎರವಿ ನೊಡವೆ. ಇನ್ನೊಬ್ಬರಲ್ಲಿ ಕೈ ಕಡವಾಗಿ ನಾವು ತಂದದರ ಮೇಲೆ ನಮಗೆ ಪೂರ್ಣ ಸ್ವಾಯತ್ತೆ ಯಾವ ಕಾಲಕ್ಕೂ ಬರುವುದಿಲ್ಲ. ಒಂದಲ್ಲ ಒಂದು ದಿವಸ ಕೇಳಿದಾಗ ಕೊಡಲೇಬೇಕಾಗ್ತದೆ. ನೀನೇ ಕೊಟ್ಟದ್ದು, ನೀನೇ ತಕ್ಕೋ, ಹೋಗ್ಲಿ ಎಲ್ಲಿ ಪ್ರಯೋಗಿಸ್ತಿ ಸ್ವಾಮಿ? ನಿನ್ನ ನಾಟಕ ನೋಡಿದ್ರೆ ನಗೆ ಬರ್ತದೆ ನಮಗೆ. ಯಾಕೆ ಆವೇಶದಿಂದ ಕಡೀತೇನೆ ತಲೆ ಅಂತ ಕೈ ಎತ್ತಿದ್ದಿ. ನಿಜವಾಗಿ ನನ್ನನ್ನು ಮುಗಿಸುವುದಾದ್ರೆ ಚಕ್ರ ಬೇಕೋ ನಿನಗೆ? ಭೀಷ್ಮನ ಉಸಿರಿನಿತ್ತು ಹೋಗಲಿ ಅಂತ ಸಂಕಲ್ಪ ಮಾಡಿದ್ರೆ ನಾನು ಹೆಣಾಗಿ ಬೀಳುವುದಿಲ್ಲೋ ಇಲ್ಲಿ? ಹಾಗಿದ್ರೇನು? ಓ, ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೇ? ಅಷ್ಟೇ. ನಿಜವಾಗಿ ಕೊಡಲಿ ಬೇಡ. ತೃಣ ಮುರಿಲಿಕ್ಕೆ ಕೊಡಲಿ ಹಿಡಿದವನಿಗೆ ವ್ಯವಹಾರ ಜ್ಞಾನ ಇಲ್ಲ ಅಂತಲೇ ಅರ್ಥ. ಉಗುರಿನಲ್ಲಿ ಚಿವುಟುವುದಕ್ಕೆ ಕೊಡಲಿ ಅವನು ಹಿಡಿಯುತ್ತಾನೆ. ಹಾಗಿದ್ರೆ ನೀನು ಹಿಡಿದದ್ದು ಯಾಕೆ? ಈಗ ಅರ್ಥ ಆಯಿತು. ಭಕ್ತರನ್ನು ದುರಿತಗಳೊದಗದ ಹಾಗೆ ಸಂರಕ್ಷಿಸುವುದೇ ಬಿರುದು. ಅದನ್ನು ಈಗಲೂ ನೀನು ಊರ್ಜಿತದಲ್ಲಿ ಉಳಿಸಿಕೊಂಡಿದ್ದೀಯನ್ನುವುದನ್ನು ತೋರುವುದಕ್ಕಾಗಿ. ಏನಂತೆ? ಹರಿಯನ್ನೇ ಅನವರತ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಹಾಗೆ ದ್ವಾದಶಾಕ್ಷರ ಸ್ವರೂಪನನ್ನು ಅನವರತ ಆರಾಧಿಸಿದ ಭೀಷ್ಮನ ಜೀವಯೋಗ್ಯತೆ ಎಷ್ಟು ಕೇಳಿದರೆ, ಕರದ ಕಾರ್ಮುಕ ಜೇಗೈದು ಸಮರ ಕ್ಷೇತ್ರದಲ್ಲಿ ಎದೆಗೊಟ್ಟು ನಿಂತಹ 800 ವರ್ಷದ ಮುದುಕನನ್ನು ಬೀಳಿಸಲಿಕ್ಕೆ ಕೃಷ್ಣನೇ ಚಕ್ರ ಹಿಡಿಬೇಕಾಗಿ ಬಂತಂತೆ. ನೀನೇ ಕೈಯಲ್ಲಿ ಆಯುಧವನ್ನು ಧರಿಸುವುದರ ಮೂಲಕವಾಗಿ, ಗ್ರಹಿಸುವುದರ ಮೂಲಕವಾಗಿ ನನ್ನ ಜೀವಯೋಗ್ಯತೆಯನ್ನು ಪ್ರಪಂಚದಲ್ಲಿ ವಿಸ್ತರಿಸುವ, ಬಿತ್ತರಿಸುವ, ಎತ್ತರಿಸುವ ಸಂಕಲ್ಪವನ್ನು ಮಾಡಿದ್ದೆ ಅನ್ನುವುದು ಸ್ಪಷ್ಟವಾಯಿತು. ಅಲ್ಲದೆ ಹೋದರೆ ನನ್ನನ್ನು ಕೊಲ್ಲುವಂತಹ ಉದ್ದೇಶವೇ ನಿನ್ನದ್ದು ಹೌದಾದರೆ ಚಕ್ರವನ್ನೇ ಧರಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ಅಲ್ಲ, ಚಿನ್ಮಯನಾದರೂ ಮೃಣ್ಮಯತ್ವವನ್ನೇ ಹೊಂದಿ ಈ ಪ್ರಪಂಚದಲ್ಲಿ ವ್ಯವಹರಿಸುವ ಲೋಕ ವ್ಯವಹಾರದ ಮುಖದಿಂದಲೂ ನಿನಗೊಂದು ಅಸ್ತಿತ್ವ ಈ ಪ್ರಪಂಚದಲ್ಲಿ ಇರುವುದನ್ನು ಒಪ್ಪಿದರೆ, ಚಿನ್ಮಯನಾದ ಮೃಣ್ಮಯದ ದೇಹವನ್ನು ಹೊಂದಿದಂತಹ ನಿನ್ನಲ್ಲಿ ಈಗಲೂ ನನ್ನ ಪಂಥಾಹ್ವಾನ ಉಂಟು. ಈ ಲೋಕ ವ್ಯವಹಾರಕ್ಕೆ ಸಂಬಂಧಿಸಿಯೇ ನೀನು ಆಯುಧ ಹಿಡಿದದ್ದು ಹೌದಾದರೆ ಈಗಲೂ ದೃಢವಾಗಿ ಹೇಳಬಲ್ಲೆ, ಶುದ್ಧಾಂತಕರಣದಿಂದ ಕಲ್ಮಶ ವಿರಹಿತವಾದಂತಹ ಮತಿಯಿಂದ ನಾನಾಡುತ್ತಿರುವಂತಹ ನುಡಿಗಳಿವು. ನನ್ನ ಮೈಯ ಒಂದು ಕೂದಲನ್ನಾದರೂ ನಿನ್ನ ಚಕ್ರ ಕತ್ತರಿಸಿದರೆ ನಾನು ನಿನ್ನ ಭಜಕ ಅಲ್ಲ. ಬಿಡು ಚಕ್ರ, ಆಚಾರ್ಯರೇ, ಎಂತದಿದ ಅವತಾರ? ಎನಲು ಕಿರುನಗಿಗೂಡಿ ಕಿರುನಗಿಗೂಡಿ ಚಕ್ರವ ಧನುಜ ವಿದಳಿತ ಮುಚ್ಚಿ ವರಸ್ಯಂದನವನ್ನೇರಿ ಕಿರೀಟಿಗ ಭಯವನೀ ಅಚ್ಯುತನ ಹಣೆಯ ರಕುತವ ಒರೆಸಲಿ ಪರಿ ರಣದಿ ಸಂದುದು ದಿವಸ 9 ಕಿರುನಗಿಗೂಡಿ ಆಚಾರ್ಯರೇ, ನಿನ್ನ ಆವೇಶ ಅಲ್ಲ ಹೋಯ್ತಾ ಈಗ? ನನಗೆ ಅವತಾರ ಎನ್ನುವುದು ಸಹಜ, ನಿಮಗೆ ಸಹಜ ಅಲ್ವಲ್ಲ? ಒಮ್ಮೆ ಭೀತಿಯ ಭಯದ ಅವತಾರ ಆಯ್ತು ನಿಮ್ದು, ಆಮೇಲೆ ವಿಷಾದದ ಅವತಾರ ಆಯ್ತು, ಆಮೇಲೆ ಪಂಥಾಹ್ವಾನದ ಅವತಾರ ಆಯ್ತು. ಕೆಲವೇ ಕ್ಷಣಗಳಲ್ಲಿ ಈಗ ನಿಮಗೂ ಅವತಾರ ಮಾಡ್ಲಿಕ್ಕೆ ಬರುತ್ತದೆ ಅಂತಾಯ್ತು. ಆದ್ದರಿಂದಲೇ ನಮ್ಮ ವ್ಯವಹಾರಕ್ಕೆ ಬಕಾರ ಆಗಮ ಆಗುವುದು. ಏನು ಅಂತ? ಅವತಾರ ಅಂತ. ಹೌದು, ನನಗೆ ಹಾಗೆ ಆಗುವುದಿಲ್ಲ. ಆಚಾರ್ಯರೇ, ಚಕ್ರ ಹಿಡಿದದ್ದು ಯಾಕೆ? ಅಸಿರತ್ನ ಪ್ರಯೋಗಕ್ಕೆ ಪ್ರತಿಕ್ರಿಯೆಯಾಗಿ ಸುದರ್ಶನ ಚಕ್ರ. ಹೌದು, ಇದು ಯಾಕೆ? ಯಾಕೆ? ನಿಮ್ಮನ್ನು ಒದಿಸುವುದಕ್ಕ? ನೀನೇನು ಹಾಗೆ ಹೇಳಿದಿ, ಬಿಸದೆ ಪೀಠ ಮಹೇಶ ನಾನು ಹೇಳಿದ ಹಾಗೆ ಇರ್ತೇನೆ. ಮುಸುಕಿದರು ಬಿಡೆ ಅಂತ.
ಬಿಡೆ ಅಂತ, ಚಕ್ರ ಬಿಡೆ ಅಂತ. ಚಕ್ರ ಬಿಡೆ ಅಂತಲ್ಲ, ಹೌದು. ಭೀಷ್ಮನನ್ನ ಬಿಡೆ ಅಂತಲ್ಲ. ಖಂಡಿತ ಅಲ್ಲ. ಈ ಸುದರ್ಶನ ಚಕ್ರ ಸ್ವಯಂ ಸಂಕಲ್ಪ ಶಕ್ತಿ ಉಳ್ಳ ಚಕ್ರ. ಹೌದು. ನನ್ನ ಮೂರ್ಧಾ ಪ್ರದೇಶದಲ್ಲಿ ರಕ್ತವನ್ನು ಕಂಡು ಅವನೇ ಆವೇಶಕ್ಕೆ ಒಳಗಾಗಿ ಕಲ್ಪಾಂತ ಪ್ರಕಾಶತ್ವವನ್ನು ಒಮ್ಮೆ ನಿಮ್ಮ ಮೇಲೆ ಬೀರಿದ್ರೆ ಮೂರ್ಛೆಯಂತೂ ಬಂದೀತು. ಹೌದು. ಅದೂ ಬರಬಾರದು. ಹಾ. ಭೀಷ್ಮರು ಯುದ್ಧರಂಗದಲ್ಲಿ ಮೂರ್ಛಿತರಾದರು ಅಂತ ಬರಬಾರದು. ಹ್ಮ್. ಅದಕ್ಕೆ ಅವನನ್ನು ಗಟ್ಟಿ ಹಿಡ್ಕೊಂಡದ್ದು, ಹೋಗಬೇಡ ಅಂತ. ಹಾ, 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 ಹಾ. ಒಂದು. ಹ್ಮ್. ಎರಡನೆಯದ್ದು, ನಮ್ಮದು ಪ್ರಾರಂಭ ಆದ ಕರ್ಮವಾದ ನಿತ್ತದ್ದಲ್ಲಿ ವಾದ ಮತ್ತೆ ಬೇರೆ ಸ್ವರೂಪವನ್ನು ಪಡೆಯಿತು. ಆ ಕರ್ಮವಾದ ನಿತ್ತದ್ದು ಶರಣರ ಹೊರೆಯುವುದೇ ಬಿರುದು, ದುರಿತಗಳೊದಗದ ತೆರದೊಳು ಶರಣರ ಪೊರೆಯುವುದೇ ಬಿರುದು. ಈಗ ನಿಮ್ಮನ್ನು ಪೊರೆಯಬೇಕಾಯ್ತು ನನಗೆ. ಹೌದು. ಯುದ್ಧಾರಂಭಕ್ಕೆ ಮೊದಲೇ ಚಕ್ರ ಹಿಡಿಯದೇ ಇದ್ದಂತಹ ಕೃಷ್ಣನಲ್ಲಿ ಚಕ್ರ ಹಿಡಿಸ್ತೇನೆ ಪ್ರತಿಜ್ಞೆ ಮಾಡಿದವ ನಾನಲ್ಲ, ಹೇಳಿದ್ದು ನಾನು. ಅದು ಪ್ರತಿಜ್ಞೆ ಅಲ್ವಾ? ಹೌದು. ಆ ಪ್ರತಿಜ್ಞೆ ಪೂರೈಸಬೇಕಾದದ್ದು ಯಾರು? ನೀನು. ನಾನು ಹಿಡಿಯದೇ ಇದ್ರೆ ನಿಮ್ಮ ಪ್ರತಿಜ್ಞೆ ಪೂರೈಸುವುದು ಹೇಗೆ? ನಾವು ಹೇಳಿದಾಗ ನೀನು ಮಾಡ್ತೀನಿ ಅಂತ ವಿಶ್ವಾಸದಲ್ಲಿ ಹೇಳಿತ್ತು. ಮತ್ತೆ ಹಿಡಿಯುವುದಕ್ಕೆ ಇದಕ್ಕಿಂತ ಬೇರೆ ಸಂದರ್ಭ ಉಂಟಾ? ಮತ್ತೆ ನಾಳೆ ಏನಾಗುತ್ತದೆ ಅಂತ ಗೊತ್ತಿಲ್ಲ. ನಾಳೆ ಮುಗಿಬೇಕು ಅಂತ ಉಂಟು, ಏನಾಗುತ್ತದೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಲೆಕ್ಕಾಚಾರ ಮುಗಿಸುವುದು ಒಳ್ಳೇದು ಬೇಗ. 10 ಎನ್ನುವುದು ಒಂದು ಮುಗಿಸುವ ದಿವಸವೇ. ಕೆಲವು ನಿರ್ಣಯಗಳ ಫಲ. ಇಷ್ಟೂ ಅನುಭವಿಸುವುದಕ್ಕೆ ನಿಮಗೊಂದು ಹಿಂದಿನ ಜನ್ಮವನ್ನು ತರ್ಕಿಸುವುದಕ್ಕೂ ಸಾಧ್ಯ ಇಲ್ಲ. ಯಾವ ಕಾರಣದಿಂದ ಈ ಜನ್ಮ ಬಂತೋ ಈ ಜನ್ಮದಲ್ಲೇ ಇದು ಪರ್ಯವಸಾನ ಆಗುತ್ತದೆ. ಇನ್ನು ಮುಂದೆಗೆ ಕರ್ಮಫಲದಿಂದ ನಿಮಗೆ ಇನ್ನೊಂದು ಜನ್ಮ ಏನೂ ಬರುವುದಿಲ್ಲ. ನೀವಿಲ್ಲಿ ತೆಕ್ಕೊಂಡೆ ಕೆಲವು ನಿರ್ಣಯಗಳು ಸಂಪೂರ್ಣವಾಗಿ ನಿಮಗೆ ಶಾಂತಿಯನ್ನು ತಂದು ಕೊಡ್ಲಿಲ್ಲ. ಒಂದು ಉದಾಹರಣೆ ಹೇಳುತ್ತೇನೆ. ಸರಿಯೋ ತಪ್ಪೋ ಎನ್ನುವ ವಿಮರ್ಶೆಗೆಲ್ಲ ಅಂಬಾ ಪ್ರಕರಣದಲ್ಲಿ ನೀವು ತೆಕ್ಕೊಂಡ ನಿರ್ಣಯ. ಗಂಧರ್ವರಾಜನ ಚಿತ್ರಾಂಗದನ ಜೊತೆಯಲ್ಲಿ ನಿಮ್ಮ ಚಿತ್ರಾಂಗದ ಹೋರಾಟ ಮಾಡಿದಾಗ ಎಷ್ಟೋ ದಿವಸಗಳ ಕಾಲ ಅದು ವೈಯಕ್ತಿಕ ಅಂತ ನೀವು ಬಿಟ್ರೆ, ಒಂದು ವೇಳೆ ನೀವು ಪ್ರವೇಶಿಸಿ ಆ ಗಂಧರ್ವರಾಜನನ್ನು ಹಿಂದೆ ಕಳುಹಿಸ್ತಿದ್ರೆ ನಿಮಗೆ ಇಚ್ಛಾಮರಣ ಚಿತ್ರಾಂಗನ ಕಾಲದಲ್ಲೇ ಬರಬಹುದಿತ್ತು. ಸರ್ವ ಸಮರ್ಥನಾದಂತಹ ಮಹಾರಾಜ ಅವನನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ಇಡುವುದಲ್ಲ, ಸ್ವೀಕರಿಸಿದ ನಿರ್ಣಯ ಸಮಂಜಸ ಆಗಲಿಲ್ಲ ಅಂತ. ಈ ಯುದ್ಧಾರಂಭದಲ್ಲಿಯೂ ಹಾಗೆ ದ್ರೌಪದಿ ವಸ್ತ್ರಾಪಹಾರದಲ್ಲಿ ನೀವು ಧನುಷ್ಟಂಕಾರವನ್ನು ಮಾಡುತ್ತಿದ್ರೆ ಅವ ವನವಾಸಕ್ಕೆ ಹೋಗಬೇಕಿತ್ತು ಕೌರವ. ನೀವು ಎದ್ದು ನಿಲ್ಲಬೇಕಾದ ಸಂದರ್ಭವೇ ಅದು. ಆದ್ರೆ ನಿಮಗೆ ಈ ಋಣ ಸಂಶಯ ಅದು ಕಾಲಬಾಧಿತವಾದದ್ದು. ಯಾಕೆಂದ್ರೆ ದ್ವಾಪರ. ಈ ನಿರ್ಣಯಗಳಿಂದ ಕೆಲವೊಮ್ಮೆ ಹೀಗಾಯಿತೇ ಹೊರತು ನಿಮ್ಮ ಯಾವ ಕರ್ಮದ ಫಲವೂ ಅಲ್ಲ. ನಿಮ್ಮ ಮೇಲೆ ಯಾವ ಆಕ್ಷೇಪವನ್ನು ಹೇಳಲಿಕ್ಕಿಲ್ಲ. ನೀವು ಭೀಷ್ಮರೇ. ಯಾಕೆ ಲೋಕ ನಿಮ್ಮನ್ನು ಬಹುವಚನದಿಂದ ಕರೆಯುತ್ತದೆ ಇವತ್ತೂ ಕೂಡ? ನಿಮ್ಮಲ್ಲಿರುವ ಗೌರವದ ಮೇಲೆ, ನಿಮ್ಮಲ್ಲಿರುವ ಅಭಿಮಾನದ ಮೇಲೆ. ನೀವು ಯಾರಿಗೂ ಪಾಠ ಮಾಡಿದವರಲ್ಲ, ಯಾವುದೇ ದೊಡ್ಡ ಸ್ಥಾನವನ್ನು ಬಯಸಿದವರಲ್ಲ. ಆದರೂ ನೀವು ಇವತ್ತು ಆಚಾರ್ಯರು. ಆಚಾರ್ಯ ಎನ್ನುವ ಶಬ್ದಕ್ಕೆ ಇರುವ ಯಾವುದೇ ಕೆಲಸ ನೀವು ಮಾಡಲಿಲ್ಲ. ಆಚೀನೋತಿಚ ಶಾಸ್ತ್ರಾಣಿ ಆಚಾರೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ಮಾತ್. ನೀವು ಈ ಲೋಕದ ಅಥವಾ ಈ ಹಸ್ತಿನಾವತಿಯ ಧರ್ಮ ಸಂಸ್ಥಾಪನೆ ನೀವು ಮಾಡಲಿಲ್ಲ. ಅವರಿಗೆ ಬೇಕಾದ ಹಾಗೆ ಆಗಲೇ ಹೇಳಿದಲ್ಲ, ಕುರುಪತಿಯ ಜೊತೆ ಇದ್ದು ಋಣವ ಗಳಿಸಿರ್ಪೇನೆ. ಹಾಗೆಯೇ ಇದ್ದ ಕಾರಣ ಇದನ್ನು ಅನುಭವಿಸಬೇಕಾಯಿತು. ಆದರೂ ನಿಮಗೆ ಆಚಾರ್ಯ ಪದವಿಯನ್ನು ಕೊಟ್ಟವರು ಪ್ರಾಜ್ಞರು. ಜನಸಾಮಾನ್ಯರು ಹೇಳ್ತಾ ಇರುವುದಲ್ಲ ಭೀಷ್ಮಾಚಾರ್ಯರು ಅಂತ, ಪ್ರಾಜ್ಞರೇ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಭಾಗವತೋತ್ತಮರು ಅಂತ ಕೀರ್ತಿಸಿದ್ದಾರೆ. ಆವಾಗ ಆ ಭಾಗವತೋತ್ತಮತ್ವ ಬಂದದ್ದೆಲ್ಲಿಂದ? ನಿಮ್ಮ ಜೀವನ ಧರ್ಮದಿಂದ. ಈ ಕೆಲವು ಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂತು, ಅದು ಅನಿವಾರ್ಯ. ಅದರಲ್ಲೂ ಕೇವಲ ಭೀಷ್ಮರು ಪ್ರತಿಜ್ಞೆ ಮಾಡಿದ್ದಾರೆ. ಆ ಪ್ರತಿಜ್ಞೆ ನೆರವೇರಲಿಲ್ಲ ಎನ್ನುವ ಒಂದು ದುರಿತ ನಿಮ್ಮ ಜೀವನದಲ್ಲಿ ಬರಬಾರದು ಎನ್ನುವ ದೃಷ್ಟಿಯಿಂದಲೇ ನಿಮ್ಮ ಮಾತನ್ನು ನಾನು ನಡೆಸಿದ್ದೀನಿ. ನಾನು ಆಗ ಒಂದು ಹೇಳಿದೆ, ಅರ್ಥ ಮತ್ತೆ ಹೇಳುತ್ತೇನೆ ಅಂತ. ಆ ವಾಕ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಇಲ್ಲವೇ ಇಲ್ಲ. ಕಲಿಕಿರೀಟಿಯ ದುರದಿ ನಿನ್ನನ್ನು ಗೆಲ್ಲಿಸುವೆ. ಕಲಿಕಿರೀಟಿಯನ್ನು ಗೆಲ್ಲಿಸ್ತೇನೆ ಅಂತ ಆಗ್ತದೆ. ಕಲಿಕಿರೀಟಿಯ ಜೊತೆಯಲ್ಲಿ ದುರದಲ್ಲಿ ನಿನ್ನನ್ನು ಗೆಲ್ಲಿಸ್ತೇನೆ ಅಂತಲೂ ಆಗ್ತದೆ. ಎರಡೂ ಆಗುತ್ತದೆ. ಎರಡೂ ಆಗಿದೆ ಈಗ. ಆದ್ದರಿಂದ ನೀವು ಸರಿಸಮಾನರು. ಎರಡೂ ಆಗಿದೆ. ಹೌದು. ಒಮ್ಮೆ ಮೂರ್ಛೆ ಬಂದದ್ದು ಯಾರಿಗೆ? ಹೌದು. ಧನಸ್ಸು ಖಂಡವಾದದ್ದು ಯಾರದ್ದು?
ಇಬ್ಬರದ್ದು ಆಗಿದೆ. ಒಬ್ಬರಿಗೆ ಮೂರ್ಛೆ ಬಂದಿದೆ, ಅಲ್ಲಿಗೆ ಇನ್ನೊಬ್ರು ಗೆದ್ರು. ಹ್ಮ್ ಒಬ್ಬರ ಧನುಸ್ಸು ಖಂಡಿಸಲ್ಪಟ್ಟಿದೆ, ಅಲ್ಲಿಗೆ ಇನ್ನೊಬ್ರು ಗೆದ್ರು. ಸರಿಸಮಬಲ. ಸರಿಸಮಬಲರಾಗಿದ್ದೀರಿ. ಸಂಧ್ಯಾಕಾಲ ಪ್ರಾಪ್ತವಾಗ್ತಾ ಇದೆ. ಆದ್ದರಿಂದ ನಿಮ್ಮ ಪ್ರತಿಜ್ಞೆ ನೆರವೇರಿದೆ, ನನ್ನ ಪ್ರತಿಜ್ಞೆಯು ನೆರವೇರಿದೆ. ಆಗಲಿ. ಧರ್ಮ ಸಂಸ್ಥಾಪನೆಯ ಮಹಾಸಂಕಲ್ಪವನ್ನು ಹೊಂದಿ ಈ ಧರೆಯಲ್ಲಿ ಅವತರಿಸಿದ ಮಹಾನುಭಾವ ನೀನು. ಆ, ಧರ್ಮ ಸಂಸ್ಥಾಪನೆ ಆಗಬೇಕು ಅಂತಾದ್ರೆ ಅದಕ್ಕೆ ಭದ್ರವಾದಂತಹ ಒಂದು ಬುನಾದಿಯಾಗಿ ಆ, ಮಹಾತ್ಮರ ತ್ಯಾಗವೂ ಬೇಕಾಗುತ್ತದೆ ಅಲ್ವಾ? ಹೌದು. ನೀನು ಹೇಳಿದಂತಹ ಒಟ್ಟು ವಾಕ್ಯದ ಸರಳಾನುವಾದ ಸಂದೇಶ ನನ್ನ ಅಂತರಂಗಕ್ಕೆ ತಾಗೀತು. ಕಾಲ ಬಂತು ಅಲ್ವಾ? ಒಂದೇ ಶಬ್ದ ಹತ್ಮ ಅಲ್ಲ, ಅಲ್ಲ. ಧರ್ಮ ವಿರೋಧ ಮಾಡುವವರಿಗೆ ಮಾತ್ರ ಭೀಷ್ಮ. ಹೌದು. ಅಲ್ವಾ? ವಿರೋಧ ಪಕ್ಷದಲ್ಲಿ ಇದ್ದ ಮಾತ್ರಕ್ಕೆ ಹ್ಮ್ ಇದರಲ್ಲಿ ಇದ್ದವನು ಹೊಡಿಬೇಕು ಅಂತಲೇ ಅರ್ಥ ಅಲ್ಲ. ಹ್ಮ್ ಪಕ್ಷದಲ್ಲಿ ಇದ್ದುಕೊಂಡೇ ಪಕ್ಷದವರಿಗೆ ಬುದ್ಧಿ ಕಲಿಸಲಿಕ್ಕೆ ಆಗ್ತದೆ ಅನ್ನುವುದನ್ನು ನೀನು ತೋರಿಸಿಕೊಟ್ಟಿ. ಅಲ್ಲ, ಇನ್ನೂ ಒಂದಿದೆ. ಈಗ ಆ ಪಕ್ಷದಲ್ಲಿದ್ದೇ ನನಗೆ ಆಯುಧ ಹಿಡಿಯುವುದರ ಮೂಲಕವಾಗಿ ನನ್ನ ಅಂತರಂಗವನ್ನು ನೀನು ನೆರವೇರಿಸಿಕೊಡ್ಲಿಲ್ವ? ಹಾಗಿದ್ರೆ ಅಲ್ಲ, ಇನ್ನೂ ಒಂದಿದೆ. ಆಯುಧ ಇದೆ ಅಂದ ಮಾತ್ರಕ್ಕೆ ಹೊಡೆಯುವುದಕ್ಕೆ ಇರುವುದಲ್ಲ, ಕೇವಲ ಹಿಡಿಯುವುದಕ್ಕೂ ಹೌದು ಅನ್ನುವ ಪಾಠ ಮಾಡಿದೆ. ಇನ್ನೂ ಒಂದಿದೆ. ನಾನು ಆವಾಗ ಹೇಳಿದ್ದೆ ದುಷ್ಟ ಪಕ್ಷದಲ್ಲಿರುವ ಒಳ್ಳೆಯ ನಾಯಕ ಅಂತ. ಈಗ ನನ್ನನ್ನು ನೀನು ಈ ಪಕ್ಷದ ನಾಯಕ ಅಂತ ಒಪ್ಪಿದ್ರು, ಈ ಪಕ್ಷದಲ್ಲಿ ಇರುವವರೆಲ್ಲ ಧರ್ಮಾತ್ಮರಲ್ಲ. ಅರ್ಥ ಆಯ್ತು ನನಗೆ. ಅಲ್ಲದಿದ್ರೆ ನಾನು 10,000 ಲೆಕ್ಕವೇ ಹೇಳುತ್ತಿರ್ಲಿಲ್ಲ. ಅದು ನಾನು ಹೇಳಿದ ಲೆಕ್ಕ ಅಲ್ಲ, ನೀನೇ ಹೇಳಿಸಿದ ಲೆಕ್ಕ. ಸರಿ, ಗೊತ್ತಾಯ್ತು. ನಾನು ನಿನ್ನದ್ದಾದ ಉದ್ದೇಶಕ್ಕಾಗಿ ಮಾಡಿದ ಕೆಲಸ ಸಾಕು ಅಂತ ನಿನಗೆ ಕಂಡ್ರೆ ಇಲ್ಲಿ ಪ್ರಸಕ್ತ ಬಯಲಿನಲ್ಲಿ ಮಾತಾಡುದು ಬೇಡ, ಮನೆಯಲ್ಲಿ ಮಾತಾಡುದು ಅಲ್ವಾ? ಈಗ ಮಂಗಳ ಆಗಲಿ. ಕರದುಳು ಪರಶುಪಾಶಾಂಕುಶ ಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗಾರತಿ ಎತ್ತಿರೈ ಗಜಮುಖದವಗೆ ಗಣಪಗೆ ಸುಮಾರು 3.5 ಗಂಟೆಗಳಷ್ಟು ಹೊತ್ತು ಭೀಷ್ಮಾರ್ಜುನ ಹೇಳುವಂತಹ ಈ ಕಥಾ ಪ್ರಸಂಗವನ್ನು ಇಲ್ಲಿ ಪ್ರಸ್ತುತಪಡಿಸಿದಂತಹ ಎಲ್ಲ ಹಿಮ್ಮೇಳದ ಹಾಗೂ ಮುಮ್ಮೇಳದ ಕಲಾವಿದರಿಗೆ ಶ್ರೀ ಜೈನಮಠ ಮೂಡುಬಿದಿರೆ ಇದರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಂಥ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣಕರ್ತರಾದಂತಹ ಮೂಡುಬಿದಿರೆ ಶ್ರೀ ಜೈನ ಮಠದ ಪರಮ ಪೂಜ್ಯ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರೇ ಮಹಾಸ್ವಾಮೀಜಿಯವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ನಮಸ್ತೆಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದ. ಶುಭರಾತ್ರಿ.